ಕೀಚಕವಧೆ ಪ್ರಸಂಗವನ್ನು ತಾಳಮದ್ದಳೆಯ ಆಖ್ಯಾನವಾಗಿ ಇಟ್ಟುಕೊಂಡಿದ್ದೇವೆ. ಪಿತೃದೇವತಾ ಪ್ರೀತ್ಯರ್ಥವಾಗಿ ನಡೆಸುವಂತಹ ಈ ಕಾರ್ಯಕ್ರಮವನ್ನು ಪೂರ್ಣವಾಗಿ ಸವಿದು ಎಲ್ಲರೂ ಆನಂದಿಸಬೇಕು ಅಂತ ಕೇಳಿಕೊಳ್ತೇನೆ. ಕಾರ್ಯಕ್ರಮದ ಹೆಮ್ಮೆಯದಲ್ಲಿ ಭಾಗವತರಾಗಿ ಭಾಗವತ ಭೀಷ್ಮರಾದಂತಹ ಬಲಿಪನಾರಾಯಣ ಭಾಗವತರು, ಶ್ರೀ ಪುತ್ತಿಗೆ ರಘುರಾಮ ಹೊಳ್ಳರು, ಹಾಗೆ ಮದ್ದಳೆಯಲ್ಲಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ಚೆಂಡೆಯಲ್ಲಿ ಚಂದ್ರಶೇಖರ ಕೊಂಕಣಾಜಿಯವರು ಮತ್ತು ಮುಮ್ಮೇಳದ ಪಾತ್ರವರ್ಗದಲ್ಲಿ ಕೀಚಕನಾಗಿ ಕೆ ಗೋವಿಂದ ಭಟ್ ಅವರು, ಹಾಗೆ ಸೈರಂದ್ರಿಯಾಗಿ ಕೋಳಿಯೂರು ರಾಮಚಂದ್ರಾಯರು, ವಲಲ ಭೀಮನಾಗಿ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು, ಆಮೇಲೆ ಸುದೇಶ್ನೆಯಾಗಿ ವಿಷ್ಣು ಶರ್ಮಾ ವಾಟೆಪಡ್ಗು ಹಾಗೂ ಕಂಕ ಸನ್ಯಾಸಿಯಾಗಿ ಸುಬ್ರಹ್ಮಣ್ಯ ಭಟ್ ನಾನು ಪಾತ್ರವನ್ನು ವಹಿಸಿ ಸಾಮಾನ್ಯ 3:30 ಗಂಟೆ 6:30 ತನಕ ಆಗ್ಬೋದು. ಎಲ್ಲರೂ ಶಾಂತ ಚಿತ್ತದಿಂದ ಕೇಳಬೇಕು. ದಯವಿಟ್ಟು ಮೊಬೈಲ್ಗಳನ್ನು ಮ್ಯೂಟ್ ಮಾಡಿಟ್ರೆ ಒಳ್ಳೆಯದು, ಸ್ವಿಚ್ ಆಫ್ ಮಾಡಿದ್ರೆ ಸಂತೋಷ. ಹಾಗೆ ಕಾರ್ಯಕ್ರಮ ಮಧ್ಯದಲ್ಲಿ ಓಡಾಟಗಳನ್ನು ಆದಷ್ಟು ಕಡಿಮೆ ಮಾಡಿದರೆ ಎಲ್ಲರೂ ಸಂತೋಷ ಸವಿಲಿಕ್ಕೆ ಆಗ್ತದೆ ಅಂತ ಹೇಳಿ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ಭಾಗವತರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗಜಮುಖದವಗೆ ಗಣಪಗೆ ಜನ್ಮತ್ರ ಜಗ ವಂದಿತಗೆ ಆರತಿ ಎತ್ತಿರೆ ಆರತಿ ಎತ್ತಿರೆ. ಗಜಮುಖದವಗೆ ಗಣಪಗೆ ಒಳ್ಳಿದಾದವಾಲು ತೆಂಗಿನ ಕಾಯಿ ಕಡಲೆಯು ಎಳ್ಳುಂಡಲಿಗೆ ಕಪ್ಪು ತರುವವಗೆ ಬೆಳ್ಳಿಯ ಹೊರಗೆಜ್ಜೆಗಳ ಕಟ್ಟಿ ಕುಣಿಯುವಾಗ ಡೊಳ್ಳಿನ ಗಣಪ ಭಾರತಿ ಎತ್ತೀರೆ ಭಾರತಿ ಎತ್ತೀರೆ. ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪುವ ಕೊಂಬಗೆ ದೇವಾಗ್ನಿಯಲ್ಲಿ ಮೆರೆಯುವವಗೆ ಅವಾಗ ಮನದಲ್ಲಿ ನೆನೆ ವರಿಷ್ಠಾರ್ಥವ ಇವಾಗ ಜಾಗಾರದಿ ಎತ್ತೀರಿ ಆರದಿ ಎತ್ತೀರಿ ಆರದಿ ಬೆಳಗಿರೆ. ಗಜಮುಖದವಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಅರುಣನಿ ಭಕ್ತರ ಪೊರೆವವಾಗಿ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲ ತಾರತಿ ಎತ್ತಿರೆ ತಾರತಿ ಎತ್ತಿರೆ. ಗಜಮುಖವಾದವಗೆ ಗಣಪಗೆ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ
ಸುಧಿಸಿ ಕೈ ಮುಗಿದ ಪೂಜಾಧನವಾಣಿಯರ ಪಾದಾಂಬುಜಗೆ ಪಡಮಡುತ್ತ ವರ್ಣಿಪೇರಿ ಕಥಾಮೃತವ ಇದಿರಿನಿಂದ ನನ್ನನ್ನು ದುರುಳನೆಂದು ಹೇಳುವ ಧೈರ್ಯ ಅವರಿಗೆ ಇಲ್ಲ. ಆದುದರಿಂದಲೇ ಹಿಂದೆ ಕುಳಿತರು ಕೀಚಕನೆಂಬ ದುರುಳನು. ನನ್ನ ದೌಷ್ಟ್ಯವನ್ನು ಎಲ್ಲಿ ತೋರಿಸ್ತೇನೆ ಎಂಬುದನ್ನು ಸರಿಯಾಗಿ ತಿಳಿದುಕೊಳ್ಳದೆ ನನ್ನ ಬಗ್ಗೆ ಅಪಪ್ರಚಾರ ಮಾಡುವುದಕ್ಕೆ ಕೆಲವು ಜನರಿದ್ದಾರೆ. ಆದುದರಿಂದಲೇ ನನ್ನ ಜೀವನ ವಿಧಾನ ಏನು, ನಾನು ಹೇಗೆ ಬದುಕಿ ಬಾಳಿದ್ದೇನೆ, ಮತ್ಸ್ಯದಲ್ಲಿ ನನಗೆ ಸಾಮರ್ಥ್ಯ ಏನು, ಸ್ಥಾನಮಾನಗಳೇನು, ಈ ಕಡೆಗೆ ಗಮನವನ್ನಿಡದೆ ಮತ್ಸ್ಯೇಶ್ವರನ ಮಾನಿನಿ ಅನುಜ ಕೀಚಕ ನಮ್ಮ ಈ ವಿರಾಟ ನಗರಿಯಲ್ಲಿ ನನ್ನ ಸಾಮರ್ಥ್ಯದ ಬಗ್ಗೆ ಕೀಳರಿಮೆಯುಳ್ಳವರು ಯಾರೂ ಇಲ್ಲ. ಒಬ್ಬ ದುರುಳ ಅಂತ ಹೇಳ್ತಾನೆ, ಮತ್ತೊಬ್ಬ ಮರುಳ ಅಂತ ಹೇಳ್ತಾನೆ. ನನಗನಿಸುವುದು ಅವರಿಬ್ಬರಿಗೂ ಸರಿ ಇಲ್ಲ. ಆದ್ದರಿಂದಲೇ ಇಂತಹ ಸ್ಥಿತಿ ಒಂದು ಏರ್ಪಾಡಾಗಿದೆ ಅಂತ ನಾನು ಭಾವಿಸ್ತೇನೆ. 10 ತಿಂಗಳುಗಳ ಹಿಂದೆ ವಿರಾಟ ನಗರಿಯನ್ನು ಬಿಟ್ಟು ನಮ್ಮನ್ನು ವಿರೋಧಿಸುವಂತಹ ಉದ್ಧತರು ಯಾರಿದ್ದಾರೆ, ಇದನ್ನು ತಿಳಿಯುವುದಕ್ಕಾಗಿಯೇ ಸಂಚಾರವನ್ನು ಕೈಗೊಂಡವ ನಾನು. ಇಲ್ಲಿನ ಕಿರಿಮೆಯನ್ನು ಅರ್ಥ ಮಾಡಿಕೊಂಡು ಬಲಾಢ್ಯನಾದ ಕೀಚಕನಿರುವುದರಿಂದ ವಿರಾಟ ನಗರಿಯನ್ನು ಆಕ್ರಮಿಸುವಂತಹ ಸಂಚು ಬೇಡ ಎಂದೇ ಭಾವಿಸಿ ಎಲ್ಲರೂ ತಟಸ್ಥರಾಗಿದ್ದಾರೆ ಎಂಬುದನ್ನು ತಿಳಿದ ಮೇಲೆ ಮರಳಿ ನಾನು ಈ ಮತ್ಸ್ಯ ನಗರವನ್ನು ಸೇರಿದವನು. ನಮ್ಮಕ್ಕ ಸುದೇಶ್ನಾದೇವಿ ಸಜ್ಜನಿಕೆಯುಳ್ಳವಳು, ನನ್ನ ಮೇಲೆ ಅಮಿತ ವಾತ್ಸಲ್ಯವನ್ನು ತೋರಿದವಳು. ಹಿರಿಯರಾದಂತಹ ಆಕೆಯನ್ನು ನಮಿಸಿ ಅವಳಿಂದ ಆಶೀರ್ವಾದವನ್ನು ಪಡೆದಾಗಲೇ ನನಗೊಂದು ಸಮಾಧಾನ, ಸಂತೃಪ್ತಿ. ಹೌದು. ಆದುದರಿಂದ ಭಾವನನ್ನು ಕಾಣುವುದಕ್ಕಿಂತಲೂ ಮೊದಲು ನಮ್ಮಕ್ಕನನ್ನು ಕಾಣಬೇಕು, ಈ ಆಶೆ ಅಧಿಕವಾಗಿದೆ. ನನ್ನ ಮೇಲೆ ವಾತ್ಸಲ್ಯವನ್ನು ತೋರುತ್ತಿರುವಂತಹ ಆಕೆ ನನ್ನನ್ನು ಕಂಡೊಡನೆ ಆದರದಿಂದ ಮಾತುಗಳನ್ನು ಆಡ್ತಾಳೆ. ಅಕ್ಕನ ಗಂಡನಾಗಿ ವಿರಾಟ ಪ್ರಸಿದ್ಧ ಅಷ್ಟೇ, ಏನೇನು ಸಾಮರ್ಥ್ಯ ಇದ್ದವನಲ್ಲ. ಹೌದು, ಅಮ್ಮನವರ ಗಂಡ ಅಷ್ಟೇ, ಬೇರೇನು ದೊಡ್ಡ ವಿಷಯವೇ ಇಲ್ಲ. ಹೌದು. ಆದುದರಿಂದ ಅಕ್ಕನನ್ನೊಮ್ಮೆ ಕಾಣಬೇಕು. ತಮ್ಮನ ಬಗ್ಗೆ ಆಕೆಗಿರುವಂತಹ ಹಾರ್ದಿಕವಾದಂತಹ ಆಶಯಗಳೇನು, ಅದನ್ನು ಅರ್ಥ ಮಾಡಿಕೊಂಡು ಮುಂದುವರಿಯಬೇಕು. ಹೀಗೆ ನನ್ನ ಹೊತ್ತಿನಲ್ಲಿಯೂ ಕೆಲವರು ಇದ್ದಾರೆ. ಅವರನ್ನೆಲ್ಲ ಕೂಡಿಕೊಂಡು ಅಕ್ಕನನ್ನು ಕಾಣುವುದಕ್ಕಾಗಿ ಸುದೇಶ್ಮಾದೇವಿಯ ಅಂತಃಪುರದೆಡೆಗೆ ಸಾಗ್ತೇನೆ. ತರುಣಿಯರ ಮಧ್ಯದಲ್ಲಿ ಕುಳಿತಿಗ ಹಿರಿಯಳನು ಕಂದಿರಗಲು ಅನುಜನ
ಮಧ್ಯದಲ್ಲಿ ಕುಳಿತಿಗ ಹಿರಿಯಳನು ಕಂಡಿರಗಲು ಯನು ಜನ ಶಿರವ ನೆಗಹುತ್ತಲಪ್ಪಿ ಮುದ್ದಿಸಿ ಹರುಷದಿಂದ ಶಿರವ ನೆಗಹುತ್ತಲಪ್ಪಿ ಮುದ್ದಿಸಿ ಹರುಷದಿಂದ ಅಕ್ಕ ತಮ್ಮ ಅಂತಃಪುರವನ್ನು ಪ್ರವೇಶಿಸುತ್ತಿದ್ದಂತೆ ಇಲ್ಲಿನ ವೈಭವವನ್ನು ಕಂಡು ಬೆರಗಾಗಿ ಹೋದೆ. ಹೇಗೆ? ನಮ್ಮಕ್ಕ ಸದಾ ಸರ್ವದಾ ಸಂತೋಷವಾಗಿರಬೇಕು ಎಂಬುದಕ್ಕಾಗಿ ಎಲ್ಲವನ್ನೂ ಒದಗಿಸಿಕೊಟ್ಟಿದ್ದೇನೆ. ಹೌದಪ್ಪ. ಭಾವ ನೀನು ಹೇಳಿದ ಹಾಗೆ ಕೇಳುತ್ತಾರೋ ಇಲ್ವೋ? ಕೇಳಲೇಬೇಕು. ಕೇಳದಿದ್ದರೆ ನಾನು ವಿಚಾರಿಸ್ತೇನೆ. ಅಮ್ಮ, ತಾಯಿ ಇಲ್ಲದಿದ್ದರೂ ನಾನು ತಪ್ಪಲಿ ಆಗ್ಲಿಲ್ಲ. ಮತ್ತೆ ನಿನ್ನ ವಾತ್ಸಲ್ಯ ಸುಧಾಸೇಚನದಿಂದ ಪುಳಕಿತನಾಗಿ ಜೀವನದಲ್ಲಿ ಧನ್ಯತೆಯನ್ನು ಕಾಣುವ ಸೌಭಾಗ್ಯ ನನಗೆ ಪ್ರಾಪ್ತವಾಗಿದೆ ಎಂದು ನಂಬಿ ನಡೆದವ. ಇಲ್ಲಿಗೆ ಬಾರದೆ ತಿಂಗಳುಗಳು ಕಳೆದ ಕಾರಣ ನಿನ್ನಮ್ಮೊಮ್ಮೆ ನೋಡಿ ನಿನ್ನ ಅನುಕೂಲತೆಗೆ ಬೇಕಾದನ್ನೆಲ್ಲ ಒದಗಿಸಿ ಕೊಡ್ತಾರೋ ಇಲ್ವೋ ಎಂಬುದನ್ನು ತಿಳಿದು ಆಮೇಲೆ ಹೋಗೋಣ ಎಂದು ನಿಶ್ಚಯಿಸಿ ನಿನ್ನೆಯಷ್ಟೇ ಬಂದುದಮ್ಮ ನಾನು. ಹೌದಾ? ನಿನ್ನೆ ಸಾಯಂಕಾಲದ ಹೊತ್ತಿಗೆ ಮನೆಗೆ ಬಂದಿದ್ದೆ. ರಾತ್ರಿ ಇಡೀ ನಿನ್ನದೇ ನೆನಪಾದುದರಿಂದ ನಿನ್ನನ್ನು ನೋಡಿ ಹೋಗೋಣ ಎಂದು ಈ ಕಡೆಗೆ ಬಂದವನು. ಒಂದೋ ಎರಡ ನಿನಗೆ ಏನು ಬೇಕು ಎಂದು ಆಶಿಸಿದರೆ ಸಾಕು, ಒಡನೆಯೇ ತಂದು ಕೊಡಬೇಕೆಂದು ನಾನು ಆಜ್ಞಾಪಿಸಿ ಹೋದವ. ನಿನ್ನ ಭ್ರೂಭಂಗವನ್ನು ಅರ್ಥ ಮಾಡಿಕೊಂಡು ನಿನಗೆ ಬೇಕಾದುದನ್ನು ಒದಗಿಸಿಕೊಡುವಲ್ಲಿ ಸಖಿ ಜನರು ಏನಾದರೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅಲ್ಲ, ನೀನು ಸಂತೋಷವಾಗಿದ್ದರೆ ನಮಗೆಲ್ಲ ನೆಮ್ಮದಿಯಮ್ಮ. ನನಗೆಂದೇನು, ಈ ವಿರಾಟ ನಗರಿ ತೃಪ್ತವಾಗಿರಬೇಕಾಗಿದ್ದರೆ ನಿನ್ನ ಮುಖದಲ್ಲಿ ಸದಾ ಮಂದಹಾಸ ಮಿನುಗುತ್ತಿರಬೇಕು. ನಿನ್ನ ನಗುವನ್ನು ಕಂಡು ಅದಕ್ಕೆ ಅರ್ಥವನ್ನು ತಿಳಿದುಕೊಂಡು ಸುಖ ಜೀವನವನ್ನು ಭವ್ಯ ಜೀವನವನ್ನು ನಡೆಸುವುದಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೇವೆ. ನಿನ್ನ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದಾಗ ಧನ್ಯನಾದೆ ಎಂದು ನನಗನಿಸ್ತದೆ ಅಮ್ಮ. ಮತ್ತೆ ನಮಸ್ಕರಿಸುತ್ತಿದ್ದೇನೆ. ಹೇಗೆ ಎಲ್ಲ ಮಾತೃವಾತ್ಸಲ್ಯ ಅಂದೆ ನೋಡು. ಅದಕ್ಕಾಗಿ ನಿನ್ನನ್ನು ಭುಜವನ್ನು ಹಿಡಿದು ಆಧರಿಸಿ ಮೇಲೆತ್ತಿ ನೆತ್ತಿಯನ್ನು ಮುಂಡಾಡಿ ಮೈದಡವಿ ನಾನು ಆ ವಾತ್ಸಲ್ಯವನ್ನು ಕಾಣಿಸಿದ್ದು ಬಹಳ ಸಂತೋಷವಾಯಿತು. ಸಮೂದಾದಿ ಮಂಡಿಸಿದ ನಾಗೆಯ ಸಮ್ಮುಖದೋಳು ತಮ್ಮ, ಅಕ್ಕ ಬಹಳ ದೂರವೇ ನಿಂತಿದ್ದಿ, ಅಲ್ಲಿರಬೇಡ, ಹೀಗೆ ಬಾ. ತುಂಬಾ ಹಿರಿಯರಾದ ನಿನ್ನಲ್ಲಿ ಸಲುಗೆಯಿಂದ ಬಳಿಸಾರಿ ನಾನು ಬಂದು ಕುಳಿತುಕೊಳ್ಳಬಹುದು. ಆದರೆ ನಿನ್ನ ಸ್ಥಾನಮಾನಗಳ ಬಗ್ಗೆ ನಾನು ಲಕ್ಷ್ಯವನ್ನು ಹರಿಸಬೇಕೇ ಬೇಡವೆ? ಜ್ಯೇಷ್ಠಳಾಗಿರುವ ನಿನಗೆ ನನ್ನಲ್ಲಿ ಪ್ರೀತಿ ಇದೆಯಾದರೂ ವಾತ್ಸಲ್ಯವಿದೆಯಾದರೂ ಸಲುಗೆಯನ್ನು ತೋರುವುದು ಸರಿಯಲ್ಲವೆಂದೇ ನಾನು ಇಷ್ಟು ದೂರ ನಿಂತುಕೊಂಡುದು. ನಾನು ನಿನ್ನ ಇದರಲ್ಲಿ ಕುಳಿತುಕೊಳ್ಳಬೇಕಾದ ಅಗತ್ಯವಿದೆ ನಮ್ಮ.
ನಿನ್ನ ಬಳಿಯಲ್ಲಿ ಕೈ ಕಟ್ಟಿ ನಿಂತುಕೊಂಡಾಗ ನಿನಗೆ ಗೌರವ ತೋರಿಸುವುದರೊಂದಿಗೆ ನನ್ನ ಸ್ಥಾನವನ್ನು ನಾನು ಉಳಿಸಿಕೊಳ್ಳಬೇಕೇ ಬೇಡವೇ? ಬೇಕು ಬೇಕು ಬೇಕು. ಹಿರಿಯರ ಇದಿರಿನಲ್ಲಿ ಕಿರಿಯರು ಹೇಗಿರಬೇಕು ಇತ್ಯಾದಿ ವಿಚಾರಗಳನ್ನು ತಿಳಿದವನಾದ್ದರಿಂದ ಸ್ವಲ್ಪ ದೂರ ಕೈ ಕಟ್ಟಿ ಸುಮ್ಮನೆ ನಿಂತವ ನಾನು. ನೀನು ಹೇಳಿದರೆ ನಿನ್ನ ಬಳಿಯಲ್ಲೇ ಕುಳಿತುಕೊಳ್ಳುವುದಕ್ಕೆ ನನಗೆ ಸಂಕೋಚವೇನಮ್ಮ. ತಾಯಿಯ ಬಳಿಯಲ್ಲಿ ಮಗ ಕುಳಿತುಕೊಳ್ಳುವುದಕ್ಕೆ ಹಿಂದೆ ಮುಂದೆ ನೋಡಬೇಕಾದ ಅಗತ್ಯವೇನೂ ಇಲ್ಲ. ಅದಷ್ಟೇ. ತಾಯಿಯ ಸ್ಥಾನದಲ್ಲಿರುವಂತಹ ನೀನು ನನ್ನನ್ನು ಆಶೀರ್ವದಿಸಿ ನನ್ನ ನೆತ್ಯನ್ನಾಗ್ರಾಣಿಸಿ ಆನಂದವನ್ನು ಅನುಭವಿಸ್ತೀ ಎಂಬಾಗ ನಿನ್ನ ಬಳಿಯಲ್ಲಿ ಕುಳಿತುಕೊಳ್ತೇನಮ್ಮ, ಕುಳಿತುಕೊಳ್ತೇನೆ. ಕುಳಿತುಕೊಳ್ಳಲೇಬೇಕು. ಯಾಕೆ? ಮತ್ಸ್ಯನಗರಕ್ಕೆ ಭಾಗ್ಯ ಹೆಚ್ಚಿಸಿದವನು ನೀನು ಅನ್ನುವುದು ಸ್ಪಷ್ಟವೇ. ಬಿಡಮ್ಮ, ನೀನು ಸಂತೋಷವಾಗಿರಬೇಕೆಂಬುದಷ್ಟೇ ನನ್ನ ಆಶೆ. ಮಕ್ಕಳೆಲ್ಲ ಚೆನ್ನಾಗಿದ್ದಾರಲ್ಲ? ಎಲ್ಲರೂ ಚೆನ್ನಾಗಿದ್ದಾರೆ ಎನ್ನುವುದನ್ನು ಪರಿಸ್ಥಿತಿ ನೋಡಿದ್ರೆ ದುರುಳನಿಂತಗ್ರಜಯ ಕೆಳದಲ್ಲಿ ಸುರುಚಿರ ಸದನೆದ್ದು ಬಳಿಕವನ್ನ ಆಧರಿಸಿ ನೋಡಿದ ನೊಯ್ಯನ ಬಲವಾರವರು ಬಳಿಕ ಅರಸ ಕೇಳ ನಡುವೆಗೆ ರತುನ ಸರದುಳಿರ್ಬಾಯ್ ಶಿಖಾಮಣಿಯವೋ ಅರಸ ಕೇಳ ನಡುವೆ ರತುನ ಸರದುಳಿರ್ಬ ಶಿಖಾಮಣಿಯವೋ ಮೆರವ ಧ್ರುಪದ ಭಯ ಕಾಣುತ್ತ ಮನದೋಳ್ಗಿಂತ ಮೆರವಾ ಧ್ರುಪದ ಮಜಯ ಕಾಣುತ್ತ ಮನದೋಳ್ಗಿಂತ ಕುಬೇರನನ್ನಾದರೂ ಕರೆದು ಸಾಲ ಕೊಡುವಂತಹ ಸೌಭಾಗ್ಯ ಇಲ್ಲಿದೆ. ಒಂದೊಂದನ್ನು ನೋಡುತ್ತಾ ನೋಡುತ್ತಾ ಹೋದಂತೆ ಸಂತೋಷಾಧಿಕ್ಯದಿಂದ ತಲೆ ತೂಗುತ್ತಿದ್ದೇನೆ. ಮುತ್ತಿನ ಜಾಲರಿಗಳೇನು, ಬೆಳ್ಳಿಯ ತಗಡೇನು, ಚಿನ್ನದ ಹೂಗಳೇನು, ಸಂಭ್ರಮದಿಂದಲೇ ನಮ್ಮಕ್ಕ ಅಂತಃಪುರದಲ್ಲಿ ಸಖಿ ಗಣಗಳ ಮಧ್ಯೆ ಸಂತೋಷವನ್ನು ಅನುಭವಿಸಬೇಕು ಎಂಬುದಕ್ಕಾಗಿ ಅಲ್ವೇ ಇಷ್ಟೆಲ್ಲ ಸಿದ್ಧತೆಗಳನ್ನು ನಾನು ಮಾಡಿದೆ. ಒಬ್ಬರಲ್ಲ ಇಬ್ಬರಲ್ಲ, ಅನೇಕ ಸುಂದರಿಯರು ನನ್ನ ಅಕ್ಕನ ಸೇವೆಗಾಗಿ ನಿಯೋಜಿತರಾದವರು. ಅಪರೂಪಕ್ಕೆ ನಾನು ಬರುವಾಗಲಾದರೂ ನೋಡುವುದಕ್ಕೆ ಒಳ್ಳೆಯ ಮುಖ ಇರಲಿ ಅಂತ ಇಂತಹ ಸ್ತ್ರೀಯರನ್ನೆಲ್ಲ ಇಲ್ಲಿ ಸೇವೆಗೆ ನಮ್ಮ ಅಕ್ಕನ ಬಳಿಯಲ್ಲಿದೆ ಅಂತ ಹೇಳಿ ಕಳುಹಿಸಿದ್ದು. ಹಿರಿಯಾಗಿ ಈ ಆಸನವನ್ನೇರಿ ಕುಳಿತಾಗ ನನಗೆ ಕಾಣುತ್ತಿರುವ ಮುಖಗಳನ್ನು ನೋಡಿದಷ್ಟು ಸಾಕೆನಿಸುವುದಿಲ್ಲ. ನನ್ನ ಅಕ್ಕನ ಸೇವಕಿಯರೆಲ್ಲ ಹಾಗೆ ಒಬ್ಬರಿಗಿಂತ ಒಬ್ಬರು ಚೆಲುವಿನವರು. ಕುರೂಪಿಗಳನ್ನು ಅಂತಃಪುರಕ್ಕೆ ಸೇರಿಸಿದರೆ ಯಾರಾದರೂ ಇಲ್ಲಿ ಪ್ರವೇಶಿಸಿದಾಗ ಏನು ತಿಳ್ಕೊಂಡಾರು? ನಮ್ಮ ಅಕ್ಕ ಎಲ್ಲರಿಗಿಂತಲೂ ಚಿನ್ನುವೆ. ಆದುದರಿಂದಲಲ್ವೇ ನಮ್ಮ ಭಾವ ಇಲ್ಲಿಗೆ ಬರುವಾಗ ನನ್ನಲ್ಲಿ ವಿಚಾರಿಸಿಕೊಳ್ಳುವುದು ಹೇಗೆ ಹೋಗಬಹುದೋ ಹೋಗುವಾಗ ಅಷ್ಟು ನಿಯಂತ್ರಣ ಸಾಮರ್ಥ್ಯ ನನಗಿದೆ. ನನ್ನ ಸತ್ವದ ಅಸ್ಥಿವಾರದ ಮೇಲೆ ತನ್ನ ಜೀವನ ಸೌಧವನ್ನು ರೂಪಿಸಿಕೊಂಡು ನಾನಾ ರೀತಿಯಿಂದ ಸುಖೋಪಭೋಗಗಳನ್ನು ಅನುಭವಿಸುತ್ತಿರುವ ನನ್ನ ಭಾವನ ಬಗ್ಗೆ ನನಗೆ ಉಪೇಕ್ಷೆ ಏನೂ ಅಲ್ಲ. ಎಷ್ಟಾದರೂ ನಮ್ಮ ಅಕ್ಕನಿಗೆ ತಕ್ಕ ಗಂಡಲ್ಲ ಅಲ್ಲ. ಆಕೆಯನ್ನು ಸಮಾಧಾನ ಪಡಿಸುವ ಸಾಮರ್ಥ್ಯ ಇದೆ ಅಂತ ನಾವು ತಿಳ್ಕೊಂಡದ್ದಷ್ಟೇ. ಯಾವಾಗ ನೋಡಿದೆವು ನಮ್ಮ ಅಕ್ಕನ ಸೆರಗಿನ ಮರೆಯಲ್ಲಿ ಅಡಗಿ ಕುಳಿತುಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವ ಹೇಳಿ. ಹಾಗಿದ್ರೆ ಒಳ್ಳೆಯದು. ಇಲ್ಲದೇ ಇದ್ದರೆ ನನ್ನ ಸಾಮರ್ಥ್ಯದ ಆಧಾರದ ಮೇಲೆ ಜೀವನದಲ್ಲಿ ಬೇಕಾದನ್ನೆಲ್ಲ ಅನುಭವಿಸುವುದಕ್ಕೆ ಸಿದ್ಧನಾದಂತಹ ವಿರಾಟ ಭೂಪತಿ ಹೆಸರಿಗೆ ಮಾತ್ರ ವಿರಾಟ. ಅದಕ್ಕಾಗಿಯೇ ಕೇಳಿದೆ ನಾನು, ಹೇಗೆ ಭಾವ ಸರಿ ಇದ್ದಾರೋ ಇಲ್ಲೋ ಅಂತ.
ನಾನಿಲ್ಲದ ಸಮಯನ್ನು ಸಾಧಿಸಿ ಹಾಗಾಯ್ತು ಹೀಗಾಯ್ತು ಎಂದೆಲ್ಲಾದ್ರೂ ಗದರಿಸಿ ಬಿಟ್ಟರೆ ಇವಳು ಕಣ್ಣೀರು ಹಾಕಬಾರ್ದಲ್ಲ. ಸುತ್ತಲಿರುವ ಪರಿವಾರವನ್ನೇ ನಾನು ಲಕ್ಷಿಸಿದ್ದು. ಇವರೆಲ್ಲ ಮೊದಲಿಲ್ಲಿದ್ದವರೇ. ಯಾಕೆಂದರೆ ರತ್ನಾಭರಣವನ್ನು ಮಾಡುವ ಹೊತ್ತಿಗೆ ಯಾವ ಸ್ಥಾನದಲ್ಲಿ ಯಾವ ರತ್ನವನ್ನು ಕೋಣಿಸಬೇಕು ಎಂಬುದನ್ನು ತಿಳಿದಿರುವಂತಹ ಸ್ವರ್ಣಕಾರ ಅದನ್ನು ಬೇಕಾದಂತೆ ಬಳಸಿಕೊಳ್ತಾನೆ. ನಮ್ಮಕ್ಕನ ಸಭೆಯಲ್ಲಿ ಶೋಭಿಸುತ್ತಿರುವಂತಹ ಈ ಸ್ತ್ರೀ ಪರಿವಾರವನ್ನು ಕಂಡು ನನಗೂ ಸಂತೋಷವಾಗಿದೆ. ತಮ್ಮನಿಗೆ ಸರಿಯಾಗಿ ಕಾಣಲೆಂದು ಅವರೆಲ್ಲ ಎಲ್ಲೆಲ್ಲಿ ನಿಂತಿರಬೇಕು, ಎಲ್ಲೆಲ್ಲಿ ಕುಳಿತಿರಬೇಕು ಎಂಬುದನ್ನು ಈಗಾಗಲೇ ಸುದೇಶ್ನಾದೇವಿ ಹೇಳಿದ್ದಿರಬೇಕು. ಆಶ್ಚರ್ಯ ಏನು, ಈ ಹಿಂದೆ ನಾನು ಇಲ್ಲಿಗೆ ಬಂದಾಗ ಆ ಮುಖವನ್ನೇ ನೋಡಲಿಲ್ಲ. ನನ್ನ ಕುತೂಹಲವನ್ನು ಕೆರಳಿಸುತ್ತಿರುವ ಆ ಹೆಣ್ಣಿನ ದಿವ್ಯಾಕೃತಿ, ಆಕರ್ಷಕವಾದಂತಹ ಮುಖಮಂಡಲ ಏನು ಚೆಲುವಾಗಿ ಶೋಭಿಸ್ತಾ ಇದ್ದಾರೆ. ಹೌದು ಹೌದು, ಸರಸಿರು ಕನಕ ಭಗಾದ್ರದಿ ಮಿನೋಗೋತಿ ಹಾಸ್ಯದಿ ಮೀನೋಗೋತಿ ನಾಸ್ಯದಿ ವಿಧುಮಂಡಲ ವಿಧುಮಂಡಲಾತ್ಯರಿಂ ತರಣಿ ಸಂತೋಷದಿ. ಇನ್ನು ಸ್ವಲ್ಪ ಏರಿದ್ರಿ. ತರಣಿ ಸಂಕೋಷದಿ ತರಣಿ ಸಂಕೋಷದಿ ಸೌಂದರ್ಯವೇ ಸದಿವು ಮೌಕ್ತಿಕ ಭರಣದಿಂದ ನರವಿ ಹಕ್ಕಪೂ ಮೆರೆದಿಗ ಕಪೂ ತರಾಣೆ ಹೊಳೆಯುತ್ತಾ ಇದೆ. ಅರ್ಧೆಂದು ಫಲದಿಂದ ಗುರುಪಯೋ ಅಲುಗೂತಿ ಕುಚಗಳಿಗೂ ಹರಿಯಕ್ಷ ಮಧ್ಯವೇ ಶಿವೇಂದ್ರ ಮಧ್ಯವೇ ಹರಿಯಕ್ಷ ಮಧ್ಯವೇ ಬಿಟರಿ ಗತಿ ಜೋದ್ಯವು ವಿಟರಿ ಗತಿ ಜೋದ್ಯ ಅತಿ ಚೋದ್ಯ ವಿಟರಿಗೆ ಅತಿ ಚೋದ್ಯದಿಂದಿರುವೆ ಇವಳ ವಾಸತೆಯೋ ಹರಿಯಕ್ಷ ಮಧ್ಯದಿ ವಿಟರಿಗತಿ ಚೋದ್ಯದಿ ಹರಿಯಕ್ಷ ಮಧ್ಯದಿ ವಿಟರಿಗತಿ ಚೋದ್ಯದಿ ಎಂದಿರುವಳಿವಳ್ಯ ವಾಸತೆಯೋ ಸೌಂದರ್ಯ ಸಾರಸಾಪೇಕ್ಷಿಗಳಾದ ಕಣ್ತುಂಬಿಗಳು ಅಲ್ಲಿಯೇ ಗೀರಿಸಿ ಹೋದಂತಾಯ್ತಲ್ಲ. ಅವರಾವರಲ್ಲಿ ನಾನು ನೋಡುತ್ತಿರುವಂತಹ ಸುಂದರಿಯರಾದಂತಹ ಸುಮುಖಿಯರು ಒಂದೊಂದು ವಿಧಾನದಿಂದ ಒಬ್ಬೊಬ್ಬರು ತಮ್ಮ
ದಿವ್ಯತೆಯನ್ನು ಪ್ರಕಟಿಸುತ್ತಿದ್ದಾರೆ. ಯಾವುದು ತ್ಯಾಜ್ಯವಾದ ದೋಷಗಳೆಂದು ಮನೀಷಿಗಳು ವಿವರಣೆಯನ್ನು ನೀಡಿದರು, ಆ ದೋಷಗಳೇ ಹೆಣ್ಣುಗಳಲ್ಲಿ ಸ್ವರೂಪವಾಗಿ ನೋಟಗರಿಗೆ ಆನಂದವನ್ನು ಉತ್ಪಾದಿಸುವ ದಿವ್ಯತೆಯಾಗಿ ಕಾಣಿಸುತ್ತವೆ. ವಕ್ರತೆ, ಚಾಂಚಲ್ಯ, ಕಾಠಿಣ್ಯ, ಮಾಂದ್ಯ ಇತ್ಯಾದಿಗಳು ತ್ಯಾಜ್ಯವಾದಂತಹ ದೋಷಗಳು. ಆದರೆ ಅದು ಹೆಣ್ಣಿನಲ್ಲಿದ್ದಾಗ ಅದುವೇ ಆಕರ್ಷಕವಾದಂತಹ ಸೌಂದರ್ಯವಾಗಿ ಪರಿಣಾಮವನ್ನು ಬೀರ್ತದೆ. ಕೂದಲಲ್ಲಿ ಕೊಂಕು, ಹುಬ್ಬಿನಲ್ಲಿ ವಕ್ರತೆ, ಕಣ್ಣುಗಳಲ್ಲಿ ಚಾಂಚಲ್ಯ, ಎದೆಯಲ್ಲಿ ಕಾಠಿಣ್ಯ, ನಡುವಿನಲ್ಲಿ ಕ್ಷೀಣತೆ, ನಡೆಯಲ್ಲಿ ಮಾಂದ್ಯ. ಇದು ದೋಷಗಳೇ ಹೌದು. ಆದರೆ ಹೆಣ್ಣನ್ನು ನೋಡಿದರೆ ಅದಿಲ್ಲ. ಈ ದೋಷ ಇಲ್ಲದಿದ್ದರೆ ಚಂದ ಕಾಣುವುದೇ ಇಲ್ಲ. ಈ ರೀತಿಯ ಸುಗತಿಯನ್ನು ಈವರೆಗೆ ನಾನು ಕಂಡವನೇ ಅಲ್ಲ. ಈ ಅಂಗಾಂಗಗಳನ್ನು ವಿವರಿಸಬೇಕಾಗಿದ್ದರೆ ಕವಿಯಾಗಬೇಕು. ಕವಿಕೆಯನ್ನು ನೋಡಿ ತನ್ನ ಬೃಹತ್ ಕಾವ್ಯ ನಿರ್ಮಾಣವನ್ನು ಮಾಡುವ ಹೊತ್ತಿಗೆ ಕೆಲವಷ್ಟು ಪುಟಗಳನ್ನು ಇವಳ ಸೌಂದರ್ಯ ವರ್ಣನೆಗಾಗಿಯೇ ಮೀಸಲಾಗಿದ್ದಾನೆ. ಕಾಲಿನಿಂದ ತಲೆಯವರೆಗೆ ಕಾಲಿನಷ್ಟು ಕೊರತೆಯನ್ನು ಚತುರ ವಿಮರ್ಶಕನು ಹೇಳುವ ಹಾಗಿಲ್ಲ. ಅರ್ಧಚಂದ್ರಾಕೃತಿಯ ಹಣಿಯು, ಬಾಗಿರುವ ಹುಬ್ಬುಗಳು, ಅತ್ತಿನ್ನಿತ್ತ ಚಲಿಸುತ್ತಿರುವಂತಹ ಕಣ್ಣಾಲಿಗಳು, ಹೊಳೆಯುತ್ತಿರುವ ಕೆನ್ನೆಗಳು, ಆಕೆಯ ಗಲ್ಲವು ಗಲ್ಲಲ್ಲ, ಮುಖವೆಂಬ ಕನ್ನಡಿಯ ಹಿಡಿ ಅಲ್ಲ, ಒಳ್ಳೆಯ ಮಾವಿನ ಮಿಡಿ. ನೋಡಿದಷ್ಟು ಸಾಕೆನಿಸುವುದಿಲ್ಲ. ನನ್ನ ಕಣ್ಣುಗಳಿಗೆ ಆಯಾಸವಾಗುವುದಿಲ್ಲ, ಮನಸ್ಸು ತಣಿಯುವುದಿಲ್ಲ. ಆದರೆ ಈವರೆಗೆ ನಮ್ಮ ಅಕ್ಕನ ಅಂತಃಪುರದಲ್ಲಿ ಈ ರೀತಿಯ ಸುಂದರಿಯನ್ನು ನಾನು ಕಂಡವನೇ ಅಲ್ಲ. ನಾನು ಮೊದಲು ಬರುವಾಗ ಅವಳು ಇರಲಿಲ್ಲ. 10 ತಿಂಗಳಿಗಿಂತೂ ಹೆಚ್ಚಾಯಿತು ನಾನು ಇಲ್ಲಿಗೆ ಬಾರದೆ. ಆದ ಕಾರಣವೇ ನನ್ನ ದರ್ಶನಕ್ಕೆ ಈಕೆ ಈವರೆಗೆ ಸಿಗಲೂ ಇಲ್ಲ. ನನ್ನನ್ನು ನೋಡುವ ಅವಸರದಲ್ಲಿ ನಮ್ಮ ಅಕ್ಕ ಈಕೆ ವಿಚಾರ ಹೇಳದೇ ಇದ್ದಾಳು. ಏನೇ ಇರಲಿ, ಇರಬೇಕಲ್ಲ. ನಮ್ಮ ಅಕ್ಕನ ಅಂತಃಪುರದಲ್ಲಿ ಅವಳಿಗಾಗಿ ಅಲ್ಲವಾದರೂ ನೋಡುವ ನಮಗಾಗಿ ಆದರೂ ಓಡಬೇಕು. ಯಾರಿಗಳು, ಯಾರಿರಬಹುದು, ಯಾರಿರಬಹುದು ವಿಚಾರಿಸೋಣ. ಅಕ್ಕನಲ್ಲೇ ವಿಚಾರಿಸ್ತೇನೆ. ಅಕ್ಕ, ತಮ್ಮ ಸಹಜ ಕೇಳು ಸತಿಯರ ನಡುವೆ ಶಶಾಂಕ ಮೇರೆ ಬಂತೆ ಸತಿಯರ ನಡುವೆ ನಿಬಹದೂಳು ಶಶಾಂಕ ಮೇರೆ ಬಂತೆ ಸಹಜತೆ ಕೇಳು ಸತಿಯರ ನಡುವೆ ತಾರ ನಿಬಹದು ಶಶಾಂಕ ಮೆರಿವಂತೆ ಬಹಳ ಪ್ರಕಾಶದಿಂ ತೋರ್ಪಳಿ ಚೆಲುವಿಕೆಯು ಬಹಳ ಪ್ರಕಾಶದಿಂ ತೋರ್ಪಳು ಈ ಚೆಲುವಿಕೆಯು
ಮಹಿಯುಳಿಲ್ಲ ಇಲ್ಲ ಇಲ್ಲ ಮಹಿಯುಳಿಲ್ಲ ಬಲೆಯರುಳಿಂತು ಬಹಳ ಪ್ರಕಾಶದಿಂ ತೋರ್ಪಳಿ ಚೆಲುವಿಕೆಯು ಮಹಿಯುಳಿಲ್ಲ ಬಲೆಯರುಳಿನಿತು ಸಹಜತೆ ಕೇಳೋ ಅಕ್ಕ, ಸಹಜ. ನೋಟಗದಲ್ಲಿ ಆನಂದವನ್ನು ಹುಟ್ಟಿಸುವ, ಚೆಲುವಿನಿಂದ ರಂಜಿಸುವ ಹೆಣ್ಣೊಬ್ಬಳನ್ನು ನಿನ್ನ ಸಭೆಯಲ್ಲಿ ನಿನ್ನೊತ್ತಿನಲ್ಲಿ ನಾನು ನೋಡುತ್ತಿದ್ದೇನೆ. ನಿನ್ನ ಸೇವೆಗಾಗಿ ಯಾರು ಬೇಕು ಎಂಬುದನ್ನು ಆರಿಸಿಕೊಂಡು ಕಳುಹಿಸುವವ ನಾನು. ಸೇವಾ ಭಾಗ್ಯ ನಮಗೊದಗಿತು ಎಂದು ಸಂತೋಷದಿಂದ ಉಬ್ಬಿ ನಿನ್ನ ಬಳಿಯಲ್ಲಿರುವಂತಹ ಭಾಮಿನಿಯರನ್ನು ಯಾವಾಗಲೂ ನಾನು ಕಂಡವನೇ. ಯಾರ ಚೆಲುವು ನನ್ನನ್ನು ಆ ಕಡೆಗೆ ಆಕರ್ಷಿಸಿದ್ದೇ ಇಲ್ಲ. ಯಾಕೆಂದರೆ ಅವರೆಲ್ಲ ನಿನ್ನ ಸೇವಾದೀಕ್ಷೆಯಿಂದಿರುವಾಗ ನಾನು ನೋಡಬಾರದೆಂದೇನೂ ಅಲ್ಲ, ಹಾಗೇನು. ಆದರೆ ಅವರು ನೋಡುವ ಹಾಗಿಲ್ಲ. ಹಾಗೆ ಚಂದ್ರೋದಯವಾದಾಗ ನಕ್ಷತ್ರಗಳ ಕಾಂತಿ ಮಸುಕಾಗುವಂತೆ ತನ್ನ ವಿಶಿಷ್ಟವಾದ ಯೋಗ್ಯತೆಯಿಂದ ಉಳಿದವರೆಲ್ಲ ಸಾಮಾನ್ಯರು ಎಂದು ತೋರಿಕೊಡುತ್ತಿರುವ ಹೆಣ್ಣೊಬ್ಬಳು ನಿನ್ನ ಬಳಿಯಲ್ಲಿದ್ದಾಳೆ. ನಿನ್ನನ್ನು ಅಲಂಕರಿಸುವುದರಲ್ಲಿ ಆಸಕ್ತಿಯನ್ನು ತೋರುತ್ತಿರುವಂತಹ ಆಕೆ ತನ್ನ ರೂಪಾತಿಶಯದಿಂದಲೇ ಯಾರೇ ಆಗಲಿ ತನ್ನನ್ನೊಮ್ಮೆ ನೋಡಲಿ ಎಂಬುದನ್ನು ತೋರಿಸಿಕೊಡುತ್ತಾಳೋ. ನಕ್ಷತ್ರಗಳ ಮಧ್ಯೆ ಚಂದ್ರನು ರಂಜಿಸುವಂತೆ ಸುದತಿ ಪರಿವಾರದ ನಡುವೆ ಶೋಭಿಸುತ್ತಿರುವಂತಹ ಈಕೆಯ ವಿಚಾರವಾಗಿ ತಿಳಿದುಕೊಳ್ಳಬೇಕು ಎಂಬ ಕುತೂಹಲ ನನಗುಂಟಾಗಿದೆ. ಕುತೂಹಲ ಅಷ್ಟೇ. ಅಕ್ಕ, ಇವಳು ಯಾರು? ಇಲ್ಲಿಗೆ ಬಂದು ತಿಂಗಳುಗಳೆಷ್ಟಾದವು? ನಿನ್ನ ಸೇವೆಯಲ್ಲಿ ಸರಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾಳೆ. ಅವಳು ಮಾಡುತ್ತಿರುವಂತಹ ಗೂಳಿಗದ ಬಗ್ಗೆ ನಿನಗೆ ಸಮಾಧಾನ ಇದೆ ಇಲ್ಲದೇ ಇದ್ದೇ ಹೇಳುವುದು. ನಾನು ಅವಳನ್ನು ವಿಚಾರಿಸ್ತೇನೆ. ನೀನೇನಾದರೂ ಸಂಜ್ಞೆ ಮಾಡಿದರೆ ಸಾಕು. ಏನು ನಮ್ಮ ಅಕ್ಕನ ಯೋಗ್ಯತೆ ನೀನು ಅರ್ಥ ಮಾಡಿಕೊಳ್ಳದೆ ಹೋದೆಯ? ನಾನು ಅವಳ ಎಲ್ಲರ ಇದನ್ನಲ್ಲ, ಅವಳೊಬ್ಬಳನ್ನೇ ಕಂಡು ವಿಚಾರಿಸ್ತೇನೆ. ಹೌದಾ? ನೀನು ನಿನ್ನ ಸೇವಕಿಯಾಗಿ ಯಾರನ್ನು ಬಳಿಯಲ್ಲಿ ಇರಿಸಿಕೊಂಡೆಯೋ ಅವಳ ಸಮಗ್ರ ವೃತ್ತಾಂತವನ್ನು ತಿಳಿದುಕೊಳ್ಳಬೇಕು ಎಂಬ ಆಶೆ ನನಗುಂಟಾಗಿದೆ. ಅಕ್ಕ, ಇಷ್ಟು ಚಂದದ ಹೆಣ್ಣು ಯಾರಿಗಳು? ಯಾಕೆ ನಿನ್ನ ಸೇವೆಯನ್ನು ಮಾಡುತ್ತಾ ಇಲ್ಲಿಯೇ ಇದ್ದಾಳೆ? ಇಂತಹ ಚಂದದವಳು ನಿನ್ನ ಸೇವೆಯನ್ನು ಮಾಡಬೇಕಾದ ಅಗತ್ಯ ಇಲ್ಲ. ಮತ್ತೆ ಅವಳು ಒಮ್ಮೆ ಮನೆ ಬಿಟ್ಟು ಹೊರಟ್ರೆ ಇವಳ ಸೇವೆ ಮಾಡುವುದಕ್ಕೆ ಎಷ್ಟು ಜನರು ಹಿಂದೆ ಬರಲಿಕ್ಕಿಲ್ಲ. ವಿಟರಿಗೆ ಚೋದಿಗವನ್ನುಂಟು ಮಾಡುವ ಸೌಂದರ್ಯದ ರಾಶಿ ಇವಳು. ಅವಳ ಅಂಗಾಂಗಗಳನ್ನು ವರ್ಣಿಸುವುದಕ್ಕೆ ನನ್ನಲ್ಲಿ ಶಬ್ದ ಸಂಪತ್ತು ಕಡಿಮೆಯಾಯ್ತಮ್ಮ. ಕಮಲದ ಎಸಳುಗಳಂತಹ ನೀಳವಾದ ನೇತ್ರಗಳು, ಆ ಕೊರಳು, ಆ ಕೊರಳ ಕೆಳಗಿರುವಂತಹ ನೋಡಿ ಅಷ್ಟು ಸಾಕೆನಿಸುವುದಿಲ್ಲ. ಇವಳ ವಿಚಾರವಾಗಿ ತಿಳಿಯುವ ಆಸಕ್ತಿ ನನ್ನಲ್ಲಿ ಮೂಡಿದೆ. ಅಕ್ಕ, ಯಾರಿವಳು ಹೇಳಬಹುದೇ? ನಡೆದವಳ ಪತಿಗಳು ಬಲಾಢ್ಯರಪಿ ನಡೆದವಳ ಪತಿಗಳು ಬಲಾಢ್ಯರಪಿ ವೀರ ಗಂಧರ್ವರುಗಳಿವಳು
ಕೊಡುವೆನೆಂದು ಕಳುಹಿದಳು ಮಾನ ಚೇಷ್ಟಿತನನ್ನು ಮನೆಗೆ. ತಮ್ಮ, ಕೇಳುವಲ್ಲಿ ನಿನಗೆ ಬಹಳ ಉತ್ಸಾಹ ಉಂಟು. ಹೌದಮ್ಮ, ಆಸಕ್ತಿಯು ಸ್ವಲ್ಪ ಹೆಚ್ಚಿದೆ ಅಲ್ಲ, ಇಂಥವಳು ನಮ್ಮಲ್ಲಿ ಇರಬೇಕಾದವಳೆ ಅಲ್ವೋ? ಇರಲೇಬೇಕು. ಅಕ್ಕನ ಬಳಿಯಲ್ಲಿ ಸೊಬಗಿನ ಹೆಣ್ಮಕ್ಕಳಿರಲಿ ಎನ್ನುವಂತ ಆಶೆ ನಿನಗೆ ಬಹಳಷ್ಟು ಉಂಟು. ಯಾಕೆಂದ್ರೆ ನನಗೆ ಅಪರೂಪಕ್ಕೆ ಬಂದವನಿಗೆ ಒಮ್ಮೊಮ್ಮೆ ನೋಡಿ ಹೋಗುವುದಕ್ಕಾಗ್ತದಲ್ಲ. ನನ್ನ ಮನೆಗೆ ಬಂದ ಕಾಲಕ್ಕೆ ನಿನ್ನ ಕಣ್ಮನಗಳಿಗೂ ಸಂತೋಷ ಆಗಬೇಕು ಅನ್ನುವಂತ ಅಪೇಕ್ಷೆಯು ಅದರ ಹಿನ್ನೆಲೆಯಲ್ಲಿ ಉಂಟು. ಆದುದರಿಂದಲೇ ನೀನು ಅಂತವರನ್ನೇ ಆಯ್ಕೆ ಮಾಡಿಕೊಳ್ಳುತ್ತಿರುವೆ. ಅದಕ್ಕಾಗಿ ಅಲ್ಲೋ ನೀನು ಬರುವಾಗಲೇ ತರುಣಿಯರ ಮೇಳದಲ್ಲೇ ನಾನಿರುವುದು. ಈ ಬಾರಿ ನಮ್ಮ ಮೇಳ ಎಷ್ಟು ಚೆನ್ನಾಗಿದೆ ಗೊತ್ತಾ? ಮತ್ತೆ ಹೌದಾ? ಯಾವುದಮ್ಮ ಮಾಡುವುದಕ್ಕೂ ಸಮರ್ಥರಿಯಾದಂತಹ ಸುಂದರಿಯರು. ನೀನು ಹೇಳಿದರೆ ಸಾಕು, ನಿನಗೆ ಏನು ಬೇಕು ಒದಗಿಸಿಕೊಡುವುದಕ್ಕೆ ಮುಂದಾಗ್ತಾರೆ. ಎಲ್ಲಾದರೂ ಅವರು ಹೆಚ್ಚು ಕಡಿಮೆ ಮಾಡಿದರು ಅಂತಾದ್ರೆ ನನ್ನಲ್ಲಿ ಹೇಳು, ನಾನು ವಿಚಾರಿಸಿಕೊಳ್ತೇನೆ. ನೀನು ವಿಚಾರಿಸಿಕೊಳ್ಳುವಂತಹ ಮನ ನಿನಗಿರಬಹುದು. ಅಂತೂ ಅಕ್ಕನ ಬಳಿಯಲ್ಲಿ ಸೇರ್ಪಡೆಗೊಂಡಂತಹ ತರುಣಿಯರೆಲ್ಲ ತಮ್ಮನ ಕೊಡುಗೆ ಎನ್ನುವುದು ಸಿದ್ಧವೇ. ಈಗ ಹೊಸಬಳಾಗಿ ಬಂದ ಇವಳು ಸರಿ ಇದ್ದಾಳ? ಈಗ ನಾನು ಅವಳನ್ನು ವಿಚಾರಿಸುವುದು ಯಾಕೆ? ಚೆನ್ನಾಗಿದ್ದಾರೆ ಅಲ್ಲ, ನೋಟಕ್ಕೆ ಚೆನ್ನಾಗೇ ಇದ್ದಾರೆ ಅಲ್ವೋ? ಅಂತೂ ನಿನ್ನ ಕೊಡುಗೆ ಅಲ್ಲ ಅದು. ಈಗ ನೋಡುವುದಕ್ಕೆ ಮಾತ್ರವೇ ಇವಳು ಚಂದ ಇರುವುದಾ? ಅಲ್ಲ, ಕೆಲಸಗಳೆಲ್ಲ ಸರಿಯಾಗಿ ಉಂಟಾ? ಚೆನ್ನಾಗಿಯೇ ಇದೆ. 10 ತಿಂಗಳು ಕಳೆಯಿತಲ್ಲೂ ನೀನು ದೂರ ಹೋಗಿ. ಇವಳಿಗೆ 10 ತಿಂಗಳಾಯ್ತಾ? 10 ತಿಂಗಳಾಯ್ತು ಇವಳು ಒಳ ಸೇರಿ. ಆಶ್ಚರ್ಯಕ್ಕೆ ಒಳಗಾಗಿ ಅವಳನ್ನು ಕರೆಸಿ ಯಾರು ಏನು ಎಲ್ಲಿಯವಳು ಎನ್ನುವ ಪೂರ್ವಾಪರಗಳನ್ನೆಲ್ಲ ವಿಚಾರಿಸಿದಾಗ ಅವಳರುಹಿದಂತ ವರ್ತಮಾನವನ್ನೆಲ್ಲ ಕೇಳಿ ಅವಳ ಅಪೇಕ್ಷೆಗೆ ಅನುಗುಣವಾಗಿ ಒಂದು ಆಶಯವನ್ನು ಅವಳಿಗೆ ಕೊಟ್ಟದ್ದು. ಇರ್ಬೇಕಪ್ಪ, ನಿನ್ನಂತವಳು ಈ ಚಂದದ ಹೆಣ್ಮಕ್ಕಳಿಗೆಲ್ಲ ಆಶ್ರಯವನ್ನು ಕೊಡದೆ ಇದ್ದರೆ ಮತ್ಯಾರಿಗೆ ಕೊಡು? ಅವಶ್ಯವಾಗಿ ಕೊಟ್ಟಿದ್ದೇನೆ. ಒಳ್ಳೆಯದು, ಕೊಡಬೇಕಾದ್ದೆ. ಅವಳೇ ಹೇಳಿದಂತಹ ವಿಚಾರ ಉಂಟು. ಏನು? ಯಾರೋ ಗಂಧರ್ವ ವರ್ಗಕ್ಕೆ ಸೇರಿದವರು ಅವಳ ಪತಿಯಂತೆ, ಇರಲಿ, ಅವರ ಸತಿಯವಳಾಗಿದ್ದಾಳೆ ಅಂತ. ಗಂಡ ಹೆಂಡ್ರಲ್ಲಿ ಸರಿ ಬರಲಿಲ್ಲ ಅಂತ ಕಾಣ್ತದೆ, ಹಾಗೆ ತಿರುಗಾಟಕ್ಕೆ ಹೊರಟಿದ್ದಾಳೆ. ಏನೋ ಆ ಕುರಿತಾದಂತಹ ಸ್ಪಷ್ಟ ಕಾರಣಗಳನ್ನು ಅವಳು ಆಡಿದ್ದಿಲ್ಲ. ಅಂತವಳಿಗೆ ನಾವು ಒಂದು ಅನುಕೂಲ ಮಾಡಿಕೊಡ್ಬೇಕು. ಕೆಲ ಸಮಯಗಳ ಕಾಲ ಅವರಿಂದ ಪ್ರತ್ಯೇಕವಾಗಿ ಇರಬೇಕಾದಂತಹ ಒಂದು ಅನಿವಾರ್ಯತೆ ನನಗುಂಟು. ಅಷ್ಟು ಸಮಯಗಳ ಕಾಲ ನಮ್ಮಲ್ಲಿ ಒಂದು ಆಶಯ ನನಗೆ ಕೊಡಬೇಕು ಅನ್ನುವಂತೆ ಅವಳು ಆಡಿದ್ದಾಳೆ. ಗಂಡಂದಿರು ಎಂದರೆ ಒಬ್ಬನೇ ಹೆಂಡತಿ ಅಲ್ಲ, ಬಹಳ ಅನುಭವ ಇರಬೇಕು. ಗಂಧರ್ವರು ಪತಿಗಳು ಅತ್ಯಂತ ಬಲಾಢ್ಯರು ಎನ್ನಿಸಿಕೊಂಡಿದ್ದಾರೆ ಎನ್ನುವುದು ಸ್ಪಷ್ಟವೇ. ಅಲ್ಲ, ಇವಳನ್ನು ಆಳಬೇಕಾಗಿದ್ದರೂ ಬಲಾಢ್ಯತೆ ಬೇಕು. ಅವಳ ಮಾತಿನ ದೃಢತೆಯು ಹೇಳಿದೆ ಬಲಾಢ್ಯರಾದಂತಹ ಪತಿಯನ್ನು ಹೊಂದಿದವಳವಳು ಎನ್ನುವ ಹಾಗೆ. ಅಂದ್ರೆ ಒಬ್ಬನಿಗಿಂತ ಹೆಚ್ಚು ಮಂದಿಗಳನ್ನು ಬಳಸಿಕೊಂಡು ಅವರ ಬಲಾಢ್ಯತೆಯ ಬಗ್ಗೆ ಸಂದೇಹ ಉಂಟಾಗಿದ್ದಾಗ ತಿರುಗಾಟಕ್ಕೆ ಹೊರಟವಳು. ಆಹಾ, ಅವಳ ಮಾತಿನಲ್ಲಿ ಆ ದಾರಿ ಏನು ತೋರಲಿಲ್ಲ. ಹೌದಾ? ಏನೋ ಒಂದು ಅನಿವಾರ್ಯತೆ ಒದಗಿತ್ತು ಎನ್ನುವುದರಿಂದ ಹೀಗಿರಬೇಕು ಅನ್ನುವುದನ್ನು ಮಾತ್ರ ಅವಳ ಆಡಿದ್ದು. ಅವಳ ಅನಿವಾರ್ಯತೆ ಇಲ್ಲಿ ಪೂರೈಸಲ್ಪಡ್ತದೆ ಎಂಬ ವಿಶ್ವಾಸದಿಂದ ಬಂದದ್ದಿರಬೇಕು. ನಿನಗೆ ಹಾಗೊಂದು ಯೋಚನೆ ಬಂತಲ್ವ? ನಾವಿದ್ದೇವಲ್ಲ. ಅಲ್ಲ, ನಿನ್ನ ಕಣ್ಣು ಮುಖ ಮಾತು ಕೇಳಿದ್ರೆ ಗೊತ್ತಾಗ್ತದೆ ನನಗೆ ನೀನು ಯಾವ ಅಪೇಕ್ಷೆ ಪೂರಣಕ್ಕಾಗಿ ಹೊರಟವನು ಎನ್ನುವ ಹಾಗೆ. ಈಗ ತಮ್ಮ, ಸುಮ್ಮನೆ ಇಲ್ಲದೆ ಬೇಡದ ವಿಷಯಕ್ಕೆಲ್ಲ ತಲೆ ಹಾಕಿಕೊಂಡು ಹುಬ್ಬು ಹಾರಿಸುವುದು ಕಣ್ಣು ಕುಣಿಸುವುದು ಮಾಡಬೇಡ. ನಾನು ಬೇಡದ್ದನ್ನು ಯಾವಾಗಲೂ ಬಯಸಿಯನು. ಅಲ್ಲ, ನೀನು ಬೇಕಾದ್ದನ್ನು ಮಾತ್ರವೇ ನಾನು ಆಶಿಸುವುದಲ್ಲ. ನೀನು ನಿನಗೆ ಬೇಕಾದ್ದನ್ನೇ ಆಶಿಸುವುದು ಹೌದು ಅಂತ ಆದ್ರೂ ಅದು ನನಗೆ ಬೇಡದ್ದು ಅಂತಲೇ ಕಾಣ್ತದಷ್ಟೇ. ಆದ್ರಿಂದಲೇ ಹೇಳಿದ್ದು, ಸುಮ್ಮನೆ ಇಲ್ಲದ ವಿಷಯಕ್ಕೆಲ್ಲ ತಲೆ ಹಾಕಿಕೊಂಡು ಹೋಗಬೇಡ. ಒಮ್ಮೆ ನೀನು ಹೋಗು, ಮನೆಗೆ ಹೋಗಿಲ್ಲಿಂದ. ತುಂಬಾ ಹೊತ್ತು ಕೂತ್ರ ಆಗ್ಲಿಕ್ಕಿಲ್ಲ. ಅದು ಯಾವುದನ್ನು ಬೇಡದೇ ಇದ್ದರೂ ನೀನು ಕೊಡುವೆಯೋ, ಬೇಡದ್ದನ್ನು ಕೊಡು ಕೊಡು ಎಂದು ಆಶಿಸದೇ ಇದ್ದದನ್ನು ಕೊಡುವಾಕೆ ನೀನು. ಆದ ಕಾರಣ ನನ್ನ ಆಶಯಗಳೇನು ಎಂಬುದನ್ನು ಅರ್ಥ ಮಾಡಿಕೊಂಡು ತಮ್ಮ ಸಂತೋಷವಾಗಿರ್ಲಿ, ಅವರಿಗೆ ಬೇಕಾದ್ದನ್ನು ಒದಗಿಸಿಕೊಡೋಣ, ಹೀಗೆ ನಿಶ್ಚಯಿಸಿಕೊಂಡು ಇಷ್ಟರವರೆಗೆ ಬಾಳಿದವಳು. ಹೌದು ಹೌದು. ನಾನು ಇವತ್ತು ಮನೆಗೆ ಹೋಗುವ ಆಲೋಚನೆ ಇಲ್ಲಿಲ್ಲಮ್ಮ. ಮತ್ತೇನು ಮಾಡ್ತೀಯಪ್ಪ? ನಿನ್ನ ಅಂತಃಪುರದ ಬಳಿಯಲ್ಲೇ ಇರೋಣ. ಇವರನ್ನೆಲ್ಲ ನೋಡುತ್ತಾ ನಿನ್ನಲ್ಲಿ ಮಾತನಾಡುತ್ತಾ ಸಮಯ ಕಳೆಯೋಣ ಅಂತ ನಿಶ್ಚಯಿಸಿದ್ದೇನೆ. ಉಳಿದವರೆಲ್ಲ ಹೋಗ್ಲಿ. ಈಗ
ಅವಳೊಬ್ಬಳಿದ್ರೆ ಸಾಕು. ಅವಳೊಬ್ಳು. ಹೌದು. ತರುಣಿಯರು ಬೇಡ, ತರುಣಿಯವಳು ಸಾಕು. ಒಬ್ಬಳಿರುವಾಗ ಉಳಿದವರು ಯಾಕೆ? ಅಂತೂ ನಮ್ಮ ಮೇಳದಲ್ಲೇ ಇರುವ ಯೋಚನೆ ಮಾಡಿದ್ಯಾ ನೀನು ಇವತ್ತು? ಈಗ ಸದ್ಯಕ್ಕೆ ನಿನ್ನ ಮೇಳಕ್ಕೆ ಜನ ಕಡಿಮೆ ಆಗಲಿ, ನಾನು ಸೇರಿಕೊಳ್ತೇನೆ ಅಂತ ಆಲೋಚನೆ ಮಾಡುದು. ಈಗ ನಿನ್ನನ್ನು ಕಾಣಬೇಕು ಅಂತಿದ್ರೆ ನೀನಿರುವಲ್ಲಿಗೆ ನಾನೇ ಬರ್ತೇನೆ. ಇಂದು ಮಾತ್ರ ಇಲ್ಲಿಂದ ಬೇಗ ಹೊರಡಬೇಕು. ಕೋಮಲವಾದಂತಹ ನಿನ್ನ ಪಾದ ಅಲ್ಲಿಯವರೆಗೆ ಬೆಳೆಯಬೇಕಾದ ಅಗತ್ಯವೇ ಇಲ್ಲ. ಮತ್ತೆ ನಾನೇ ಹೋಗದಿದ್ರೆ ಆಯ್ತಲ್ಲ. ಅಲ್ಲ, ನೀನು ಹೋಗಬೇಕಾದ್ದೇ ಅವಶ್ಯ ಅಂತ ನಾನು ಹೇಳಿದ್ದೀಗ ನಿನ್ನಲ್ಲಿ. ಅಲ್ಲ, ನೀನು ಬರುವುದಿದ್ರೆ ಬಾ, ಬರ್ತೇನೆ. ಜೊತೆಯಲ್ಲಿ ಆಕೆಯನ್ನು ಕರೆದುಕೊಂಡೇ. ಅವಳನ್ನು ಕರ್ಕೊಂಡು ಬರುವುದಕ್ಕಾಗುವುದಿಲ್ಲ. ಅವಳ ವಿಷಯದಲ್ಲಿ ನೀನು ಹೆಚ್ಚು ಆಸಕ್ತನಾದ್ದರಿಂದಲೇ ಹೇಳಿದ್ದು. ನೀನಿಲ್ಲಿಂದ ಒಮ್ಮೆ ಹೋಗು ಬೇಗನೆ ಅಂತ. ನೀನು ಇನ್ನಷ್ಟು ಹೊತ್ತು ನಿತ್ರೆ ಮತ್ತಿನ್ನೇನೋ ಆರಂಭಿಸ್ತೀನಿ ನೀನೀಗ. ಈಗ ನಾನು ಇಲ್ಲಿಂದ ಹೋಗಲೇಬೇಕು. ಒಮ್ಮೆ ಹೋಗು ತಮ್ಮ ಇಲ್ಲಿಂದ. ಅಕ್ಕ, ಓ, ನಿನಗೆ ನಾನಿಲ್ಲಿರುವುದು ಬೇಡ ಎಂದಾದ ಮೇಲೆ ಹೋಗದೆ ಮತ್ತೇನ್ ಮಾಡುವ? ಈಗ ನಾನು ಒಬ್ಬನೇ ಹೋಗುದ? ನೀನು ಬರುವಾಗ ಒಬ್ಬನೇ ಅಲ್ಲ ಬಂದದ್ದು? ಅಲ್ಲ, ಬಂದುದು ಹೌದು, ಒಬ್ಬನೇ ಬಂದವನು. ನೀನು ಕೇಳಿಲ್ಲ, ಒಬ್ಬರಿಗಿಂತ ಇಬ್ಬರು ಲೇಸು, ಹಬ್ಬಕ್ಕಿಂತ ಹುಣ್ಣಿಮೆ ಲೇಸು. ಹೌದು, ಹೀಗೆಲ್ಲ ಗಾದೆಯ ಮಾತುಗಳಿವೆ. ನಿನಗೆ ಬೇಕಾದಲ್ಲೆಲ್ಲ ಅದನ್ನು ಉಪಯೋಗಿಸ್ತೀಯ. ಆದ ಕಾರಣ ನಾನು ಒಬ್ಬನೇ ಹೋಗುವುದಕ್ಕಿಂತ ನನ್ನ ಜೊತೆಯಲ್ಲಿ ಅವಳನ್ನೂ ಕಳುಹಿಸಿದರೆ, ಮಾತಿಗೆ ಹೇಳಿದ್ದೆ ನಾನು. ಅಲ್ಲ, ಕಳುಹಿಸಬೇಕು ಅಂತಲ್ಲ, ಕಳುಹಿಸಿದರೆ. ಹೌದಲ್ಲಿ ಒತ್ತಾಸೆ ಅರ್ಥ ಆಗ್ತದೆ ನನಗೆ. ಕಳುಹಿಸಿದರೆ ಎನ್ನುವುದು ಅನುಮಾನದಲ್ಲೇ ಇರಲೇ, ಕಳುಹಿಸುವುದಿಲ್ಲ. ಮುಗೀತಾ? ಬೇಡ, ನೀನು ಬಂದ್ರೆ ಬಂದಾಳ, ನಾನು ಬಂದ್ರೆ ಬರಲಾರಳು. ನೀನು ಬಂದ್ರೆ ಅವಳು ಬರುವುದಿಲ್ಲ. ಹಾಗಿದ್ರೆ ನೀನು ಬರುವುದೇ ಬೇಡ. ಅಕ್ಕೋ, ಹೌದಾ? ಆಗಲಿ, ಒಮ್ಮೆ ಹೋಗು. ನಾಳೆ ನಾನು ನೀನು ಬರೋ ಹೊತ್ತಿಗೆ ನಿನ್ನನ್ನು ನೋಡುವುದಕ್ಕಾಗಿ ನಾಳೆ ಬರ್ತೇನೆ ಅಂತ. 10 ತಿಂಗಳು ಕಳೆದು ಬಂದವನು ಇನ್ನೊಂದು 10 ತಿಂಗಳು ಕಳೆದು ಬರ್ತೀಯ ಅಂತ? ನಾಳೆ ಬರ್ತೇನೆ. ನಾಳೆ ನಾನು ಬರಬೇಕಾಗಿದ್ದರೆ ದಿನಗಳ ಅಗತ್ಯ ಏನೂ ಇಲ್ಲ, 10 ತಾಸು, ಒಂದು ಗಳಿಗೆ ಕಳೆದು ಬಂದೇನು ನಾನು. ಹೌದಪ್ಪ, ನಿನ್ನ ಇಷ್ಟ ಅಲ್ಲ, ಅದಕ್ಕಲ್ಲೂ ನಮ್ಮ ಭಾಗ್ಯದ ಕಣಿ ನೀನು ಅಂತ ಏನು ಹೇಳಿದ್ದು. ನಾನು ಹೋದವ 3 ದಿನ ಕಳೆದು ಬರ್ತೇನೆ ಅಂತ ನೀನು ಆಲೋಚನೆ ಮಾಡೋದಿಲ್ಲ. ನಾಳೆ ಬರ್ತೇನೆ. ನಾಳೆ ಬರುವಾಗ ಇವಳು ಇರ್ತಾಳಲ್ಲ, ಅಲ್ಲ ಮಾತು ಕೇಳಿದ್ದಷ್ಟೇ. ಅಲ್ಲ, ಅವಳು ಇರ್ತಾಳೆ. ಇರ್ಲಿ 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 ಇರ್ಬೇಕಪ್ಪ, ಇರ್ಬೇಕು. ಬರ್ತೇನಕ್ಕ. ಆಯ್ತು ಅಕ್ಕ, ದಾರಿ ಆ ಕಡೆ, ಮುಂದೆ ಮುಂದೆ ಆ ಕಡೆ ನೋಡಿ ಹೋಗು. ಇಲ್ಲಿ ಗೋಡೆ ಬಾಗಿಲೆಲ್ಲ ಉಂಟು. ಅವಳಿಲ್ಲಿ ಹೋಗ್ಲು ಅಂತ ಅವಳ ಒಳಗೇನು ಕೆಲಸ ಇರಬೇಕು, ಮೆಲ್ಲಗೆ ಸರಿದ್ರು ಆ ಕಡೆ. ಹಾಗಿದ್ರೆ ನಾನೊಮ್ಮೆ ಒಳಗೆ ಹೋಗಿ ಹೊರಗೆ ಬರಲಿ? ಬೇಡ, ಹೊರಗೆ ಹೋಗು. ಬಾಗಿಲು ತೆರೆದೇ ಉಂಟು, ಆಯ್ತಾ? ಭಾವಗಳೇನು ಎಂಬುದನ್ನು ತಿಳಿದವಳಾದ್ದರಿಂದ ಈ ರೀತಿ ನನ್ನನ್ನು ಕಳುಹಿಸಿದ್ದಾಳೆ. ಎಲೆ ಪರೀಕ್ಷಿತ ಗೀಳ ಕಳನು ಪರಟೈದರುದ ಮನದಲ್ಲಿ ಹಲವು ಹಂಬಲಿಸುತ್ತ ಮನದಲ್ಲಿ ಹಲವು ಹಂಬಲಿಸುತ್ತ ಬಂದನು ತನ್ನ ಮಂದಿರಕ್ಕೆ. ಬಳಲಿದನು ಬಾಡಿದನು ಆ ಖಳನು, ಬಳಲಿದನು ಬಾಡಿದನು. ರಾತ್ರಿಯ ಕಳೆವು ಬಾಯವಗಾಣದೆ ಐವರಲನೆಯನು ನೆನೆನೆನು, ಐವರಲನೆಯನು ನೆನೆನೆನೆದು ಮರುಗಿದನು ಉದಯ ಪರ್ಯಂತ. ಐವರಲನೆಯನು
ನೆನೆದು ಮರುಗಿದನು ಉದಯ ಪರ್ಯಂತ ಹಿರಿಯರ ಒತ್ತಾಯಕ್ಕಾಗಿ ಸಭಾಸ್ಥಾನದಿಂದ ಅಂದ್ರೆ ನಮ್ಮ ಅಕ್ಕನ ಬಳಿಯಿಂದ ನಾನು ಈ ಕಡೆಗೆ ಬಂದವನು. ಕಣ್ಮುಚ್ಚಿದರೂ ಆ ಚೆಲುವೆಯ ಆಕೃತಿ ನನಗೆ ಗೋಚರಿಸುತ್ತಿದೆ. ಹೆಣ್ಣೊಬ್ಬಳು ಗಂಡಿನ ಜೀವನದಲ್ಲಿ ಎಂತಹ ಪ್ರಭಾವವನ್ನು ಬೀರಬಲ್ಲಳು. ನನಗಾದ ಅನುಭವ ಇದು. ಅವಳನ್ನೇ ನೆನೆದು 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 ರಾತ್ರಿಯೆಲ್ಲ ನಿದ್ರೆಯೇ ಇಲ್ಲ. ಹಂಸತೂಲಿಕಾ ತಲ್ಪದಲ್ಲಿ ಪವಡಿಸಿದರೆ ಮುಳ್ಳಾಗಿ ಅದು ನನ್ನನ್ನು ಚುಚ್ಚಲಾರಂಭಿಸಿದೆ. ಮಾನಸಿಕವಾದಂತಹ ವಿಕಾರವಿರಬಹುದು. ವಿಕಾರ ಅಲ್ಲಪ್ಪ, ವಿಕಾರಕ್ಕೊಂದು ಆಕಾರವನ್ನು ಕೊಡುವುದಕ್ಕೆ ಸಿದ್ಧಳಾದಂತಹ ಸುಂದರಿಯವರು ಅವಳನ್ನು ಎಣಿಸುತ್ತಾ ಎಣಿಸುತ್ತಾ ನಿದ್ರೆ ಇಲ್ಲದೆ ರಾತ್ರಿಯನ್ನು ಕಳೆದಿದ್ದೇನೆ. ಹೆಚ್ಚು ನಿದ್ರೆಗೆಟ್ಟರೆ ಏನಾಗ್ತದೆ ಅಂತ ಈಗ ಅನುಭವಕ್ಕೆ ಬರ್ತದೆ. ಬಹಳ ಆಯಾಸ. ಹೌದು, ಈ ಅಭ್ಯಾಸ ಇದ್ದರೆ ಅದು ಕಷ್ಟವಾಗುವುದಿಲ್ಲ. ನಾವು ಅಪರೂಪಕ್ಕೆ ರಾತ್ರಿ ನಿದ್ರೆ ಬಿಡುವುದು. ಆದ ಕಾರಣ ಕಣ್ತೆರೆದು ನೋಡೋಣ ಎಂದರೆ ಕಣ್ಣುಗಳು ಒಪ್ಪೋದಿಲ್ಲ. ಕಣ್ಣು ಮುಚ್ಚಿ ಮುಚ್ಚಿ ಬರುವುದು. ಕಣ್ಣು ಮುಚ್ಚಿದರೆ ನನಗೆ ಕಾಣುವುದು ಆಕೆಯ ದಿವ್ಯಾಕಾರ. ಆದ್ದರಿಂದಲೇ ಕಣ್ತೆರೆವಾಗ ಯಾರ ಸೌಂದರ್ಯ ನಮಗೆ ಗೋಚರವಾಗುವುದಿಲ್ಲೋ ಅವಳನ್ನು ಎಣಿಸಿ ಎಣಿಸಿ ಉಣ್ಣಬೇಕೆಂಬ ಆಸೆಯಿಂದ ಹೋದರೆ ಉಣಿಸಿ ರುಚಿಸುವುದಿಲ್ಲ. ಬಾಯಾರಿಕೆ ಅದನ್ನು ಹಿಂಗಿಸುವುದಿಲ್ಲ. ನೆನೆ ನೆನೆದು ರಾತ್ರಿ ಎಲ್ಲ ಕಳೆದಿದ್ದೇನೆ. ಅವಳನ್ನೊಮ್ಮೆ ನೋಡಬೇಕು, ಆಕೆಯ ಬಗೆಗೆ ವಿಚಾರವನ್ನು ತಿಳಿಯಬೇಕು. ನಾನು ಯಾವ ಹೆಣ್ಣನ್ನು ನೋಡಿಯೂ ಈ ರೀತಿ ಮರುಳಾದ್ದಿಲ್ಲ. ನನ್ನನ್ನು ಆಕರ್ಷಿಸಬಲ್ಲಂತಹ ಸೌಂದರ್ಯ ಈವರೆಗೆ ನಮ್ಮ ಊರಿನಲ್ಲಿ ಬಿಡೋಣ. ನಾನು ಭರತ ವರ್ಷದ ಬೇರೆ ಬೇರೆ ರಾಜ್ಯಗಳನ್ನು ಪ್ರವೇಶಿಸಿದ ಎಲ್ಲಿಯೂ ನನ್ನನ್ನು ಆಕರ್ಷಿಸಬಲ್ಲಂತಹ ಚೆಲುವೆ ಈವರೆಗೆ ದೊರಕಲಿಲ್ಲ. ಹೇಳುವವರು ಇರಬಹುದು, ಕೀಚಕ ಹೆಣ್ಣು ಹುಚ್ಚ. ಯಾವ ಹೆಣ್ಣನ್ನೇ ಆಗಲಿ ಬಲಾತ್ಕಾರವಾಗಿ ಕೂಡ ಬಯಸಿದವನು ನಾನಲ್ಲ. ಯಾಕೆಂದ್ರೆ ನನ್ನ ಮನಸ್ಸನ್ನು ಸಮಾಧಾನಪಡಿಸಬಲ್ಲ ಚೆಲುವೆಯೊಬ್ಬಳಿದ್ದಾಳೆ ಎಂಬ ಕಲ್ಪನೆ ಬಂದುದೇ ನನಗೀಕೆಯನ್ನು ನೋಡಿದ ಮೇಲೆ. ಯಾವನು ಮಲ್ಲ ಯುದ್ಧದಲ್ಲಿ ನಿಷ್ಣಾತನೋ, ಗಟ್ಟಿಗಾಲದಲ್ಲಿ ತನ್ನ ಅಪ್ರತಿಹತವಾದ ಯೋಗ್ಯತೆಯನ್ನು ಸ್ಥಾಪಿಸಬಲ್ಲನು, ಅವನು ಹೆಣ್ಣುಗಳ ಬಗ್ಗೆ ಆಸಕ್ತನಾಗುವುದೇ ಇಲ್ಲ. ಪ್ರಪಂಚದ ಖ್ಯಾತರಾದ ಮಲ್ಲರ ಜೀವನ ಚರಿತ್ರೆಯನ್ನೊಮ್ಮೆ ಅವಲೋಕಿಸೋಣ. ಯಾವನಾದರೂ ಹೆಣ್ಣಿನ ಹಿಂದೆ ಬಿದ್ದಿದ್ದಾನೆ ಅಂತ ಹೇಳಿದವರುಂಟ? ಇಲ್ಲವೇ ಇಲ್ಲ. ಆದರೆ ಹೀಗೇಕೆ? ಪ್ರಾಯಶಃ ಕಾಲ ಕೂಡಿ ಬಂದಿದ್ದಿರಬೇಕು. ನನಗೊಂದು ಕಾಲ ಬಂತು ಅಂತ ಆದರೆ ನಾನು ಯಾಕೆ ಆಸಕ್ತನಾಗಬಾರದು? ಮದುವೆ ಆಗಲಿಲ್ಲ ನನಗೆ. ಮದುವೆ ಆಗುವುದು ಬೇಡವೆಂದು ನಾನಿದ್ದೆ. ನನ್ನನ್ನು ಒಲಿಸುವ, ನನಗೆ ತಂಪನ್ನು ನೀಡಬಲ್ಲ ಹೆಣ್ಣಿಲ್ಲ. ಆದ ಕಾರಣವೇ ಅವಿವಾಹಿತನಾಗಿದ್ದೇನೆ. ಇವಳನ್ನು ನೋಡಿದ ಮೇಲೆ ಮಕ್ಕ ಏನೋ ಹೇಳಿದ. ಅವಳಿಗೆ ಮದುವೆ ಆಗಿದೆ, ಬಲಾಢ್ಯರಾದ 5 ಗಂಡಂದಿರಿದ್ದಾರೆ. ಅದು ನೋಡಿ, ನನಗೂ ಕಾಣುವುದೀಗ ಮದುವೆ ಆದವಳನ್ನೇ ನಾನು ಮದುವೆ ಆದ್ರೇನು.
ಯಾಕೆಂದ್ರೆ ಅವಳಿಗೆ ಅನುಭವ ಇರ್ತದಲ್ಲ. 5 ಆಗಬಹುದು ಎಂದು ಒಪ್ಪಿದವಳು 6ನೇವನನ್ನು ಯಾಕೆ ಬಿಡಬೇಕು? ಅವರ ಜೊತೆಯಲ್ಲಿ ನಾನು ಒಬ್ಬನು ಸೇರಿಕೊಂಡ್ರೆ ಅವರನ್ನಂತೂ ಬಿಟ್ಟು ಬಂದಿದ್ದಾರೆ. ಈಗ ಇಲ್ಲಿ ಅವರ ಬದಲಿಗೆ ನಾನು ಏನು ಇದನ್ನೊಮ್ಮೆ ಅವಳಲ್ಲಿ ವಿಚಾರಿಸಿಕೊಂಡು ಮುಂದುವರಿಯುವುದು ಒಳ್ಳೆಯದು. ಅಕ್ಕನ ಮನೆಗೆ ನೋಡೋಣ. ಊರಿಗೆ ಬಂದವಳು ಕೇರಿಗೆ ಬರುವುದಿಲ್ಲ, ಕೇರಿಗೆ ಬಂದವಳು ದಾರಿಗೆ ಬರುವುದಿಲ್ಲ, ದಾರಿಗೆ ಬಂದವಳು ನೀರಿಗೆ ಬರುವುದಿಲ್ಲ. ಏನ್ ಹೇಳ್ತೀರಿ? ನಿಮ್ಗೇನಾದ್ರೂ ಅನುಭವ ಉಂಟ? ಇದನ್ನೇ ಯೋಚಿಸುತ್ತಾ ಯೋಚಿಸುತ್ತಾ ರಾತ್ರಿಯನ್ನೆಲ್ಲ ಕಳೆದಿದ್ದೇನೆ. ಅಕ್ಕನ ಮನೆಯ ಕಡೆಗೆ ಸ್ವಲ್ಪ ಹೋದ್ರೇನು ಅಂತ ಕಾರಣ ಸಿಗ್ತಾಳಂತಷ್ಟೇ, ಮತ್ತೇನು ಅಲ್ಲ. ನೋಡಿಯೇ ಸಂತೋಷ. ನಿನ್ನನ್ನು ನೋಡಲೇಬೇಕೆಂಬ ಆಶೆಯುಳ್ಳವನಾಗಿ ಅರಮನೆಯಿಂದ ಈ ಕಡೆಗೆ ಧಾವಿಸಿದವ ನಾನು. ನಿನ್ನನ್ನು ನೋಡುತ್ತಾ ನೋಡುತ್ತಾ ಎಲ್ಲವನ್ನೂ ನಾನು ಮರೆಯುತ್ತಿದ್ದೇನೆ. ನಾನು ನಿನ್ನ ಇದಿರಿನಲ್ಲಿ ಅಧೀರನೇ ಹೌದು, ನಿನಗಳುಪಿದೇನು. ನಿನ್ನ ಈ ಸೌಂದರ್ಯದ ಆಕೃತಿ ನನ್ನ ಚಿತ್ತವನ್ನೇ ಸೂರೆಗೊಂಡಿದೆ. ನನ್ನನ್ನು ನೀನು ಬಳಲಿಸುತ್ತಿದೆ. ನಿನ್ನ ಕಟಾಕ್ಷ ವೀಕ್ಷಣದಿಂದ ಪುಳಕಿತಗಾತ್ತನಾಗಿ ನಿನ್ನಲ್ಲಿ ಮಾತನಾಡುವ ಆಶೆಯಿಂದ ಈ ಕಡೆಗೆ ಬಂದರೆ ನನ್ನನ್ನು ನೋಡಿದರೂ ನೋಡದಂತೆ ನೀನಿರುವೆಯಲ್ಲ. ಓ ಸುದತಿ ಶಿಖಾಮಣಿಯೇ, ಓ ಕೆಲವೇ ಸೌರಂದ್ರಿ, ನನ್ನನ್ನು ನೋಡು. ನನ್ನ ಸ್ಥಿತಿ ಏನಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಜೊತೆಯಲ್ಲಿರುವುದಕ್ಕೆ ನೀನು ಆಶಿಸಿದೆ ಎಂದಾದರೆ ನಿನಗೆ ಸ್ವರ್ಗ ಸುಖವನ್ನು ಈ ಭೂಲ ನಿನ್ನಂತಹ ಒಬ್ಬ ಸಂಭಾವಿತನಾದವನು ಬಯಸುವುದು ಅಪರಾಧ ಅಲ್ಲ.
ನಾನಂತ ಒಬ್ಬಾಕೆ ಸಾಮಾನ್ಯ ಸ್ತ್ರೀಯೋ, ನೀನು ಮಾತನ್ನಾಡು. ನನ್ನ ಯೋಗ್ಯತೆ ಏನೆಂಬುದನ್ನು ಅಕ್ಕ ಮೊದಲೇ ತಿಳಿಸಿದ್ದಾಳಲ್ಲ ನನಗೆ. ಹೌದು. ಕಾಲದೋಷದಿಂದ ಕರ್ಮದೋಷದಿಂದ ಆ ಲೋಕದಿಂದ ಈ ಲೋಕಕ್ಕೆ ನಾನು ಇಳಿದು ಬಂದಿದ್ದೇನೆ ಹೊರತು ಹುಟ್ಟಿಂದಲೇ ನಾನೇನು ಗತಿಗೆಟ್ಟವಳಲ್ಲ, ಮಾನ ಬಿಟ್ಟವಳು ಅಲ್ಲ. ಮಾನಕ್ಕಾಗಿ ಕಷ್ಟಪಡುತ್ತಿದ್ದೇನೆ. ಇಲ್ಲವರೆ ದೊಡ್ಡವರಾದ ನಿಮ್ಮ ಮನೆಯನ್ನು ನಾನು ಸೇರುವುದಕ್ಕಿರಲಿಲ್ಲ. ಎಲ್ಲಾರೂ ಒಂದು ಕಡೆಯಲ್ಲಿ ಮಾನವಂತರಾಗಿ ಬದುಕಬೇಕು ಅಂತ ಬಯಸಿ ಬಂದವಳು ನಾನು. ಈ ಭೂಲೋಕಕ್ಕೆ ಇಳಿದು ಬಂದು ಕೆಲವು ಮನೆಗಳನ್ನು ಸೇರಿದ್ದೆ. ಅಲ್ಲಿ ಪಾಂಡವರು ಅಂತ ಇದ್ದಾರೆ. ಆ ಪಾಂಡವರ ಹೆಂಡತಿ ದ್ರೌಪದಾದೇವಿ, ಅವಳ ಬಳಿಯಲ್ಲಿದ್ದೆ. ಅವರಿಗೆ ವನವಾಸವಾಯಿತು. ಆಗ ನನಗೆ ಗತಿ ಇಲ್ಲದಾಯಿತು. ಇನ್ನೆಲ್ಲಿ ನಾನು ಮರ್ಯಾದೆಯಿಂದ ಬದುಕೋಣ ಹೀಗೆ ಯೋಚಿಸಿದವಳು ದ್ವಾರಕೆಗೆ ಹೋಗಿ ಅಲ್ಲಿರುವಂತಹ ಶ್ರೀಕೃಷ್ಣರ ಪರಮಾತ್ಮನ ಹೆಂಡಿರಲ್ಲಿ ಒಬ್ಬಳಾದ ಸತ್ಯಭಾಮಾದೇವಿಯ ದೇಹಾಲಂಕಾರ ಮಾಡುತ್ತಾ ಅವಳ ಬಳಿಯಲ್ಲಿ ಕಾಲಹರಣ ಮಾಡಿದೆ. ಅಲ್ಲಿಯೂ ಮನಸ್ಸಿರಲಿಲ್ಲ. ಕಡೆಗೆ ಅಲ್ಲಿಂದಲೂ ಹೊರಟು ಬರಬೇಕಾಯಿತು. ಯಾಕಂದ್ರೆ ನನಗೇನು ನಿರಂತರವಾಗಿ ನನ್ನ ಜೀವನ ಮುಗಿಯುವ ತನಕ ಭೂಲೋಕದಲ್ಲಿ ಇರಬೇಕೆಂದಿಲ್ಲ. ಒಂದು ಅವಧಿಯಿಂದ ನಾನು ಬಂದವಳು, 1 ವರ್ಷದ ಅವಧಿ ಅಂತ. ಅಷ್ಟರ ತನಕ ನಾನು ಬಾರಿಕೊಂಡಿರಬೇಕು ಮಾನವತಿಯಾಗಿ ಪ್ರಪಂಚದಲ್ಲಿ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಮಾನದಿಂದ ಬದುಕಬಹುದು ಅಂತ ನಾನು ಎಣಿಸಿದೆ. ಇಲ್ಲಿಯೂ ನನಗೆ ತೊಡಕಾಗುತ್ತಾ ಇದೆ. ಯಾಕೆ? ಅದು ನಿನ್ನಿಂದ, ನನ್ನಿಂದ. ಒಬ್ಬ ಸಾಮಾನ್ಯನಿಂದ ಇಂತಹದ್ದಾಗುತ್ತಿದ್ರೆ ನಾನು ನಿನ್ನಲ್ಲೇ ಬಂದು ದೂರು ಕೊಡಬೇಕಾಗಿತ್ತು. ಇದೋ ನಿನ್ನ ಮನೆಯಲ್ಲಿ ನನ್ನ ಮಾನವನು ಇಂಥವನು ಹಾನಿ ಮಾಡ್ತಾ ಇದ್ದಾನೆ, ಅವನನ್ನು ಶಿಕ್ಷಿಸು, ನನ್ನ ಮಾನ ಉಳಿಸು ಅಂತ. ಇದು ಹಾಗಲ್ಲ. ನೀನೆ ಮನೆ ಯಜಮಾನನೇ ಮುಂದೆ ಬಂದು ಬಾ ನನ್ನ ಸುಖಕ್ಕೆ ಅಂತ ಹೇಳ್ತಾ ಇದೀಯ. ನಾನಿರುವಾಗಲೂ ಬೇರೆಯವರಿಂದ ನಿನ್ನ ಮಾನಹಾನಿ ಆದೀತೆ. ಅಯ್ಯ, ಮನುಷ್ಯ ಯೋಗ್ಯತೆಯನ್ನು ಮತ್ತೊಬ್ಬರ ಅಳೆಯುವುದು ಆಡುವ ಮಾತಿಂದ ತಾನೆ. ಮಾತು ನಾಲಗೆಯಿಂದ ಬರುವುದಲ್ಲ, ಹೃದಯದಿಂದ ಹುಟ್ಟಿ ಬರುವಂತಹದ್ದು. ಸ್ವಭಾವವನ್ನು ತಿಳಿಸುವಂತಹದ್ದು. ಕುಲವ ನಾಲಗೆ ಅರುಹಿತು, ಗುಣವ ನಾಲಗೆ ತಿಳಿಸಿತು ಅಂತ. ಸಂಸ್ಕಾರ ಏನು, ಒಬ್ಬನ ಜೀವನ ವಿಧಾನ ಏನು, ಅವನ ರೀತಿ ನೀತಿಗಳೇನು, 4 ವಾಕ್ಯಗಳನ್ನು ಹೇಳಿದರೆ ಅರ್ಥವಾಗ್ತದೆ. ನಾನೀಗ ಮೊನ್ನೆಯಿಂದಲೇ ಯೋಚಿಸ್ತಾ ಇದ್ದೇನೆ ನಿನ್ನ ಕುರಿತಾಗಿ. ಬೇಕಾದಂತಹ ದೇಹಬಲ ನನಗಿದೆ. ಹೌದು. ಆದ್ರೆ ನಿನ್ನ ಬಾಯಿಂದ ಬರುವಂತಹ ಮಾತುಗಳನ್ನು ಕೇಳಿದರೆ, ನಿನ್ನ ನಡೆ ನುಡಿಗಳನ್ನು ನೋಡಿದರೆ ಅದೊಂದು ಪ್ರತ್ಯೇಕವಾಗಿದೆ. ಯಾವ ಸಂದರ್ಭದಲ್ಲಿ ಆದರೂ ಮನುಷ್ಯರು ಕಷ್ಟದಲ್ಲಿಯೋ ಸುಖದಲ್ಲಿಯೋ ಹಾ ದೇವರೇ ಅಂತ ಹೇಳ್ತಾರೆ. ಯಾವ ದೇವರೇ ಇರಲಿ, ಕೆಲವರಿಗೆ ಈಶ್ವರನು, ಕೆಲವರಿಗೆ ವಿಷ್ಣುವ, ಮತ್ತೊಬ್ಬರಿಗೆ ಮತ್ತೊಬ್ಬರು ಅಂತ. ನಿನ್ನ ಬಾಯಿಂದ ದೇವರೇ ಎಂಬ ಶಬ್ದ ನಾನು ಇವರಿಗೆ ಕೇಳಲೇ ಇಲ್ಲ. ನಿನ್ನ ಬಾಯಿಂದ ನಾನು ದೇವರ ಬಗ್ಗೆ ಅಷ್ಟು ಭಕ್ತಿ ಇದ್ದವಲ್ಲ. ಅದೇ ಇರಲಿ, ನೀನು ನಾಸ್ತಿಕನೇ ಆಗಿರು. ಆ ವಿಷಯ ನನಗೆ ಹಾಗೆಂದು ನಾಸ್ತಿಕ ಅಲ್ಲ ಇರಬಹುದು, ಅದೆಲ್ಲ ನಾನು ಹೇಳುತ್ತಿರುವುದು. ಹಾಗಾದ್ರೆ ನಾವು ದೇವರನ್ನು ತಿಳಿದುಕೊಂಡ್ರೆ ಅದರ ಮತ್ತೊಂದು ದೇವರ ಪ್ರತೀಕ ಈ ಪ್ರಪಂಚದಲ್ಲಿ ಉಂಟು, ಧರ್ಮ ಅಂತ. ಹೌದಪ್ಪ, ಹೌದಲ್ಲ? ನನಗೆ ಗೊತ್ತಿಲ್ವೇ? ಗೊತ್ತಿದ್ರೆ ಈಗ ಮಾತಾಡ್ತೀಯ? ಧರ್ಮದ ಬಗ್ಗೆ ನನ್ನಷ್ಟು ತಿಳುವಳಿಕೆಯುಳ್ಳವರು ಈ ವಿರಾಟ ನಗರಿಯಲ್ಲಿ ಯಾರೂ ಇಲ್ಲ. ನಿನ್ನ ಧರ್ಮ ಪ್ರತ್ಯೇಕ, ಅದು ಕಾಮಧರ್ಮ. ಧರ್ಮ ಶಬ್ದಕ್ಕೆ ಅರ್ಥ ಸ್ವಭಾವ ಅಂತ. ಹೌದಲ್ಲ? ಆದ ಕಾರಣ ಇದು ನನ್ನ ಧರ್ಮ. ಹರಿಯುವುದು ನೀರಿನ ಧರ್ಮ, ಉರಿಯುವುದು ಬೆಂಕಿಯ ಧರ್ಮ, ಹೊಳೆಯುವುದು ಸೂರ್ಯನ ಧರ್ಮ. ಆದ ಕಾರಣ ಸ್ವಭಾವವನ್ನು ಯಾವನು ಪ್ರಕಟಿಸ್ತಾನೋ ಅವನು ಧರ್ಮಾತ್ಮ, ಧರ್ಮ ಪ್ರಕಟ ಮಾಡಿದ್ದಾನೆ ಎಂದ. ಹಾಗಾಗುವುದಿಲ್ಲ. ಅದು ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದು ಪುರುಷಾರ್ಥಗಳಂತೆ. ಅದರಲ್ಲಿ ಧರ್ಮಕ್ಕೆ ಮೊದಲ ಸ್ಥಾನ, ಉಳಿದದ್ದು ಮತ್ತೆ. ಹಾಗೆ ಕಾಮ ಬೇಡ ಎಂದಿಲ್ಲ, ಯಾರು ಹೇಳಿಲ್ಲ. ಆಹಾರ, ನಿದ್ರಾ, ಭಯ, ಮೈಥುನ. ದೇಹ ಇದ್ದ ಬಳಿಕ ಅನ್ನ ಉಂಡವನಿಗೆ ನಿದ್ರೆ ಬರ್ತದೆ, ನಿದ್ರೆ ಇದ್ದವನಿಗೆ ಕಾಮ ಆತರ ಇದ್ದ ಪ್ರಕೃತಿ ಸಹಜ. ತಪ್ಪಲ್ಲ ನಾನು ಹೇಳಿದ್ದು. ಆದರೆ ಆ ಕಾಮವನ್ನು ಎಲ್ಲಿ, ಯಾರಲ್ಲಿ, ಹೇಗೆ ಅದನ್ನು ಉಪಯೋಗಿಸಬೇಕೆಂಬ ಧರ್ಮವನ್ನು ತಿಳಿದಿರಬೇಕು ಮನುಷ್ಯ. ಎಲ್ಲರಿಗೂ ಹಸಿವಿರ್ತದೆ, ಎಲ್ಲಿ ಉಣ್ಣಬೇಕು, ಯಾವುದನ್ನು ಉಣ್ಣಬೇಕು ಯೋಚಿಸಿಕೊಳ್ಬೇಕು. ಹಸಿವಾಯಿತು ಅಂತ ಅನ್ನವನ್ನೇ ಉಣಬೇಕು, ಮಣ್ಣು ತಿನ್ನಬಾರದು. ಹಸುವಾಯಿತು ಅಂತ ಹಾಲನ್ನೇ ಕುಡಿಬೇಕು, ವಿಷವನ್ನು ಕುಡಿಬಾರದಪ್ಪ. ಹಾಗೆ ಈ ಪತಿವ್ರತೆಯರು, ಪರಸ್ತ್ರೀಯರು ಅಂತ ಇದ್ದಾರಲ್ಲ, ಅಂತವರನ್ನು ಕೆಣಕಿದರೆ ಪರಿಣಾಮದಲ್ಲಿ ವಿಷ ಕುಡಿದ ಹಾಗೆ, ಮಣ್ಣು ತಿಂದ ಹಾಗೆ ಕೆಣಕಬಾರದು. ಮತ್ತೆ ಯಾರು ಪತಿವ್ರತೆಯ ಆಕೆಯ ಬಗ್ಗೆ ಗೌರವ ಭಾವದಿಂದಿರಬೇಕು. ಗೌರವವಾಗಿ ಮಾತನಾಡಿಸಿ ಮನೆಗೆ ಕರೆದುಕೊಂಡು ಹೋಗ್ಬೇಕು. ಅಯ್ಯ, ಆದ್ರಿಂದ ಪತಿವ್ರತೆಯರನ್ನು ಕೆಣಕಬಾರದು, ಕೆಡಿಸುವುದಕ್ಕೆ ಪ್ರಯತ್ನ ಪಡಬಾರದು ಅಂತ ಒಂದಿದೆ ಶಾಸ್ತ್ರ.
ಅದರಲ್ಲಿಯೂ ಕಾಮ ಅಂದ್ರೆ ಏನು? ಬದುಕುವುದಕ್ಕೆ ನಮಗೆ ಅಗತ್ಯವಾಗಿ ಬೇಕು ಕಾಮ, ಬಯಕೆ. ಯಾರು ಬೇಡ ಅಂದವರು ಅದನ್ನು ಧರ್ಮದ ಒಂದಿಗೆ ಇಟ್ಟಿದ್ದಾರೆ, ಧರ್ಮಾರ್ಥ ಕಾಮ ಅಂತ. ಆದ್ರೆ ಬಳಸಿಕೊಂಡಿದ್ರಲ್ಲಿ ಇರುವುದು ಕಾಮ ಅಗ್ನಿ, ಉದರಾಗ್ನಿ, ಚಿಂತಾಗ್ನಿ, ಕೋಪಾಗ್ನಿ, ಇದೆಲ್ಲವೂ ಅಗ್ನಿಗಳೇ ನಮ್ಮ ದೇಹದಲ್ಲಿ. ಅದರಲ್ಲಿ ಕಾಮ ಅಗ್ನಿ ಪ್ರಬಲವಾದ್ದು ಅಂತ. ಹಾಗಾದ್ರೆ ಕಾಮ ಎಂಬುದು ಬೆಂಕಿಯ ಹಾಗೆ. ನಮಗೆ ಬದುಕುವುದಕ್ಕೆ ಅವಶ್ಯವಾಗಿ ಬೆಂಕಿ ಬೇಕು. ನಮ್ಗೆ ಅಡುಗೆ ಆಡು ಉಣ್ಬೇಕಾಗಿದ್ರೆ ಆ ಬೆಂಕಿ ಮನೆಯ ಒಲೆಯ ಒಳಗೆ ಉರಿಯಬೇಕು, ನಾವು ಉರಿಸಬೇಕು. ಅದೇ ಬೆಂಕಿಯನ್ನು ಕೊಂಡು ಹೋಗಿ ಮನೆಯ ಮಾಡಿನ ಮೇಲಿಟ್ಟರೆ ಮಾಡು ಸುಟ್ಟೋಗ್ತದೆ. ಹೊಟ್ಟೆ ಕಿಚ್ಚಬೇಕು, ಆಮೇಲೆ ಹೊಟ್ಟೆ ಕಿಚ್ಚು ಇತರರಲ್ಲ ಅವರವರಲ್ಲೇ ಇರಬೇಕು, ಅದು ಪ್ರಕಟವಾಗಬಾರದು. ಅದು ಅವನನ್ನು ಕಳಿಸ್ತದೆ, ನಾಶ ಮಾಡ್ತದೆ. ಆದ್ದರಿಂದ ಆ ಬೆಂಕಿಯನ್ನು ಅಸ್ಥಾನದಲ್ಲಿ ಇಟ್ಟರೆ, ಮನೆ ಮಾಡಿನ ಮೇಲೆ ಇಟ್ಟರೆ ಮನೆ ಸುಡುವುದಲ್ಲ, ಊರೇ ಸುಟ್ಟೋಗ್ತದೆ. ಆದ್ದರಿಂದ ಕಾಮ ಅಂದ್ರೆ ಬೆಂಕಿ ಹಾಗೆ. ಬೆಂಕಿಯನ್ನು ನಾವು ಹೇಗೆ ಬಳಸಿಕೊಳ್ಳಬೇಕು, ಹೇಗೆ ಉಪಯೋಗಿಸಿಕೊಳ್ಳಬೇಕು ಎಂಬುದನ್ನು ಮನುಷ್ಯ ತಿಳಿದಿರಬೇಕು. ನ್ಯಾಯವಾದನ್ನೇ ಹೇಳಿದ್ದೀನಿ. ಆದ್ದರಿಂದ ಅದನ್ನು ಅಸ್ಥಾನದಲ್ಲಿ ಉಪಯೋಗಿಸಬಾರದು. ಅಸ್ಥಾನ ಅಂದ್ರೆ ಏನು? ಪುರುಷನಾದವನು ಸ್ವಸ್ತ್ರೀಯಲ್ಲಿ, ಅರ್ಥಾತ್ ಧರ್ಮ ಪತ್ನಿಯಲ್ಲಿ. ಅಲ್ಲ, ನಿನಗೆ ಬೇರೆ ಹೆಂಡತಿಯರು ಮಳೆದೇವರು ಇದ್ದಾರೆ ಎಂದು ನಾನು ಕೇಳಿದ್ದೇನೆ. ನಿನ್ನ ಅಕ್ಕನಿನ ಚರಿತ್ರೆಯನ್ನು ಹೇಳಿದ್ದಾಳೆ ಬೇಕಾದಂತೆ. ಅಲ್ಲ, ಇನ್ನು ಒಟ್ಟಿಗಿರುವಂತಹ ಸಖಿಯರು ಹೇಳಿದ್ದಾರೆ, ನೀನು ಅಕ್ಕನ ನೋಡುವುದಕ್ಕೆ ಬರುವುದಲ್ಲ, ಅಕ್ಕನ ಒಟ್ಟಿಗೆ ಕೋಣೆಯಲ್ಲಿರುವಂತಹ ಸ್ತ್ರೀಯರನ್ನು ನೋಡುವುದಕ್ಕೆ ಬರುವುದು ಅಂತ ಹೇಳಿದ್ದಾರೆ. ಹೌದಪ್ಪ. ಅದರಲ್ಲಿ ನೀನು ಕುಳಿತಾಗಲೇ ಅರ್ಥ ಮಾಡಿದೆ ನಾನು. ಕುಳಿತು ನೋಡಿದೆ ಯಾರನ್ನು, ಅಕ್ಕನನ್ನಲ್ಲ ಯಾರನ್ನಲ್ಲ. ನಿನಗೆ ಭಾವನೆ ಕೊಡವೇ ಇಲ್ಲ. ಇಲ್ಲಿ ಯಾರೆಲ್ಲ ಬಂದಿದ್ದಾರೆ ಸುಂದರಿಯರು, ಇದು ನಿನ್ನ ಒಡ್ಡ ಹೊಲಗದ ಕ್ರಮ. ಆದ್ದರಿಂದ ನಿನ್ನ ಸ್ವಭಾವ ಏನೆಂಬುದನ್ನು ನಾನು ಪ್ರತ್ಯಕ್ಷ ತಿಳಿದಿದ್ದೇನೆ, ಅಕ್ಕನಿಂದಲೂ ತಿಳಿದುಕೊಂಡಿದ್ದೇನೆ. ಅದೇನೇ ಇರಲಿ, ನಿನಗೆ ನಾನು ಗೌರವ ಕೊಡ್ತೇನೆ. ಯಾಕೆ ನಿನ್ನ ಮನೆಯಲ್ಲಿ ನಾನಿದ್ದೇನೆ, ನಿನ್ನ ಅಕ್ಕನ ಆಶ್ರಯದಲ್ಲಿ ಇದ್ದೇನೆ. ಒಂದು ವರ್ಷ ನಿನ್ನ ಮಾನ ಹಾನಿಯಾಗದಂತೆ ಕಾಪಾಡ್ತೇನೆ ಅಂತ ನಿನ್ನ ಅಕ್ಕ ನನಗೆ ಭರವಸೆ ಕೊಟ್ಟಿದ್ದಾಳೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ದಯಮಾಡಿ ನನ್ನನ್ನು ಕೆಣಕಬೇಡ, ನನ್ನ ಕಾಮ ದೃಷ್ಟಿಯನ್ನು ಬಿಡು, ನಿನ್ನ ದಾರಿ ಹಿಡಿದು ಮನೆಗೆ ಹೋಗಯ್ಯ. ಸುಲಲಿತಾಂಗಿಯನ್ನೊಳಿನಿತು ಕರುಣವಿಲ್ಲ ನಿನಗೆ ಇಲ್ಲ. ಸುಲಲಿತಾಂಗಿಯನ್ನೊಳಿನಿತು ಕರುಣವಿಲ್ಲ ನಿನಗೆ ಇಲ್ಲ. ಲಲನೆ ನಿನ್ನ ಬಲೆಗೆ ಸಿಲುಕಿ ಕೋಪೆನಂತು ಮನೆಗೆ ಬಲೆಗೆ ಸಿಲುಕಿ ಕೋಪೆನಂತು ಮನೆಗೆ ಮಲಯ ಜಗಂಧಿ ನಿನ್ನೊಡನೆ ರಮಿಸದುಳಿಯ ನೈಸೆ ಮಲಯ ಗಂಧಿ ನಿನ್ನೊಡನೆ ರಮಿಸದುಳಿಯ ನೈಸೆ ಚಲುವ ಜೀವದ ಮೇಲೆ ಸರಸ ವೇನೆ ಚಂಪಕನಾಸೆ ಮಲಯ ಜಾಗಂಧಿ ನಿನ್ನೊಡನೆ ರಮಿಸದುಳಿಯ ನೈಸೆ ಚಲುವ ಜೀವದ ಮೇಲೆ ಸರಸ ವೇನೆ ಚಂಪಕನಾಸೆ ಸುಲಲಿತಾಂಗಿಯನ್ನೊಳಿನಿತು ಕರುಣವಿಲ್ಲ ನಿನಗೆ ಲಾವಣ್ಯಲತಿಕೆಯಾಗಿರುವ ನಿನ್ನಿಂದ ಈ ರೀತಿಯ ಬಿರುಸು ಮಾತುಗಳನ್ನು ನಾನು ಅಪೇಕ್ಷಿಸಿದವನೇ ಅಲ್ಲ. ಮಾತನಾಡುವುದು ನಿನ್ನಿಷ್ಟ. ಓ ಲಲಿತಾಂಗಿ, ಹೆಣ್ಣಿಗಿರಬೇಕಾದಂತಹ ಮಾರ್ಧವತೆ, ಕರುಣಾಭಾವ,
ನಿನ್ನಲ್ಲಿ ಇರಬಹುದು ಎಂಬ ಕಲ್ಪನೆಯಿಂದಲೇ ನಾನು ಮಾತನಾಡಿಸಲಾರಂಭಿಸಿದವನು. ಯಾವನು ಕಷ್ಟಕ್ಕೊಳಗಾಗಿರ್ತಾನೋ ಅವನ ಮೇಲೆ ಕರುಣೆ, ಯಾವನು ದುಃಖಿಯಾಗಿರ್ತಾನೋ ಅವನ ಮೇಲೆ ಅನುಕಂಪ, ಇದೆಲ್ಲ ಹೆಣ್ಣಿಗೆ ಸಹಜವಾದಂತಹ ಗುಣಗಳು. ಕಷ್ಟಕ್ಕೊಳಗಾದವನನ್ನು ಕಂಡು ಮರುಗದ ಮಾನಿನಿಯರಿದ್ದಾರೆ. ಧರ್ಮವೇನು ಎಂದು ನನ್ನಲ್ಲಿ ಕೇಳಿದರೆ ಎಷ್ಟು ಬೇಕಿದ್ದರೂ ವ್ಯಾಖ್ಯಾನಿಸಬಲ್ಲೆ ನಾನು. ಆಚರಿತವ್ಯವೆನಿಸಿದಂತಹ ಕರ್ಮ ಪ್ರವೃತ್ತಿ ಧರ್ಮ ಎಂದು ವಿದ್ವಾಂಸರಿಂದ ಕೇಳಿ ತಿಳಿದಿರುವ ನಾನು ನನ್ನ ಆಚಾರದಲ್ಲಿ ಅದನ್ನಷ್ಟು ಅಳವಡಿಸಿಕೊಂಡಿದ್ದೇನೆ. ಆದರೆ ಧರ್ಮಸ್ವರೂಪವೇನು ಎಂದು ನಿಖರವಾಗಿ ಹೇಳಬಲ್ಲವನು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಧರ್ಮಸ್ಯದ ತ್ವಂ ನಿಹಿತಂ ಗುಹಾಯಂ ಮಹಾಜನೋ ಏನ ಗತಃ ಸಪಂತಾಃ. ದೇಶಾನುಗುಣವಾಗಿ ಪಾತ್ರಾನುಗುಣವಾಗಿ ಧರ್ಮದ ಬಹಿಸ್ವರೂಪವೆನಿಸಿದಂತಹ ಆಚಾರ ಬೇರೆ ಬೇರೆ ರೂಪವನ್ನು ಹೊಂದಿರ್ತದೆ. ತಂದೆ ಯಾವುದನ್ನು ಧರ್ಮ ಎಂದು ಅಂಗೀಕರಿಸಿದನು ಅದನ್ನೇ ಮಗನೂ ಧರ್ಮ ಎಂದು ಅಂಗೀಕರಿಸಬೇಕಾದ್ದಿಲ್ಲ. ಆದ್ದರಿಂದಲೇ ಧರ್ಮಕ್ಕೆ 10 ಲಕ್ಷಣಗಳನ್ನು ಹೇಳಿದರು. ಧೃತಿ, ಕ್ಷಮ, ದಮೋಸ್ತೇಯಂ, ಶೌಚಮಿಂದ್ರಿಯ ನಿಗ್ರಹ, ಧೀರ್, ವಿದ್ಯಾ, ಸತ್ಯಮಕ್ರೋಧೋ, ದಶಕಂ ಧರ್ಮಲಕ್ಷಣಂ. ಧರ್ಮದ ಬಗ್ಗೆ ನನ್ನಷ್ಟು ಮಾತನಾಡುವುದಕ್ಕೆ ಗೊತ್ತಿದ್ದವನು ವಿರಾಟನಗರಿಯಲ್ಲಿ ಯಾರೂ ಇಲ್ಲ. ಮಾತನಾಡುವುದಕ್ಕೆ ಮಾತ್ರ. ಆಚಾರದಲ್ಲಿ ಅದನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಇದನ್ನು ನಾನು ತಿಳಿದುಕೊಂಡಿದ್ದೇನೆ. ನಿನ್ನ ಬಗೆಗೆ ನನಗೆ ಗೌರವ ಭಾವವೇ ಇಲ್ಲವಾದರೆ ನಾನು ನಿನಗೆ ಸೋಲುತ್ತಲೇ ಇರಲಿಲ್ಲ. ನಿನಗೆ ನಾನು ಸೋತಿದ್ದೇನೆ. ಹೆಣ್ಣಿಗೆ ಸಹಜವಾಗಿ ಇರಬೇಕಾದಂತಹ ಮಾರ್ಧವತೆಯನ್ನು ಬಿಟ್ಟು ಕೇವಲ ರೂಕ್ಷ ಭಾವವುಳ್ಳವಳಾಗಿ ನನ್ನನ್ನು ನೀನು ತಿರಸ್ಕರಿಸುತ್ತಿರುವೆ. ಕೋಮಲೆ, ಸೋತು ಬಂದಿರುವ ನನ್ನ ಬಗೆಗೆ ಈ ರೀತಿಯ ತಾತ್ಸಾರ ಸರಿಯೇ? ನನ್ನ ಬಯಕೆಯನ್ನು ಪೂರೈಸುವುದಕ್ಕೆ ಬೇಕಾಗಿದ್ದರೆ ಯಾವ ಹೆಣ್ಣನ್ನೇ ಆಗಲಿ ಜಡೆ ಜಗ್ಗಿ ಎಳೆದು ತಂದು ನನ್ನ ಜೊತೆಯಲ್ಲಿರು ಎಂದು ನಾನು ಆಜ್ಞಾಪಿಸಬಲ್ಲೆ. ಬಲಾತ್ಕಾರವಾಗಿ ಕೀಚಕ ಆ ಹೆಣ್ಣನ್ನು ಕೆಡಿಸಿದ ನೀನು ಯಾವ ಸಖಿಯಾದರೂ ಹೇಳುವುದು ಕೇಳಿದ್ಯಾ? ಅಲ್ಲ, ನನ್ನ ಅಕ್ಕನಿಂದಲಾದರೂ ಈ ಬಗ್ಗೆ ನೀನು ಅಭಿಪ್ರಾಯವನ್ನು ಸಂಗ್ರಹಿಸಿದ್ಯೋ? ನನ್ನನ್ನು ಒಪ್ಪಿದರೆ, ನನ್ನನ್ನು ನೆಚ್ಚಿ ಜೊತೆಯಲ್ಲಿ ಬಂದರೆ ಅವಳ ಜೊತೆಯಲ್ಲಿ ದೇಹ ಸಂಪರ್ಕವನ್ನು ಬೆಳೆಸಿದ್ದಲ್ಲದೆ ಯಾವ ಸಮಯದಲ್ಲಿಯೂ ಬಲಾತ್ಕಾರವಾಗಿ ಬೇಡ ಎನ್ನುವ. ಹೌದೇ, ತಾನಾಗಿ ಮರದಲ್ಲಿ ಮಾಗಿದ ಹಣ್ಣನ್ನು ಉಂಡರೆ ಮಾತ್ರವೇ ಅದರ ರುಚಿ ಏನು ಎಂದು ಗೊತ್ತಾಗ್ತದೆ. ಅದನ್ನು ಕೆಳಗೆ ಬೀಳಿಸಿ ಅದನ್ನು ಗುದ್ದಿ ಹಣ್ಣು ಮಾಡಿ ತಿಂದರೆ ಆ ಹಣ್ಣಿಗೆ ಏನಾದರೂ ರುಚಿ ಇರುವುದಕ್ಕೆ ಸಾಧ್ಯವೇ? ಹೆಣ್ಣು ಒಲಿದು ಬಂದು ಕೂಡಿದರೆ ಮಾತ್ರವೇ ಗಂಡು ದೇಹ ಸುಖವನ್ನು ಅನುಭವಿಸುವುದಕ್ಕೆ ಸಾಧ್ಯವಲ್ಲದೆ ಬಲಾತ್ಕಾರಕ್ಕೆ ಒತ್ತಾಯಕ್ಕೆ ಬಂದಳು ಎಂದಾದರೆ ಗಂಡಿಗೂ ಸುಖ ಇಲ್ಲ, ಹೆಣ್ಣಿಗೂ ಸುಖ ಇಲ್ಲ. ಆದುದರಿಂದ ಸೋತು ಬಂದಿದ್ದೇವೆ. ನನ್ನ ಬಗೆಗೆ ಕರುಣಾದೃಷ್ಟಿಯನ್ನು ನಿನಗೆ ಕರುಣೆಯೇ ಇಲ್ಲವೇ? ನಿನ್ನ ಹೃದಯದಲ್ಲಿದ್ದ ಕರುಣೆಯ ರಸ ಈಗಾಗಲೇ ಬತ್ತಿ ಹೋಗಿದೆ. ನಿನ್ನ ಹೃದಯ ಕಲ್ಲಿಗಿಂತಲೂ ಕರ್ಕಶವಾಯಿತೆ. ಓ ಸೈರಂದ್ರಿ, ನಿನ್ನ ಕಾಲು ಹಿಡಿತೇನೆ. ಕೀಚಕ ಮಹಾಶಯ, ಕಾಲು ಹಿಡಿತೇನೆ. ನನ್ನ ಜೊತೆಗೆ ಒಂದು ದಿನ. ಕರುಣೆ ಎಂಬುದು ದೊಡ್ಡ ಗುಣ, ಆದರೆ ಅದನ್ನು ಅಸ್ಥಾನದಲ್ಲಿ ಉಪಯೋಗಿಸಬಾರದು. ಕುಡಿದು ನೀನ್ ಹೇಳ್ತಿದ್ಯಲ್ಲ ನನ್ನಂತಹ ಸ್ಥಾನವೇ ಬೇಕು ಅಂತ. ಹಾಗೆ ಹೇಳಿದ್ದಲ್ಲ ನಾನು. ಕರುಣೆ ಇಲ್ಲವೇನೆ, ಕರುಣೆ ಇಲ್ಲವೇನೆ ಅಂತ ಹೇಳ್ತಾ ಇದ್ಯಲ್ಲ. ಹೌದು, ಹೆಣ್ಣುಗಳಲ್ಲಿ ಹೆಂಗಸಲ್ಲಿ ಇರುವಂತಹ ಕರುಣೆ ಪುರುಷರಲ್ಲಿ ಇಲ್ಲ. ನಾನು ಹೆಂಗಸನಲ್ಲಿ ಆ ಕರುಣಾಗುಣ ಇದೆ, ಇರಲೇಬೇಕು. ಆದ್ರೆ ಎಲ್ಲಿ ತೋರಿಸಬೇಕು, ಎಲ್ಲಿ ಅದನ್ನು ಉಪಯೋಗಿಸಬೇಕು ಅಂತ ತಿಳಿದಿರಬೇಕು. ಒಬ್ಬ ಸಾಯುವುದಕ್ಕೆ ಕೊರಳಿಗೆ ಹಾಕೊಡು ಅಂತ ಕೇಳ್ತಾನೆ, ಕೊಟ್ಟು ಬಿಟ್ರೆ ಕೊಟ್ಟವನಿಗೆ ಪಾಪ, ಅವನಿಗೆ ಕೊಂದಾಗ ಆಗ್ತದೆ. ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ, ವಿಷ ಕೊಡು ಅಂತ ಕೇಳಿದರೆ ಒಬ್ಬ ವಿಷ ಕೊಟ್ರೆ ಏನಾಗ್ತದೆ? ಕೊಟ್ಟವನೇ ಪಾಪಿ ಆಗ್ತಾನೆ. ಹಾಗೆ ನೀನು ಕಾಮುಕನಾಗಿ ದೇಹ ಸುಖ ಕೊಡು ಅಂತ ಕೇಳಿದರೆ ಇಲ್ಲಿ ನಾನೇ ಪಾಪಿ ಆಗ್ತೇನೆ, ನಿನಗೇನು ಕೇಡಾಗುವುದಿಲ್ಲ. ಆದ್ದರಿಂದ ಎಲ್ಲಾ ಸಂದರ್ಭದಲ್ಲಿ ಕರುಣೆಯನ್ನು ತೋರಿಸುವುದಲ್ಲ, ಅಸ್ಥಾನದಲ್ಲಿ ಕರುಣೆ, ಉಪಕಾರ ಇತ್ಯಾದಿಗಳು ಪ್ರಯೋಗಿಸಲ್ಪಟ್ಟರೆ ಅದು ವ್ಯರ್ಥವಾಗ್ತದೆ, ಸರಿಯಾದ್ದಲ್ಲ.
ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ನಿನಗೆ ಸುಖಕ್ಕೇನು ಕಡಿಮೆ ಇಲ್ಲ. ಬೇಕಾದ ಸ್ತ್ರೀಯರಿದ್ದಾರೆ, ಕರೆದರೆ ಬರುವವರಿದ್ದಾರೆ, ಬಾರದ್ರೆ ನೀನು ಬಲಾತ್ಕಾರವನ್ನು ಮಾಡ್ತೀಯ. ಆದ್ದರಿಂದ ನನ್ನ ವಿಷಯದಲ್ಲಿ ಏನ್ ಹೇಳ್ತೇನೆ, ನಾನೇ ಹೇಳ್ತೇನೆ, ಏನು ಬಲಾತ್ಕಾರವಾಗಿ ಇಷ್ಟರವರೆಗೆ ಯಾವ ಹೆಣ್ಣನ್ನು ಬಾರಿಯನ್ನು ನಾನು ಕರೀಲಿ. ನನ್ನ ಮೇಲೂ ಬಲಾತ್ಕಾರ ಮಾಡಬೇಡ. ಇಲ್ಲಪ್ಪ, ಅದಕ್ಕಲ್ವೇ ಬೇಡಿಕೊಳ್ಳುವುದು ನಾನು. ಅಂದ್ರೆ ನನ್ನ ಜೊತೆಯಾಗಿ ಬಾ. ನನ್ನ ಯೋಗ್ಯತೆ ನಿನಗೆ ಸರಿ ಗೊತ್ತಿಲ್ಲ. ನಿನಗೆ ಏನು ಕೇಳು. ಅವರಾಯುಧಗೆ ಬಲಧೀರ ಗಂಧರ್ವ ಐವರುಗಳವರಾಯುಧಗೆ ತಲೆಯೋ ತಿರುವೆಯದು ಸಿದ್ಧ, ತಲೆಯೋ ತಿರುವೆಯದು ಸಿದ್ಧ. ಸಾರಿದೆನು ಸಾರಿದೆನು ಗಮಿದಾಲಯಗೆ ಬಲುಧೀರ ಗಂಧರ್ವ ಐವರುಗಳವರ ಆಯುಧಕ್ಕೆ ತಲೆಯ ತಿರುವೆಯದು ಸಿದ್ಧ. ಸಾರಿದೆನು ಗಮಿದಾಲಯಕ್ಕೆ ನಾನು ಮದುವೆಯಾಗದವಳಲ್ಲ, ಗಂಡ ಇಲ್ಲದವಳಲ್ಲ. ಗಂಡ ಹೆಂಡಿನಿಂದ ನಾವು ದೂರ ಆಗಿದ್ದೇವಷ್ಟೇ. ನನ್ನ ಪತಿಯರು ನನ್ನ ಬಳಿಯಲ್ಲೇ ಇದ್ದಾರೆ. ಯಾಕಂದ್ರೆ ನನ್ನ ಗಂಡನಿರ ಐವರು ಗಂಧರ್ವರು ಅಂತ ನಿನ್ನ ಅಕ್ಕನಲ್ಲಿ ಮೊದಲೇ ನಾನು ತಿಳಿಸಿದ್ದೇನೆ. ಹೇಳಿಲ್ಲವಳು. ಗಂಧರ್ವರಾದವರು, ದೇವತೆಗಳಾದವರು ಎಲ್ಲೆಲ್ಲೂ ಇರ್ತಾರೆ. ಅವರು ನಮಗೆ ಕಾಣಿಸುವುದಿಲ್ಲ, ಅವರಿಗೆ ನಾವು ಕಾಣಿಸ್ತೇವೆ. ಆದ್ದರಿಂದ ನನ್ನ ಸುತ್ತಮುತ್ತವೇ ನನ್ನ ಗಂಡಂದಿರು ಗಂಧರ್ವರು ನನ್ನನ್ನು ಕಾಯುತ್ತಾ ಇದ್ದಾರೆ, ನೋಡುತ್ತಾ ಇದ್ದಾರೆ. ಐವರಿಗೆ ಹೆಂಡತಿ ನಾನು. ನನಗೆ ವಿಚಿತ್ರವಾಗಿ ಕಾಣಬಹುದು. ಯಾಕೆ ಅಲ್ಲ, ಐವರು ಅಂತ ಹೇಳಿ. ಐವರೇನು, ಇನ್ನೂ 2 ಜನರು ಇರ್ಲಿ, ಬೇಡ ಎನ್ನುವುದಿಲ್ಲ ನಾನು. ಇರ್ಲಿ, ಗಂಧರ್ವರು ಬರ್ಲಿ, ನಿನ್ನಂತವಲ್ಲ. ಗಂಧರ್ವರು ಬರ್ಲಿ ಅಲ್ಲ ಹೇಳಿದೆ ನಾನು. ಐವರು ಗಂಧರ್ವರು ಅಂತ ಹೇಳ್ತಾ ಇದ್ದೇನೆ. ಅದು ನಮ್ಮ ದಾಂಪತ್ಯ ವಿಷಯ ಪ್ರಶ್ನೆ ಬೇಡ, ಅದೇನೇ ಇರಲಿ, ನಮ್ಮ ದೇವಲೋಕದ ದಾಂಪತ್ಯ ಅದು. ಆದರೆ ಗಂಡ ಹೆಂಡರಾದಂತಹ ನಮ್ಮಲ್ಲಿ ವಿರಸ ಉಂಟಾದ್ದರಿಂದ ಆ ಗಂಡಂದಿರನ್ನು ಬಿಟ್ಟು ನಾನು ದೇವಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದದ್ದು. ನಿನ್ನ ಗಂಡಂದಿರಲ್ಲಿ ಉಂಟಾದಂತಹ ವೈಮನಸ್ಸು ನೀನು ಕೆಳಗಿಳಿಯುವಂತೆ ಮಾಡಿತು, ಸರಿತಾನೆ? ಆದ್ದರಿಂದಲೇ ನಿನ್ನ ಗಂಡಂದಿರ ರಕ್ಷಣೆ ತನಗಿದೆ ಎಂದು ನೀನು ಭಾವಿಸಿಕೊಂಡುದು ಇದು ಭ್ರಾಂತು ಅಂತ ನನಗನಿಸ್ತದೆ. ಅಲ್ಲ, ಈಗ ಗಂಡಂದಿರಲ್ಲಿ ಸರಿ ಇಲ್ಲ. ಗಂಡ ಇಲ್ಲ, ಹಾಗಲ್ಲ. ಅದು ಗಂಡ ಹೆಂಡಿರಲ್ಲಿ ಆಗುವಂತಹ ಜಗಳಕ್ಕೆ ಏನ್ ಹೆಸರು? ಅದಕ್ಕೆ ಪ್ರಣಯ ಕಲಹ ಅಂತಲೇ ಹೆಸರು. ನಿಜವಾದ ಆದರ್ಶ ದಾಂಪತ್ಯದಲ್ಲಿ ಎಂದೂ ಗಂಡ ಹೆಂಡಿರಲ್ಲಿ ವಿಯೋಗ ಉಂಟಾಗುವುದಿಲ್ಲ, ಜಗಳ ಉಂಟಾಗುವುದಿಲ್ಲ. ತಾತ್ಕಾಲಿಕವಾದ ಅಗಲಿಕೆ ಉಂಟಾಗ್ತದೆ ಅಷ್ಟೇ. ಅವರ ಮನಸ್ಸಿನಲ್ಲಿ ಆ ಪ್ರೇಮ ಇದ್ದೇ ಇರ್ತದೆ. ಹೆಂಡಿರ ಕುರಿತು ಗಂಡನಿಗೆ, ಗಂಡನ ಕುರಿತು ಹೆಂಡತಿಗೆ ಅಗಲಿರಬಹುದಷ್ಟೇ. ಆದ್ದರಿಂದ ಗಂಧರ್ವರಿಗೆ ನಾನು ಬೇಡ ಅಂತ ಇಲ್ಲ, ಇಂದಲ್ಲ ನಾಳೆಯವರಿಗೆ ನನಗೆ ಬೇಕು. ನಾನು ಅವರಿದ್ದಲ್ಲಿಗೆ ಹೋಗ್ತೇನೆ, ನಾಳಿದ್ದಲ್ಲಿ ಅವರು ಬಂದೇ ಬರ್ತಾರೆ. ಆದ್ದರಿಂದ ಅಂತರಂಗದ ಈ ಪತಿ ಪತ್ನಿಯರ ಪ್ರೇಮ ಎಂಬುದು ದೂರ ಆಗಲಿಲ್ಲ ನಮ್ಮಿಂದ. ತಾತ್ಕಾಲಿಕವಾದಂತಹ ಮನಸ್ಸಿನ ಬೇಸರವನ್ನು, ವೈಷಮ್ಯವನ್ನು ದೂರ ಮಾಡಿಕೊಳ್ಳುವುದಕ್ಕೆ, ಹೃದಯವನ್ನು ಶುದ್ಧ ಮಾಡಿಕೊಳ್ಳುವುದಕ್ಕೆ 1 ವರ್ಷ ಅವರನ್ನು ಬಿಟ್ಟು ನಾನೀಗ ಸಂಚಾರ ಮಾಡ್ತಾ ಇದ್ದೇನೆ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತರ ಗೊತ್ತುಂಟಲ್ಲ ನಿನಗೆ? ಗಾದೆ ಹೇಳಿದ್ರು ನಮ್ಮ ಹಿರಿಯರು. ಅದು ಸಣ್ಣ ಮಾತಲ್ಲ ಅದು. ಆದ್ದರಿಂದ ಗಂಡ ಹೆಂಡಿರ ನ್ಯಾಯವನ್ನು ತೀರ್ಮಾನ ಮಾಡುವುದಕ್ಕೆ ಮತ್ತೊಬ್ಬರು ಬರುವುದು ಇಲ್ಲ, ಬರುವುದು ಸರಿಯೂ ಅಲ್ಲ. ಗಾದೆ ವೇದಕ್ಕೆ ಸಮಾನ ಅಂತ ತಿಳ್ಕೊಂಡವನು. ಆದ್ದರಿಂದ ನೀನು ಅದರಲ್ಲಿ ಗಂಡಂದಿರ ಜೊತೆಯಲ್ಲೇ ಇರುವುದಕ್ಕೆ ಸಿದ್ಧರಾದೆ ಎಂದಾದರೆ, ಅವರ ಜೊತೆಯಲ್ಲಿ ಗುಂಡು ವಿರಮಿಸುವುದಕ್ಕೆ ಹೋದೆ ಎಂದಾದರೆ ಜಗಳ ಏನೂ ಇಲ್ಲ. ಈಗ ಅದಾಗಲಿಲ್ಲ ಎನ್ನುವುದರಿಂದ ಆ ಸ್ಥಾನಕ್ಕೆ ಬರುವುದು ನಾನು. ಅಯ್ಯ, ಆದ್ದರಿಂದ ಪತಿಗಳಿರುವಂತಹ ನಾನು ಪತಿವ್ರತೆಯಾಗಿ ಉಳಿದಿದ್ದೇನೆ. ನಾ ಪಾತಿವ್ರತೆ ಧರ್ಮವನ್ನು ಇಲ್ಲ ಅಂತ ಆದ್ರೆ ನಾನು ಈ ಮೊದಲು ಏನೇ ಎಲ್ಲೆಲ್ಲಿ ಹೋಗಬಹುದಿತ್ತು. ಅಂಥವರ ಮನೆಯನ್ನು ನಾನು ಸೇರಲಿಲ್ಲ. ಅಲ್ಲಿರೋರು ಯಾರ ಮನೆಯದು, ಗೌರವದ್ದೋ ಸಭ್ಯರೋ ತಿಳಿದೇ ಆ ಮನೆಯನ್ನು ಹೊಕ್ಕಿದ್ದೇನೆ. ಮೊದಲೇ ನನಗೆ ಹೇಳಿದ್ದೇನಲ್ಲ, ಪಾಂಡವರ ಪತ್ನಿಯ ಬಳಿಯಲ್ಲಿದ್ದೆ, ಕೃಷ್ಣನ ಹೆಂಡತಿಯ ಬಳಿಯಲ್ಲಿದ್ದೆ, ಇಂಥವ್ರನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದೇನೆ. ಅಂದ್ರೆ ಪ್ರಪಂಚದಲ್ಲಿ 2 ಮನೆ ಬಿಟ್ಟರೆ ಮತ್ತೊಂದು ಮನೆ ಇದು ಅಂತ ನಾನು ತಿಳಿದು ಬಿಟ್ಟೆ. ಅದ್ರಿಗೆ ಅರ್ಥ ಆಗೋಯ್ತು, ತಪ್ಪಾಗೋಯ್ತು. ಯಾಕೆ ಅಲ್ಲ ಹೇಳಿದ್ದೆ ನಾನು, ನಿನ್ನಂತವ್ರು ಇಲ್ಲಿ ಇದ್ದಾರೆ ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ನಾನು ಬರ್ತಿದ್ದಿಲ್ಲ. ಅದು ಹೋಗ್ಲಿ ಅದು. ಆದ್ದರಿಂದ ಪತಿವ್ರತೆಯನ್ನು ಕೆಣಕಬಾರದು, ಕೆಡಿಸಬಾರದು ಎಂಬುದು ಶಾಸ್ತ್ರವೇ ಹೌದಷ್ಟೇ. ಪತಿವ್ರತೆಯರು ಅಂದ್ರೆ ಬೆಂಕಿ ಹಾಗೆ. ಬೆಂಕಿ ಕೈಯಾಕೆ ಸುಡದೆ ಇರ್ತದ? ಸುಡುತ್ತದೆ. ಸುಡ್ತದೆ.
ಹಾಗಾದ್ರೆ ಬೆಂಕಿ ಕೈ ಹಾಕಬೇಡ, ಹಾವಿನಲ್ಲಿ ಆಟ ಆಡಬೇಡ. ಬೇಟವೇ ಪರವಧುವಿನಲ್ಲಿ ಸರಸಾಟವೇ ಹುತ್ತದಲ್ಲಿ. ಯಾರಾದ್ರೂ ಹುತ್ತದಲ್ಲಿ ಆಟ ಆಡುವುದಿಲ್ಲ, ಪರ ಸ್ತ್ರೀಯರಲ್ಲಿ ಸರಸವನ್ನು ಆಡುವುದಿಲ್ಲ, ಬೆಂಕಿಯಲ್ಲಿ ಕೈಯಾಡಿಸುವುದಿಲ್ಲ. ಬೆಂಕಿಯಲ್ಲಿ ಕೈಯಾಡಿಸುವುದು ಪರಸತಿಯಲ್ಲಿ ಸಲಹೆ ಮಾಡುವುದು ಇದು ಒಂದೇ. ಇದು ಆದ್ದರಿಂದ ನನಗೆ ಎಚ್ಚರಿಕೆಯ ಮಾತನ್ನು ಹೇಳ್ತೇನೆ. ಮೊದಲು ತಗ್ಗಿ ಮಾತಾಡಿದ್ದೇನೆ ವಿನಯದಿಂದ, ಯಾಕಯ್ಯ ಇಂಥ ಮಾತು ಅಂತ. ಈಗ ಹಾಗಲ್ಲ, ಎಲ್ಲವೋ ಎಚ್ಚರಿಕೆ, ಸಾಯ್ಬೇಡ ಸಾಯ್ಬೇಡ. ಅಗ್ನಿಸ್ತಂಭವನ್ನು ಬಲ್ಲವನು ಬೆಂಕಿಗೂ ಕೈ ಹಾಕ್ಯಾನು, ಬೆಂಕಿಯನ್ನು ತಲೆಯಲ್ಲಿಯೂ ಇಟ್ಟುಕೊಂಡಾನು. ಹಾವಾಡಿಗನು ಹುತ್ತಲ ಬಳಿಯಲ್ಲಿಯೂ ಪುಂಗಿ ಅನ್ನುವುದ್ಯಾನು, ಹಾವಿನ ಇದಿರಿನಲ್ಲಿಯೂ ಪುಂಗಿ ಅನ್ನುವುದ್ಯಾನು. ಏನೇ ನಿನ್ನ ಗಂಡಂದಿರ ವಿಚಾರವಾಗಿ ಸಾರುತ್ತಾ ಇದ್ದೇನೆ. ನನಗೆ ಸಾಮಾನ್ಯ ಬಡ ದಾಸಿಗಳು ಊಳಿಗಂತೆ ಬಂದವಳು ಅಂತ ಎಣಿಸಬೇಡ. ನನ್ನ ಮಾನವನ್ನು ಕಾಪಾಡಿಕೊಳ್ತೇನೆ ಎಂಬ ಆತ್ಮವಿಶ್ವಾಸ ನನಗೆ ಇದ್ದೇ ಇದೆ. ಯಾರಿಗೂ ನನ್ನ ಮಾನವನ್ನು ತೆಗೆಯುವುದಕ್ಕೆ ಸಾಧ್ಯ ಇಲ್ಲ. ನನಗೆಂದೇನು ಈ ಲೋಕದಲ್ಲಿ ಮಾನ ಕುರಿತಾದಂತಹ ಎಚ್ಚರಿಕೆ ಉಳ್ಳಂತಹ ಹೆಂಗಸಿನ ಮಾನವನ್ನು ಕಳೆಯುವುದಕ್ಕೆ ಯಾವ ಪುರುಷನಿಗೂ ಸಾಧ್ಯ ಇಲ್ಲ. ಇರುತ್ತಿದ್ದರೆ ಹಿಂದೆ ನಡೆಯುತ್ತಿತ್ತು. ಲಂಕೆಯಲ್ಲಿ ಸೀತೆಯನ್ನು ಕೊಂಡೋಗಿ ಇಟ್ಟನಲ್ಲ ರಾವಣ, 14 ಲೋಕವನ್ನು ಗೆದ್ದವ, 10 ತಲೆಗಳುಳ್ಳವ, 20 ತೋಳುಗಳುಳ್ಳವ. ಸೀತೆಯನ್ನು ಮುಟ್ಟಿದನೆ, ಸೀತೆಯ ಮಾನವನ್ನು ಕಳೆದನೆ. ಅಂತ ರಾವಣನಿಗೆ ಸೀತೆ ಏನು ಹೇಳಿದ್ದಾಳೆ? ಮುಟ್ಟಿದ ಜೋಕೆ ಪಾಪಿ, ಸೋ ನಾಯಿ. ಇದು ಸೀತಾದೇವಿಯ ಪದ ಪ್ರಯೋಗ. ಯಾಕಂದ್ರೆ ಅದು ಸರಿಯಾದ ಶಬ್ದ. ಅದು ಮತ್ತೊಬ್ಬರ ಹೆಂಡತಿ ಅಂದ್ರೆ ದೇವರಿಗಿಟ್ಟ ನೈವೇದ್ಯ. ನೈವೇದ್ಯಕ್ಕೆ ಬಾಯಿ ಹಾಕುವುದು ಯಾವುದು? ನಾಯಿ ಮಾತ್ರ. ಆದ್ದರಿಂದ ಪರಸ್ತ್ರೀಯನ್ನು ಪತಿವ್ರತರಿಂದ ಕೆಣಕೋನು ನಾಯಿ ಎಂಬುದೇ ಸಂದೇಹವಿಲ್ಲ. ನೀವು ಕಂಡಿದ್ರೆ ಸಾಯ್ಬೇಡ ಸಾಯ್ಬೇಡ ಸಾಯ್ಬೇಡ. ನಾಯಿ ಆದ್ರೂ ಆದೀತು, ಹುಚ್ಚು ನಾಯಿ ಅಂತ ಹೇಳಿ ದೋಷಪಡಿಸು ಮನಕ್ಕೆ, ದೋಷಪಡಿಸು ಮನಕ್ಕೆ. ಮಾನಸಿಕವಾದಂತಹ ಶಿಥಿಲತೆಗೆ ಕಾರಣ ನೀನು. ನಿನ್ನನ್ನು ಕಂಡ ಮೇಲೆಯೇ ನಾನು ವಿಕಾರಿಯಾದದು. ಅದಕ್ಕೊಂದು ಸ್ವರೂಪವನ್ನು ಕೊಡಬೇಕು ಎಂಬ ಆಶೆಯಿಂದ ಬಂದರೆ ನನಗೆ ನಿನ್ನ ಗಂಡಂದಿರ ಹೆದರಿಕೆಯನ್ನು ಹೇಳುತ್ತಿರುವೆಯ? ನಿಜ ಇದೆ. ಬಲಾಢ್ಯನಾದಂತಹ ಕೀಚಕನನ್ನು ಎದುರಿಸಿ ಬದುಕಬಲ್ಲವನೊಬ್ಬನು ಈ ಪ್ರಪಂಚದಲ್ಲಿದ್ದಾನೆ. ಪಾಂಡವರ ಮನೆಯಲ್ಲಿದ್ದೆ ಎಂದು ಹೇಳುತ್ತಿರುವೆಯಲ್ಲ. ಉಳಿದವರು ನಗಣ್ಯರು. ನನಗೆ ಸಮಾನ ಬಲವುಳ್ಳವನೊಬ್ಬನಿದ್ದಾನೆ. ಯಾರು? ಭೀಮಸೇನ. ಮತ್ತೋರ್ವ ಬಲರಾಮ. ಈ ಕೀಚಕ ಕೌರವ ಮಾರ್ಜಾಧಿಪತಿ. ನಾವು 5 ಪ್ರಪಂಚದಲ್ಲಿ ಖ್ಯಾತರಾದಂತಹ ಬಲಾಢ್ಯರು. ಆದುದರಿಂದ ಅವರ ಸಾಲಿನಲ್ಲಿ ಒಬ್ಬನಾದಂತಹ ನನ್ನನ್ನು ಎದುರಿಸುವುದಕ್ಕೆ ನಿನ್ನ ಗಂಡಂದಿರು ರಮಣರ ಗಿಮಣರ ಬಿಡು. ಮೃಗಧರನೇ ಇಲ್ಲಿರಾಗಿ ಬಂದರಿಂದಾದರೂ ಪ್ರತ್ಯಕ್ಷ ಪರಮೇಶ್ವರನಲ್ಲಿ ಹೋರಾಡಬಲ್ಲ ಸಾಮರ್ಥ್ಯವಿರುವ ನನ್ನನ್ನು ಕೆಣಕಿ ಬದುಕಬಲ್ಲವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ.
ನಿನಗೆ ಗಂಡಂದಿರಿಂದ ಏನಾದರೂ ಆದೀತು ಎಂಬ ಸಂದೇಹವಿದ್ದರೆ ಧೈರ್ಯವಾಗಿ ನನ್ನ ಜೊತೆಯಲ್ಲಿ ಬಾ. ಅವರನ್ನು ನೋಡ್ತೇನೆ, ಮತ್ತೊಬ್ಬರನ್ನು ನೋಡ್ತೇನೆ. ನೀನು ಭಯಪಡಬೇಕಾದ್ದಿಲ್ಲ. ನನ್ನಿಂದಾಗಿ ಅಯ್ಯೋ ನನಗೆ ಕಷ್ಟವಾಯಿತು ಎನಿಸಬೇಡ. ನಾನು ನಿನಗೆ ಸೋತಿದ್ದೆ. ನಾನು ನೀನು ಜೊತೆಯಾಗಿರುವುದನ್ನು ಕಂಡು ಯಾರು ಸಹಿಸುವುದಿಲ್ವೋ ಅವರ ಕಣ್ಣಿಲ್ಲದ ಹಾಗೆ ಒಡೆಯಲು ನೀನು ಯೋಚಿಸಬೇಕಾದ್ದಿಲ್ಲ. ನಿನ್ನನ್ನು ಬಿಟ್ಟರೆ ನಾನು ನರಕ ಯಾತನೆಯನ್ನು ಅನುಭವಿಸ್ತೇನೆ. ನಾನು ಸತ್ತಿರುವ ಅದೀತು. ಜೀವಂತನಾಗಿದ್ದು ಈ ದುಃಖವನ್ನು ಅನುಭವಿಸುವುದಕ್ಕಿಂತ ಸತ್ತರೂ ಏನು, ಸಾಯೋದಿದ್ದೇ ನಿನ್ನನ್ನು ಕೂಡಿ ಸಾಯ್ತೇನೆ. ಆದುದರಿಂದ ಸೈಗಂದ್ವಿ, ನನ್ನನ್ನು ತಿರಸ್ಕರಿಸದಿರು. ಬಾ ಬಾ ಬಾ. ಬೇಡ, ನನ್ನಲ್ಲಿ ಮಾತ್ರ ಬೇಡ. ಪಾಪಿ ಪಾಪಿ ಎಲ್ಲ ಪಾಪಿ ಭೂಪಗೇಳ ಖಳನ ವಚನವನ ಪತಿವ್ರತೆ ಕೇಳ್ದು ಬಿಡನು ಈ ಪಾಪಿ, ಬಿಡನು ಈ ಪಾಪಿ. ತಾನಿಲ್ಲಿರುವುದು ಅನುಚಿತವೆಂದು ಪಿಂತಿರುಗೆ ಕಾಮಾತುರರಿಗೆ ಭಯವೂ ಇಲ್ಲ, ಲಜ್ಜೆಯೂ ಇಲ್ಲ ಎಂಬುದು ಶಾಸ್ತ್ರದ ಮಾತು. ಇಂಥವನಿಗೆ ಧರ್ಮೋಪದೇಶವೇ? ಇವ ಯಾರಿಗೂ ಹೆದರುವವನು ಅಲ್ಲ, ಧರ್ಮದ ಭಯ ಇವನಿಗಿಲ್ಲ. ಮತ್ತೆ ಮಾತಾಡಿ ಪ್ರಯೋಜನ ಏನು? ಆದ್ದರಿಂದ ಇವನ ಮುಂದೆ ನಾನು ನಿಂತುಕೊಳ್ಳುವುದೇ ತಪ್ಪಾದೀತು. ಇವನ ಹೇಗಾದ್ರೂ ಕಣ್ಮರೆ ಆಗಬೇಕು. ನಾನು ಹೋಗುವುದಕ್ಕೆ ದಾರಿಗೆ ಅಡ್ಡವಾಗಿ ನಿಂತಿದ್ದಾನೆ ಬಾಗಿಲಲ್ಲಿ. ಏನ್ ಮಾಡುವ? ಕೀಚಕ ಮಹಾಶಯ, ಸ್ವಲ್ಪ ಆ ಕಡೆ ನೋಡು. ಯಾರೋ ಬರ್ತಿದ್ದಾರೆ, ಯಾರೋ ಬರ್ತಿದ್ದಾರೆ. ನೋಡು ಆ ಕಡೆ. ಬದುಕಿದೆ. ಎಷ್ಟು ಸುಲಭದಿಂದ ನನ್ನನ್ನು ಆ ಕಡೆಗೆ ಮುಖ ತಿರುಗಿಸಿ ಒಬ್ಬಳನು ಕಾಣುತ್ತ ಮದನನ ತಾಪ ಕಂದವನಿತ್ತು. ಒಬ್ಬಳನು ಕಾಣುತ್ತ ಮದನನ ತಾಪ ಕಂದವನಿತ್ತು. ಬೆದೆದಂದ ಪರಾಕ್ರಮಿ ಬಂದು ನಲಿದಿಲ್ಲ ಯಾರನ್ನು? ಅಗ್ರಜಯ ಪದಗೆ ಅಗ್ರಜಯ ಪದಕ್ಕೆ ಹೋಗುತ್ತಿರುವವಳನ್ನು ಮಾಡುತ್ತಿದ್ದಂತೆ ಕಾಮ ಶರದಿಂದ ಕಂಗೆಟ್ಟಿರುವ ನನ್ನ ಹೃದಯದಲ್ಲಿ ಬೆಂಕಿಯಾಗಿ ಅದು ಧಗಧಗಿಸಲಾರಂಭ. ಇದು ಸಹನಾತೀತವಾದುದು. ಏನೇ ಇರಲಿ, ನನ್ನ ಅಕ್ಕನ ಬಳಿಯಲ್ಲಿ ಸೇವಕಿ ಆಗಿರುವಂತಹ ಈಕೆಯನ್ನು ವಶೀಕರಿಸಿಕೊಳ್ಳುವುದಕ್ಕೆ ಇರುವ ಉಪಾಯವೆಂದರೆ ನಾನು ಅಕ್ಕನಲ್ಲಿ ಮಾತನಾಡಿ ಒಪ್ಪಿಸಿಕೊಳ್ಬೇಕು. ಆದುದರಿಂದ ಅಗ್ರದೇವನಿಗೆ ಸಾಧ್ಯ. ತಮ್ಮ ಅಕ್ಕ ಬಂದೇ ಅಲ್ಲ ಮತ್ತೊಮ್ಮೆ. ಏನು ಬಂದೆ ತಮ್ಮ ನುಡಿ ನಿನ್ನ ನನದ ಸಿರಿಗುಂದಿದೆ ತಗೆ. ಏನು ಬಂದೈ ತಮ್ಮ ನುಡಿ ನಿನ್ನ ನನದ ಸಿರಿ ಕುಂದಿದೆ ತಗೆ. ನಿನ್ನ ನನದ ಸಿರಿ ತಂದಿದೆ ತಗೆ. ಮಾಲಿನಿಯ ಕೆಳಗಿದೆಯೋ ಏನೋ ಮಾಲಿನಿಯ ಕೆಳಗಿದೆಯೋ ಬುದ್ಧಿ ವಿಹೀನನಾಗಿ. ಕುಲವ ಕೆಡಿಸಿದ ಪಾಪಿ, ಕುಲ
ಕುಲವ ಕೆಡಿಸಿದಿ ಪಾಪೆ ವ್ಯಥರಿಗಳಿಸಿಕೊಂಡೆಯೋ ಅಧೋಗದಿಯ ಪರಲನೆಯರ ಬೇಟೆಯದು ಪುರುಷಗೆ ಸಲುವುದೇ ನೈ ಪರಲನೆಯರ ಬೇಟೆಯದು ಪುರುಷಗೆ ಸಲುವುದೇ ನೈ ಪುರುಷಗೆ ಸಲುವುದೇನೈ ಪುರುಷಗೆ ಸಲುವುದೇನೈ ಸಲುವುದೇನೈ ಆದುದಾಗಲಿ ನಿನ್ನ ಮನಕ್ಕೆ ವಿನೋದವಾದ ತಕ್ಕ ಬೇಳು ಕೇಳುವೆನು ಭೇದ ಬೇಡ ನಾವು ಸಿದ್ಧ ವಿಗತ ಹೋದಾಗಿ ತಮ್ಮ, ನೀನು ಹೇಳಿದ ಹಾಗೆ ಮಾಡಿದೆ. ಈಗ ಏನು? ಈಗ ಹೋಗಿ ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಬಂದೇನು ಅಂತ ಹೇಳಿ ಹೊರಟವ. ರಾತ್ರಿಯೋ ಬರ್ತೀಯೋ ಅಂತ ಒಂದು ಭಾವಿಸಿದ್ದೆ. ಇಲ್ಲಿಗೆ ಬರುವುದಕ್ಕೆ ನಾನು ಯಾರಲ್ಲಿಯೂ ಹೇಳಬೇಕಾಗಿಲ್ಲ, ಕೇಳಬೇಕಾಗಿಲ್ಲ. ಇಲ್ಲವಪ್ಪ, ನನ್ನ ಪ್ರವೇಶಕ್ಕೆ ಯಾವಾಗಲೂ ಈ ಬಾಗಿಲು ತೆರೆದಿರ್ತದಮ್ಮ. ಇದೆ ಇದೆ. ಆದರೆ ಇಂದು ಬಂದಾಗಿನ ನಿನ್ನ ಮುಖವನ್ನು ನೋಡಿದ್ರೆ ಯಾವುದೋ ಒಂದು ರೀತಿಯ ಭಂಗಕ್ಕೆ ಒಳಗಾದ ಹಾಗೆ ಕಾಣುತ್ತದೆ. ಹೀಗಿರಬಹುದು ಅಂತ ನಾನು ನನ್ನಷ್ಟಕ್ಕೆ ಯೋಚಿಸುವುದು. ತರುಣಿಯರ ಮೇಳದತ್ತ ಗಮನ ಹರಿಸಿ ಒಬ್ಬಳ ಕುರಿತಾಗಿ ಪ್ರತ್ಯೇಕವಾಗಿ ವಿಚಾರಿಸಿ ಹೋದವನ ಮತ್ತೆ ನಿನ್ನ ಮಾತಿನ ಎಡೆಯಲ್ಲೆಲ್ಲ ಬಂದ ಒಂದೊಂದು ತುಣುಕುಗಳನ್ನೆಲ್ಲ ಒಂದಕ್ಕೊಂದು ಜೋಡಣೆ ಮಾಡಿ ನೋಡಿದ್ರೆ ಏನು ಮತ್ತೆ ಹೋಗುವ ಹಾದಿಯಲ್ಲಿ ಏನಾದ್ರೂ ಅವಳನ್ನು ಮಾತಾಡಿಸಿದ್ಯೋ ಹೇಗೆ? ಹನಿ ಕೂಡಿ ಹಳ್ಳವೆಂಬಂತೆ ಆ ತುಣುಕುಗಳ ಸಂಗ್ರಹದಿಂದಲೇ ನೀನು ವಿಚಾರ ತಿಳಿದಿರಬೇಕು. ಹಾಗೆ ಒಂದು ಯೋಚನೆ ಮಾಡುದು. ಮಾನಿನಿಯನ್ನು ನೀನು ಎಲ್ಲಿಯಾದ್ರೂ ಕೆಣಕಿದೆಯೋ ಹೇಗೆ? ನಾನು ಕೆಣಕಿಯೇನು ಅಲ್ಲ, ಕೇಳಿದ್ದಪ್ಪ ನಾನು. ಹೀಗೆ ನಿನ್ನ ಮುಖಭಾವದ ಹಾಗೇನೋ ಸೂಚಿಸಿತು ನನಗೆ. ಹಾಗೆ ಕೆಣಕಿದ್ದೇ ಹೌದಾ? ಆಗಿದ್ರೆ ಹೇಳಿದ್ರೆ ಖಂಡಿತವಾಗಿ ನೀನು ಕೆಡಿಸಿಕೊಂಡದ್ದು ಬಿಟ್ರೆ ಒಳ್ಳೇದು ಮಾಡಿದ್ದಲ್ಲವೋ? ಬೇಕಾದ್ದಾಗಲಿಲ್ಲ ಎನ್ನುವುದರಿಂದ ಕೆಡಿಸಿದ್ದೆ ಯಾರು? ನಾನಲ್ಲ, ಮತ್ತೆ ಅವಳು ಒಪ್ಪಲಿಲ್ಲ, ಆದ ಕಾರಣ ಕೆಡಿಸಿದ್ದು ಅಂತ ಎನ್ನುವುದರಿಂದಲೇ ಆಶಿಸಿದ ನೀನು ನಿನ್ನನ್ನು ಕೆಡಿಸಿಕೊಂಡದ್ದೇ ಸರಿ. ಯಾಕೆ? ಪರನಾರಿಯರ ಕುರಿತಾದಂತ ಬೇಟೆ ಎನ್ನುವುದು ಗಂಡು ಮಕ್ಕಳಿಗೆ ಸರಿಯಲ್ಲ ಮಗನೇ. ಪುರುಷರಿಗೆ ಹಿತವೋ ಹೇಳು? ನಾನು ಗಂಡು ಮಗುವ ಅಲ್ಲ, ನನಗೆ ಇಷ್ಟು ಪ್ರಾಯ ಆಗಿದೆ. ಅಲ್ಲ, ದೊಡ್ಡವನನ್ನಾದ್ರೂ ಹೇಳುವ ಒಂದು ಕ್ರಮ ಇಲ್ಲ, ಒಂದು ಭಾಷೆಯಲ್ಲಿ ಇಲ್ವೋ? ನೀನು ಗಂಡು ಮಗನೋ? ಒಂದು ಪ್ರಶ್ನೆ. ಇದು ಹೆಣ್ಣು ಮಕ್ಕಳ ಶಾಲೆ ಅಂತ ಹೇಳಿದಾಗ ಹಾಗೆ ಹಾಗೆ ಒಂದು ಭಾಷೆ ಹೇಳಿದ್ವಿ. ಪುರುಷರಿಗೆ ಹಿತವೇ ಸಲ್ಲುವುದೇ ಹೇಳು. ಆದ್ರಿಂದ ಅಂತಹ ಒಂದು ಕಾರ್ಯಕ್ಕೆ ಮನ ಮಾಡಿದೆ ಅಂತಾದ್ರೆ ನೀನು ನಿನ್ನನ್ನು ಕೆಡಿಸಿಕೊಂಡದ್ದು ಮಾತ್ರ ಅಲ್ಲ ತಮ್ಮ, ಕುಲವ ಕೆಡಿಸಿದೆ ಅನ್ನುವುದು ಸ್ಪಷ್ಟವೇ. ಅಂತೂ ಮುಖದಲ್ಲಿ ಏನೋ ಒಂದು ರೀತಿಯ ಭಂಗ ಉಂಟು ಎನ್ನುವಾಗ ಅಕ್ಕ ನಾನಾದ್ದರಿಂದ ಕೇಳಬೇಕಾಗ್ತದೆ. ಆದದ್ದಾಗ್ಲಿ, ಅದಾಯ್ತಲ್ಲ, ಈಗೇನು ಬಂದೆ ನೀನು? ಏನುಂಟು ನಿನ್ನ ಮನದಲ್ಲಿ? ಅಕ್ಕ ಕೇಳಿ ನಂಬುದೇನು ಗೆಳತಿಯರ ನಡುವೆ ಕನ್ನೆಯೋರ್ವಳಿಗ
ಸರಗೆ ಕಟ್ಟಡಕ್ಕೆ ನಾಥನುರಕ್ಕೆ ಸಿಕ್ಕಿದೆ ಸರಗೆ ಸಿಕ್ಕಿದೆ ಸರಗೆ ಅಕ್ಕ ತಮ್ಮ, ನನ್ನ ಹೃದಯವೇನು ಎಂದು ನಿನಗೆ ಅರ್ಥವಾಯಿತು. ಗೊತ್ತಿದೆಯಪ್ಪ. ಗಂಡು ಹರೆಯ 18ರ ಮೇಲೆ ಯೌವನಿಗನಾಗುವನಾದರೆ ಹೆಣ್ಣು ಆ ಮೊದಲೇ ಪ್ರೌಢೆಯಾಗ್ತಾಳೆ. ಹೌದು. ಜೀವನದಲ್ಲಿ ಯಾವುದನ್ನು ಅನುಭವಿಸಬೇಕು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಶಕ್ತಳಾಗ್ತಾಳೆ. ವಯಸ್ಸಿನಿಂದ ಹಿರಿಯಳಾದ ನೀನು ಜೀವನದ ನಾನಾ ಮುಖಗಳ ದರ್ಶನವನ್ನು ಮಾಡಿದವಳು. ಅಕ್ಕ, ಓ, ನಿನ್ನ ಸಖಿ ವೃಂದದ ನಡುವೆ ಯಾರನ್ನು ನಾನು ನೋಡಿದೆನು ಅದು ನಿನಗೆ ತಿಳಿಯದುದೇನೂ ಅಲ್ಲ. ಅವಳನ್ನು ನೋಡಿದಾಗಲೇ ನನ್ನ ಎದೆಯನ್ನು ಏನು ಕಾಮಶರವೆಸೆದು ಕಾಸಿಗೊಳಿಸಿದ ಸಹಿಸಲಾರೆನು. ಅಕ್ಕ, ಈ ನೋವನ್ನು ಅನುಭವಿಸುತ್ತಾ ನರಕ ಯಾತನೆಯಲ್ಲಿ ನಾನು ನರಳಲಾರಂಭಿಸಿದ್ದೇನೆ. ಲೋಕದ ಪ್ರತಿಯೊಬ್ಬನೂ ಸುಖಾಪೇಕ್ಷೆ, ಆನಂದ ಅನುಭವಬೇಕು ಎಂದು ಬಯಸ್ತಾನೆ. ಎಳೆಯ ಮಕ್ಕಳಿಂದ ಮುದುಕರವರೆಗೆ ನೀನು ನೋಡಮ್ಮ, ಹೆಣ್ಣು ಗಂಡು ಎಂಬ ಭೇದ ಇಲ್ಲ. ಎಲ್ಲರಿಗೂ ಸುಖ ಬೇಕು. ಆದರೆ ಸುಖದ ಸ್ವರೂಪವೇನು ಎಂದು ತಿಳಿದುಕೊಳ್ಳುವುದಕ್ಕೆ ಪ್ರತಿಯೊಬ್ಬನೂ ಪ್ರಯತ್ನಿಸ್ತಾನೆ. ಅಕ್ಕ, ಇಂದ್ರಿಯಗಮ್ಯವಾದ ಅನುಭವ ಸುಖಾನುಭವಕ್ಕೂ ಕಾರಣವೆನಿಸ್ತದೆ. ನೋಡಿ, ಕೇಳಿ, ಮೂಸಿ, ಮುಟ್ಟಿ ಈ ಪ್ರಪಂಚದಲ್ಲಿ ಮನುಷ್ಯನಾದವನೂ ಸುಖವನ್ನು ಅನುಭವಿಸ್ತಾನೆ. ಅಕ್ಕ, ನೋಡುವುದಕ್ಕೆ ನಿನ್ನ ಸಖಿ ಆ ದಿವ್ಯ ಆಕಾರ, ಕೇಳುವುದಕ್ಕವರ ಮಧುರ ಧ್ವನಿ, ಮೂಗಿಗೆ ಆಕೆಯ ತನುಗಂಧ, ನಾಲಿಗೆಗೆ ಅದರ ಅಮೃತ, ಅಪ್ಪಿಕೊಳ್ಳುವುದಕ್ಕ ಆ ದೇಹ, ಪಂಚೇಂದ್ರಿಯಗಳಿಂದಲೂ ಸುಖವನ್ನು ಅನುಭವಿಸುವುದಕ್ಕೆ ನನಗಿಲ್ಲಿ ಅನುಕೂಲತೆ ಇದೆ. ಆದರೆ ಅದು ಲಭ್ಯವಾಗಲಿಲ್ಲ. ಅಕ್ಕ, ನಿನ್ನ ಸಖಿಯನ್ನು ಕಂಡು ನಾನು ಸೋತೆ. ಅವಳಲ್ಲಿ ಕೇಳಿದರೆ ನನ್ನನ್ನು ತಿರಸ್ಕರಿಸ್ತಾಳೆ. ದಯವಿಟ್ಟು ಆ ಮಾಲಿನಿ ಎಂಬ ಹೆಸರುಳ್ಳ ನಿನ್ನ ಸೇವಕಿ ಇದ್ದಾಳಲ್ಲ, ಹೌದು, ಅವಳು ನನ್ನವಳಾಗುವಂತೆ ನೀನು ಮಾಡಿದರೆ ನಾನು ಬದುಕಿ ಉಳಿಯುತ್ತೇನೆ. ಇಲ್ಲವಾದ್ರೆ ನಾನು ಬದುಕುವುದಿಲ್ಲ. ಎಲೆ ಪಾಪಿ, ಕೆಡಬೇಡ ಕುಲಕ್ಕೆ ಮಾರಿಯ ತಂದೆ. ಎಲೆ ಪಾಪಿ, ಕೆಡಬೇಡುವ ನೀನು, ಕೆಡಬೇಡ ಕುಲಕ್ಕೆ ಮಾರಿಯ ತಂದೆ. ಜಯದಿರಿಯು ತೊಲಗುವಳು ಭುಜಲಗ್ನಿ ಹಿಂಗುವಳು. ಲಯವಕ್ಕೂ ಸಕಲ ಸಂಪದವು ಹಾಳಾದಿತು. ಬಯಲಾಸೆ ಬೇಡ ಪೂರ್ವದಲ್ಲಿ ರಾವಣನು ಸೀತೆಯ
ತಮ್ಮ ಅನ್ನುವ ಹಾಗೆ ನಾನು ವಾತ್ಸಲ್ಯದಿಂದ ನಿನ್ನನ್ನು ಕೂಗಿ ಕರೆಯುತ್ತಿದ್ದವನಪ್ಪ. ಆದ್ರೆ ನೀನು ಈಗಾಡಿದ ಮಾತನ್ನು ಕೇಳಿದ್ರೆ ಏನು ಬೇಡವೆಂದರೂ ನನ್ನ ನಾಲಿಗೆಯಿಂದ ಅದೇ ಶಬ್ದ ಬರ್ತದೆ. ಬರಲಿ. ಎಲೆ ಪಾಪಿ, ಎಂತ ಪಾಪಹೇತುಕವಾದಂತಹ ಕಾರ್ಯವನ್ನು ಯೋಚಿಸಿ ಮನ ಮಾಡಿದೆಯೋ ನೀನು? ಹೇಳುವುದು ಪಾಪಿಯ ಅಕ್ಕನೇ ಅಲ್ವೇ? ಹೌದಪ್ಪ, ನಿನ್ನ ಅಕ್ಕನಾಗೋ ದೌರ್ಭಾಗ್ಯವಂತು ಅನ್ನುವುದನ್ನೇ ನಾನೀಗ ಆಡಬೇಕಾಗ್ತದೆ. ಅಲ್ಲವಾದ್ರೆ ಬದಲಿಸಿ ಹೇಳ್ತಿದ್ರೆ ನನ್ನ ತಮ್ಮನಾಗಿ ನೀನು ಇಂಥವುದನ್ನು ಯೋಚಿಸಬಹುದೇನೋ? ಏನಕ್ಕ? ಪರನಾರಿಯರ ಕುರಿತಾದಂತಹ ಯೋಚನೆ ಮಾಡುವುದು ಸಲ್ಲ ಎನ್ನುವ ಹಾಗೆ ಲೋಕದ ಬಲ್ಲಿದರು ಆಡುತ್ತಾರೆ. ಅಲ್ಲ, ಅಲ್ಲಿ ಇಲ್ಲಿ ನೀನು ಹೇಳ್ತೀಯದನ್ನು. ಯೋಚಿಸದೇ ಇರಬೇಕಾಗಿದ್ದರೆ ನನ್ನವಳಾಗಬೇಡಬೇಕಾ? ಹೌದಪ್ಪ, ನಿಜ ನಾರಿಯನ್ನಾಗಿಸಿಕೊಳ್ಳಬೇಕು ಅನ್ನುವ ಯೋಚನೆಯೇ ತಪ್ಪು ಅಂತ ಯೋಚನೆಯೇ ಇಲ್ಲ. ನನ್ನವಳಾದ್ರೆ ನಾನು ಹೇಳಿದ್ದನ್ನು ನಿನಗೆ ಅನುಕೂಲವಾಗುವ ರೀತಿಯಲ್ಲೇ ನೀನು ತಿದ್ದಿಕೊಳ್ಳುತ್ತಿ ಅಂತ ಆದ್ರೆ ಅದು ಇನ್ನೊಂದು ಧೂರ್ತ ಯೋಚನೆಯ ಹೊರತು ಸರಿ ಅಂತ ಅನ್ನಿಸುವುದಿಲ್ಲ. ಆಲೋಚಿಸಿಯೇ ನಾನಿಷ್ಟು ಕಂಗಾಲಾದ್ದು. ಅದ ಅರ್ಥ ಆಗ್ತದೆ ನನಗೆ. ಯಾವುದೋ ಒಂದು ವ್ಯಕ್ತಿಯ ಕುರಿತಾಗಿ ವಿಚಾರದ ಕುರಿತಾಗಿ ಆತುರ ಹೆಚ್ಚಾದ್ರೆ ಅದು ದೊರಕದೇ ಇದ್ದಾಗ ಮತ್ತೆಲ್ಲವೂ ವಿರುದ್ಧವಾಗಿ ಕಾಣುವುದು ಅಥವಾ ಒಂದಕ್ಕೊಂದಾಗಿ ಹೋಗುವುದೇ ಪದ್ಧತಿ. ಈಗ ನನಗೆ ಬೇರೆ ಯೋಚನೆಯೇ ಎಲ್ಲ ಅದೇ. ನನಗೆ ಎಲ್ಲಿ ನೋಡಿದ್ರು, ಯಾರ ಮಾತನ್ನು ಕೇಳಿದ್ರು ಶ್ರೀರಂತ್ರಿಯೇ ಕಾಣುದು. ಪುಣ್ಯ, ಬೇರೆ ಯಾರು ಕಾಣುವುದಿಲ್ಲ. ಈಗ ನನ್ನನ್ನು ಅಕ್ಕನೆಂದು ಸಂಬೋಧಿಸಲು ನಿನ್ನ ಮಾತಿನ ಸುತ್ತ ತಿರುಗುತ್ತಿರುವುದು ಅವಳೊಬ್ಬಳೆ. ಹೌದು, ಅವಳ ಕುರಿತಾದಂತಹ ಯೋಚನೆ. ಈಗ ಒಮ್ಮೆ ಅವಳು ನನ್ನವಳಾಗುವ ಹಾಗೆ ಮಾಡಿ ಅಲ್ಲ, ನಿನಗೆ ಒಮ್ಮೆ ಅವಳು ನಿನ್ನವಳಾಗುವ ಹಾಗೆ ಮಾಡುವುದಕ್ಕೆ ಹೊರಟ್ರೆ ನೀನು ಕೇವಲ ಈಗ ಹೇಳಿದ್ಯಲ್ಲ, ಕಣ್ಣು ಕಿವಿ ಮೂಗು ಬಾಯಿ ನಾಲಿಗೆ ಎನ್ನುವ ಹಾಗೆ ಅದೆಲ್ಲ ದೇಹ ಬಿದ್ದಾಗ ಒದಗುವಂತಹ ಸೌಖ್ಯ. ಇಷ್ಟನ್ನೆಲ್ಲ ದೇಹ ಬಿದ್ದಾಗ ಪಡೆಯುವುದಕ್ಕಾಗುವುದಿಲ್ಲ. ಈ ನೀನು ಇಷ್ಟೆಲ್ಲ ಮಾಡಿದ್ರೆ ಅದನ್ನೆಲ್ಲ ಬರೆದು ಲೆಕ್ಕಕ್ಕಿಟ್ಟುಕೊಳ್ಳುವನು ಅಂತ ಒಬ್ಬ ಇದ್ದಾನೆ. ಇರ್ಲಿ, ಅಂತವನ ಹೆಸರು ಲೆಕ್ಕದಲ್ಲಿ ಇಟ್ಟುಕೊಳ್ಳಿ. ಲೆಕ್ಕವನ್ನು ಅವಸ್ಥೆ ಈ ಲೆಕ್ಕ ಬರೆದಿಡುವವರಿಗೆ ಎಷ್ಟು ಸಂಬಳ ಕೊಡಬೇಕು ಅಷ್ಟನ್ನು ಕೊಡ್ತೇನೆ. ಏನು ಮಾಡೋಣವಪ್ಪ, ಈಗ ಸಂಬಳವನ್ನು ಕೊಡಬೇಕು ಅಂತ ಆದ್ರೆ ನೀನು ಕೂಡ ಆ ಸಂದರ್ಭದಲ್ಲಿ ದೇಹಿಯಾಗಿ ಇರ್ಬೇಕೋ ಬೇಡವೋ? ನಿನ್ನ ಈ ಸಂಪಾದನೆ ಹೆಚ್ಚಾದ್ರೆ ನೀನು ಸಾಹಿತಿ. ಸತ್ತಾಗ ಅಂತಕನಾಲಯಕ್ಕೆ ಹೋದ್ರೆ ಅಂತಕನು ಇಷ್ಟು ಲೆಕ್ಕವನ್ನು ಲೆಕ್ಕಿಸುತ್ತಾ ನಿನಗೆ ವಿಧ ವಿಧದ ಶಿಕ್ಷೆಯನ್ನು ಕೊಡ್ತಾನೆ ಹೊರತು ಬೇರೆ ಏನು ಮಾಡುವುದಿಲ್ಲ ತಮ್ಮ. ಯಾವ ಶಿಕ್ಷೆಯಾದರೂ ಆದೀತು, ಈ ಯಾತನೆ ನನಗೆ ಸಹಿಸುವುದಕ್ಕಾಗುವುದು. ಅಯ್ಯೋ, ನಿನಗೆ ಯಾರು ಹೇಳಬೇಕು? ಇದರಿಂದ ಏನು ನಷ್ಟ ಆದೀತು ಅಂತ ಗೊತ್ತದೆ? ಏನು ನಷ್ಟವಾಗಿ? ಸಿರಿ ತೊಲಗಿ ಹೋಗ್ತದೆ, ಭುಜಲಕ್ಷ್ಮಿ ಕುಗ್ಗಿ ಹೋಗ್ತದೆ, ಬದುಕಿನಲ್ಲಿ ಉಳ್ಳಂತಹ ಸಕಲ ಸಂಪದವೂ ಲಯವಾಗಿ ಹೋಗ್ತದೆ. ಈಗ ನನ್ನ ಭುಜಲಕ್ಷ್ಮಿ ತೊಲಗಬಾರದು, ಅದು ಬಿದ್ದು ಹೋಗ್ತದೆ. ಧೈರ್ಯಲಕ್ಷ್ಮಿ ಕುಂದಬಾರದು, ಕೀರ್ತಿ ಲಕ್ಷ್ಮಿ ಮುಖ ತಿರುಗಿಸಬಾರದು ಎಂದು ನಿನಗನಿಸುವುದಿದ್ದರೆ ಅವಳನ್ನು ನನ್ನ ಜೊತೆ ಆಗುವಂತೆ ಮಾಡಿ. ಬೇಡ, ನಿನಗೆ ಒಂದೇ ಒಂದು ಉದಾಹರಣೆ ಕೊಡುತ್ತೇನೆ. ಸೀತೆಯನ್ನು ಬಯಸಿದ ರಾವಣ ಏನಾಯ್ತು? ಬಲವಂತ ರವಳ ಕಾಂತರು ಗಂಧರುವರು ನಿನ್ನ ತಲೆಯಾಗೊಬ್ಬರು ಕೇಳ್ದಾಕ್ಷಣದಿ ಕ್ಷಣಬೇಡ ಬದಲಾವಳಿಂದ ಸೌಂದರ್ಯದ ಕ್ಷಣಬೇಡುವಪ್ಪ, ಕ್ಷಣಬೇಡ ಬದಲಾವಳಿಂದ ಸೌಂದರ್ಯದ ಲಲನೆಯ ಮದುವೆ ಮಾಡುವೆನು. ತಮ್ಮ, ನಿನಗಾಗ ಒಂದು ಉದಾಹರಣೆ ನಾನು ಹೇಳಿದ್ದು ಕೇಳಿಸಿದಲ್ಲ. ಸೀತೆಯನ್ನು ಕದ್ದೊಯ್ದಂತಹ ರಾವಣ ತನ್ನ ಜೀವಿತದಲ್ಲಿ ಗಳಿಸಿಕೊಂಡ ಎಲ್ಲವನ್ನು ಕಳಕೊಂಡಿದ್ದಾನೆ. ಯಾಕೆ? ಅವಳು ಪರವಧು, ವನಿತೆ. ಅದೊಂದು ಆದರ್ಶ ಸಾಕು ಮಗನೇ ನಿನಗೆ ಎನ್ನುವುದರಿಂದ ಪತನ ಹೊಂದುತ್ತೇವೆ ಎನ್ನುವುದಕ್ಕೆ ಅಷ್ಟು ಗೊತ್ತಿದ್ದು ಮತ್ತೆ ಆ ವಿಚಾರಕ್ಕೆ ನೀನು ಮನ ಮಾಡುವುದಾದ್ರೂ ಯಾಕೆ? ಬೇಡ, ಸುಮ್ಮನೆ ಅವಳ ಕುರಿತಾದಂತಹ ಯೋಚನೆ ಸಲ್ಲದು ಯಾಕೆ? ಆಗ ನಾನು ನಿನಗೆ ಆಡಿದ್ದೇನೆ, ಅವಳು ಗಂಧರ್ವರ ಸತಿ ಇದ್ದಾಳೆ. ಹೌದು, ನಮ್ಮ ಹಾಗೆ ಕಣ್ಣಿಗೆ ಕಾಣಿಸಿಕೊಂಡು ವ್ಯವಹರಿಸುವವರಲ್ಲ.
ದೇವಮಾನವರಾದಂತವರು ಬಲಾಧಿಕರಿದ್ದಾರೆ ಎನ್ನುವುದರಿಂದ ಅವರಿಂದಲಾಗಿ ಅವರ ವಿಚಾರಕ್ಕೆ ಅವರ ಗಮನಕ್ಕೆ ಈ ವಿಚಾರ ಬಂತು ಅಂತಾದ್ರೆ ಬಲವಂತರಾದಂತ ಅವರ ಕೈಯಲ್ಲಿ ಸಿಲುಕಿದಂತಹ ನೀನು ಖಂಡಿತ ಸೋತು ಹೋಗುತ್ತಿ. ಆದ್ರಿಂದ ಬೇಡದ ವಿಷಯ ಕೈ ಹಾಕಬೇಡ. ಈಗ ನಿನಗೆ ಹೆಣ್ಣಿನ ಆಸೆ ಹೌದು ಅಂತ ಆದ್ರೆ ಇವಳ ಚಂದ ಕಲ್ಲು ಸೋತದ್ದು. ಇವಳಿಂದ 100 ಮಡಿ ಚಂದ ಇರುವ ಹೆಣ್ಮಕ್ಕಳನ್ನು ಹುಡುಕಿ ಕರೆ ತಂದು ಮದುವೆ ಮಾಡಿಸಿ ನಿನ್ನನ್ನು ಗೃಹಸ್ಥನನ್ನಾಗಿಸ್ತೇನೆ. ನಾನು ನೆಮ್ಮದಿ ಆಯ್ತಾ? ನಾನು ಮದುವೆಯಾಗಿ ಇರಬೇಕು ಎಂದು ಆಶಿಸುತ್ತಿದ್ದರೆ ಇಷ್ಟರವರೆಗೆ ಸುಮ್ಮನಿರ್ತಿದ್ದೇನೆ. ಮತ್ತೆ ನನಗೆ ಮದುವೆಯಾಗುವ ವಯಸ್ಸಾಯಿತು, ಕಳೀತು, ಅದು ನಿನಗೆ ನೆನಪಿಲ್ಲ. ಈಗ ಮದುವೆ ಯೋಚನೆ ಇಲ್ವೇನೋ? ನಾನು ಆಕೆಯ ದೇಹ ಸುಖವನ್ನು ಬಯಸಿದವ. ಜೀವಂತನಾಗಿದ್ದು ನಾನಾ ವಿಧದ ಯಾತನೆಯನ್ನು ಅನುಭವಿಸುವುದಕ್ಕಿಂತ ಸತ್ತರೆ ನಮ್ಮ ಗಂಧರ್ವರೋ ಮತ್ತೋರ್ವನು ಯಾರನ್ನೂ ನಾನು ಲೆಕ್ಕಿಸುವವನಲ್ಲ. ಈಗ ನೀನು ಅವಳನ್ನು ನನ್ನಲ್ಲಿಗೆ ಕಳುಹಿಸದೇ ಇದ್ದರೆ ನಾಳೆ ತಮ್ಮನ ಹೆಣ ಬಾವಿಯಲ್ಲಿ ಉಂಟು ಅಂತ ಯಾರಾದ್ರೂ ಹೇಳು. ಅಯ್ಯೋ, ನಾನು ಬದುಕುವುದಿಲ್ಲ. ಅಂತೂ ನೀನು ಕೊನೆ ಬಾಣದಿದ್ದೀಗ. ಇಲ್ಲವಾದರೆ ಅಲ್ಲ, ಬೇರೆ ಆಗುವುದಿಲ್ಲ. ವರದಿ ವಾಚನ ಮಾಡುವವರು ಕೀಚಕನು ಸತ್ತಿದ್ದಾನೆ, ಅವನ ಹೆಣ ಮರದ ತುದಿಯಲ್ಲಿತ್ತು, ಮಾತಾಡುತ್ತಿದೆ ಅಂತಲ್ಲ ನನಗೆ ಏನಾದ್ರೂ ಬಂದಿತ್ತು. ಆದ ಕಾರಣ ನನ್ನ ಸುದ್ದಿ ಬೇಡ. ಒಂಟಿನಲ್ಲಿ ನಿನ್ನದ್ದೇನೋ ತಪ್ಪು ಅಣಿವಾಗಿ ಹೋಗ್ತದೆ ಎನ್ನುವುದು ಬಂದಿತ್ತು ಎನ್ನುವಂತ ಮಾತು ತಮ್ಮ. ಈಗ ಅಯ್ಯೋ, ಇದಕ್ಕೆ ನನ್ನ ತಮ್ಮ ಉಳಿಯಬೇಕು ಎಂಬ ಆಶೆ ನಿನಗಿದ್ದರೆ ಆ ಸೈರಂದ್ರಿ ನನ್ನವಳಾಗುವಂತೆ ನನ್ನ ಮನೆಗೆ ಕಳುಹಿಸಿ. ಬೇಡ ಬೇಡ ಅಂದ್ರೆ ನೀನು ಕೇಳುವುದಿಲ್ಲ ಅಲ್ಲೋ? ಮಾತಲ್ಲ ಕೇಳು. ಏನೋ ಇದು ಸುಳ್ಳು ಮಾತು. ಮಾತಲ್ಲ ಕೇಳು. ಪರ ಸತಿಯ ಮೇಳ ಸೊಗಸಹುದೆ ಬೇಡು. ಸೊಗಸಾಗ್ತದೋ ಅದು? ಕಾಳು ಮಾಡಿದ ಕುಲವನು ಸಾರಿದೆನು, ನಾಳೆ ಕಳುಹುವೆದವಳನು. ಈ ವಿಚಾರದಲ್ಲಿ ನೀನು ಮುಂದುವರಿಯಬಾರದು ಎನ್ನುವಂತೆ ನಾನು ಯಾವ ವಿಧದಿಂದ ಆಡಿದ್ರೂ ಒಪ್ಪುವಂತಹ ಒಂದು ಮನಸ್ತತ್ವ ಈ ಕಾಲಕ್ಕೆ ನಿನಗಿಲ್ಲ. ಮದುವೆಯಾಗುವ ಬಯಕೆ ನಿನಗಲ್ಲ, ಕೇವಲ ಅವಳ ಭೋಗದಾಸೆಯನ್ನು ಮಾತ್ರ ನೀನು ಮೈ ತುಂಬಿಸಿ ಒಂದು ದಿನ ನನ್ನ ಜೊತೆಯಲ್ಲಿ ಅವಳಿದ್ರೆ ಅವಳೇ ಬೇಕು ಎನ್ನುವ ಹಠ. ತಮ್ಮ, ಜಾಲ ಮಾತನ್ನಾಡುತ್ತೇನೆ ಅನ್ನುವಂತ ಭಾವವನ್ನು ಅಂತುಕೊಳ್ಳಬೇಡ. ನನಗೆ ಯಾವ ಹೆಣ್ಣುಗಳ ಬಯಕೆಯೂ ಇಲ್ಲ, ನನಗೆ ಸೈರಂಧ್ರಿಯೇ ಬೇಕು. ಒಟ್ಟೂ ನಮ್ಮ ಕುಲವನ್ನು ಕಾಳು ಮಾಡಿದೆ ತಮ್ಮ. ನೀನು ಕುಲ ಹಾಳಾಗ್ಲಿ, ನೀನು ಹಾಳಾಗಿ ಹೋಗು, ನನಗೆ ಯಾರು ಹಾಳಾದ್ರೂ ಅಡ್ಡಿಲ್ಲ. ನಿನಗೆ ನಿನ್ನ ಕೆಲಸ ಆಗಬೇಕು ಅನ್ನುವುದಷ್ಟೇ. ನಮಗವಳು ಬೇಕು. ಹಠ ನಿನ್ನದ್ದು, ಹೌದು, ಛಲ ನಿನ್ನದ್ದು. ಏನು ಮಾಡ್ಲಿ? ಆಯ್ತು, ನನಗೆ ಅನಿವಾರ್ಯ ಇದೀಗ. ನನಗೆ ನೀನು ಬೇಕು ನೋಡು ತಮ್ಮ. ನಿನ್ನ ಮನದ ಆಸೆ ಅವಳದಿಂದ ಸೊಗಸನ್ನು ಉಣ್ಣುತ್ತೇನೆ ಅನ್ನುವುದೇ ಉಂಟು ಅಂತ ಆದ್ರೆ ಪರನಾರಿಯರ ಬೇಟ ನಿನಗೆ ಸೊಗಸಾಗ್ತದೆ ಅಲ್ವೋ? ಅಡ್ಡಿ ಇಲ್ಲ. ನೀನು ಬೇಕು ಎನ್ನುವುದಕ್ಕಾಗಿ ಆದ್ರೂ ನಾನು ಅನಿವಾರ್ಯತೆಯಲ್ಲಿ ಹೂ ಅಂತ ಅನ್ನಬೇಕಾಗ್ತದೆ. ಕರೆದುಕೊಂಡು ಹೋಗ್ಲಿಯಾ? ಸುಮ್ಮನೆ ಕೂತ್ಕೊಳ್ಳೋ ನೀನು. ಅಲ್ಲ, ಈಗಲೇ ಕಳುಹಿಸ್ತೀಯ? ನಿನಗೆ ಆತುರವೂ ಇದ್ದೀತು, ಅವಸರವೂ ಇದ್ದೀತು. ಆದ್ರೆ ನೇರ ಹಾಗೆಲ್ಲ ಆಗ್ತದೇನೋ? ಈಗ ಈ ಮರ್ಯಾದೆ ಮಾನ ಅಂತ ಹೇಳಿಕೊಂಡು ಯಾಕೆ ಇದು ಮಾಡ್ತೀಯ? ಬಲಿಷ್ಠನಿಗೆ ಎಲ್ಲಿಯೂ ಮಾನವೇ ಮರ್ಯಾದೆ. ನನಗೆ ಅಳತೆ ತಪ್ಪುವುದಕ್ಕಾಗುವುದಿಲ್ಲ ತಮ್ಮ. ನಾನು ಗಂಡನಿಗೆ ಹೆಂಡತಿಯಾಗಿ ಮನೆಯ ಮರ್ಯಾದೆಯ ಸುತ್ತಿನಲ್ಲೇ ಬದುಕುತ್ತಿರುವವಳು ನೋಡು. ನೇರವಾಗಿ ಮತ್ತೆ ಅವಳು ಹಾಗೆ ಮಾಡಿದ್ರು ಅನ್ನುವ ಪ್ರಶ್ನೆ ಬರ್ತದಲ್ಲ. ನಿನ್ನ ಅಕ್ಕನ ಮರ್ಯಾದೆ ಅಲ್ವೋದು ಈಗ? ಈಗ ನಾನು ಹಾಗೆ ಹೋಗ್ಬೇಕಾ? ಆದ್ರಿಂದ ನೀನೊಮ್ಮೆ ಸಮಾಧಾನ ಮಾಡಿಕೊಂಡು ಹೋಗು. ಹೋದರೆ ಹೋಗಿ ಸ್ವಲ್ಪ ತಾಳ್ಮೆಯಿಂದ ಇರು. ಯಾವುದಾದ್ರೂ ರೀತಿಯಿಂದ ಅವಳು ಆ ಕಡೆಗೆ ಬರುವ ಹಾಗೆ ಮಾಡ್ತೇನೆ. ಯಾವಾಗ? ನಾಳೆ. ಇವತ್ತು ಬರುವುದಿಲ್ಲ. ಒಂದು ರಾತ್ರಿ ಹೇಗಾದ್ರೂ ಕಳೆಯೋ ನೀನು. ಈಗ ನಾಳೆ ನಾಳೆ ಅಂತೇಳಿ ಗಣಪತಿಯ ಮದುವೆ ಹಾಗೆ ಆದೀತ? ಹಾಗಾಗ್ಲಿಕ್ಕಿಲ್ಲ. ಆಗ್ಲಿಕ್ಕಿಲ್ಲ. ಹಾಗಾಗದು. ನಿನಗೆ ಆಲಯಾಪನೆಗೆ ಕಷ್ಟ ಅಂತ ಆದ್ರೂ ನೆನೆಸಿಕೊಂಡಿರು. ಹೋಗ್ತೇನೆ. ನಾಳೆಯ ದಿನ ಸೈರಂದಿ ನನ್ನ ಮನೆಯ ಬಾಗಿಲಲ್ಲಿ ಇರ್ತಾಳೆ ಎಂಬ ಭರವಸೆಯಿಂದ ಹೋಗ್ತೇನೆ. ಕಾದಿರು.
ನಿನ್ನ ಮೇಲೆ ವಿಶ್ವಾಸದಿಂದ ಹೋಗ್ತೇನೆ. ಆದ್ರೆ ಜೋಕೆ ಮೊದಲೇ ಹೇಳುವುದು ನಾನು ಹೋಗ್ತೇನೆ. ಆಯ್ತು. ವನಿಜ ಸೈರಂಧ್ರಿಕೆ ಅನುಜ ರಾಮನೇ ಗೈರಿ ಹೋಗಿದ್ದೇನೆ ಕೇಳಿ ಭಯದಿಂದ ವನಗಾಲೋಚನೆ ಬೇಡಗಳು. ಸೈರಂದ್ರಿ ಅಮ್ಮ, ಹೀಗೆ ಬಾರಮ್ಮ. ಬಂದೆ ಬಂದೆ. ನಿನ್ನಿಂದೊಂದು ಕೆಲಸ ಆಗಬೇಕಿತ್ತಲ್ಲ ಈಗ. ಅಪ್ಪಣೆ ಆಗ್ಲಿ ತಾಯಿ. ಒಮ್ಮೆ ಹಾ, ಒಂದು ಸ್ವಲ್ಪ ಮದುವೆನ ಅವಶ್ಯಕತೆ ಇತ್ತು ಈಗ. ಹಾ ಹಾ. ಒಮ್ಮೆ ನನ್ನ ತಮ್ಮನ ಮನೆಗೆ ಹೋಗಿ ಅಲ್ಲಿಂದ ಒಂದಷ್ಟೊಂದು ಬೇಡ ಇದನ್ನು ತರ್ತೀಯನಮ್ಮ. ಅಲ್ಲ, ತರಬೇಕು ನೀನೀಗ. ಒಮ್ಮೆ ಆ ಕಡೆಗೆ ಹೋಗಿ ಬಾ. ಅಮ್ಮ ಕೇಳಿದ್ನೇ ನಾನು ಸಿರುವೆ ನಿಮ್ಮಯ ತಮ್ಮ ಹೆಮ್ಮೆಯು ಕೈ ದಿಕ್ಕದಿರ, ಹೆಮ್ಮೆಯು ಕೈ ಇಕ್ಕದಿರ ಇನ್ನೋರ್ವಳು ಹೋಗಲಿ. ಒಮ್ಮೆ ಅಮ್ಮನಲ್ಲಿ ಜನಾದೇವಿ ಅಮ್ಮ, ಮಾಲಿನಿ, ಈ ಮನೆಯನ್ನು ಸೇರಿ ನಿಮ್ಮ ಸೇವೆಯನ್ನು ನಾನು ಕೈಗೊಂಡು 10 ತಿಂಗಳುಗಳು ಕಳೆದವು. ಸರಿ. ನನ್ನ ಮನೆಗಿಂತಲೂ ಹೆಚ್ಚಾದಂತಹ ಸುಖದಿಂದ ನಾನಿಲ್ಲಿ ದಿನಗಳನ್ನು ಕಳೆದೆ. ಮಾನವನ್ನು ಉಳಿಸಿದೆ. ಮೊದಲೇ ನಾನು ಬಂದು ಕಾಲು ಹಿಡಿದು ಬೇಡಿಕೊಂಡಾಗ ನನಗೆ ನೀನು ಒಪ್ಪಿಗೆಯನ್ನು ಕೊಟ್ಟೆವಳು. ನನಗೆ ಇನ್ನು ಸಂಪತ್ತನ್ನು ಕೊಡುವುದು ಬೇಡ, ಪಟ್ಟೆ ಪೀತಾಂಬರ ಕೊಡುವುದು ಬೇಡ. 1 ವರ್ಷದ ತನಕ ನಾನು ಅವಧಿಯಲ್ಲಿ ಭೂಮಿಗೆ ಬಂದವಳು. 1 ವರ್ಷದ ಅವಧಿ ಮುಗಿದ ಬಳಿಕ ನಿಲ್ಲೆಂದರೂ ನಾನು ನಿಲ್ಲುವವಳಲ್ಲ. ಅಲ್ಲಿಯವರೆಗೆ ನನ್ನ ಮಾನವನ್ನು ಕಾಪಾಡಬೇಕು. ಹೀಗೆ ನಾನು ಕೈ ಮುಗಿದು ಕಾಲು ಹಿಡಿದು ಬೇಡಿಕೊಂಡವಳು. ಒಳ್ಳೆಯದು ಒಂದಿನೇನು ಒಪ್ಪಿದ್ದೀಯ. ಯಾವ ಕೆಲಸವನ್ನು ಹೇಳಿದರೂ ಕೂಡ ಒಲ್ಲೆ ಅಂತ ನಾಲಿಗೆಯನ್ನು ನಾನು ಹೇಳುವುದಿಲ್ಲ, ಮನಸ್ಸಿನಿಂದಲೂ ಭಾವಿಸುವುದಿಲ್ಲ. ತ್ರಿಕರಣ ಶುದ್ಧವಾಗಿ ಶ್ರದ್ಧೆಯಿಂದ ನಿನ್ನ ಸೇವೆಯನ್ನು ಮಾಡ್ತೇನೆ ಅಂತ ನಾನು ಹೇಳಿದವಳು. ಆಗಲೇ ನಾನು 2 ಮಾತುಗಳನ್ನು ಹೇಳಿದ್ದೇನಲ್ಲ, ಪರಶಯ್ಯ ಗಮನ ಪರೋಚ್ಚಿಷ್ಟ ಭೋಜನ ಅಂತ. ಅಮ್ಮ, ಮತ್ತೊಬ್ಬರ ಮಂಚದ ಬಳಿಗೆ ನನ್ನನ್ನು ಕಳಿಸಬೇಡ, ಮತ್ತೊಬ್ಬರ ಎಂಜಲು ತಿನ್ನುವುದಕ್ಕೆ ಹೇಳಬೇಡ. ಇದೆರಡನ್ನು ನುಡಿದು ಬೇರೆ ಯಾವುದನ್ನಾದರೂ ಮಾಡ್ತೇನೆ ಅಂತ ನಾನು ಆಡಿದವಳು. ಈಗ ನೀನು ಹೇಳುತ್ತಿರುವುದೇನು? ತಮ್ಮನ ಮನೆಗೆ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ. ಹೌದು, ನಿಮ್ಮ ತಮ್ಮ ಏನು ಅಂತ ನಾನು ನಿಮಗೆ ಹೇಳಬೇಕಾದ್ದಿಲ್ಲ. ನನಗಿಂತ ಹೆಚ್ಚಾಗಿ ನೀವು ತಿಳಿದವರೇ ಇದ್ದೀರಿ. ನೀನು 100 ಮಂದಿ ತಮ್ಮಂದಿರಂತೆ. ಅದರಲ್ಲಿ ಇವ ಬಲಿಷ್ಠನಾಗಿದ್ದಾನೆ, ಹಿರಿಯವನಾಗಿದ್ದಾನೆ. ಅಲ್ಲ, ಈ ವಿರಾಟ ನಗರ ಇರುವುದೇ ಅವನ ಭುಜದ ಮೇಲೆ ಅಂತ ಲೋಕ ತಿಳಿದಿದೆ. ನಿನಗೆ ಅಚ್ಚುಮೆಚ್ಚಿನ ತಮ್ಮ, ಒಪ್ಪಿಕೊಳ್ಳೋಣ. ಆದ್ರೆ ನನ್ನ ಪಾಲಿಗೆ ಮಾತ್ರ ಹಸುವಿನ ಮುಂದಿನ ಹುಲಿಯಾಗಿದ್ದಾನವನು. ಈವರೆಗೆ ನಡೆದಂತಹ ಗುಟ್ಟನ್ನು ನಿನ್ನಲ್ಲಿ ನಾನು ಹೇಳಲಿಲ್ಲಮ್ಮ. ಮಾನವತೆಯಾದ ಯಾವ ಹೆಣ್ಣು ಇಂತಹ ಸ್ಥಿತಿಯನ್ನು ಮತ್ತೊಬ್ಬರಲ್ಲಿ ಹೇಳುವುದಿಲ್ಲ. ಆದ್ದರಿಂದ ನಾನು ಮುಚ್ಚಿಟ್ಟಿದ್ದೆ. ಈ ಮೊದಲೇ ನಿಮ್ಮ ತಮ್ಮ ನನ್ನ ಮೇಲೆ ಕಣ್ಣಿಟ್ಟಿದ್ದಾನೆ, ನನ್ನನ್ನು ಕಾಮಿಸಿದ್ದಾನೆ.
ರಾತ್ರಿ ಹಗಲು ಸಂದರ್ಭ ನೋಡಿ ನನ್ನ ಬಳಿಗೆ ಒಂದನ್ನು ಪೀಡಿಸಿದ್ದಾನೆ. ಹೇಗೋ ನಾನು ತಪ್ಪಿಸಿಕೊಂಡು ಇವರಿಗೆ ನನ್ನ ಮಾನವನ್ನು ಉಳಿಸಿಕೊಂಡಿದ್ದೆ. ನಿಮ್ಮಲ್ಲಿ ಹೇಳುವುದಕ್ಕೆ ಸಾಧ್ಯವಿಲ್ಲದೆ ಬಾಯಿ ಮುಚ್ಚಿಕೊಂಡು ಆ ದುಃಖವನ್ನು ಅನುಭವಿಸುತ್ತಾ ಇದ್ದೆ. ಇಂದೀಗ ನೀವು ಹೇಳ್ತಾ ಇದ್ದೀರಿ ಅವನ ಮನೆಗೆ ಹೋಗು ಅಂತ. ಹಸಿದಂತಹ ಹುಲಿಯ ಬಾಯಿಗೆ ಪಶುವನ್ನು ಒಡ್ಡಿದ ಹಾಗಾದೀತು ನಾನು ಹೋದಲ್ಲಿ. ಎಲ್ಲಿ ಬರ್ತಾಳೆ ಎಲ್ಲಿ ಕಾಣ್ತಾಳೆ ಸೈರಂಧ್ರಿ. ಹೀಗೆ ಕಣ್ಣಿಟ್ಟು ಕಾಯ್ತಾ ಇದ್ದಾನೆ ಕೀಚಕ. ನಿಮ್ಮ ತಮ್ಮನನ್ನು ನಾನು ದೂರ್ತೇನೆ ಅಂತ ಬೇಸರಿಸಬೇಡ ತಾಯಿ. ಅವನ ಗುಣವನ್ನು ಹೇಳುವುದಾದರೆ ಒಂದೇ ಸಮುದ್ರದಲ್ಲಿ ಹುಟ್ಟಿದೆ ವಿಷ ಮತ್ತು ಅಮೃತ. ನಿಮ್ಮ ಗುಣ ನೋಡಿದರೆ ಅಮೃತ ಸದೃಶ್ಯವಾದ್ದು. ನಿಮ್ಮ ತಮ್ಮನಾದ ಕೀಚಕ ನನ್ನ ಪಾಲಿಗೆ ವಿಷಪ್ರಾಯನಾಗಿದ್ದಾನೆ. ನಾನು ಹೋದರೆ ನನ್ನ ಮಾನವನ್ನು ಕಳೆದುಕೊಳ್ಳಬೇಕಾದೀತು. ಆದ್ದರಿಂದ ನಿಮಗೆ ಬೇಕಾದಷ್ಟು ಮಂದಿ ಸೇವಕಿಯರು ದಾಸಿಯರು ಇದ್ದಾರೆ. ಬೇರೆ ಯಾರನ್ನಾದ್ರೂ ಕಳುಹಿಸಿ ಮಧುವನ್ನು ತರಿಸಿಕೊಳ್ಳಿ ತಾಯಿ. ನನ್ನನ್ನು ಕ್ಷಮಿಸಬೇಕು ಅಂತ ಬಿಡ್ತೇನೆ. ಅಲ್ಲಿಗೆ ಹೋದ್ರೆ ನಿನಗೇನು ಆಗದು, ಹೋಗಿ ತರಬಹುದಲ್ಲ. ಹೇಳಿದನಲ್ಲ, ದನವನ್ನು ಕಂಡ ಹುಲಿ ಹಾಗೆ ಮೈ ಮೇಲೆ ಬೀಳ್ತಾನೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಅವನ ಬಾಯಿಗೆ ನಾನು ತುತ್ತಾಗಬೇಕಾದೀತು, ಅಂದ್ರೆ ಮಾನವನ್ನು ಕಳೆದುಕೊಳ್ಳಬೇಕಾದೀತು. ಆದ್ದರಿಂದ ದಯಮಾಡಿ ಕಳುಹಿಸಬೇಡಿ ಅಂತ ಬೇಡ್ತಾ ಇದ್ದೇನೆ. ಅಂತಹುದೇನು ಆಗದಪ್ಪ. ಅಮ್ಮ ಏನಾದೀತು? ಎಲೆಗೆ ನಿನ್ನವರಿಂದ ಬಹುದೇನೋ ಎನ್ನೋಳು ಲಲನೆ ನಿನ್ನಿಂದ ಬಳಲಿಗೆ ಯಮಕಾಂಬೆ ಗಳಿಲ ನಡೆ ಎಂದಳು. ಏನಂದೆ ನೀನು? ಮತ್ತೊಬ್ಬರನ್ನು ಕರೆಯಿಸಮ್ಮ. ಆಗೋದಿಲ್ಲ, ನೀನೇ ಹೋಗಬೇಕು. ಬೇಡಮ್ಮ, ನೀನೇ ಹೋಗಬೇಕು. ಏನಾಗಿತ್ತು? ಹೋಗಲಾರೆ. ಹೋಗಲೇಬೇಕು. ಇದು ನನ್ನ ಮಾತಿದು. ಹೋದ್ರೆ ನಿನಗೇನು ಆಗದು ಎನ್ನುವುದು ಸ್ಪಷ್ಟವೇ ಅಲ್ಲ. ನೀನು ಏನು ಮಹಾ ಮಾತನಾಡುವುದಕ್ಕೆ ಹೊರಟಿದ್ದಿಂತ ಬೇಕಲ್ಲ. ಹೋದ್ರೆ ಏನೋ ಆದೀತು, ನನಗೆ ನಷ್ಟವಾದೀತು ಅಥವಾ ಇನ್ನೊಬ್ಬರಿಗೇನು ಆದೀತು ಅನ್ನುವುದನ್ನು ಹೇಳುವುದಕ್ಕೆ ಹೊರಟೆ ಅಂತಾದ್ರೆ ಏನಾದೀತು ಅಲ್ಲ. ಏನು ಮಾಡುವುದಕ್ಕೆ ಸಾಧ್ಯ ಅಂತ ಬೇಕಲ್ಲ. ನಿನ್ನಿಂದಲೋ ನಿನ್ನವರಿಂದಲೋ ಇನ್ನೇನು ಆದೀತು ಎನ್ನುವುದನ್ನು ನೀನು ಯೋಚಿಸ್ತಿ ಅಂತಾದ್ರೆ ಏನಂತ ಬಲವಂತಿಗೆ ಉಂಟು ಅಂತ ಬೇಕಲ್ಲ. ಅಂತಹುದೇನಾದ್ರೂ ಆಗ್ತದೆ ಅಂತಾದ್ರೆ ಅದೇನು ಅಂತ ನೋಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಅಂತಹ ಮಾತನ್ನೆಲ್ಲ ಕಟ್ಟಿಡು, ತುಟಿ ಬಿಚ್ಚದೆ ಹೋಗೆ ಒಮ್ಮೆ ಹೋಗೆ ಅಲ್ಲಿಂದ. ಎಂದ ಮಾದನುಗೆ ಹೇಳಿಯೇ ನೊಂದು ಪಾಂಚಾಲನ ನಂದನೆ ಮಧುವಿಗೆಂದು ಎಂದ ಮಾತನು ಕೇಳಿ ನೊಂದು ಪಾಂಚಾಲನ ನಂದನೆ ಮಧುವಿಗೆ ಹೊಂಗಳಿಗೆ ಕೊಂಡು ನಿಂದಳಲುದ ಗೋವಿಂದ ಶ್ರೀ ಗೋವಿಂದ ರಕ್ಷಿಬುದೆಂದಳು. ಶ್ರೀ ಗೋವಿಂದ ರಕ್ಷಿಸು, ಶ್ರೀ ಗೋವಿಂದ ರಕ್ಷಿಸು, ರಕ್ಷಿಸು ರಕ್ಷಿಬುದೆಂದಳು.
ಬಂದಳಿಗೆಯ ಕೊಂಡು ನಿಂದಳರುತ ಶ್ರೀ ರಕ್ಷಿಪುರಿಂದಳು ಎಂದ ಮಾತನು ಕೇಳಿ ನೊಂದು ಪಾಂಚಾಲನಂದನೆ ಮಧುವಿಗೆ ಬೇಡ. ಈ ಪ್ರಪಂಚದಲ್ಲಿ ಪರಸೇವೆ, ಅದರಲ್ಲಿಯೂ ನೀಚಾಶ್ರಯ ಅಂತ ಒಂದಿದೆ. ಉತ್ತಮರಾದವರು ಎಷ್ಟೇ ಕಷ್ಟ ಬಂದರೂ ನೀಚರನ್ನು ಆಶ್ರಯಿಸಬಾರದು. ನಾವು ಒಂದು ಸೇರಿಕೊಂಡ ಮನೆ ನೀಚರ ಮನೆ. ಇವರು ಕುಲಗೆಟ್ಟವರು, ಜಾತಿಗೆಟ್ಟವರು. ಆದರೂ ಕೌರವನಿಗೆ ತಿಳಿಯದಂತೆ ಒಂದು ವರ್ಷವನ್ನು ಗುಟ್ಟಿಂದ ಬಲಿಷ್ಠನಾದಂತಹ ಕೀಚಕ ಇಲ್ಲಿ ಇದ್ದುದರಿಂದ ಕಳೆಯಬಹುದು ಎಂಬ ಆತ್ಮವಿಶ್ವಾಸದಿಂದ ಬಂದು ಸೇರಿಕೊಂಡವರು ನಾವು. ಇವರೇ ನಮಗೆ ಕುತ್ತರಾದರಲ್ಲ. ಕಾಡಿ ಬೇಡಿದ್ದೆ, ಕೈ ಮುಗಿದು ಬೇಡಿಕೊಂಡಿದ್ದೆ, ಅಮ್ಮ ನನ್ನ ಮಾನವೊಂದು ಉಳಿಸಬೇಕು ಅಂತ. ಅಸ್ತು ಅಂದಿದ್ದಾಳೆ. ಈಗ ಹೇಳ್ತಾಳೆ ಹೋಗು ನಡೆ. ಸ್ಪಷ್ಟವಾಗಿ ಹೇಳಿದೆ, ಅವನು ಕಾಮುಕನಾಗಿದ್ದಾನೆ, ನನ್ನ ಮೇಲೆ ಕಣ್ಣಿಟ್ಟಿದ್ದಾನೆ, ಇದು ಗುಟ್ಟು ಅಂತ. ಗುಚ್ಚ ಬಾಯಿ, ನನ್ನ ತಮ್ಮ ಬಂದದ್ದು ಬರಲಿ. ಮಹಾರಾಣಿ ಅಧಿಕಾರದ ಮಾತು, ಅವನ ತೊತ್ತು ನಾನು ಮತ್ತೆ ಮಾತಾಡುವುದಕ್ಕುಂಟೆ. ಒಪ್ಪಿಕೊಂಡು ಹೊರಟಿದ್ದೇನೆ. ಅಬ್ಬಾ, ಎಲ್ಲಿಂದ ಎಲ್ಲಿಗೆ ಬಂತು ನಮ್ಮ ಸ್ಥಿತಿ. ನಾನು ಪಾಂಚಾಲನಂದನೆ, ಪಾಂಡವರ ಪತ್ನಿ, ಅಗ್ನಿ ಸಂಭವೇ, ಶ್ರೀಕೃಷ್ಣನ ತಂಗಿ. ಅಂಥವಳಿಗೆ ಈ ಗತಿ. ಪಾಪಿ ಕೀಚಕನ ಕಾಲಡಿಗೆ ಬೀಳುವಂತಹ ಸ್ಥಿತಿ. ಇದಕ್ಕೆ ಹೇಳಬೇಕು ವಿಧಿ ಅಂತ. ಏನು ಮಾಡೋಣ, ಯಾರಲ್ಲಿ ಹೇಳುವುದಕ್ಕೂ ಇಲ್ಲ. ಕಷ್ಟ ಬಂದಾಗ ನಾನು ಯಾರೂ ನನ್ನ ಕಣ್ಣ ಮುಂದೆ ಮನಸ್ಸಿನಲ್ಲಿ ಕಾಣುವುದಿಲ್ಲ. ಪಕ್ಕನೆ ನೆನಪಾಗುವುದು ಅವನೊಬ್ಬನದೇ, ಗೋವಿಂದ. ಸರ್ವಜ್ಞ. ಕಣ್ಣ ಮುಂದೆ ಇರಬೇಕಾದಿಲ್ಲ, ಬರಬೇಕಾದಿಲ್ಲ. ಭಕ್ತಿಯಿಂದ ಕಣ್ಣು ಮುಚ್ಚಿ ಕೈ ಮುಗಿದರೆ ಎಲ್ಲಿದ್ದರೂ ನನಗೆ ಅನುಗ್ರಹ ಮಾಡಿದ್ದಾನೆ ಮಾಡುವನು. ಆದ್ದರಿಂದ ಅವನು ನೆನಪಾಗ್ತಾ ಇದೆ. ಅವನಲ್ಲದೆ ಬೇರೆ ಯಾರಿದ್ದಾರೆ? ಕೌರವರೆಲ್ಲರೂ ನನ್ನನ್ನು ಮುಗಿಸಬೇಕು ಅಂತ ಪ್ರಯತ್ನ ಪಟ್ಟವರು. ಈ ಜ್ಯೋತಿಯನ್ನು, ಪಾಂಡವರ ಜ್ಯೋತಿಯನ್ನು, ಆದರೆ ಇದು ಆರದಂತೆ ಇದಕ್ಕೆ ಎಣ್ಣೆಯನ್ನು ಆಗುತ್ತಾ ಬಂದವನು ಆ ಶ್ರೀಕೃಷ್ಣ ಸ್ವಾಮಿ. ಅವನಿಂದಾಗಿ ನಾನು ಬದುಕಿದ್ದೇನೆ, ಉಳಿದಿದ್ದೇನೆ. ಅಂದ್ರೆ ನನ್ನ ಮಾನವ ಉಳಿಸಿ ವಸ್ತ್ರಾಪರಣ ಕಾಲದಲ್ಲಿ ಕಾಪಾಡಿದವನು ಅವನೇ. ಇಂದು ಅಂದು ಗಂಡಂದಿರು ಪ್ರತ್ಯಕ್ಷವಾಗಿದ್ದರಿಂದ ಅಪ್ರತ್ಯಕ್ಷವಾಗಿದ್ದಾರೆ. ಎಲ್ಲಿದ್ದರೆ ಏನು ಪ್ರಯೋಜನ, ಎಷ್ಟು ಮಂದಿ ಇದ್ದರೆ ಏನು ಪ್ರಯೋಜನ, ಯಾರು ಬರುವುದಿಲ್ಲ. ಹಾಗಾದ್ರೆ ಈಗ ನನ್ನ ಮಾನಸ ರಕ್ಷಣೆಯನ್ನು ನಾನೇ ಮಾಡಿಕೊಳ್ಳಬೇಕು. ಆ ಬಲಿಷ್ಠನಾದ ಕೀಚಕನ ಮುಂದೆ ನನ್ನ ಮಾನ ಉಳಿಸಿಕೊಳ್ಳಲಿಕ್ಕೆ ನನಗೆ ಸಾಧ್ಯವಿಲ್ಲ. ಆದ್ದರಿಂದ ಯಾರ ಮೊರೆ ಹೋಗೋಣ, ಯಾರನ್ನು ಸ್ತುತಿಸೋಣ, ಯಾರಿಂದ ಮಾನವನ್ನು ಉಳಿಸಿಕೊಳ್ಳೋಣ? ಜಯ ನಮೋ ಜಯ ಸೂರ್ಯ ನಾರಾಯಣ ನಾರಾಯಣ. ಜಯ ನಮೋ ಜಯ ಸೂರ್ಯ ನಾರಾಯಣ. ಭಯ ನಿವಾರಣೆ ಪಾಲಿಸು ಎನ್ನ ಧ್ಯೇಯ. ಭಯ ನಿವಾರಣೆ ಪಾಲಿಸು ಎನ್ನ ಧ್ಯೇಯ. ಮಯ ವಿನಯ ಮಯ ಮೂರುತಿ ನಿನ್ನ. ಮಯ ವಿನಯ ಮಯ ಮೂರುತಿ ನಿನ್ನ. ಮನೆಯ ಹೊಕ್ಕೆನು ಬಂದು ಕಾಪಾಡು ಎನ್ನ. ಮನೆಯ ಹೊಕ್ಕೆನು ಬಂದು ಕಾಪಾಡು ಎನ್ನ. ಜಯ ನಮೋ ಜಯ ಸೂರ್ಯ ನಾರಾಯಣ.
ಅಂದಾದ್ರೆ ಶ್ರೀಕೃಷ್ಣ ಅನುಗ್ರಹ ಮಾಡಿದ. ಇಂದು ಹಾಗಲ್ಲ, ಅವನು ಸ್ತುತಿಸುವುದಕ್ಕೆ ಇದು ವೇಳೆಯಲ್ಲ. ಹಾಗಾದ್ರೆ ಅತಿ ಶೀಘ್ರವಾಗಿ ನಮ್ಮನ್ನು ರಕ್ಷಣೆ ಮಾಡುವವನು ಯಾರು? ಪ್ರತ್ಯಕ್ಷವಾಗಿ ಆಗಸದಲ್ಲಿ ಕಾಣುವಂತಹ ಭಗವಾನ್ ಸೂರ್ಯನಾರಾಯಣ ಕರ್ಮ ಸಾಕ್ಷಿ. ಅವನನ್ನು ಕಣ್ಣುಗಟ್ಟಿಸಿ ಅವನ ಕಾಣದೆ ಈ ಪ್ರಪಂಚದಲ್ಲಿ ಯಾರಿಗೆ ಯಾವ ಕಾರ್ಯವನ್ನು ಮಾಡುವುದಕ್ಕೂ ಸಾಧ್ಯವಿಲ್ಲ. ಹಾಗಾದ್ರೆ ಎಲ್ಲವನ್ನು ನೋಡುತ್ತಿರುವವನು ಅವನು ಕರ್ಮ ಸಾಕ್ಷಿ. ಆದ್ದರಿಂದ ಆ ಭಗವಾನ್ ಸೂರ್ಯನಾರಾಯಣನನ್ನೇ ನಾನು ಪ್ರಾರ್ಥಿಸಿಕೊಳ್ಳಬೇಕು. ಅವನು ಶೀಘ್ರವಾಗಿ ಅನುಗ್ರಹ ಮಾಡುವವನಂತೆ. ಮಾತ್ರವಲ್ಲ, ನಮಗೆ ಅಂದ ಅಕ್ಷಯಾಮೃತವನ್ನು ಅಕ್ಷಯ ಪಾತ್ರೆಯನ್ನು ಕರುಣಿಸಿ ನಮ್ಮನ್ನು ಕಾಪಾಡಿದವನು ಇದ್ದಾನೆ. ಆದ್ದರಿಂದ ಅವನಲ್ಲದೆ ಬೇರಾರೇನು. ಓ ಸೂರ್ಯನಾರಾಯಣ ಭಗವಾನ್, ಉದಯ ಕಾಲದಲ್ಲಿ ನೀನು ಬ್ರಹ್ಮನಂತೆ, ಮಧ್ಯಾಹ್ನದಲ್ಲಿ ನೀನು ಮಹೇಶ್ವರನಂತೆ, ಸಂಧ್ಯಾ ಸಮಯದಲ್ಲಿ ನೀನು ಮಹಾವಿಷ್ಣುವಂತೆ 3 ಮೂರ್ತಿಗಳ ಒಳಗೊಂಡಿರ್ಪೆ. ಜಗಕ್ಕೆ ನೀನೊಂದು ಕಣ್ಣಾಗಿರ್ಪೆ. ಮೇನೆರಡು ಪಥದೊಳ್ ನಡುವೆ ಉತ್ತರಾಯಣ ದಕ್ಷಿಣಾಯಣ, ಇದೆರಡು ಪಥಗಳು ನಿನಗೆ. ಓ ಕರ್ಮಸಾಕ್ಷಿ, ನೀನೇ ಗತಿ ಅಂತ ನಿನ್ನನ್ನು ಸ್ತುತಿಸುತ್ತಾ ಇದ್ದೇನೆ. ನನ್ನ ಪ್ರಾಣ ಹೋದರೂ ಚಿಂತಿಲ್ಲ, ಪ್ರಾಣ ಇರುವವರೆಗೆ ದೇಹದಲ್ಲಿ ಮಾನವನ್ನು ಉಳಿಸು. ಮಿತ್ರಾಯ ಸೂರ್ಯಾಯ ಹಂಸಾಯ ಪೂಷ್ಣೇ ಜಗಚ್ಚಕ್ಷುಷೇ ಚಂಡಘ್ರಣಯೇ ಪವಿತ್ರಾಯ ಪಿಂಡಾಯ ಭಾನವೇ ಜ್ಯೋತಿಷೇ ಭಾಸ್ಕರಾಯ ಸೂರ್ಯನಾರಾಯಣ ನಮೋ 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 ನಮೋ. ರಕ್ಷಿಸು ಸ್ತುತಿಗೊಡಂಬಟ್ಟೋರ್ವ ದೂತನ ವಿನಯದಿವು ಕರೆ ದೈವ ರಹಸ್ಯಂ ಸಲಹೆದ್ದು ಕೇಳುತ್ತ ಘೋರ ದಾನವವು ನರ ಹರಿಯದಂತೆ ಬೆಂಬಲವಾದನು. ನನ್ನಕ್ಕ ತಾನು ಹೇಳಿದಂತೆ ಈ ತೈಲಂದ್ರೆ ಅಮ್ಮ ಈ ಕಡೆಗೆ ಕಳುಹಿಸಿದ್ದಾಳೆ. ನೋಡಿದೆ ನೋಡಿದೆ, ಆಹಾ ಏನು ಸತಿಯೋ ಇವಳು ಲೋಕದ ಸತಿಯೋ ಯುವತಿಯ ಪಡೆದವಳೆ ಪುಣ್ಯವತಿಯೋ, ಮಧ್ಯ ಯುವತಿಯ ಪಡೆದವಳೆ ಪುಣ್ಯವತಿಯೋ, ಅವಲೋಕದ ಸತಿಯೋ ಇವಳು ಯಾವ ಲೋಕದ ಸತಿಯೋ. ರತಿಯ ಸೌಂದರ್ಯ ಬಂದಿರಲಿ, ರತಿಯ ಸೌಂದರ್ಯ ಬಂದಿರಲಿ, ಸುರಸದಿಯರ ಸೊಬಗೂತ ನಾಚೆಯೊಳಿರಲಿ, ಸುರಸದಿಯರ ಸೊಬಗೂತ ನಾಚೆಯೊಳಿರಲಿ. ಪೃಥ್ವಿಯೋಳಿನಿ ದೂರು ಬಿಲ್ಲ, ಈ ಲೋಕದಲ್ಲಿ ಪೃಥ್ವಿಯೋಳಿನಿ ದೂರು ಬಿಲ್ಲ, ದ್ರುಪದ ಸುದಯ ಕಂಡರಿವೆ ಈ ಪರ್ಯಂದವಲ್ಲ, ಈ ಪರ್ಯಂದವಲ್ಲ.
ಇವಳ್ಯಾವಲೋಕದ ಸತಿಯು ಮದಿಯು ಮದಿಯ ಪಡೆದ ಬಳಿ ಪುಣ್ಯವದಿಯೋ ಆ ಆ ಆ ಲೋಕದ ಸತಿಯು ನೋಟಗಳ ಕಣ್ಮನಗಳನ್ನು ಸೆಳೆಯುವ ಅಪೂರ್ವ ಲಾವಣ್ಯ. ನೋಡುತ್ತಿದ್ದಂತೆ ಯಾವುದೋ ಲೋಕದಿಂದ ಕೆಳಗಿಳಿದು ಬಂದವಳೇನೋ ಈ ಕಲ್ಪನೆಯ ಉಂಟಾಗುತ್ತಿದೆ. ಮರ್ತ್ಯಲೋಕದಲ್ಲಿ ಈ ರೀತಿಯ ಚೆಲುವಿನ ಮಾನಿನಿಯರಿದ್ದಾರೆ. ನಾನು ನೋಡಿದ ಹೆಣ್ಣುಗಳಿಗೆ ಲೆಕ್ಕ ಉಂಟು. ಎಲ್ಲಿ ನೋಡಿದರೂ ನನ್ನ ಚಿತ್ತಾಪಹಾರಕಳಾದಂತಹ ಸುಧತಿಯನ್ನು ಈವರೆಗೆ ನಾನು ಗುರುತಿಸಲೇ ಇಲ್ಲ. ರತಿಯುಕ್ತಾಕೃತಿ ಚೈತ್ಯನವರ ರತಿಯ ವಿಷಯ ಹಾಗಿರಲಿ, ಸುರಸುರತಿಯರು ಚೆಲುವೆಯರು ಎಂದು ಹೇಳುವುದರಲ್ಲಿ ನನಗೆ ಕಾಣುತ್ತಿರುವುದು ಉತ್ಪ್ರೇಕ್ಷೆ ಮಾತ್ರ. ನಾಕದ ಸತಿಯರ ನೂಕಲಿ ಮಡುವಿ ಈಕೆಯನ್ನು ನೋಡದ ಕಣ್ಣುಗಳೇ ಅಲ್ಲ. ಆ ದಿನ ನಾನು ದ್ವಿಪದನ ಸ್ವಯಂವರ ಮಂಟಪಕ್ಕೆ ಹೋಗಿದ್ದೆ. ಮತ್ತೆ ಯಾವುದೋ ಅವನ ಫಣವೋ ಅದನ್ನು ಗೆಲ್ಲುವ ಇಚ್ಛೆಯೂ ನನಗಿತ್ತು. ಆದರೆ ಏನು ವಿವಾಹಿತರಾಗುವುದಕ್ಕೆ ಸಿದ್ಧರಾಗಿದ್ದ ಆ ಪಾಂಚಾಲೆಯನ್ನು ತೆರೆಯ ಮರೆಯಲ್ಲೊಮ್ಮೆ ನೋಡಿಬಿಟ್ಟೇನೆ. ಅಂಗಸೌಷ್ಠವದಲ್ಲಿ ಹೌದು, ಬಣ್ಣ ಕಪ್ಪು. ಆದ ಕಾರಣವೇ ಕೃಷ್ಣೇ ನನ್ನನ್ನು ಆಕರ್ಷಿಸುವುದಕ್ಕೆ ಶಕ್ತರಾಗಲಿಲ್ಲ. ಅಲ್ಲ, ತೆರೆಯನ್ನು ತೆಗೆದು ಹೊರಗೆ ಬರುತ್ತಿದ್ದರೆ ಆ ಕಪ್ಪಿನ ಹುಡುಗಿ ಹೇಗಿದ್ದಾಳೆ ಅಂತ ನಾನು ನೋಡುತ್ತಿದ್ದೆ. ನನಗೆ ಕಪ್ಪು ಎಂದು ಆಗುವುದಿಲ್ಲ. ಆದ ಕಾರಣವೇ ದ್ರೌಪದಿಯ ವಿಚಾರ ಹಾಗಿರಲಿ, ಇವಳು ಎಷ್ಟು ಬೆಳ್ಳಗಿದ್ದಾಳೆ. ನಮಸ್ಕಾರ ಸ್ವಾಮಿ, ನಮಸ್ಕಾರ ನಮಸ್ಕಾರ. ಇವಳ ಅಪ್ಪನೂ ಅಮ್ಮನೂ ನನಗೆ ಕಾಣ ಸಿಕ್ಕಿದರೆ ಅವರ ಕಾಲು ತೊಳೆದು ನೀರು ಕುಡಿದು ಇದು ಪರಮ ಪಾವನವಾದ ತೀರ್ಥ ಎಂದು ಹೇಳುತ್ತಿದ್ದೆ. ಈಕೆಯನ್ನು ಪಡೆಯಬೇಕಾಗಿದ್ದರೆ ಇವಳ ತಂದೆ ತಾಯಿ ಹಗಲು ರಾತ್ರಿ ಎಷ್ಟು ಕಷ್ಟ ಬಂದಿದ್ದ, ಅದನ್ನು ಎಣಿಸಿದರೆ ರೋಮಾಂಚನವಾಗುತ್ತಿದೆ. ಪುಣ್ಯಾತ್ಮರಾದ ಅವರ ವ್ರತಕ್ಕೆ ಫಲವಾಗಿ ಈಕೆ ಮಗಳಾಗಿ ಹುಟ್ಟಿರುವಳೆಂಬುದರಲ್ಲಿ ಸಂದೇಹವೇನೂ ಇಲ್ಲ. ಇವಳನ್ನು ನೋಡುತ್ತಾ ನೋಡುತ್ತಾ ನಾನು ತಲೆ ಕೆಡಿಸಿಕೊಳ್ಳುವುದು ಯಾಕೆ? ಇಲ್ಲಿಗೆ ಬಂದವಳಲ್ಲಿ ಆದ ಕಾರಣ ಸೈರಂದ್ರಿ ಹೀಗೆ ಬಾರೆ 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 ಭಾಮಣಿಯೇ ಬಾರೆ 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 ಭಾಮಣಿಯೇ ಬಾರೆ ಭಾರಿ ಸ್ಮರಣರಾಗಿಣಿಯೇ ಬಾರೆ
ಸ್ಮರಣ ಅರಗಿಣಿಯೇ ಬಾರೆ ಬಾರೆ ಸ್ಮರಣ ರಗಿಣಿಯೇ ಬಾರೆ ಸ್ಮರಣ ಅರಗಿಣಿಯೇ ಬಾರೆ ಬಾರೆ ಭಾಮ ಮಣಿಯೇ ಬಾರೆ ಸ್ಮರಣ ರಗಿಣಿಯೇ ಬಾರೆ ಬಾರೆ ಮಾತಿನ ಕಣಿಯೇ ಬಾರೆ ಗುಣಮಣಿಯೇ ಬಾರೆ ಮಾತಿನ ಕಣಿಯೇ ಬಾರೆ ಗುಣಮಣಿಯೇ ಬಾರೆ 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 ಭಾಮ ಮಣಿಯೇ ಬಾರೆ ತ್ವರ ನರಗಿಣಿಯೇ ಬಾರೆ ಮಾತಿನ ಕಣಿ ಬಾರೆ ಗುಣಮಣಿಯೇ ಬಾರೆ ಗುಣಮಣಿಯೇ ಬಾರೆ ಮದನನೆಂಬ ದುರಾತ್ಮ ಮದನನೆಂಬ ದುರಾತ್ಮ ದುರಾತ್ಮ ಒದೆದ ಎನ್ನಸುವೆ ಒದೆದ ಎನ್ನಸುವ ನೀ ಚದುರೆ ಬೆಂಬಲವಾಗಿ ಬದುಕಿಸು ಈ ತನುವ ಈ ಕನುವ ಬದುಕು ಮದನನೆಂಬ ದುರಾತ್ಮ ಒದೆದ ಎನ್ನಸುವ ನೀ ಚದುರೆ ಬೆಂಬಲವಾಗಿ ಬದುಕಿಸಿ ತನುವ ಬದುಕಿಸಿ ತನು ಬದುಕಿಸಿ ತನುವ ಈ ತನುವ ಬದುಕಿಸಿ ಬಾರೆ ಬಾರೆ ಭಾಮಮಣಿ ತಕ ತಕಿಟ ತಕ ತಕಿಟ ತಕ ತಕಿಟ ಧೀಮ್ ತಕ ತಕಿಟ ತಕ ತಕಿಟ ತಕ ತಕಿಟ ಧೀಮ್ ತಕ ತಕಿಟ ಧೀಮ್ ಧೀಮ್ ತಕಿಟ ಧೀಮ್ ತಕಿಟ ಬಾರಿ ಭಾಮ ಮಣಿಯೇ ಬಾರಿ ತ್ವರ ನರಗಿಣಿ ಬಾರಿ ಮಾತಿನ ಗಣಿಯೇ ಬಾರಿ ಗುಣಮಣಿಯೇ ನಿನ್ನನ್ನು ಮಾಡುತ್ತಿದ್ದಂತೆ ಮನಸ್ಸಿನ ಹಕ್ಕಿ ಕಲ್ಪನೆಯ ಗರಿಯನ್ನು ಕೆದರಿ ಆಸೆಯ ಆಕಾಶದಲ್ಲಿ ಸಂಚರಿಸಲಾರಂಭಿಸಿದೆ. ಭಾಮಾವಳಿ ಹೀಗೆ ಬಾರಿ ಸ್ಮರಣರಗಿಣಿಯಾಗಿರುವ ನಿನ್ನನ್ನು ನೋಡುತ್ತಾ ನೋಡುತ್ತಾ ಎಲ್ಲವನ್ನೂ ನಾನು ಮರೆತಿದ್ದೇನೆ. ಆದರೆ ಮದನನೆಂಬ ದುರಾತ್ಮ ನನ್ನ ಎದೆಯನ್ನು ಒಡೆದು ಹದಗೆಡಿಸಿದ್ದಾನೆ. ನಿನ್ನ ಅಂಗ ಸಾಂಗತ್ಯಜನ್ಯವಾದಂತಹ ಸುಖಾಪೇಕ್ಷೆಯುಳ್ಳ ನಾನು ನಿನ್ನನ್ನು ಕೊಡುವುದಕ್ಕೆ ಆತುರವುಳ್ಳವನಾಗಿದ್ದೇನೆ. ಇರೋ ನನ್ನನ್ನು ದಿಗಿದಪ್ಪಿ ನಮ್ಮ ಎದೆಯ ಆ ಬೇಗೆಯನ್ನು ನಿವಾರಿಸುವುದಕ್ಕೆ ಮಲಯಜ ಗಂಧಿನಿಯಾಗಿರುವ ನೀನು ಸಿದ್ಧರಾಗಬೇಕು. ಓ ಸೈರಂದ್ರಿ ಬಾ 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 ಎಲ ಪಾದಕಿ ಎಲ್ಲವ ಪಾದಕ್ಕೆ ಬಾಯ ಹೊರತು
ಬಡಿದೆ ಗಳಹರಿರು ಹರಿದವನು ಕೊಡು ಯಮಗೆ ಬಡಿದೆ ಗಳಹರಿರು. ಏ ಕಾಮಾಂಧ, ಕಾಮದ ಪಶುವೆ, ಮಾರ ಬಿದ್ದವನೇ, ಮರ್ಯಾದೆಗೆಟ್ಟವನೇ, ನಿನಗೆ ಬೈದರೇನು ಏನು ಹೇಳಿದರೇನು ಪ್ರಯೋಜನ? ಕಾಮಾತುರ ನೀನು. ನಿನ್ನ ಕಾಮಾತುರದ ಮಿತಿ ಮೀರಿದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಪಿತ್ತರಾಗುಳ್ಳವನಿಗೆ ಲೋಕವೇ ತಿರಿದ ಹಾಗೆ ಕಾಣ್ತದಂತೆ. ಹಾಗೆ ನಾನು ಬಹಳ ಚಂದ ಕಾಣ್ತೇನೆ ನಿನ್ನ ಕಣ್ಣಿಗೆ. ಏನು ಸೌಂದರ್ಯ ಇದೆ ನನ್ನಲ್ಲಿ. ಕೂದಲನ್ನು ಬಿಚ್ಚಾಗಿ ಉಂಡಿದ್ದೇನೆ ಪಿಶಾಚಿಯಂತೆ. ಆಭರಣ ಒಂದಿಲ್ಲ ನನ್ನ ಮೈಯಲ್ಲಿ. ಬಣ್ಣ ನೋಡಿದರೆ ಕಪ್ಪಾಗಿದೆ. ನಾನು ನನ್ನ ಕಣ್ಣಿಗೆ ರತಿಯಂತೆ ಕಾಣುತ್ತಿದ್ದೇನಲ್ಲವೇ? ಹೇ ಕಾಮಾಂಧ, ನನ್ನನ್ನು ಕೆಣಕಿ ಸಾಯ್ಬೇಡ ಸಾಯ್ಬೇಡ, ಗಂಧರ್ವನಿಂದ ಸಾಯ್ಬೇಡ ಅಂತ ಈ ಮೊದಲು ಸಾರಿ 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 ಹೇಳಿದೆ. ಆದ್ರೆ ನೀನು ಹೆದರುವುದಿಲ್ಲ ಮತ್ತು ನಿನ್ನ ಛಲವನ್ನು ಬಿಡುವುದಿಲ್ಲ. ಕೊನೆಯದಾಗಿ ಹೇಳ್ತಾ ಇದ್ದೇನೆ, ನಿನಗೆ ಪ್ರಾಣ ಬೇಡವೆಂದಾದರೆ ನೀನು ಆತ್ಮಹತ್ಯೆ ಮಾಡಿಕೊಳ್ಳಬಹುದು. ಶೂಲಕ್ಕೆ ಬಿದ್ದು ನಿನ್ನ ಪ್ರಾಣವನ್ನು ಕಳೆದುಕೋ. ಪತಿವೃತ್ತಿಯಾದ ನನ್ನನ್ನು ಕೆಳಗೆ ಕೆಡಿಸಿ ಸಾಯಬೇಡ ಸಾಯಬೇಡ ಸಾಯಬೇಡ. ನಿನ್ನಯ ಮಾತು ಕರಗಿಸದು ಎನ್ನುವನು. ತರುಣಿ ನಿನ್ನಯ ಮಾತು ಕರಗಿಸದು ಎನ್ನುವನು. ಕರುಣಿ ಸೊಮ್ಮೆ ಎನ್ನುತ್ತ ಕರಪಿಡಿದನವನು ಕರಪಿಡಿದನವನು. ನಿನ್ನ ಯಾವ ಮಾತುಗಳು ನನ್ನ ಕ್ರಿಯೆಯನ್ನು ಕರಗಿಸುವುದಕ್ಕೆ ಶಕ್ತವಾಗಲಿಲ್ಲ. ನೀನೇನೆಂದರೂ ನಿನ್ನನ್ನು ನಾನು ಬಿಡುವುದಕ್ಕೆ ಸಿದ್ಧರಾಗಿಯೂ ಇಲ್ಲ. ಮನೆಗೆ ಬಂದಿರುವ ನಿನ್ನ ಕೈ ಹಿಡಿದು ಮನೆಗೆ ಎಳೆಯುತ್ತೇನೆ. ಅಯ್ಯೋ ಅಯ್ಯೋ, ಓಡುತ್ತಿದ್ದಾಳೆ. ಓಡುತ್ತಿರುವ ಇವಳನ್ನು ಹಿಂಬಾಲಿಸಿ ಎಲ್ಲಿ ಹೋದರೂ ಬಿಡದೆ ಈಕೆಯ ಮುಡಿಗೆ ಕೈ ಇಕ್ಕಿ ಏನು ತರ್ತೇನೆ. ಮೊದಲು ಕೈ ಬಂದವ ದುರಾತ್ಮನ ಕುಸುಮುತ್ತ ತಿವಿದನು ಕಡುಹಿನಿಂದ. ವಿರಾಟನ ಸಭಾ ಪ್ರವೇಶ ಮಾಡುತ್ತಿರುವ ಆಕೆಯ ಮುಡಿಯ ಕೈ ಇಕ್ಕಿ ಎಳೆದು ತೋಳಿನಲ್ಲಿ ಹೊರಳು. ಏನಾಯ್ತು ಏನಾಯ್ತು ಅಂತ ಅದು ಹೊಡೆದದ್ದು ಯಾರು? ಯಾರದು? ಕಣ್ಣಿಗೆ ಕಾಣುವುದೇ ಇಲ್ಲ. ಈ ಮುಸುಕಿನ ಗುದ್ದಾಟಕ್ಕಾರ ಅವರು ಹಾಗೆ ಹೇಳಿದ್ರು, ಗಂಧರ್ವರಿದ್ದಾರೆ ಕಣ್ಣಿಗೆ ಕಾಣುವುದಿಲ್ಲ. ಅವರಲ್ಲಪ್ಪ, ಗಂಧರ್ವರಿಗೆಲ್ಲ ನನ್ನ ಮೈ ಮುಟ್ಟುವ ಧೈರ್ಯ ಇಲ್ಲ. ಯಾರು ಅಳ್ಳದೇವನು, ಯಾವನು ಮನೋನಿಯಂತ್ರಣ ಇಲ್ಲದವನು, ಅವನನ್ನು ಮಾತ್ರವೇ ಗಂಧರ್ವರು ಪಿಶಾಚಗಳೆಲ್ಲ ಹಿಡ್ಕೊಳ್ಳೋದು. ಉಳಿದವರನ್ನೇನೂ ಮಾಡುವುದಕ್ಕಾಗುವುದಿಲ್ಲ. ಗಂಧರ್ವರಲ್ಲ ಇದು. ಎಲ್ಲಿಂದ ಅಂತ ಗೊತ್ತಾಗುವುದಿಲ್ಲ. ಮೈ ಮುಟ್ಟುವುದಕ್ಕೆ ಹೋದ್ರೆ ಪೆಟ್ಟು ಬೀಳ್ತದೆ. ನೋಡೋಣ ಏನಾಗ್ತದೆ, ನೋಡೋಣ. ಇವಳ ಹಿಂದಿನಿಂದ ಬರುವವರು ಯಾರು, ನನಗೆ ಗೊತ್ತಾಗದಂತೆ ಹೊಡೆದವರಾರು, ಅದನ್ನು ಮೊದಲು ವಿಮರ್ಶಿಸಬೇಕು. ಯಾಕೆಂದ್ರೆ ಇದು ವಿರಾಟರಾಯನ ಸಭಾಸ್ಥಾನ. ಆದುದರಿಂದ ಆ ಕಡೆಗೆ ಇವಳನ್ನು ಬಿಟ್ಟು ಸಾಧ್ಯ ಇಲ್ಲ. ಶಿವನೇ, ವಿಧಿಯೇ ಶಕುತಿಯೊಳ ಕಳನದೆಯೇ ಸಕಲರು ನೋಡುವರಿದರು. ಲಘುವಿಯಾರ್ತನೆ ನೀನು, ಲಘುವಿಯಾರ್ತನೆ ನೀನು ಸಕಟ ಕಟನ್ನಯ ವಿಧಿಯೇ. ಕಾಮಾಂಧನಾದಂತಹ ಕೀಚಕ ಅವನ ಮನೆಯಿಂದ ಈ ವಿರಾಟನ ಆಸ್ಥಾನದ ತನಕ ನನ್ನನ್ನು ಬೆಂಬಿಡದೆ ಬಾಧಿಸುತ್ತಾ ಬಂದ. ಭಯಗ್ರಸ್ತಳಾದ ನಾನು ಓಡೋಡಿ ಬಂದು ಈ ಸಭೆಯೆಂದು ಸೇರಿದೆ. ಸಭೆಯಲ್ಲಿ ಬಿದ್ದೆ. ಬಿದ್ದಲ್ಲಿಗೆ ಕಾಲಿಂದ ಒದ್ದ. ಎಲ್ಲರೂ ನೋಡುತ್ತಿದ್ದಾರೆ. ಇದು ರಾಜಸಭೆಯಂತೆ, ರಾಜಸಭೆ. ಇದು ಸಭೆಯೇ? ಇಲ್ಲಿರುವವರು ಮನುಷ್ಯರೇ ಅಲ್ಲ, ವಿಗ್ರಹಗಳು. ಇದು ಸಭೆಯಲ್ಲ, ಇದು ಅರಣ್ಯವೇ ಸರಿ. ಒಬ್ಬರಾದ್ರೂ ಅವನು ತಡೆಯುವರಿಲ್ಲ. ಅವನು ತಡೆಯುವುದಕ್ಕೆ ಯಾರು ಸಮರ್ಥರಿದ್ದಾರೆ? ಆದ್ದರಿಂದಲೇ ಬಲಿಷ್ಠನಾದವನು ಎಲ್ಲರ ಮುಂದೆ ಎಂತಹ ಅನ್ಯಾಯವನ್ನು ಮಾಡಿದ. ಅಯ್ಯೋ ಹೇ ಲಕ್ಷ್ಮೀಪತಿ, ಹಂದದೋ ಕೌರವನು ನನ್ನ ಸಭೆಯಲ್ಲಿ ನನ್ನ ಮಾನಾಪಹಾರ ಮಾಡುವುದಕ್ಕೆ ಯತ್ನಿಸಿದಾಗ ಸಲಹೋ ಲಕ್ಷ್ಮೀ ರಮಣ, ಸಲಹೋ ಲಕ್ಷ್ಮೀ ರಮಣ, ಸಲಹೋ ಲಕ್ಷ್ಮೀ ರಮಣ, ಹೀಗೆ 3 ಬಾರಿ ನಾನು ಕೂಗಿದೆ. ಆ ಕೊನೆಯದಾದಂತಹ 3 ಬಾರಿ ಕೂಗಿದಾಗ ನೀನೆಲ್ಲಿದ್ದೀಯೋ ಅನುಗ್ರಹ ಮಾಡಿ ನನ್ನ ಮಾನ ಉಳಿಸಿದೆ. ಓ ಲಕ್ಷ್ಮೀಪತಿ,
ಇಂದು ನನ್ನ ಮಾನವನ್ನು ಕಾಪಾಡುವವರು ಯಾರಿದ್ದಾರೆ? ಈ ಸಭೆಯಲ್ಲಿ ಯಾರೂ ಕಂಡು ಬರುವುದಿಲ್ಲ. ಅಯ್ಯೋ, ಅವನು ಮೈ ಮೇಲೆ ಕೈ ಮಾಡಿದ್ದಕ್ಕಾಗಿ ನಾನು ದುಃಖಿಸುವುದಿಲ್ಲ. ಅವನು ತುಳಿದದ್ದರಿಂದ ನನ್ನ ಮೈಗೆ ನೋವಾಯಿತು ಅಂತ ನಾನು ಕಣ್ಣೀರಿಡುವುದಲ್ಲ. ಅದರಿಂದಲೇ ಹೆಚ್ಚಾಗಿ ಮಾನವತೆಯಾದ ನನಗೆ ಅಪಮಾನವಾಯಿತು. ಈ ಅಪಮಾನಕ್ಕಾಗಿ ನಾನು ಅಳುತ್ತಿದ್ದೇನೆ, ಅಪಮಾನಕ್ಕಾಗಿ ಅಳುತ್ತಿದ್ದೇನೆ. ಅಯ್ಯೋ, ಇದ್ದಾನಲ್ಲ ಈ ಸಭೆಯಲ್ಲಿ ಒಬ್ಬ ಸತ್ಯಾತ್ಮ ನೀನು ಹಲವು ಧರ್ಮಗಳ ಬಲ್ಲೆನಂಬೆ ಸಭೆಗಳು ಎನ್ನ ಕಳನದ್ದು ಬೋದ ನೀ ಕಾಂಬೆ ಬಡವರ್ಗೆ ಬಡವರು ಒಲವಾಗಬೇಕು ಭವೈಸೆ ಎಲೆ ಕಂಕ ಸನ್ಯಾಸಿಯನಂಬೆ ಅಯ್ಯ, ಸಿಂಹಾಸನದ ಮೇಲೊಬ್ಬ ಕುಳಿತುಕೊಂಡಿದ್ದಾನೆ. ಅವನು ರಾಜನೋ ಅಥವಾ ಪ್ರತಿಷ್ಠಾಪಿಸಲ್ಪಟ್ಟ ಮೂರ್ತಿಯೋ? ವಿಗ್ರಹದ ಹಾಗೆ ಕಣ್ಣು ಬಿಟ್ಟು ಗೊಂಬೆ ಹಾಗೆ ಕಾಣುತ್ತಾನೆ. ಅಲುಗಾಡದೆ ಕುಳಿತಿದ್ದಾನೆ. ವಿರಾಟ ರಾಜನಂತೆ. ಅಯ್ಯೋ ರಾಜನೇ, ರಾಜನ ಮುಂದೆ ಆಸ್ಥಾನದಲ್ಲಿ ಇಂಥ ಅನ್ಯಾಯ ನಡೆಯುವಾಗ ತಡೆಯುವುದಿಲ್ಲ ಅಂದ್ರೆ ಇವನೆಂತ ಅರಸ? ಹಾಗಾದ್ರೆ ಈ ಅರಸ ಕೀಚಕನಿಗೆ ಹೆದರುತ್ತಾನೆ ಎಂಬುದು ಸ್ಪಷ್ಟ. ಮತ್ತೆ ಯಾರಿದ್ದಾರೆ? ಅರಸನೇ ತಡೆಯದ ಮುಂದೆ, ಕಾಪಾಡದ ಮುಂದೆ ಮತ್ತೆ ಕೇಳುವರು ಯಾರು? ಓ ಕಂಕ ಸನ್ಯಾಸಿ, ಅರಸನ ಒತ್ತಿನಲ್ಲಿ ಕುಳಿತು ಅರಸನಿಗಾಗಲು ಧರ್ಮೋಪದೇಶ ಮಾಡುವನಂತೆ, ಧರ್ಮಿಷ್ಠನಂತೆ. ನೀನು ತಿಳಿದದ್ದು ಹೆಚ್ಚಾದ್ದರಿಂದ ನನಗೆ ಈ ಬಡತನ ಬಂತು. ಇಲ್ಲವಾದ್ರೆ ಘನ ವಿದ್ವಾಂಸನಾದಂತಹ ನಿನಗೆ ಈ ಪಂಚಾಂಗ ಬಿಡಿಸುವ ಕೆಲಸ ಯಾಕೆ ಬೇಕಿತ್ತು? ನಿನಗೂ ಒಂದು ವಿಧಿ, ನನಗೂ ಒಂದು ವಿಧಿ. ಬಡವರಿಗೆ ಬಡವರಾಗಲು ಬೇಕು. ಈ ಲೋಕದ ನಡತೆ ಇದು. ನೀನು ಇಲ್ಲಿಗೆ ಬಡವನಾಗಿ ಬಂದವ, ನಾನು ಬಡವಳಾಗಿ ಬಂದವಳು. ಆದ್ದರಿಂದ ಧರ್ಮ ಅವರವರ ಸ್ವಾರ್ಥಕ್ಕೆ ಸುಖಕ್ಕೆ ಇರುವುದಲ್ಲ, ಅದು ಮತ್ತೊಬ್ಬರ ಸುಖಕ್ಕಾಗಿ, ಪರೋಪಕಾರಕ್ಕಾಗಿ. ಕಣ್ಣ ಮುಂದೆ ಅನ್ಯಾಯವಾಗುವಾಗ ತಡೆಯುವುದಕ್ಕೆ ಸಾಧ್ಯವಿದ್ದರೂ ಯಾರು ಸುಮ್ಮನಿರ್ತಾರೋ ಅಂತವರು ಅನ್ಯಾಯ ಮಾಡಿದವರಿಗಿಂತ ಹೆಚ್ಚಿನ ಪಾಪಕ್ಕೆ ಗುರಿಯಾಗ್ತಾರಂತೆ. ಇದನ್ನು ಹೆಣ್ಣಾದ ನಾನು ನಿನಗೆ ಹೇಳಬೇಕೆ? ಹಾಗಾದ್ರೆ ತಿಳಿದವನಾಗಿ ಒಂದು ಮಾತನ್ನು ಹೇಳಬಾರದೆ? ಬೇಕಾದಂತೆ ವಿರಾಟರಾಜನಿಗೆ ಉಪದೇಶ ಮಾಡ್ತಿರುವೆಯಂತೆ. ಹೇಳು, ಅವನ ಅನ್ನವನ್ನು ತಿಂತಾ ಇದೆಯಲ್ಲ ಇಲ್ಲಿ, ಧರ್ಮೋಪದೇಶ ಮಾಡವನಿಗೆ ಆ ಹೆಣ್ಣಿನ ಮಾನ ಉಳಿಸುವಂತ ಹೇಳು ನಿನ್ನ ರಾಜನಿಗೆ. ರಾಜನೋ ಗೊಂಬೆಯೋ? ಅವನಲ್ಲಿ ನೀನೊಬ್ಬ ಕಂಕ ಸನ್ಯಾಸಿ. ಎಲ್ಲಿ ನಿನ್ನ ಧರ್ಮ? ನಿನ್ನ ಧರ್ಮ ನಿನಗಾಗಿರುವುದೇ, ಪರೋಪಕಾರಕ್ಕಾಗಿರುವುದೇ. ಇನ್ನು ಮುಂದೆ ಬಡವೆಯಾದ ನನ್ನ ಮಾನ ಹಾನಿಯಾಗುವುದು ನಿನ್ನ ಕಣ್ಣಿಗೆ ಕಾಣಿಸುತ್ತಿದೆ. ಕಣ್ಣು ಮುಚ್ಚಿ ಕುಳಿತಿರುವೆಯಾ? ಇಲ್ಲ, ಯಾರಲ್ಲಿ ಹೇಳಿದರೂ ಪ್ರಯೋಜನ ಇಲ್ಲ. ಎಲ್ಲರೂ ಕೀಚಕನಿಗೆ ಭಯ ಹೆದರ್ತಾರೆ ಎಂಬುದರಲ್ಲಿ ಸಂದೇಹವಿಲ್ಲ. ಹಾಗಾದ್ರೆ ಇನ್ಯಾರಿಗೆ ಮೊರೆ ಇಡಬೇಕು ನಾನು? ಸರಿ, ಇದ್ದಾರೆ ನನ್ನನ್ನು ಕಾಪಾಡುವುದಕ್ಕೆ ನನ್ನ ಗಂಡಂದಿರಾದಂತಹ ಗಂಧರ್ವ ವೀರರು. ಅವರು ಕಣ್ಣಿಗೆ ಕಾಣದಿದ್ದರೂ ನನ್ನ ಮೊರೆಯನ್ನು ಕೇಳಿದರೆ ಓಡೋಡಿ ಬರ್ತಾರೆ ಎಂಬ ವಿಶ್ವಾಸವಿದೆ. ನನ್ನ ಸುತ್ತಮುತ್ತ ಅವರು ನನ್ನನ್ನು ಕಾಯುತ್ತಿದ್ದಾರೆ. ಅಂತಹ ನನ್ನ ವೀರರಿಗೆ, ಗಂಧರ್ವರೊಂದಿಗೆ ನಾನು ಮೊರೆ ಇಡಬೇಕಾಗಿದೆ. ಓ ಗಂಧರ್ವ ವೀರರ, ಜಯನೇ, ಜಯಂತನೇ, ಜಯಸೇನನೇ, ಜಯದ್ಬಲನೇ, ಬನ್ನಿ ಬನ್ನಿ, ನನ್ನ ಮಾನವನ್ನು ಉಳಿಸಿ ಕಾಪಾಡಿ ಕಾಪಾಡಿ. ನೊಂದ ಲಗನಗಣ ಸತಿ ಎಂದೆನು ಕೋಪದ ಕಣ್ಣವು ನೃಪಾಲಯದ ಮುಂದರ ಮಹಾದರುವನು. ಮತ್ತವರ ಔಷಧ ನೆರವೇ ಅರಿತರಾದರೆ
ವೃಂದವು ತರಿವೇ ಅಣ್ಣನೋ ಅಜ್ಞೆಯ ಮೀರ್ವೇದನು ತುಂಬಿದ ಭೀಮನು ನಿಯಮಬದ್ಧತೆ ಅನ್ನುವುದು ವ್ಯಕ್ತಿಯನ್ನು ಎಂತಹ ಬಂಧನಕ್ಕೆ ಸಿಲುಕಿಸುತ್ತದೆ ಅನ್ನುವುದು ಅನುಭವವಾಗುತ್ತಾ ಉಂಟು. ಕಟ್ಟುಪಾಡುಗಳನ್ನೆಲ್ಲ ಹರಿದೊಗೆದು ಧಾವಂತದಿಂದ ಮುಂದೆ ಹೋಗುವಂತ ಒಮ್ಮೊಮ್ಮೆ ಅನ್ನಿಸ್ತದೆ. ಆದರೆ ಅವಕಾಶ ಇಲ್ಲದೆ ಇದ್ದಂತಹ ಸ್ಥಿತಿಯಾಗಿದೆ. ಕೈಕಾಲುಗಳಿಗೆ ದೀರ್ಘವಾದ ಸರಪಳಿಯಿಂದ ಬಂಧಿಸಿ ಬಾಯಲಿನಲ್ಲಿ ಆಡಿಕೊಂತ ಬಿಟ್ಟ ಬಗೆಯಾಗಿದೆ ನಮ್ಮದು. ಗುಪಿತ ನಾಮದಿಂದ ಸಂಜ್ಞಾರೂಪಕವಾಗಿ ಕರೆದವಳು ಪಾಂಚಾಲಿ ಅನ್ನುವುದು ಅರ್ಥವಾಗಿದೆ. ಆಪತ್ತಿಗೆ ಒದಗಿದ ಕಾಲದಲ್ಲಿ ಮಾತ್ರ ಈ ಗುಪ್ತನಾಮದ ಮೂಲಕವಾಗಿ ವ್ಯವಹರಿಸತಕ್ಕದ್ದು. ಈ ನಿರ್ಣಯದಿಂದ ವಿರಾಟ ನಗರವನ್ನು ನಾವು ಅಜ್ಞಾತವಾಸಕ್ಕಾಗಿ ಪ್ರವೇಶಿಸುವ ಕಾಲದಲ್ಲಿ ಮಾಡಿದಂತಹ ನಿಯಮ. ಇಂದೀಗ ಕೂಗಿ ಕರೆಯುತ್ತಾಳೆ ಹಗಲು ಹೊತ್ತಿನಲ್ಲಿ ಅಂತಾದ್ರೆ ಏನಿದು? ಆ ಸ್ಥಾನಕ್ಕೆ ಬಂದು ನೋಡಿದ್ರೆ ಹುಡಿ ಧೂಳಲ್ಲಿ ಹೊರಳಾಡುತ್ತಾ ಇದ್ದಾಳಲ್ಲ ಪಾಂಚಾಲೆ. ಎತ್ತರದ ಪೀಠದಲ್ಲಿ ಕುಳಿತಿದ್ದಾನೆ ಕಂಕ ಸನ್ಯಾಸಿ. ಅವನಿಗಿಂತ ಎತ್ತರದಲ್ಲಿ ವಿರಾಟ ಭೂಪ ಕುಳಿತಿದ್ದಾನೆ. ಯಾರು ಕೈ ತಡೆಯುವಂತಹ ಯತ್ನ ಮಾಡುವುದಿಲ್ಲ. ಏನು ಮಾಡೋಣ, ಅಸಹಾಯಕತೆಯಿಂದ ಮೈ ಪರಚಿಕೊಳ್ಳುವ ಹಾಗಾಗುತ್ತದೆ. ಈ ಪ್ರಪಂಚದಲ್ಲಿ ಬಡವನ ಕಷ್ಟ ಕೇಳುವವನೇ ಇಲ್ಲ ಅಂತಾಗಿ ಹೋಯ್ತಲ್ಲ. ಬಾಯಿ ಬಿಟ್ಟು ಆಡ್ಲಿಕ್ಕೆ ಉಪಾಯ ಎಲ್ಲ ಆಡದೇ ಇದ್ರೆ ಗೊತ್ತಾಗುವುದಿಲ್ಲ. ಬಂದ ಕೋಪದಲ್ಲಿ ಸಮಸ್ತವನ್ನು ಮುಕ್ಕಿ ಬಿಡುವಂತ ಕಾಣುತ್ತದೆ. ಆದ್ರೆ ಗುಟ್ಟು ಹೊರಗೆ ಬೀಳಕೂಡದು. ಸರಿ, ಸೂಕ್ಷ್ಮವಾಗಿಯೇ ನನ್ನ ಅಂತರಂಗವನ್ನು ತಿಳಿಯಪಡಿಸುವ ಕಾಲ ಇದು. ಕೂತಿದ್ದಾನಲ್ಲ ಸ್ಥಾಪಿತ ಪ್ರತಿಮೆಯಾಗೆ ಕಂಕ ಸನ್ಯಾಸಿ, ಅವನಿಗೆ ಅರ್ಥ ಆಗಲಿ ನನ್ನ ಧೋರಣೆ. ಇದೇ ತರನಾಗಿ ಮುಂದುವರಿದರೆ ಎಲ್ಲ ಬಂಧನವನ್ನು ಮೀರಿಯಾದ್ರೂ ನಾನು ವ್ಯವಹರಿಸಬೇಕಾಗುತ್ತದೆ. ಮತ್ತೆ ನನ್ನ ಅಪ್ಪಣೆಯನ್ನೋ ನನ್ನ ಉದ್ದೇಶವನ್ನೋ ಮೀರಿ ಅತಿಕ್ರಮಿಸಿದ ತಮ್ಮ ಅನ್ನುವಂತಹ ಅಪವಾದ ನಾಳೆಯ ದಿನ ನನಗೆ ಬರಕೂಡದು. ಆದ್ದರಿಂದ ನನ್ನ ನೆಟ್ಟ ದೃಷ್ಟಿ ಯಾವ ಬಗೆಯಿಂದ ಅನ್ನುವುದು ಅವನಿಗೆ ಸ್ಪಷ್ಟವಾಗಬೇಕು. ಬೆಳೆದು ನಿಂತಹ ಮಹಾವೃಕ್ಷವನ್ನಾದರೂ ಧರೆಗುರುಳಿಸಬಲ್ಲಂತಹ ಸಾಮರ್ಥ್ಯವನ್ನು ನಾನು ಹೊಂದಿದವನನ್ನುವುದನ್ನು ಚೆನ್ನಾಗಿ ಬಲ್ಲವ. ಕೇವಲ ಅರಮನೆಯ ಮುಂಭಾಗದ ಮಹಾವೃಕ್ಷ ಅನ್ನುವ ಕಾರಣಕ್ಕಲ್ಲ ನಾನು ಕಾಣುತ್ತಿರುವುದು. ಅಗತ್ಯ ಬಿದ್ದರೆ ವಂಶವೃಕ್ಷವನ್ನೇ ನಾಶ ಮಾಡುವ ಬಗೆಗಾದರೂ ನಾನು ಸಿದ್ಧನಿದ್ದೇನೆ ಅನ್ನುವುದು ಅವನಿಗೆ ಸ್ಪಷ್ಟವಾಗಬೇಕು. ಆದ್ದರಿಂದ ಧಾವಂತದಿಂದ ಆಸ್ಥಾನವನ್ನು ಸೇರಿದ್ದೇನೆ. ಎಲ್ಲ ಮೀಸೆ ಹೊತ್ತ ಹೆಂಗಸರಿ ಇರುವುದು ಇಲ್ಲಿ ಹಾಳಾಗಿ ಹೋಗ್ಲಿಕ್ಕೆ. ಹೆಣ್ಣೊಬ್ಬಳು ಬಿದ್ದು ಕಣ್ಣೀರಿಳಿಸುತ್ತಿದ್ದರೆ ಎಲ್ಲರೂ ಕುಳಿತಿದ್ದೀರಲ್ಲ ಪ್ರತಿಮೆಗಳ ಹಾಗೆ. ಬಡವರ ಕಷ್ಟ ಕೇಳುವವರಿಲ್ಲ. ನನ್ನ ಕಣ್ಣಿನಲ್ಲಿ ನೀರು ಬರ್ಲಿಕ್ಕೆ ಜಾಗ ಇಲ್ಲ ಅಂತಾಗಿದೆ. ನಿತ್ಯ ಹೊಗೆ ತಿಂದು ತಿಂದು ಕಣ್ಣೀರಷ್ಟು ಹೋಗಿದೆ. ಬಡವನ ಕಷ್ಟ ಕೇಳುವವ ಇಲ್ಲ. ಒಲೆ ಹೊತ್ತಿ ಉರಿಬೇಕು ಅಂತಾದ್ರೆ ಬೇಕಾದ್ದು ಬೇಕಾ ಬೇಡುವ. ದರೆ ಹೊತ್ತಿ ಉರಿಯುವಾಗ ಏನು ಮಾಡುವುದಕ್ಕಾಗ್ತದೆ? ಯಾರಿಂದಲೂ ಏನು ಮಾಡುವುದಕ್ಕಾಗುವುದಿಲ್ಲ. ಮಾಡಿ ಹಾಕಿ ಮಾಡಿ ಅನುಭವಿಸಿ ಹೇಳುವುದಕ್ಕಾಗುತ್ತದೆ. ಬೇಕಾದಂತೆ ಒದಗಿಸಿಕೊಡುವಂತಹ ವ್ಯವಧಾನ ಬೇಕೋ ಬೇಡುವ. ಎತ್ತರದ ಜಾಗದಲ್ಲಿ ಕುಳಿತರೆ ಸಾಲದು, ಹೊಣೆಗಾರಿಕೆ ಒಪ್ಪಿಕೊಂಡ್ರೆ ಸಾಲದು. ಹೊತ್ತೊತ್ತಿಗೆ ಬೇಕಾದ್ದನ್ನು ಒದಗಿಸಿಕೊಡಬೇಕಾದಂತಹ ಪ್ರಜ್ಞೆ ಬೇಕು. ಒಲಗಿಲ್ಲದ ಸೌದೆ ಮತ್ತೆಂತದಕ್ಕೆ ಹೆಣ ಸುಡ್ಲಿಕ್ಕೆ ಹಾಳಾಗಿ ಹೋಗ್ಲಿಕ್ಕೆ. ಮರುಳಾಗ ಏನಯ್ಯ ಒಲಲಾಯಿ ಮರವೀದು ಮರವಿದು ಅಷ್ಟಯಾಗಿತ್ತು
ಮರುಳಾಟ. ಛೇ, ಆ ಮಹಾವೃಕ್ಷವನ್ನು ನೋಡಿದ್ರೆ ಎಷ್ಟು ಮಂದಿಗೆ ಅದು ಆಶ್ರಯವಾಗ್ತಾ ಇದೆ. ಹಸಿದು ಬಂದವರಿಗೆ ಹಣ್ಣನ್ನು ಕೊಡ್ತದೆ, ದಣಿದು ಬಂದವರಿಗೆ ನರಳನ್ನು ಕೊಡ್ತದೆ. ಅಂತಹ ಮಹಾವೃಕ್ಷವನ್ನು ಎಲ್ಲರೂ ಧರ್ಮಕ್ಕೆ ಹೋಲಿಸಿದ್ರು. ವೃಕ್ಷದ ಶಾಖೋಪಶಾಖೆಗಳು, ಎಲೆಗಳೂ ಕೂಡ ಧರ್ಮದ ಬೇರೆ ಬೇರೆ ಬೀಜಗಳು ಅಂತೆಲ್ಲರೂ ಹೇಳ್ತಾ ಹೋದ್ರು. ಅಂತಹ ಮಹಾವೃಕ್ಷ ಅರಮನೆಯ ಮುಂದೆ ಇರುವಂತದ್ದು ಎಷ್ಟು ಮಂದಿಗೆ ಆಶ್ರಯವನ್ನು ಕೊಡ್ತದೆ. ನಿನಗೆ ಬಾಣಸಿಗ ತನಕ್ಕೆ ಬೇಕು ಅಂತ ಆದ್ರೆ ಬೇರೆ ಮರವನ್ನು ಉಂಟಲ್ಲ, ಅದನ್ನು ನೋಡಿಕೊಳ್ಳಬಹುದು. ಕಡಿಯದಿರ ಈ ಧರ್ಮಮಯದಾತರು ಕಡಿಯದಿರ ಈ ಧರ್ಮಮಯದಾತರು ನಮ್ಮ ನುಡಿ ಕೇಳೆಂದೆನೆ ಲಾಲಿಸಿ ಬಿಡನೀತ ಏನ್ ಗೈವೇನೆಂದು ಬಿಡನೀತ ಏನ್ ಗೈವೇನೆಂದು ಮಾರುಗಿ ಎತ್ತು ನಡೆದ ನಾಚೆಗೆ ಭೀಮನು. ಆದ್ದರಿಂದ ಆ ಮರವನ್ನು ಯಾವತ್ತೂ ಕಡಿಯುವುದು ಉಚಿತವಲ್ಲ. ಮರವನ್ನು ಬೆಳೆಸುವುದಕ್ಕೆ, ಅದಕ್ಕೆ ನೀರೆರೆದು ಪೋಷಿಸುವುದಕ್ಕೆ ಅದೆಷ್ಟೋ ಕಷ್ಟ ಇದೆ. ಬೆಳೆದಂತಹ ಆ ಮರವನ್ನು ಕಡಿಯುವುದು ಸುಲಭ, ಆದ್ರೆ ಅದೇ ವೇಗದಲ್ಲಿ ಮರವು ಬೆಳೆಯುವುದಿಲ್ಲವಲ್ಲ. ಯಾವ ಮರವು ಆಶ್ರಯವನ್ನು ಕೊಡುತ್ತದೋ ಅಂತ ಆಶ್ರಯಕ್ಕೆ ಯಾವತ್ತೂ ಭಂಗವನ್ನು ಮಾಡುವ ಪ್ರಯತ್ನವನ್ನು ಮಾಡಕೂಡದು. ಆದ್ದರಿಂದ ಈ ನಿಟ್ಟಿನಲ್ಲಿ ಯೋಚಿಸುವುದೇ ತಪ್ಪು. ನಿನಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಲಾಗುವುದು. ಧರ್ಮ ಅಂತೆ ಧರ್ಮ, ಧರ್ಮ ಅಲ್ಲ ಇದು, ನಾವು ಪಡ್ಕೊಂಡು ಬಂದ ಕರ್ಮ. ನಾ ಧರ್ಮಕ್ಕೆ ಬೆಂಕಿ ಬೀಳಲಿ ಅಷ್ಟೇ. ಅವನಿಗೆ ಬೇಡ ಅಂತಾದ್ರೆ ನಮಗೇನು ಒತ್ತಾಯ ಅಷ್ಟೇ. ಅಪ್ಪನಿಗೆ ಮಗ ಬೇಡ ಅಂತಾದ್ರೆ ಅಜ್ಜನಿಗೆ ಮೊಮ್ಮಗನ ಮೇಲೆ ಆಸೆ. ಹೌದೌದು. ಹಾಳಾಗಿ ಹೋಗ್ಲಿ, ನಮಗೆ ಒಲೆ ಬುಡವೇ ಅದೀತು. ಹೋಗುವ ಪಾಕಶಾಲೆಗೆ. ಹೌದಲ್ಲ? ಮರುತಯಾನ ಇದೇ ಭೂಮಿ ಪಾವನ ಮರುಗುತ್ತ ಮರುತಯಾನ ಇದೇ ಭೂಮಿ ಪಾವನ ಮರುಗುತ್ತ ಪರರಿಗೆ ಬೇಳುವಂದದಿ ಅರುಹಿದ ನೆಲೆ ನೀರೇ ಏಕೆ ದುಃಖಿಸುವೆ ಈ ದುರುಳಾನಾಧಿಕ ಶೌರ್ಯನು. ಸೌಭಾಗ್ಯವತಿ ತರುಣಿ, ಈ ಸಭಾಸ್ಥಾನದಲ್ಲಿ ಈ ರೀತಿಯಾಗಿ ಕಣ್ಣಿಳಿಸ್ತಾ ಇದ್ದಿ, ಏನು ಮಾಡೋಣ? ನೀನು ಯಾರೇ ಆಗಿರು, ಆದರೆ ಈ ಪ್ರಕರಣವನ್ನು ನೋಡಿದಾಗ ನಿನ್ನಲ್ಲಿ ಎಳ್ಳಿನಿತೂ ತಪ್ಪಿಲ್ಲ ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ಆದರೆ ವಿರೋಧಿಸುವುದಕ್ಕೆ ಎಲ್ಲರೂ ಈ ಆಶ್ರಯದಲ್ಲೇ ಇದ್ದೇವೆ. ಮಹಾವೃಕ್ಷದ ಕೆಳಗೆ ಕುಳಿತಾಗ ತಲೆಗೊಂದು ಕೊಂಬೆ, ಚಿಕ್ಕ ಕೊಂಬೆ ಮುರಿದು ಬಿದ್ರೆ ನೋವಾಗ್ತದೆ, ಸಹಜ. ಹಾಗಂತ ನಮಗೆ ಆ ಮರವನ್ನೇ ಮುರಿದಿಕ್ಕುವುದಕ್ಕಾಗ್ತದೆ? ಆಗುವುದಿಲ್ಲವಲ್ಲ. ಹಾಗಾಗಿ ದುಃಖಿಸದಿರು. ಬಗೆಯನಾತನು ಮತ್ಸ್ಯ ಭೂಪನ ಈ ದುರುಳ ನಧಿಕ ಶೌರ್ಯನು. ಬಗೆಯನಾತನು ಮತ್ಸ್ಯ ಭೂಪನ ನಿನ್ನಲ್ಲಿ ಹೊಗದು ದೋಷವು ಲಾಲಿಸಿ ಮೃಗವಿಲೋಚನ ಧರ್ಮವಿದು ನೀ ದುಃಖಿಸದಿರು.
ಈ ಕೀಚಕ ಮತ್ಸ್ಯ ಭೂಪಾಲನೇ ಬಗೆಯುವನಲ್ಲ. ಯಾವಾತನನ್ನು ರಾಜನನ್ನೇ ಬಗೆಯುವುದಕ್ಕೆ ಅಥವಾ ಅವನಿಗೆ ಎದುರಾಡುವುದಕ್ಕೆ ರಾಜನೇ ಹೆದರ್ತಾನೋ ಅಂಥವನ ಮುಂದೆ ನಾವು ಹೋಗಿ ಗೋಳಿಟ್ರೆ ಪ್ರಯೋಜನವಾದೀತೆ. ಹಾಗಾಗಿ ಬರಿದೆ ದುಃಖಿಸುವುದು ತರವಲ್ಲ. ಅರಸ ಕೇಳ ದ್ರುಪದ ಸುತೆ ಈ ಪರಿಯ ಶೋಕದಿ ಎದ್ದು ಭೀಮಂದರು ನೋಡುವೆನೆನುತ ರಾತ್ರಿಯೊಳೋರುವ ಮರಿಯದರು ತರಳೆ ಬಂದಳು ಬಾಣಸಿನ ಮಂದಿರಕ್ಕೆ ಪಾಕಂಗೈದು ಬಳಲಿ ಭರದ ನಿದ್ರೆಯೊಳಿರ್ಪ ಭೀಮನ ಕಂಡಳ ಕಾಂತೆ ಎಲ್ಲಾ ಧರ್ಮಗಳನ್ನು ತಿಳಿದವರು ಧರ್ಮರಾಜರು. ಕಂಕ ಸನ್ಯಾಸಿಯಾಗಿ ಕುಳಿತವರ ಬಾಯಿಂದ ಬಂದ ಮಾತೇನು. ಎಲ್ಲ ಅನುಭವಿಸುವವರವರ ಪ್ರಾರಬ್ಧ. ಒಂದೆಡೆಯಿಂದ ಗಂಡ, ಇನ್ನೊಂದೆಡೆಯಿಂದ ಧರ್ಮಾತ್ಮ ರಾಜನಿಗೆ ಉಪದೇಶ ಮಾಡುವ. ಎಂಥ ಧರ್ಮ, ಎಂಥ ಧರ್ಮ! ಧರ್ಮಪತ್ನಿಯನ್ನು ಮಾನಾಪಾರ ಮಾಡುವಾಗಲೂ ಧರ್ಮ ಧರ್ಮ ಅಂತ ಕೈಗಟ್ಟಿ ಕುಳಿತುಕೊಳ್ಳುವಂತಹ ಗಂಡನಿಗೆ. ಹಾಗಾದ್ರೆ ಧರ್ಮರಾಜನ ಧರ್ಮ ಅಂದ್ರೆ ಅದು ಗೊಡ್ಡು ಧರ್ಮ. ಧರ್ಮ ಹೌದು, ಗೊಡ್ಡು ಧರ್ಮ. ದನ ಗೌರವಕ್ಕೆ ಪೂಜ್ಯತ್ವಕ್ಕೆ ಪಾತ್ರ ಆದದ್ದು ಸರಿ. ಆದ್ರೆ ಆ ದನದಲ್ಲಿ ಹಾಲಿಲ್ಲ ಅಂತ ಆದರೆ ಪ್ರಯೋಜನ ಏನು? ಹಾಗೆ ಹಾಲಿಲ್ಲದ ದನದ ಹಾಗೆ ಇವನ ಧರ್ಮ ಉಪಯೋಗಕ್ಕಿಲ್ಲ, ಉಪದೇಶಕ್ಕೆ ಮಾತ್ರ ಇರ್ತದೆ. ಇನ್ನು ಹೇಳಿ ಏನು ಮಾಡೋಣ? ರಾಜ ಸಹಾಯಕ್ಕೆ ಬರುವುದಿಲ್ಲ, ಉಳಿದವರಿಲ್ಲ. ಅರ್ಜುನ ದೇವರಲ್ಲಿ ಹೇಳೋಣವೇ, ಅವರು ಹೆಣ್ಣು ಅಲ್ಲ, ಗಂಡು ಅಲ್ಲ, ಬ್ರಾಹ್ಮಣೆ ನಪುಂಸಕರಾಗಿದ್ದಾರೆ. ನಕುಲ ಸಹದೇವರಲ್ಲಿ ದೂರೋಣವೇ, ಅವರಿಬ್ಬರೊಂದಾದರೂ ಕೀಚಕನ ವಧೆ ಸಾಧ್ಯವಿಲ್ಲ. ಮತ್ತೆ ಯಾರು? ಇವರೆಲ್ಲರಲ್ಲಿ ಭೀಮನೇ ಸರಿ. ಯಾಕೆಂದ್ರೆ ಇಂದಾದರೂ ನನ್ನ ಮೊರೆಯನ್ನು ಕೇಳಿ. ಪಾಕಶಾಲೆಯಿಂದ ಕೈಯಲ್ಲಿ ಯಾವುದೋ ಕಟ್ಟಿಗೆ ತುಂಡನ್ನು ಹಿಡಿದುಕೊಂಡು ಸಭಾಪ್ರವೇಶ ಮಾಡಿದಂತ ಉದ್ವೇಗವನ್ನು ಕಂಡರೆ ಅಬ್ಬಬ್ಬ, ಅಣ್ಣನೂ ಇಲ್ಲ, ಧರ್ಮವೂ ಇಲ್ಲ, ಏನೂ ಇಲ್ಲ, ಯಾವುದೂ ಇಲ್ಲ. ಅಪಮಾನ ಮಾಡಿದಂತಹವ್ರನ್ನೆಲ್ಲ ಕೊಲ್ತೇನೆ, ಕೊಚ್ಚುತ್ತೇನೆ, ತಡೆದರೆ ಎಂಥವ್ರನ್ನು ಬಿಡುವುದಿಲ್ಲ. ಈ ರೀತಿಯಾಗಿ ಕೋಪದಿಂದ ಮುಂದರಿದು ಬಂದಂತಹ ಭೀಮಸೇನನಿಗೆ ಅಣ್ಣ ಧರ್ಮರಾಜನ ಒಂದು ಮಾತು, ಮುರಿಯದಿರೈ ಧರ್ಮ ತರುವ. ಆ ಅಣ್ಣನ ಮಾತು ಈ ತಮ್ಮನಿಗೆ ಅರ್ಥವಾದೀತಷ್ಟೇ, ಬೇರೆಯವರಿಗೆ ಅರ್ಥವಾಗುವಂತಿಲ್ಲ. ಆ ಬಡಬಾನಲವನ್ನು ತಡೆಯುವರು ಯಾರು? ಧರ್ಮರಾಜನ ಒಂದು ಸಂಜ್ಞೆ ಅಂತ ಭೀಮಸೇನಿಗೆ ಆಜ್ಞೆ ಇದು. ಲೋಕದಲ್ಲಿ ಇಂಥ ತಮ್ಮಂದಿರಿದ್ದಾರೆ, ಎಷ್ಟು ಶಕ್ತಿ ಇರಲಿ, ಏನು ಪರಾಕ್ರಮ ಇರಲಿ, ಎಂತ ಉದ್ವೇಗವೇ ಬರಲಿ, ಭೀಮ ಇಷ್ಟು ಧರ್ಮರಾಜರು ಹೇಳಿದ್ರು ಸಾಕು, ತಟಸ್ಥ. ಹುಬ್ಬು ಹಾರಿಸಿದರು ಸಾಕು. ಒಂದು ವಸ್ತ್ರಾಪರಣದ ಸಭೆಯಲ್ಲಿ ಅದೇ ಮಾಡಿದ್ರು. ಕೋಪದಿಂದ ಕೌರವರನ್ನು ನಾಶ ಮಾಡ್ತೇನೆ ಅಂತ ಎದ್ದೇಳುವಾಗ ಧರ್ಮರಾಜರು ಹುಬ್ಬನ್ನು ಮಾತ್ರ ಹಾರಿಸಿದ್ದು, ಮಾತಾಡಲಿಲ್ಲ. ಭೀಮ ಅಣ್ಣ ತಮ್ಮಂದಿರಂದ್ರೆ ಹೀಗಿರಬೇಕು. ಆದ್ರೆ ಇವರ ಮಧ್ಯೆಯಲ್ಲಿ ನಾನೊಬ್ಬಳು ಬಿದ್ದು ಸತ್ತೆ. ಬೇಕೇ ಗಂಡಂದಿರು ಬೇಕು, ಭೀಮನಂತ ಗಂಡಂದಿರು ಬೇಕು. ಹಾಗಾದ್ರೆ ಇನ್ನಾದರೂ ನನ್ನ ಕಷ್ಟವನ್ನು ಪರಿಹರಿಸುವಂತಹ ಗಂಡನಿದ್ದರೆ ಐವರಲ್ಲಿ ಒಬ್ಬನೇ ಭೀಮಸೇನ. ಅವರಲ್ಲೇ ನಾನು ಮತ್ತೊಮ್ಮೆ ಮೊರೆ ಇಡಬೇಕು. ಆದರೆ ನೇರಾಗಿ ಹೋಗಿ ಮಾತಾಡೋದಕ್ಕೆ ಸಾಧ್ಯವಿಲ್ಲ. ಅವರು ಗಂಡನಾದರೂ ನಾನು ಹೆಂಡತಿಯಾದರೂ ಇದು ಅಜ್ಞಾತವಾಸ. ಅಡುಗೆ ಭಟ್ಟನಿಗೂ ಸೈರಂದ್ರಿಗೆ ಏನು ಸಂಬಂಧ? ಒಬ್ಬರಿಗೂ ತಿಳಿಯಬಾರದು. ಎಂಥ ಸ್ಥಿತಿ ಆಲೋಚಿಸಿದರೆ, ಗಂಡ ಕಣ್ಣ ಮುಂದೆ ಇದ್ದರೂ ಗಂಡನ ಬಳಿಗೆ ಹೋಗ್ಬೇಕಾಗಿದ್ದರೆ ಹೆಂಡತಿಗೆ ಅವಕಾಶ ಇಲ್ಲ. ಗಂಡನಲ್ಲಿ ಮಾತಾಡಬೇಕಿದ್ರೆ ಊರವರನ್ನು ಕಾಯ್ಬೇಕು, ಕಣ್ಣುಗಟ್ಟಬೇಕು. ಗಂಡ ಕಣ್ಣ ಮುಂದೆ ಇಲ್ಲದಿದ್ರೆ ದುಃಖ ಇಲ್ಲ, ಇದ್ದರೂ ಮಾತಾಡೋದಕ್ಕೆ ಅವಕಾಶ ಇಲ್ಲ ಅಂದ್ರೆ
ಇದೆಂತ ವಿಧಿ ಅಬ್ಬ, ನನ್ನಾಗಿರುವಂತಹ ಹೆಣ್ಣು ಇವರಿಗೆ ಪ್ರಪಂಚದಲ್ಲಿ ಹುಟ್ಟಿರ್ಲಿಕ್ಕಿಲ್ಲ. ಸಾಕಾಯ್ತು, ಅನುಭವಿಸಿ ಅನುಭವಿಸಿ ಸಾಕಾಯ್ತು. ಆಗಲಿ, ಇನ್ನಾದರೂ ನಾನು ನನ್ನ ಮಾನ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು. ಒಂದು ವೇಳೆ ಕೊನೆಯದಾಗಿ ಭೀಮಸೇನ ಸಾಧ್ಯವಿಲ್ಲ ಅಂದರೆ ಮತ್ತೆ ನನಗಿರುವುದು ಒಂದೇ ದಾರಿ, ನನ್ನ ಮಾನವನ್ನು ನಾನೇ ಉಳಿಸಿಕೊಳ್ಳುವುದು. ಪ್ರಾಣವನ್ನು ಕಳೆದುಕೊಳ್ಳುವುದು, ಮಾನವನ್ನು ಉಳಿಸಿಕೊಳ್ಳುವುದು. ಹೆಣ್ಣಿಗೆ ಮತ್ತೊಬ್ಬರ ಸಹಾಯ ಬೇಡ ಮಾನ ಉಳಿಸಿಕೊಳ್ಳುವುದಕ್ಕೆ. ಇದೆಯಲ್ಲ ಕುತ್ತಿಗೆ ಸೂತ ಹಾಕಿದಂತಹ ಕೇಶರಾಶಿ, ಹಿಂದೆ ಸೀತಾಮಾತೆ ಅದನ್ನೇ ತೋರಿಸಿಕೊಟ್ಟಿದ್ದಾಳೆ. ರಾವಣ ಮುಟ್ಟುವುದಕ್ಕೆ ಬರುವಾಗ, ಮುಟ್ಟಿದೆಯೋ ಪಾಪಿ, ಕೂದಲನ್ನು ಕೊರಳಿಗೆ ಸುತ್ತಿಕೊಂಡು ಸಾಯ್ತೇನೆ, ನನ್ನ ಹೆಣ ಮುಟ್ಟುವುದಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಂತ ಅವಳು ತೋರಿಸಿಕೊಟ್ಟ ಆದರ್ಶ ಅದು. ಆದರೂ ಗಂಡ ಇರುವಾಗ ಹೆಂಡತಿ ಆದವಳು ಸ್ವತಂತ್ರಳಾಗಿ ಮುಂದರಿಯಬಾರದು, ಅದಕ್ಕಾಗಿ ಬೇಡಿಕೊಳ್ಳುವುದು. ಯಾಕಂದ್ರೆ ನಮ್ಮ ಮಾನವನ್ನು ನಾವು ಕಾಪಾಡಿಕೊಂಡ್ರೆ ಆ ಗಂಡನ ಗೌರವಕ್ಕೆ ಕೊರತೆ ಅದು. ಗಂಡ ಉಳಿಸಬೇಕಾದ ಅವನ ಕರ್ತವ್ಯ. ಊರವರು ಹೇಳುವುದಿಲ್ಲ ನನಗೆ ಗಂಡನಿಲ್ಲವೇ, ಗಂಡ ಹೇಳ್ಬೋದಿತ್ತಲ್ಲ ಅಂತ. ಹಾಗಾದ್ರೆ ಗಂಡಂದ್ರಿಗೂ ಕೊರತೆ ಬರಬಾರದು, ಗಂಡಂದ್ರೆ ಗೌರವ ಹಾಳಾಗಬಾರದು, ಅದನ್ನು ಉಳಿಸಬೇಕಾದ ನನ್ನ ಕರ್ತವ್ಯ. ಅದಕ್ಕಾಗಿ ಹೋಗಿ ಹೇಳ್ತೇನೆ. ಕೇಳಿದರಾಯ್ತು, ಕೇಳದಿದ್ರೆ ಮತ್ತೆ ನೋಡೋಣ. ಆದ್ದರಿಂದ ಮಧ್ಯರಾತ್ರಿಯ ಸಮಯವನ್ನು ಕಾದು ಈ ಅಡುಗೆ ಶಾಲೆಯನ್ನು ಪ್ರವೇಶಿಸಿದ್ದೇನೆ. ಕಾಲ ಸದ್ದಾಗದಂತೆ ಮೆಲ್ಲನೆ ಪ್ರವೇಶ ಮಾಡಿದೆ. ಅತ್ತೈತ ನೋಡುತ್ತಾ ಬಂದೆ, ಯಾರೂ ನನ್ನನ್ನು ನೋಡಿಲ್ಲ. ಬಂದು ನೋಡುತ್ತಾ ಇದ್ದೇನೆ, ಯಾರನ್ನು ಏನನ್ನು ಅಯ್ಯೋ ಏಳದೊರಗಿರ ಮನದಿ ನುಡಿದಳು ಲೋಲನಯನೆ ಎಬ್ಬಿಸಿದನೆಂಬನು ಗಟ್ಟಿ ಹೆಣ್ಣಿವಳೆಂದು ಬೈಲನು. ತಪ್ಪೌದು ನಾಳ ಬಂದು ದಿವ ಎಂದ ಪರಿಸಲು ಮಧ್ಯರಾತ್ರಿ ಸಾವಿರಾರು ಮಂದಿಗಳಿಗೆ ಬಡಿಸಿ ಬಡಿಸಿ ಅಡುಗೆಯನ್ನು ಮಾಡಿ ಕಷ್ಟಪಟ್ಟಂತಹ ಭೀಮಸೇನ ವಿಶ್ರಾಂತಿಗಾಗಿ ಬಿದ್ದುಕೊಂಡಿದ್ದಾರೆ. ಎಲ್ಲಿ? ಈ ನೆಲದ ಮೇಲೆ, ಅಲ್ಲ ಮುರುಕು ಮಂಚದ ಮೇಲೆ ಮುಸುಕನ್ನು ಹಾಕಿದ್ದಾರೆ. ನನ್ನಂತವನ ಮುಖ ಮತ್ತೊಬ್ಬರು ನೋಡಬಾರದು ಅಂತ ಏನು. ಹೆಂಡತಿಯ ಮಾನ ಸಂರಕ್ಷಣೆ ಮಾಡದ ಗಂಡ ನಾನು, ಈ ದುಃಖವೇ ಇರಬೇಕು. ಇಲ್ವಾದ್ರೆ ಈ ಮುಸುಕು ಯಾಕೆ? ಅಲುಗಾಡುವುದಿಲ್ಲ. ನಿದ್ರೆ ಬಂದಿರಬಹುದೋ ಅಲ್ಲ ಬಂದವರಂತೆ ಬಿದ್ದುಕೊಂಡಿದ್ದಾರೋ. ನಿದ್ರೆ ಬರುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿನ್ನೆ ಆ ಸಭೆಯಲ್ಲಿ ಪ್ರತ್ಯಕ್ಷವಾಗಿ ನನ್ನ ಸ್ಥಿತಿಯನ್ನು ಕೀಚಕ ತುಳಿದದ್ದನ್ನು ಕಂಡಿದ್ದಾರಲ್ಲ. ಯಾವ ಗಂಡನೇ ನಿದ್ರೆ ಬಂದೀತು? ಅದ್ರ ಹೊರಕ್ಕೆ ಹೊಡೆಯುವುದು ಕೇಳ್ತಾ ಇದೆ. ಅದು ನಿದ್ದೆ ಬಂದಿರಬೇಕು ಆಯಾಸದ ಪರಿಣಾಮವಾಗಿ. ತಲೆಗೊಂದು ಇಂಬಿಲ್ಲ, ಕಟ್ಟಿಗೆಯನ್ನೇ ತಲೆದಿಂಬಾಗಿಟ್ಟುಕೊಂಡು ಮಲಗಿಕೊಂಡಿದ್ದಾರೆ. ಆ ಶಬ್ದ ಪ್ರಯೋಗ ಮಾಡಬಾರದು. ಮಲಗಿಕೊಂಡದ್ದಲ್ಲ, ಬಿದ್ದುಕೊಂಡದ್ದು. ಮಲಗುವುದು ಹೀಗ. ಚಂದ್ರವಂಶದ ಈ ಸಾವಿರಾನುಗಳ ಬಲುಗುಳಂತಹ ಭೀಮಸೇನ ಹಂಸ ತೂಲಿಕಾ ತಲ್ಪದಲ್ಲಿ ಸುಂದರವಾದ ಅರಮನೆಯ ಅಂತಃಪುರದಲ್ಲಿ ಮಲಗಿರಬೇಕಾಗಿತ್ತು. ಹೆಂಡತಿಯಾದ ನಾನು ಅವರ ಕಾಲೊತ್ತುತ್ತಾ ಇರಬೇಕಾಗಿತ್ತು. ಅಂತಹ ಸ್ಥಿತಿ ಬಿಟ್ಟು ಈಗ ಈ ನೆಲದ ಮೇಲೆ ಇದನ್ನು ಕಾಣುವಂತಹದ್ದಾಯಿತು ನನಗೆ. ಇದನ್ನು ನೋಡುವಂತಹ ದುಸ್ಥಿತಿಗಿಂತ ನನಗೆ ಕಣ್ಣುಗಳು ಇಲ್ಲದಿದ್ರೆ ಚೆನ್ನಾಗಿರುತ್ತಿತ್ತು. ಏನ್ ಮಾಡೋಣ? ಹೆಂಡತಿ ಆಗಿದ್ದರೂ ಅವರಲ್ಲಿ ಸರಸವಾಡುವುದಕ್ಕಿಲ್ಲ, ಸೇವೆ ಮಾಡುವುದಕ್ಕಿಲ್ಲ. ಈ ದುಸ್ಥಿತಿಯನ್ನು ನೋಡುತ್ತಾ ನಾನು ಸಮಯ ಇರಬೇಕಾಗಿದೆ. ಅಯ್ಯೋ, ಆದ್ರೆ
ಅವರನ್ನು ಆವರಿಸಿದ್ದು ಯಾರು? ನಿದ್ರಾಂಗನೆ. ನನ್ನಂತೆ ಅವಳು ಹೆಣ್ಣು, ಅಂಗನೆ. ಆ ನಿದ್ರಾಂಗನೆ ಆದರೂ ಪುಣ್ಯ ಮಾಡಿದ್ದಾಳೆ, ನಾನು ಪಾಪಿ, ನನಗ ಭಾಗ್ಯ ಇಲ್ಲ. ನಿದ್ರಾಂಗನೆ ಆಲಿಂಗನದಿಂದ ಆ ಭೀಮಸೇನಿಗೆ ನಿದ್ರೆ ಬಂದಿದೆ. ಆದರೆ ನಾನಿದನ್ನು ನೋಡುತ್ತಾ ಕಾಲಹರಣ ಮಾಡಿದರೆ ಕಾರ್ಯ ಕೆಟ್ಟಿತು. ಬೆಳಗಾಗುವುದರೊಳಗಾಗಿ ನನ್ನ ಕಾರ್ಯ ಸಾಧನೆ ಆಗಬೇಕು. ನಾಳೆ ಸೂರ್ಯೋದಯವನ್ನು ನಾನು ಕಾಣಬೇಕಾಗಿದ್ದರೆ ಕೀಚಕನ ಹೆಣ ಬೀಳಬೇಕು. ಒಂದು ಅವನಿರಬೇಕು, ಇಲ್ಲವಾದರೆ ನಾನು ಬದುಕಿರಬೇಕು. ಇದು ಸೂರ್ಯೋದಯಕ್ಕೆ ಮೊದಲಾಗಬೇಕಾದ ಕೆಲಸ. ಆದ್ದರಿಂದ ಎಬ್ಬಿಸ್ತೇನೆ. ಧೈರ್ಯ ಬರುವುದಿಲ್ಲ ಗಂಡನಾದರೂ ಕೂಡ. ಪಕ್ಕನೆ ಸಿಟ್ಟು ಭೀಮಸೇನಿಗೆ. ಭೀಮಸೇನ ಸಿಟ್ಟು ಅಂತ ಲೋಕ ಪ್ರಸಿದ್ಧಿ. ಅದಷ್ಟು ಒಳ್ಳೆ ಮನಸ್ಸು ಬೇರೆ ಯಾರ್ದು ಇಲ್ಲ ಈ ಲೋಕದಲ್ಲಿ. ಉಳಿದವರ ಮನಸ್ಸಿನ ಹಾಗಲ್ಲ. ತಟ್ಟನೆ ಸಿಟ್ಟು ಮತ್ತೆ ಕೂಡಲೇ ಶಾಂತ. ಹಬ್ಬ ಎರಡು ಗುಣವೂ ಭೀಮಸೇನಲ್ಲಿದೆ. ಬೆಣ್ಣೆಗಿಂತ ಮೃದು, ವಜ್ರಕ್ಕಿಂತ ಕಠಿಣ ಭೀಮಸೇನನ ಮನಸ್ಸು. ಆದ್ದರಿಂದ ಕೋಪಿಸ್ತಾರೋ ಪ್ರೀತಿಯಿಂದ ಮಾತಾಡಿಸ್ತಾರೋ ತಿಳಿಯುವುದಿಲ್ಲ. ಏನೇ ಇರಲಿ ಕಾಲ ಕಾಯುವುದಲ್ಲ. ಕೋಪಿಸಿದರೆ ಕೋಪಿಸಲಿ, ಬೈದರೆ ಬೈಯಲಿ, ಬಡಿದರೆ ಬಡಿಯಲಿ. ಆ ಪಾಪಿ ಕೀಟಕ ತುಳಿಬಹುದಂತೆ. ನನ್ನ ಗಂಡ ನನಗೆ ತುಳಿದರೆ ಬೈದರೆ ಅಪಮಾನವೇ, ಅದು ನನಗೆ ಭೂಷಣ. ಆದ್ದರಿಂದ ಅದಕ್ಕಾಗಿ ಯೋಚಿಸುವುದಲ್ಲ. ಎಬ್ಬಿಸ್ತೇನೆ, ಮುಸುಗನು ತೆಗೆಯುತ್ತೇನೆ, ನೋಡೋಣ. ಅಲುಗೆ ಮುದ್ದಿಸುತ್ತಿರನು ಭೀಮನು. ಸ್ವಾಮಿಯೇ, ಗಲಿಲ ನೆಚ್ಚರಿದದ್ದು ಏಳು ಏಟು ಲಲನೆಯನು ಕಾಣುತ್ತಾಲೆಂದನು ತಾಳುವರಂದು. ಹೇಗೆ ಎಬ್ಬಿಸಲಿ? ಹೌದು, ಪ್ರೀತಿಯಿಂದ ಸತಿಯಾದವಳು ಗಂಡನ ಗಲ್ಲವನ್ನು ಅಲುಗಿಸುತ್ತಾಳೆ. ಹಾಗೆ ಪತಿಯೂ ಸತಿಯ ಗಲ್ಲದ ಮೇಲೆ ಕೈಯಾಡಿಸ್ತಾನೆ. ಅತಿಶಯವಾದ ಪ್ರೀತಿಯ ಸ್ಥಾನ ಅಂದ್ರೆ ಒಂದು ಗಲ್ಲ. ಹೌದು, ಹಾಗಾದ್ರೆ ಭೀಮಸೇನನ ಗಲ್ಲದ ಮೇಲೆ ಅಲುಗಾಡಿಸಬೇಕಾಗಿದ್ರೆ, ಕೈ ಆಡಿಸಬೇಕಿದ್ರೆ ಈ ಲೋಕದಲ್ಲಿ ಬೇರೆ ಯಾರಿಗೂ ಧೈರ್ಯ ಇಲ್ಲ. ಈ ದ್ರೌಪದಿಗೆ ಮಾತ್ರ ಧೈರ್ಯ. ಸಲುಗೆ ಇರುವುದರಿಂದ, ಪ್ರೇಮ ಇರುವುದರಿಂದ. ಆದ್ದರಿಂದ ಕೋಪ ಬಾರದಂತೆ, ತಂಪಾದ ಮನಸ್ಸಿನಿಂದ ಏಳುವಂತೆ ಮುದ್ದಿಸುತ್ತಾ ಗಲ್ಲವನ್ನು ಅಲಗಿಸುತ್ತೇನೆ. ಹಾಗೆ ಹಾಕಿದಂತ ಮುಸುಕನ್ನು ಸೆಳೆಯುತ್ತೇನೆ. ಸ್ವಾಮಿಯೇ, ಭೀಮಸೇನ ಏಳು, ಏಳು ದೇವ ಪ್ರಾಣೇಶ್ವರ, ಭೀಮಸೇನ ಏಳು ಪ್ರಭೋ. ಯಾರ್ಯಾರೇದು ಮಧ್ಯರಾತ್ರಿಯಲ್ಲಿ ಇಲ್ಲಿ ಬೇಯಿಸಿಟ್ಟದ್ದುಂಟು ಹಾಕಿಕೊಂಡು ತಿನ್ನಿ, ಸುಮ್ಮನೆ ರಗಳೆ ನಿಮ್ಮದು ಮುಗಿಲಿಕ್ಕಿಲ್ಲ. ಹಗಲು ರಾತ್ರಿ ಬಂದು ಎಬ್ಬಿಸುವುದೊಂದೇ ಕೆಲಸ, ಒಂದು ನಿದ್ದೆ ಮಾಡಿ ಸಾಯ್ಲಿಕ್ಕೆ ಬಿಡುವುದಿಲ್ಲ. ಅದೇ ಕನಸು. ಅಡುಗೆ ಭಟ್ಟನಾಗಿ ಬಂದವರಿಗೆ ಬಡಿಸಿ 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 ಅಡಿಗೆ ಮಾಡಿ ಅದೇ ಸಾಕಾಗಿ ಕಣ್ ತೆರೆಯುವುದಿಲ್ಲ, ಅಲ್ಲೇ ಹಾಗೆ ಗುಣಗುಟ್ಟುತ್ತಿದ್ದಾರೆ. ಅನ್ನಕ್ಕೆ ಬಂದವರಲ್ಲ, ನಾನು ಬಂದವಳು, ನಿಮ್ಮ ಹೆಂಡತಿ ದ್ರೌಪದಿ. ಸ್ವಾಮಿ ಕಣ್ತೆರೆಯಿರಿ, ನೋಡಿ, ಮಾತಾಡಿ ಮಾತಾಡಿ. ನಾನು ನೀನು ನಾಳೆ ಬಂದಿದೇನು ಕಾರ್ಯ ಬೇಳೆ ಮಾನವತ್ತೆ ನಿಲ್ಲ ನನ್ನ ಲೇತಕ್ಕೆ ಮಾನವಾಗಿರುವುದಿದೇನೆಲ್ಲ ತಾಗಿ ಯಾರು? ನಾನು ಪಾಂಚಾಲೆ. ಪಾಕಶಾಲೆಯ ಬಾಗಿಲು ಓರೆ ಮಾಡಿಯೇ ಬಂದಿದ್ದಿ ತಾನೆ? ನಿಜ. ಮಧ್ಯರಾತ್ರಿ ಕಾಲ ಕೈ ಹಿಡಿದ ಗಂಡನ ಬಳಿಗಾದ್ರೂ ಹೆಂಡತಿ ಕದ್ದು ಬರಬೇಕಾದ ದುಸ್ಥಿತಿಯಲ್ಲಿದ್ದೇವೆ ನಾವು. ಆಲೋಚನೆ ಮಾಡು.
ಇಲ್ಲಿಗೆ ಬಂದು ಗಾಢವಾದ ನಿದ್ದೆಯಲ್ಲಿದ್ದಂತಹ ನನ್ನನ್ನು ತಬ್ಬಿ ಮುದ್ದಿಸಿ ಎಬ್ಬಿಸುವಂತಹ ಯತ್ನಕ್ಕೆ ಮುಂದಾಗುತ್ತೆ. ಮಾನಿನಿ, ಪ್ರಭು, ಕೇವಲ ಹೆಣ್ಣು ಅನ್ನುವುದನ್ನು ಗುರುತಿಸುವುದಕ್ಕೆ ಬೇಕಾಗಿ ನಿನ್ನನ್ನು ಮಾನಿನಿ ಅಂತ ಸಂಬೋಧಿಸಿದ್ದರು. ಆ ಶಬ್ದದ ನಿಜವಾದಂತಹ ವ್ಯಾಪ್ತಿಯನ್ನು, ಮೌಲ್ಯವನ್ನು ಅರ್ಥ ಮಾಡಿಕೊಂಡು ನಿನ್ನನ್ನು ಕರೆದದ್ದು ಮಾನಿನಿ ಅಂತ. ಯಾಕೆ? ಯಾವ ಕಾಲಕ್ಕೂ ಮಾನಕ್ಕೆ ಚ್ಯುತಿ ಬರುವಂತಹ ಕಾರ್ಯದಲ್ಲಿ ಮನಸ್ಸು ಮಾಡುವವಳಲ್ಲ ನೀನು. ಆದರೆ ಇಂದೀಗ ಮಧ್ಯರಾತ್ರಿ ಕಾಲದಲ್ಲಿ ಮಾನವದನ ಉಳ್ಳವಳಾಗಿ ಸೋತ ಹೆಜ್ಜೆಯಿಂದ ನಾನಿರುವಂತಹ ಏಕಾಂತವಾದಂತಹ ಪ್ರದೇಶಕ್ಕೆ ನೀನು ಬಂದಿದ್ದೀಯಲ್ಲ. ದ್ರೌಪದಿ, ದೇವ, ಮಿಕ್ಕುಳಿದ ಸಂದರ್ಭಗಳಲ್ಲಾದ್ರೆ ಸರಿ, ಬೇರೆಲ್ಲಿಗೆ ಹೋಗುವುದು ನೀನು ಅಂತ ಕೇಳುತ್ತಿದ್ದೆ. ಆದ್ರೆ ನಾವಿರುವಂತಹ ಬಗೆಯನ್ನು ಮರೆತು ಬಂದೆಯೇನೆ. ವಿರಾಟ ನಗರಿಯನ್ನು ಪ್ರವೇಶಿಸುವುದಕ್ಕಿಂತ ಪ್ರಥಮದಲ್ಲೇ ನಮ್ಮೊಳಗೆ ನಿರ್ಣಯ ಆಗಿದೆ. ಯಾವ ಕಾರಣಕ್ಕೂ ನಾವು ಪರಸ್ಪರರು ಸಂಬಂಧವುಳ್ಳವರು, ಪರಿಚಯವುಳ್ಳವರು ಅಂತ ವಿರಾಟ ನಗರಿಯಲ್ಲಿ ಯಾರಿಗೂ ಗೊತ್ತಾಗಕೂಡದು. ಆ ರೀತಿಯ ವರ್ತನೆಯೇ ನಮ್ಮಲ್ಲಿ ಇರಕೂಡದು ಅಂತ. ಆದ್ರೆ ಅದೆಲ್ಲವನ್ನು ಮರೆತು ನೀನು ಇಲ್ಲಿಗೀಗ ಆಗಮಿಸಿದ್ದಿ. ನೀನು ಬಂದದ್ದರಿಂದ ಏನ್ ಅನಾಹುತವಾದೀತು ನಾಳೆಗೆ ಯೋಚನೆ ಉಂಟೇನೆ ನಿನಗೆ? ಏನಾದೀತು? ಇಲ್ಲಿ ನಾನೊಬ್ಬನೇ ಇರುವುದಲ್ಲವಲ್ಲ. ತಿಳಿಯುವರು ಕುಳ್ಳರುಳಿದ ಜನರು ಇಲ್ಲದಿರಲೆ ದೇಶಿಗರಾವೆಂಬುದ ಅಲ್ಲ ಮಟ್ಟಿನ ತಳುವಿಲ್ಲ ಉಸಿರು ನಡೆ ನಾಳೆ ಮಾನಿನಿ, ದೇವ, ಇದು ವಿರಾಟ ನಗರದ ಪಾಕಶಾಲೆ. ಬಾಣಸಿಗನಾಗಿ ರಾತ್ರಿ ಕಾಲದಲ್ಲಿಯೂ ಇಲ್ಲಿಯೇ ವಿಶ್ರಾಂತಿಯನ್ನು ಹೊಂದುವಂತಹ ಪರಿಪಾಠವನ್ನು ನಾನು ಇರಿಸಿಕೊಂಡವ. ಹಾಗೆಂದು ನಾನೊಬ್ಬನೇ ಇರುವುದಲ್ಲವಲ್ಲ. ಎಷ್ಟೋ ಮಂದಿ ಚಾಕರಿಗಾಗಿ ನಾರಿಯರಿದ್ದಾರೆ, ಊಳಿಗಕ್ಕಾಗಿ ಮಿಕ್ಕುಳಿದವರಿದ್ದಾರೆ. ಎಲ್ಲ ಅಲ್ಲಲ್ಲಿ ವಿಶ್ರಾಂತಿಯನ್ನು ಹೊಂದುವುದಕ್ಕಾಗಿ ಪವಡಿಸಿದವರು. ಎಲ್ಲಾದ್ರೂ ನಿನ್ನ ಆಗಮನದಿಂದ, ನನ್ನ ನುಡಿಯಿಂದ ಅವರು ಎಚ್ಚೆತ್ತುಕೊಂಡು ಇಲ್ಲಿಯ ಪ್ರಕರಣವನ್ನು ನೋಡಿದ್ರು ಅಂತಾದ್ರೆ, ನಾವೀ ತನಕ ಕಾಯ್ದುಕೊಂಡು ಬಂದಂತಹ ಗುಟ್ಟನ್ನು ನಾವೇ ಒಡೆದ ಹಾಗಾಗುತ್ತದೆ. ಆಲೋಚನೆ ಮಾಡು. ಬಹು ಪ್ರಯಾಸದಿಂದ 10-11 ತಿಂಗಳ ಹತ್ತಿರ ನಾವು ಕಾಯ್ತಾ ಬಂದೆವು. ಈ 1 ವರ್ಷದ ಅಗ್ನಿ ಪರೀಕ್ಷೆಯಂತಹ ಅಜ್ಞಾತವನ್ನು ನಾವು ಪೂರೈಸಿದೆವು, ಅದನ್ನು ಉತ್ತರಿಸಿದೆವು ಅಂತಾದ್ರೆ ಆಮೇಲೆ ನಿಜವಾದ ಗಂಡು ಮಕ್ಕಳ ಹಾಗೆ ಲೋಕದಲ್ಲಿ ಮುಖ ಎತ್ತಿ ನಡೆಯುವಂತಹ ಅವಕಾಶ ನಮಗೆ ಒದಗುತ್ತದೆ. ನಾಳೆ ಬರುವಂತಹ ಸುಖದ ಕ್ಷಣಕ್ಕಾಗಿಯೇ ಇಂದು ಬಂದಂತಹ ಸಂಕಷ್ಟವನ್ನು ಮರೆಯಬೇಕು ಅನ್ನುವಂತಹ ಕಾರಣವನ್ನೇ ಮುಂದಿಟ್ಟುಕೊಂಡು ಇಷ್ಟು ಹೀನವೃತ್ತಿಯನ್ನಾದ್ರೂ ಎಳಸಿ ಜೀವನ ನಿರ್ವಹಣೆಗೆ ಮುಂದಾಗಿದ್ದೇವೆ. ಯಾಕೆ? ಊರಿನಲ್ಲಿ ಸಾಮಾನ್ಯರಲ್ಲಿ ಒಂದು ನಂಬುಗೆ ಉಂಟು, ಆನೆ ಎಷ್ಟು ಬಡವಾದ್ರೂ ಹಟ್ಟಿಯಲ್ಲಿ ಕಟ್ಟಲಿಕ್ಕೆ ಬರುವುದಿಲ್ಲ ಅಂತ. ಅದನ್ನು ಸುಳ್ಳು ಮಾಡಲಿಕ್ಕೆ ಹೊರಟದ್ದು ಪಾಂಡವರು. ಪಾಂಡವರು ಅಜ್ಞಾತರಾಗಿ ಇದ್ದರು. ಆದರೆ ಕೇವಲ ಲೋಕದಲ್ಲಿ ನಿಕೃಷ್ಟವೆಂದೇ ಗುರುತಿಸಲ್ಪಡಬಹುದಾದ, ಕ್ಷತ್ರಿಯರ ಸಾಲಿನಲ್ಲಿ ಮನ್ನಣೆಯಿಂದ ದೂರವಾದ ವಿರಾಟ ನಗರಿಯಲ್ಲಿ ಊಳಿಗದವರಾಗಿದ್ದರು ಅನ್ನುವುದನ್ನು ಕಲ್ಪಿಸಲಿಕ್ಕೆ ಯಾವ ಶಕುನಿಯ ತಲೆಗೂ ಹೋಗ್ಲಿಕ್ಕಿಲ್ಲ ಯೋಚನೆ. ಯಾಕೆ? ಎಷ್ಟು ಬಡವರಾದ್ರೂ ಪಾಂಡವರು ಇಷ್ಟು ಕೆಳಗಿಳಿದಾರ ಅನ್ನುವ ಯೋಚನೆ ಅವರಿಗೆ ಬರುವುದಿಲ್ಲ. ಆದ್ದರಿಂದಲೇ ನಮ್ಮನ್ನು ಉಳಿಸಿಕೊಳ್ಳಿಕ್ಕೆ ಇದಕ್ಕಿಂತ ಬೇರೆ ದಾರಿ ಇಲ್ಲ ಅನ್ನುವುದಕ್ಕೆ ಬೇಕಾಗಿ ಪರರ ಮನೆ ಚಾಕರಿಯನ್ನಾದ್ರೂ ಒಪ್ಪಿಕೊಂಡಿದ್ದೇವೆ. ಯಾಕೆ? ನಾಳೆಯ ದಿನ ಲೋಕವನ್ನು ಆಳುವಂತಹ ಯೋಗ್ಯತೆಯನ್ನು ಹೊಂದಿದವರು ನಾವು ಅನ್ನುವಂತಹ ವಿಶ್ವಾಸದಿಂದಲೇ. ನಿನ್ನ ಪರಿಶ್ರಮ, ನಿನ್ನ ನೋವು ನನಗೆ ಅರ್ಥ ಆಗುತ್ತದೆ. ಯಾವಳವಳು ಸುದೇಶ್ನೆ? ನೀನು ಎತ್ತರದ ಪೀಠದಲ್ಲಿ ಕುಳಿತಿದ್ರೆ ಬಂದು ನಿನಗೆ ಬೆನ್ನಡೆಯಲ್ಲಿ ನಿಂತು ಗಾಳಿ ಹಾಕಬೇಕಾದವಳು. ನಿನ್ನ ಮೈಗೆ ಗಂಧಚಂದನಾದಿಗಳನ್ನರೆದು ಪೂಸಬೇಕಾದವಳು. ಆದ್ರೆ ನೀನವಳ ತಲೆಬಾಚಿ ಹೂ ಮುಡಿಸಿ
ನಿನ್ನ ತಲೆಗೆ ಹೂವಿಲ್ಲದಿದ್ರು ಅವಳ ಕೇಶಕ್ಕೆ ಶೃಂಗಾರ ಮಾಡುವ ಕೆಲಸ ಒಪ್ಪಿಕೊಂಡು. ಆದ್ರೆ ಇಷ್ಟು ದಿನದ ಎಲ್ಲ ಪ್ರಯಾಸ ನೀರ ಮೇಲಿನ ಹೋಮದ ಹಾಗೆ ಆಗಿ ಹೋದೀತು. ಯಾಕೆ ಗೊತ್ತಾ? ಒಂದು ಕ್ಷಣದ ಉದ್ವೇಗ, ಒಂದು ಕ್ಷಣದ ಅವಸರ ಅನರ್ಥವನ್ನು ತಂದೊದಗಿಸ್ತದೆ. ಭವಿಷ್ಯದಲ್ಲಿ ನಾವು ಕಣ್ಣೀರಿಳಿಸುವ ಬಗೆ ಆಗುತ್ತದೆ. ಎಲ್ಲಿಯಾದ್ರೂ ನಾವಿಲ್ಲಿದ್ದೇವೆ ಅನ್ನುವುದು ಗೊತ್ತಾದ್ರೆ ಮತ್ತೆ 12 ವರ್ಷಗಳ ವನವಾಸವನ್ನು ಅನುಭವಿಸಬೇಕಾದಂತಹ ಸ್ಥಿತಿಯಿಂದ ನಾವು ದೂರ ಆಗುವುದಿಲ್ಲ. ಆಲೋಚನೆ ಮಾಡು. 1 ತಿಂಗಳಿನ ಸಂಕಷ್ಟ ದೊಡ್ಡದ ಅಲ್ಲ, 12 ವರ್ಷಗಳ ವನವಾಸವನ್ನು ನಿರೀಕ್ಷಿಸಬೇಕಾದ್ದು ಮುಖ್ಯವು. ಆದ್ದರಿಂದ ಹೆಚ್ಚೊತ್ತಿಲಿ ನಿಲ್ಬೇಡ. ಎಚ್ಚರಗೊಂಡ್ರೆ ಕಷ್ಟ ಆದೀತು. ಯಾವ ದಾರಿಯಿಂದ ಬಂದಿದ್ಯೋ ಅದೇ ದಾರಿಯಿಂದ ಹೋಗು. ನಿನಗೇನೇ ಸಂಕಷ್ಟ ಇರ್ಲಿ, ಏನೇ ನೋವಿರ್ಲಿ, ಅದನ್ನು ಹೇಳಲಿಕ್ಕೆ ಇದೀಗ ಸಮಯ ಅಲ್ಲ, ಅವಸರ ಅಲ್ಲ. ಹೋಗಲಿಂದ ಹೋಗೆ ಹೇಳಬೇಕೆ? ಭೀಮಸೇನ, ದ್ರೌಪದಿ, ಹೇಳು ಹೇಳು, ಹೇಳಿ ಹೋಗು. ಹೇಳಿ ಹೋಗುವುದಕ್ಕೆ ಬಂದವಳಲ್ಲ, ಮತ್ತೆ ಹೇಳುವುದಕ್ಕಾಗಿಯೇ ಬಂದವಳು. ಹೇಳುವುದನ್ನು ಹೇಳು, ಆದಷ್ಟು ಬೇಗ ಹೋಗು. ಇದೆ ಸ್ವಾಮಿಯೇ, ಆದ್ರೆ ಏನನ್ನು ಹೇಳಬೇಕು? ತಿಳಿಯದ್ದನ್ನು ಹೇಳಬೇಕು. ಒಬ್ಬರು ತಿಳಿದದ್ದನ್ನು ತಿಳಿದವರಿಗೆ ಹೇಳುವುದೇನನ್ನು? ಬೇಡ, ನೀನು ತಿಳಿದದ್ದನ್ನು ಹೇಳು. ಏನಾಯ್ತು ಎಂಬುದನ್ನು ಪ್ರತ್ಯಕ್ಷ ಕಣ್ಣುಗಳಿಂದ ನೀವು ಕಂಡವರು, ತಿಳಿದವರು. ನನ್ನ ಕಣ್ಣಿಗೆ ಏನೂ ಕಾಣುವುದಿಲ್ಲ ಈಗ. ನಿನ್ನೆ ಸಭೆಯಲ್ಲಿ ಸಭಾಮಧ್ಯೆಯಲ್ಲಿ ರಾಜನ ಮುಂದೆ, ಎಷ್ಟೋ ಪ್ರಜೆಗಳ ಮುಂದೆ ಆ ಕೀಟಕ ಆವಿಸುತ್ತಾ ಬಂದು ಸಭೆಯಲ್ಲಿ ನನ್ನ ಬೆನ್ನಿಗೆ ತುಳಿದ. ಇದನ್ನು ಪ್ರತ್ಯಕ್ಷವಾಗಿ ಕಂಡವರು ನೀವಲ್ಲವೇ? ಅದನ್ನು ಮತ್ತೊಮ್ಮೆ ಹೇಳಬೇಕೇ? ನಾನು ಅನುಭವಿಸಿ ಆಗಿದೆ, ಮತ್ತೊಮ್ಮೆ ಹೇಳುವುದು ಅದಕ್ಕಿಂತ ಕಷ್ಟ. ನಿಮ್ಮ ಹೆಂಡತಿಯನ್ನು ಕೀಟಕ ತುಳಿದ ಅಂತ ಹೇಳಬೇಕೆ? ಭೀಮನ ಮುಂದೆ ಹೇಳಬೇಕೆ? ದ್ರೌಪದಿಯಾಗಿ ಹೇಳಬೇಕೆ? ಯಾವ ನಾಲಿಗೆಯಿಂದ ಹೇಳಬೇಕು? ಅದೊಂದು ನಾಯಿ ಮತ್ತವರ ಎಂಜಲನ್ನೇ ತಿನ್ನುವಂತಹದ್ದು. ಬಿಡೋಣ, ಅವನಿಂದ ನನಗೆ ಈ ಸ್ಥಿತಿ. ಎಲ್ಲರ ಮುಂದೆ ಭೀಮನ ಹೆಂಡತಿಯಾಗಿ ಈ ಅಪಮಾನವನ್ನು ನಾನು ಹೇಗೆ ಸಹಿಸಿಕೊಳ್ಳಬೇಕು? ಹೆಂಡತಿಯಾಗಿ ಬೆಳಿಗ್ಗೆ ಬಂದಿದ್ದೇನೆ, ರಾತ್ರಿಯಲ್ಲಿ ಗುಟ್ಟಾಗಿ. ಆದರೆ ಗಂಡನ ಸೇವೆ ಮಾಡುವುದಕ್ಕಾಗಿ ಬಂದವಳಲ್ಲ, ಸರಸವಾಡಿ ಸಂತೋಷ ಪಡಿಸುವುದಕ್ಕೆ ಬಂದವಳಲ್ಲ, ದೇಹ ಸುಖವನ್ನು ಕೊಡುವುದಕ್ಕೆ ಬಂದವಳಲ್ಲ. ಅಂತ ಭಾಗ್ಯ ನನಗಿಲ್ಲ. ನಿಮಗೆ ಇನ್ನೂ ದುಃಖವನ್ನೇ ಕೊಡುವುದಕ್ಕಾಗಿ ಬಂದಿದ್ದೇನೆ. ನಿಮ್ಮ ಹೆಂಡತಿ ಆದಕ್ಕೆ ನಿಮಗೆ ಈ ಪ್ರಾರಬ್ಧ ಅಂತ ತಿಳಿದುಕೊಳ್ಳಿ ಸ್ವಾಮಿ. ಅದನ್ನು ಪ್ರತ್ಯಕ್ಷವಾಗಿ ತಿಳಿಯದವರಂತೆ ಏನಾಗಿದೆ ನಿನಗೆ? ಯಾಕೆ ಬನ್ನಿ ಅಂತ ನೋಯಿಸ್ತಾ ಇದ್ದೀರಲ್ಲ? ನನಗೆ ಬಂಗಾರದ ಚೂರಿಯನ್ನು ಯಾಕೆ ಹಾಕ್ತಾ ಇದ್ದೀರಿ? ನಾನು ಯಾರ ಹೆಂಡತಿ? ನಾನು ಯಾರ ಹೆಂಡತಿ? ನಿನ್ನಂತ
ನಾನು ಭೀಮಸೇನನ ಪತ್ನಿ, ನನ್ನ ಗಂಡ ಭೀಮಸೇನ. ಭೀಮಸೇನನ ಯೋಗ್ಯತೆ ಏನೆಂಬುದನ್ನು ನಾನು ಹೇಳಬೇಕಾದಿಲ್ಲ, ಪ್ರಪಂಚ ತಿಳಿದಿದೆ. ಭೀಮಸೇನನು ನಿನ್ನ ಗಂಡ ಆಯ್ತಲ್ಲ ಸ್ವಾಮಿಯೇ. ಸಾವಿರಾನೆಗಳ ಬಲವು ದೇಹದಲ್ಲಿ, ಕೈಯಲ್ಲಿ ಭೂಮಿ ತೂಕದ ಗದೆ. ಗದೆ ಇಲ್ಲದಿದ್ದರೂ ದೇಹದಲ್ಲಿ ಬಲ ಇದೆಯಲ್ಲ, ಬಲ ಎಲ್ಲಿ ಹೋಗ್ತದೆ? ಹೌದು ಅಲ್ಲ, ಈ ಮೊದಲಾದರೂ ನೀವು ಕೊಂದಂತಹ ರಾಕ್ಷಸರನ್ನು ಈ ಪ್ರಪಂಚದಲ್ಲಿ ಮತ್ತೊಬ್ಬರಿಗೆ ಕೊಲ್ಲುವುದಕ್ಕೆ ಸಾಧ್ಯವಿರುತ್ತೆ? ಜಟಾಸುರನು, ಕೆಂಬೀರನು, ಅಂಥವರು ಇಂಥವರು ಎಷ್ಟು ಮಂದಿಗಳನ್ನು ನನಗಾಗಿ ಕೊಂದವರು, ನನ್ನ ಮಾನ ಸಂರಕ್ಷಣೆಗಾಗಿ ನೀವು ಕೊಂದವರು, ನನ್ನ ಮಾನವನ್ನು ಉಳಿಸಿದವರು. ಸ್ವಾಮಿಯೇ, ಇನ್ನು ಅಂತಹ ಪರಿಸ್ಥಿತಿ ಕಣ್ಣ ಮುಂದೆ ಬಂದಾಗ ಸುಮ್ಮನೆ ನೀವು ತಟಸ್ಥರಾದಿರಿ. ಉಳಿದವರ ವಿಚಾರ ಬಿಡೋಣ. ದೇವಾ, ನನಗೆ 5 ಗಂಡಂದಿರು, ಎಲ್ಲರಿಗಿಂತ ಹೆಚ್ಚಾದವಳು ನಾನು. ನನಗೊಂದು ಗೌರವ. ಪಂಚವಲ್ಲಭೆ ಪಾಂಡವರ ಪತ್ನಿ ಪಾಂಚಾಲೆ. ಸಾಕಾಯ್ತು ಸಾಕಾಯ್ತು ಸ್ವಾಮಿಯೇ. ಇದರಿಂದ ಏನಾಯ್ತು ಈ ದುಃಖ? ನನಗೆ ಕಷ್ಟ ಬಂದಾಗ ಕೇಳುವರಿಲ್ಲ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. ಉಳಿದ ರಮಣ ಕೇಳ್ 4 ರಮಿಸುವರು, ಮಾನಾರ್ಥವನ್ನೇ ನಿರ್ಗಮಿಸುವರು. ಉಳಿದ 4 ಇದ್ದಾರಲ್ಲ, ಅವರು ಗಂಡಂದಿರಾಗಿ ನನ್ನ ದೇಹದ ಸುಖವನ್ನು ಅನುಭವಿಸುವುದಕ್ಕೆ ಮಾತ್ರ ಬರ್ತಾರೆ. ಕಷ್ಟ ಪರಿಹಾರಕ್ಕೆ ಅವರು ಬರುವವರಲ್ಲ. ಹಾಗಾದ್ರೆ ಹೆಂಡತಿ ಬೇಕಾದ ಅವರಿಗೆ ಭೋಗ ವಸ್ತು. ಭೀಮನಿಗೆ ಹಾಗಲ್ಲ. ಭೀಮನಿಗೆ ಬೇಕಾದ ಹೆಂಡತಿ ಬೇಕು. ಯಾವುದೇ ಭೋಗ ವಸ್ತು ಆಗಿ ಅಲ್ಲ, ಮಾನಕ್ಕಾಗಿ ಬೇಕು, ಧರ್ಮ ಪತ್ನಿಯಾಗಿ ಬೇಕು. ಭೀಮನಿಗೆ ತಾನು ದ್ರೌಪದಿಗೆ ಗಂಡನಾಗಿರಬೇಕು. ಈ ಪ್ರಜ್ಞೆ ಇರುವರು 5ರಲ್ಲಿ ಭೀಮಸೇನ ಮಾತ್ರ. ಅದಕ್ಕಾಗಿ ಉಳಿದವರನ್ನು ಕಡೆಗಣಿಸಿ ಕಾಲಬುಡಕ್ಕೆ ಬಂದಿದ್ದೇನೆ. ನನ್ನ ಮಾನ ಉಳಿಸುವುದಿದ್ರೆ ನೀವೊಬ್ಬರು ಮಾತ್ರ. ಉಳಿಸುವುದಾದ್ರೆ ಉಳಿಸಿ. ನಾಳೆ ಬೆಳಗಾಗುವುದರೊಳಗಾಗಿ ಸೂರ್ಯ ದರ್ಶನಕ್ಕೆ ಮೊದಲಾಗಿ ನನಗೆ ಕೀಚಕನ ಹೆಣವನ್ನು ಕಾಣಬೇಕು. ಇಲ್ಲವಾದ್ರೆ ನಿಮ್ಮ ದ್ರೌಪದಿ ಇರುವುದಿಲ್ಲ, ನಿಮ್ಮ ಹೆಂಡತಿ ಇರುವುದಿಲ್ಲ. ವಿಷ ಕುಡಿದು ಸಾಯ್ತೇನೆ. ಆ ಪಾಪ ನಿಮ್ಮ ತಲೆಯ ಮೇಲೆ, ನಿಮ್ಮ ತಲೆಯ ಮೇಲೆ. ಅದೇ ಹೌದಾದ ಎನ್ನಲು ಕೇಳಿದ ಕಥೆಯೋ ಅನಿಲ ಸುತ್ತಲು ನುಡಿದನು ಈ ಗಂಡು ತನವನು. ವನಿತೆ ಸುಡು ಹೇಳದಿರು ತನ್ನರು ಮನೆಗೆ ತೆರಳು. ಪಾಂಚಾಲ, ಪ್ರಭು, ಸಣ್ಣ ಕಿಳಿಯಾದ್ರೂ ಇದ್ರೆ ಅದನ್ನು ಗಾಳಿ ಪ್ರಜ್ವಲಿಸುವುದರ ಮೂಲಕವಾಗಿ ಆದ್ರೂ ಬೆಳಗುವ ಹಾಗೆ ಮಾಡ್ಲಿಕ್ಕೆ ಬರ್ತದೆ. ಬೂದಿಗೆ ಊದಿದ್ರೆ ಮುಖಕ್ಕೆ ಆಗುವುದು, ಬೇರೆ ಯಾವ ಪ್ರಯೋಜನವೂ ಇಲ್ಲ. ನೀನು ನನ್ನನ್ನು ಎಷ್ಟು ಊದಿದ್ರು ಈಗ ಆಗುವುದಿಲ್ಲ. ಯಾಕೆ? ಆ ಗಂಡಸುತನವನ್ನು ಒತ್ತೆ ಇಟ್ಟು ಸಮಯ ಕೆಲವು ಕಳೆದು ಹೋಯ್ತು. ನೀನು ಹೇಳುತ್ತಿ ನಿನ್ನಂಥ ವಲ್ಲಭರು, ನೀನು ಹೆಗ್ಗಳಿಕೆಯಿಂದಲೇ ಹೇಳಿದ್ದಿರಬಹುದು. ಆದ್ರೆ ನನಗ ಆ ಮಾತಿನಲ್ಲಿ ಕಾಣುವುದು ವ್ಯಂಗ್ಯ ಮಾತ್ರ. ನಿನ್ನಂಥ ವಲ್ಲಭರು, ನಿನ್ನ ಆಗಿದ್ದ ಗಂಡನೂ ಇರುವ ಹೆಣ್ಣಿಗೆ ಹೀಗಲ್ಲದೆ ಮತ್ತೇನು ಅಂತಲ್ಲೋ ನೀನು ಕೇಳುವುದು. ನನಗೆ ಅರ್ಥ ಆಗುತ್ತದೆ. ಹೇಳು, ಹೇಳೆ. ಎಷ್ಟೆಂದರೂ ಸುಖ ಇದ್ದ ದಿವಸಕ್ಕೆ ಕೊಟ್ಟ ಹೆಂಡತಿ ಅಲ್ವೋ ನೀನು. ಆದ್ದರಿಂದ ಈಗ ಅಷ್ಟೇ ಹೇಳಿದ್ರು ಆಕ್ಷೇಪ ಮಾಡ್ಲಿಕ್ಕಿಲ್ಲ, ಒಪ್ಪಿಕೊಂಡೆ ನಾನು. ಏನು ಅಲ್ಲದೆ ಇದ್ದವರು ನನ್ನನ್ನು ಅವಹೇಳನ ಮಾಡಿದ್ರಂತೆ, ನನಗೆ ಅಪಮಾನವಾಗುವ ಹಾಗೆ ವ್ಯವಹರಿಸಿದ್ರಂತೆ. ಅದನ್ನು ಕಂಡು ಸಹಿಸಿ ಸುಮ್ಮಗೆ ಕೂತಿದ್ದೇನೆ, ಬದುಕಿದ್ದೇನೆ ನಾನು. ಒಳಗೆ ಬಂದಂತಹ ಅಪಮಾನವನ್ನೆಲ್ಲ ಸಹಿಸಿ ಸಹಿಸಿ ಕಲ್ಲುಗುಂಡಿನ ಹಾಗೆ ಇವತ್ತಿಗೂ ಹುಟಿಯಾಗದೆ ಉಳಿದಿದ್ದೇನೆ ನಾನು. ನೀನು ನನ್ನ ಹತ್ರ ಬಂದು ಹೇಳುದು, ನನಗೆ ಮರ್ಯಾದೆ ಹೋಗಿದೆ, ಪ್ರಾಣ ತಕ್ಕೊಳ್ತೇನೆ, ವಿಷ ತಕ್ಕೊಳ್ತೇನೆ. ವಿಷ ತಕ್ಕೊಳ್ಳುವುದಾದ್ರೆ ನಾನು ಕೊಡಬೇಕು, ಅದನ್ನು ಹೋಗಿ ತಕ್ಕೊಳ್ಳುದಪ್ಪ ವಿಷ. ನನ್ನ ಹತ್ರ ಯಾಕೆ ಬಂದು ಹೇಳುದು ವಿಷ ತಕ್ಕೊಳ್ತೇನೆ ಅಂತ? ನೀನು ಅಮೃತ ತಕ್ಕೊಳ್ಳುವಾಗಲೂ ನನ್ನ ಹತ್ರ ಕೇಳಿ ತಕ್ಕೊಳ್ಬೇಡ, ವಿಷ ತೆಗೆದುಕೊಳ್ಳುವಾಗಲೂ ನನ್ನ ಹತ್ರ ಕೇಳಿ ತೆಗೆದುಕೊಳ್ಳಬೇಡ. ಯಾಕೆ ಗೊತ್ತೋ? ನಾನು ಗಂಡು ವೇಷದ ಹೆಣ್ಣು. ಆ ಮಟ್ಟಿಗೆ ಅಮಾದೀತು. ಅವನನ್ನು ಈಗ ಊರು ಗುರುತಿಸುವುದೇ ಅರ್ಧ ಹೆಣ್ಣು ಅರ್ಧ ಗಂಡು ಅಂತ. ನಾನು ಕಾಣುವಾಗ ಗಂಡಿನ ಹಾಗೆ ಕಾಣ್ತೇನೆ ನೋಡು, ಅವ ಕಾಣುವಾಗ್ಲೂ ಹಾಗೆ ಕಾಣುವುದಿಲ್ಲ. ಹಾಗಿದ್ದರಿಂದ ನೀನು ತಪ್ಪಾಗಿ ಕಲ್ಪಿಸಿಕೊಂಡು ನನ್ನ ಬಳಿಗೆ ಬಂದಿದ್ದಿ. ಗಂಡಸುತನ ಅನ್ನುವುದು
ಕೇವಲ ಹೊರಗಿಂದಲ್ವೇ ಇರಬೇಕಾದದ್ದು, ಒಳಗಿಂದಿರಬೇಕು. ನ್ಯಾಯಕ್ಕಾಗಿ ಹೋರಾಡುವಂತಹ ಕೆಚ್ಚನ್ನು ಹೊಂದಿದವನು ನಾನು ಅಂತ ನನಗೊಂದು ಸಮಾಧಾನ ಇತ್ತು. ನಾನು ನ್ಯಾಯಕ್ಕೆ ಇರುವವ ಅಂತ ಮಾಡಿ ಹಾಕಿ, ಅಂದ್ರೆ ಏನಾದ್ರೂ ಜಗಳ ಎಬ್ಬಿಸಿ ಹಾಕ್ಲಿಕ್ಕೆ, ಏನಾದ್ರೂ ರಗಳೆ ಎಳೆದು ಹಾಕ್ಲಿಕ್ಕೆ, ಇದಕ್ಕಿರುವವ ಭೀಮಸೇನ ಅಂತ ತೀರ್ಮಾನ ಮಾಡುವಲ್ಲಿಗೆ ಬಂದು ಮುಟ್ಟಿತ್ತು. ಆದ್ದರಿಂದ ನನ್ನ ಮುಂದೆ ಕಣ್ಣೀರಿಳಿಸಬೇಡ. ಯಾಕೆ? ಆ ಕಣ್ಣೀರಿಗೆಲ್ಲ ಕರಗುವಂತಹ ಅಂತಃಕರಣವೇ ಇಲ್ಲ ನನ್ನ ಹತ್ರ. ಅದೆಲ್ಲ ಯಾವತ್ತೂ ಹೋಗಿದೆ. ಈಗ ನೀನು ಎಷ್ಟು ಕಣ್ಣೀರಿಳಿಸಿದ್ರು ಅದಿನ್ನು ಹಸಿಯಾಗ್ಲಿಕ್ಕಿಲ್ಲ ನನ್ನ ಹೃದಯ. ಯಾಕೆ ಗೊತ್ತೋ? ತಿಂಗಳು 10ರ ಮೇಲಾಯ್ತು. ಒಲೆ ಬುಡದಲ್ಲಿ ಕೂತು ಆ ಬೆಂಕಿಯ ಶಾಖಕ್ಕೆ ಒಣಗಿ ಹೋಗಿದೆ ಅದು. ಇನ್ನು ನೀನು ಎಷ್ಟು ನೀರು ಎರೆದ್ರೆ ಅದು ಹಸಿ ಆಗ್ಲಿಕ್ಕಿಲ್ಲ. ಅಲ್ಲಿಗೆ ಬಂದು ಮುಟ್ಟಿದೆ ನನ್ನ ಹೃದಯ. ಆದ್ದರಿಂದ ಅಂತಃಕರಣ ಕಲಕುವಂತಹ ಯತ್ನವನ್ನು ನನ್ನ ಮುಂಭಾಗದಲ್ಲಿ ಮಾಡಬೇಡ. ಇಷ್ಟಕ್ಕೂ ನಾನೇ ಆಗಬೇಕಾದದ್ದೇನು? ನಾನೊಬ್ಬನೇ ಅಲ್ಲಲ್ಲ ನಿನಗೆ. ಅವರಿಲ್ವಾ? ನಾನು ಕಣ್ಣೀರಿಳಿಸಬೇಕಾದಂತಹ ಅಸಹಾಯಕತೆಯ ಹೆಣ್ಣಲ್ಲ ನೀನು. ಚೆನ್ನಾಗಿ ಯೋಚನೆ ಮಾಡು. ಈ ಪ್ರಪಂಚದಲ್ಲಿ ಹೆಣ್ಣೊಬ್ಬಳಿಗೆ ಸೌಭಾಗ್ಯವತಿ ಅಂತ ಗುರುತಿಸಲ್ಪಡುವ ಕಾಲಕ್ಕೆ ಕೊರಳಿಗೆ ಉಳಿದಂತಹ 4 ರಮಣರು, ಅದು ನಿನಗೂ ನೆನಪು ಬೇಕು. ಇಟ್ಟುಕೊಳ್ಳುವಂತಹ ಯೋಗ್ಯತೆ ಉಂಟು ಅಂತಾದ್ರೆ ಅವರಿಗೂ ನೆನಪಿರಬೇಕು. ಅದನ್ನೇ ಹೇಳಿದ್ದು ನಾನು. ರಮಣರು ಅಂದ್ರೆ ರಮಿಸುವವರು, ದೇಹ ಸುಖವನ್ನು ಅನುಭವಿಸುವರು, ಮಾನ ಉಳಿಸುವವರಲ್ಲ. ರಮಣ ಕೇಳಿ ಉಳಿದವರು 4 ರಮಿಸುವರು, ಮಾನ ಅರ್ಥವೇನೆ ನಿರ್ಗಮಿಸುವರು. ಅವರಿಗೆ ತಪ್ಪು ಪಾಠವೇ ಆಗಿರಬಹುದು, ನೀನ್ಯಾಕೆ ಒಪ್ಪಿಕೊಳ್ಳಬೇಕದನ್ನು? ರಮಿಸುವವರು ಅಂದ್ರೆ ಅವರು ಸುಖ ತೆಕೊಳ್ಳಿಕ್ಕಿರುವವರು ಅಂತ ಅರ್ಥ ಅಲ್ಲ. ನೀನು ಸುಖವಾಗಿರುವಾಗ ನೋಡಿಕೊಳ್ಳಬೇಕಾದವ ರಮಣ. ಅವರ ಸುಖಕ್ಕಿರುವುದು ಸಾಲನ ಸೊತ್ತು ನಾನು ಮಾತ್ರ. ಆದ್ದರಿಂದ ಹೋಗಿ ಅವರಿಗೆ ಆ ಕೆಲಸ ಮಾಡ್ಲಿಕ್ಕೆ ಹೇಳುದು. ಪ್ರತಿ ಸಲ ಕೆಲಸ ಮಾಡ್ಲಿಕ್ಕೆ ನಾನು, ಸುಖ ಪಡ್ಲಿಕ್ಕೆ ಅವರು ಅಂತ ಯಾಕೆ? ಹೋಗ ಅವರ ಹತ್ರ ಹೇಳು. ಈ ಸಲ ನನ್ನಿಂದ ಆಗುದಿಲ್ಲ. ಯಾಕೆ ಗೊತ್ತಾ? ಯಾಕೆ? ನಾನು ಒಳ್ಳೆಯ ಗಂಡ ಆಗಿದ್ದೇನೆ ಅಂತ ನೀನು ಆಗಾಗ ಬಂದು ನಿನ್ನ ಅಗತ್ಯ ಇರುವಾಗ ಪ್ರಶಸ್ತಿ ಕೊಟ್ಟು ಹೋಗಿದ್ದಿ. ಇದಕ್ಕಿಂತ ಮೊದಲು ಈ ಒಳ್ಳೆಯ ಗಂಡ ಆಗ್ಲಿಕ್ಕೆ ಹೊರಟು ನಾನು ಒಳ್ಳೆಯ ತಮ್ಮ ಆಗ್ಲಿಲ್ಲ. ಇಷ್ಟರವರೆಗೆ ಒಳ್ಳೆಯ ತಮ್ಮ ಅನ್ನೋ ಹೆಸರು ನನಗೆ ತಪ್ಪಿ ಹೋಗಿದೆ. ಯಾಕೆ? ಒಳ್ಳೆಯ ಗಂಡ ಆಗ್ಲಿಕ್ಕೆ ಹೊರಟಿದ್ದೇನೆ. ಆದ್ದರಿಂದ ಈ ಸಲ ನನಗೂ ಒಂದಾಗಿದೆ. ಈ ಸಲ ಒಳ್ಳೆಯ ಗಂಡ ಅಂತ ಹೇಳದಿದ್ರು ಅದಕ್ಕೆ ಆ ಪ್ರಶಸ್ತಿ ಹಳತ್ತೆ ಉಂಟಲ್ಲ, ಸಾಕು. ಒಳ್ಳೆಯ ತಮ್ಮ ಆಗಬೇಕು ಅಂತ ಉಂಟು ಈ ಸಲ ನನಗೆ. ಆದ್ದರಿಂದ ಮುರಿಯದಿರೈ ಧರ್ಮ ತರುವ ಏನು ವ್ಯಾಖ್ಯಾನ ಕಂಕ ಸನ್ಯಾಸಿಗಳದ್ದು, ನಿನ್ನ ಮುಂದೆ ಅಲ್ಲೂ ಆದದ್ದು. ನಿಮಗೆ ಗೊತ್ತು. ಧರ್ಮ ತರುವನ್ನು ಮುರಿಯಬೇಡ, ನರನಿಗಾಶ್ರಯ ಒಪ್ಪುದು. ನಿನ್ನಾಗೆ ಪ್ರಾಣಿಯಾಗಿ ದುಡುಕಿ ಮುಂದುವರಿದ್ರೆ ಅನರ್ಥ ಆಗುತ್ತದೆ. ಇದು ನಮ್ಮಾಗಿದ್ದ ಮನುಷ್ಯರಿಗೆ ಆಶ್ರಯ ಕೊಟ್ಟ ಜಾಗ ಅಂತಲ್ಲೋ ಹೇಳಿದ್ದ. ಹಾಗಿದ್ರೆ ನಾನು ಪ್ರಾಣಿ, ನಾನು ಹಂದಿಯಾಗಿ ನುಗ್ಗಿದವ ಅನ್ನೋ ಅರ್ಥದಿಂದ ಅಲ್ಲೂ ಹೇಳಿದ್ದು. ಹೋಗಿ ಅವನ ಹತ್ರ ಹೇಳು. ಭೀಮಸೇನ ಈಗ ಕೇವಲ ಮುನ್ನುಗ್ಗುವ ಪ್ರವೃತ್ತಿಯ ಮೃಗವಾಗಿ ಹೋಗಿದ್ದಾನೆ. ಮಾನವೀಯವಾದ ಸ್ಪಂದನವೇ ಇಲ್ಲ. ಆದ್ದರಿಂದ ನನ್ನ ಮಾನ ಪ್ರಾಣದ ಸಂರಕ್ಷಣೆ ನಿಮಗೆ ಮಾಡುವುದಕ್ಕೆ ಯೋಗ್ಯತೆ ಉಂಟೋ ಇಲ್ವೋ ಅಂತ ಅವರ ಹತ್ರ ಕೇಳು. ನನ್ನ ಹತ್ರ ಮಾತನಾಡಬೇಡ. ಸುಮ್ಮನೆ ಕಣ್ಣೀರು ಹಾಕ್ಲಿಕ್ಕಾಗೂ ಇಲ್ಲಿಗೆ ಬರುವುದು ಏನು? ಪ್ರಾರಬ್ಧಕ್ಕೆ ನನ್ನ ಹೆಂಡತಿಯ ಕಣ್ಣೀರು ಹಾಕಿದ ಮುಖ ನೋಡ್ಲಿಕ್ಕೆ ಹುಟ್ಟಿಕೊಂಡವ ನಾನು ಅಂತ ತಿಳಿದಿದ್ಯೋ? ನಿನಗೆ ನಗುವ ದಿವಸ ಬರ್ಲಿಕ್ಕೆ ನೆನಪಾಗುದಿಲ್ಲ ನನ್ನ ಹತ್ರಕ್ಕೆ. ಕಣ್ಣೀರು ತುಂಬಿದಾಗ ನನ್ನಲ್ಲಿಗೆ ಬರುವುದು. ಹೋಗಲಿಂದ. ಶಿವ 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 ಪೂರ್ವ ಜನ್ಮದೊಳೇನು ಶಿವ ಪೂರ್ವ ಜನ್ಮದೊಳು ನಾನೇನು ಪಾಪವ ಮಾಡಿದೆನು ನನಗಿತ್ತು ಮವನೇ ಐತಿ ಪುರುಷರಿಗೆ ಸತಿಯಾದ ದಿವಸದಾರಭ್ಯಾವಿವರೆಗೆ ಧರೆಯೋಳೋರ್ವಳಿಗೋರ್ವ ಪುರುಷರಾದ
ರತ್ನ ತರುಣೀಯಾದ ರೈಪನವಳ ಹರಿಬಾಲ ಕಂಡರೆ ಹರಣವ ನಿತ್ತಾದರು ಅರಸಿಯ ಸಲಹುವರ್ ಜಗನೀ ಶಿವ 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 ದೇವರೇ, ನನಗೆ ನಿನ್ನ ನೆನಪಾಗ್ತಾ ಇದೆ. ಯಾಕಂದ್ರೆ ನೀನು ಕೊಟ್ಟಂತಹ ಭಾಗ್ಯ ಇದು. ಯಾವಳು ನಾನೊಬ್ಬಳು ಹೆಣ್ಣಾಗಿದ್ದೇನಂತೆ, ತಪಸ್ಸು ಮಾಡಿದನಂತೆ, ಗಂಡ ಬೇಕು ಅಂತ. ಉದ್ವೇಗದಿಂದ ನೀನು ಪ್ರತ್ಯಕ್ಷನಾದಾಗ ನಾನು ಕೇಳಿದ್ದು ಪತಿಂದೇಹಿ ಪತಿಂದೇಹಿ ಪತಿಂದೇಹಿ. 4-5 ಬಾರಿ ನಾನು ಕೂಗಿದೆ, ಬೇಡಿದೆ, ತಥಾಸ್ತು ಅಂದೆ. ನೀನು ಮತ್ತು ಕೇಳ್ತಿದ್ರೆ ಮತ್ತು ಕೊಡ್ತಿದ್ಯೋ ಏನೋ. ಬೇಡಪ್ಪ, 5ರಲ್ಲಿ 4 ಆದಿದೆ, ಇದೊಂದು ಬೇಡ. ಯಾಕಂದ್ರೆ ಉಳಿದವರಿಗೆ ಸಾಧ್ಯ ಇಲ್ಲ, ಇದು ಸಾಧ್ಯ ಇದ್ದು ಒಲ್ಲೆ ಅನ್ನುವಂತ. ದೇಹದಲ್ಲಿ ಬಲ ಇದ್ದು ಲೋಕದಲ್ಲಿ ಕಾಣ್ತದೆ. ಬಡವ ಗತಿಗೆಟ್ಟವ ದಿನಕ್ಕೆ ಕೆಲಸ ಮಾಡಿ ಹೊಟ್ಟೆ ತುಂಬಿಸುವವ ಅವನ ಹೆಂಡತಿ ಮೇಲೆ ಮತ್ತೊಬ್ಬ ಕೈ ಮಾಡ್ಲಿ, ಹೌದು, ಪ್ರಾಣ ಇದ್ದು ಕೈಯಲ್ಲಿದ್ದ ದೊಣ್ಣೆಯಿಂದಲೂ ಸಿಕ್ಕಿದ್ದನ್ನು ಹೊಡೆದುಕೊಳ್ತಾನೆ. ಅಷ್ಟಾದ್ರೂ ಅಭಿಮಾನ ಮಾನ ಗಂಡದ ಸಾಧವನಿಗೆ. ಇಲ್ಲದಿದ್ರೆ ಹೆಂಡತಿಯನ್ನು ಉಳಿಸಲಿಕ್ಕೆ ಬೇಕಾಗಿ ಅಮಾದ್ರೂ ಪ್ರಾಣ ಬಿಡ್ತಾನೆ. ಅಷ್ಟು ಗೊತ್ತುಂಟು ನಿಮಗೆ? ಏನು ಗೊತ್ತಿಲ್ಲದೆ ಅಬ್ಬಾ, ಈಗೊಂಡು ವರ್ಣಿಸುವುದು ಯಾಕೆ? ಲೋಕಕ್ಕೆ ಗೊತ್ತುಂಟು. ನನಗೆ ಅಡುಗೆ ಕೆಲಸದಲ್ಲಿ ಒಳ್ಳೆ ಸುಖ ಕಂಡಿದೆ, ಹಾಗಾಗಿ ಸದ್ಯಕ್ಕೆ ಸಾಯುವುದು ಬೇಡ ಅಂತ ಇದ್ದೇನೆ ನಾನು. ಸಾಯುದು ಒಳ್ಳೆ ಲಾಭದ ಕೆಲಸ ಇದೆ ಅಡುಗೆ. ಹುಟ್ಟುವುದು ಸಾಯುವುದು ನಾವು ಹೇಳಿದಾಗಿಲ್ಲ, ಅದು ತಿಳಿತಲ್ಲ. ಸಾಯ್ಬೇಕಾದ್ರೆ ಆತ್ಮಹತ್ಯೆ ಮಾಡಿಕೊಳ್ಬೇಕು. ಬದುಕಬೇಕು ಅಂತಿದ್ರೆ ಕಷ್ಟದಲ್ಲಾದ್ರೂ ಬದುಕಬೇಕು. ಮನುಷ್ಯ ಹೇಗೆ ಬದುಕಬೇಕು ಅನ್ನೋ ನ್ಯಾಯ ಉಂಟು. ಹೇಗಾದ್ರೂ ಬದುಕುವುದು ಪ್ರಾಣಿಗಳು, ಮನುಷ್ಯರಲ್ಲ. ಮನುಷ್ಯರಾಗಿ ಬದುಕಬೇಕು. ನಿಮ್ಮಂತವ್ರು ಹೇಗೆ ಬದುಕಬೇಕು? ನೀನೀಗ ನನ್ನನ್ನು ಏನು ಅಂತ ಹೇಳುದು? ಪ್ರಾಣಿ ಅಂತಲೇ ಮನುಷ್ಯ ಅಂತಲ್ಲ. ಬೇಕಾದ್ರೆ ಮನುಷ್ಯ ಪ್ರಾಣಿ ಹೇಳು, ನನ್ನಿಂದ ಅಡ್ಡಿ. ಮನುಷ್ಯರು ಪ್ರಾಣಿಗಳೇ, ಮತ್ತೆಂತದ್ದು? 2 ಕಾಲು ಉಂಟು, ಕಣ್ಣುಂಟು ಪ್ರಾಣಿಗಳಿಗಿದ್ದ ಹಾಗೆ. ಆದ್ರೆ ಅದೇ ಹೇಳುದು ನಾನು. ಹೇಗೆ ಬದುಕುವುದಿಲ್ಲ? ಯಾಕಂದ್ರೆ ಮಾನ ಇದ್ದವರು ಮರ್ಯಾದೆಯನ್ನು ಬದುಕುತ್ತಾರೆ. ಬಡತನ ಬರಲಿ, ಏನೇ ಬರಲಿ, ನಂಬಿದಂತ ಪ್ರೀತಿಸಿದಂತ ಕೈ ಹಿಡಿದಂತ ಹೆಂಡತಿಯ ಮಾನ ಸಂರಕ್ಷಣೆ ಮಾಡ್ತಾರೆ. ತನ್ನ ಹೆಂಡತಿಯನ್ನು ಮತ್ತೊಬ್ಬ ಕಾಲಿಂದ ತುಳಿಯುವಾಗ ಕಾಣುತ್ತ ಸುಮ್ಮನಿದ್ದವರು ಏನು ಬೇಕಾದ್ರೆ ಆಗಲಿ. ನಾಚಿಗೆಟ್ಟವರು, ಮಾನಗೆಟ್ಟವರು, ನಾಡಿಗೆಗಳು. ಬಾಯಿ ಮುಚ್ಚೆ. ಮುಚ್ಚು ಏನು? ನಿನಗೊಬ್ಬಳಿಗೆ ಅಂತರಂಗದಲ್ಲಿ ವಿಲಾಪ ಇರುವುದು ಅಂತ ಆಲೋಚನೆ ಮಾಡಿದ್ಯಾ? ಮತ್ತೆ ನಿಮಗ ಉಂಟಾ? ಎಲ್ಲ ಹೇಳಿಕೊಳ್ಳಿಕ್ಕಾಗುವಾಗ ನನ್ನ ಕಾಲ ಬುಡವನ್ನೇ ಆಶ್ರಯಿಸಿಕೊಂಡು ಬರ್ತಾ ಇದ್ದೀನಿ. ಹೇಳುವರಲ್ಲಿ ಹೇಳಬೇಕು, ಹೇಳುವಂತದ್ದನ್ನು ಹೇಳಬೇಕು. ಏನು ಏನು ಹೇಳಿದ್ರು ಸುಮ್ಮನೆ ಕೇಳಿಕೊಂಡು ಕೂತುಕೊಳ್ತೇನೆ ಅಂತ ಯೋಚನೆ ಮಾಡಿದ್ಯಾ? ಎಂತದ್ದು ನೊಣೆಗೇಡಿಗಳು, ನಾಚಿಗೆ ಗೆಟ್ಟವರು, ಮಾನ ಬಿಟ್ಟವರು. ಹೇಳಿದ್ರೆ ಜಾಗ್ರತೆ. 100 ಬಾರಿ ಹೇಳ್ತೇನೆ. ಎಂತದಕ್ಕೆ 3 ಅಲ್ಲ 30 ಬಾರಿ ಹೇಳಿದ್ರು ನಾನು ಅದಲ್ಲ. ಎಲ್ಲಿಂಟು ಮಾನ? ಎಲ್ಲಿಂಟು ನಿಮಗೆ ಮಾನ ಮರ್ಯಾದೆ? ಮಾನ ಇದ್ದದ್ದರಿಂದ ನಾವು ಸುಮ್ಮಗಿದ್ದದ್ದು. ಅದು ಮಾನವ? ಮಾನ ಅಂದ್ರೆ ಏನು? ಏನು? ಒಂದು ಅಳತೆ ಅಂತ ಅರ್ಥ. ಹೌದಾ? ಆ ಅಳತೆ ಇದ್ದದ್ದರಿಂದ ಅಲ್ವಾ ಮುಂದುವರಿದು ಹೋಗಕೂಡದನ್ನುವ ಕಾರಣಕ್ಕೆ ಉಳಿದದ್ದು. ನಿಮ್ಮ ಅಳತೆ ಇಷ್ಟೇ. ನಾವು ಅಳತೆಯ ಪ್ರಕಾರ ಇರ್ಲಿಕ್ಕೆ ಹೊರಟದ್ದರಿಂದ ಅಲ್ವಾ ಅಲ್ಲಿ ಸುಮ್ಮನೆ ಬಂದದ್ದು. ಇಲ್ಲದಿದ್ರೆ ಹಸಿಮರ ಆದ್ರೂ ಉರಿದು ಹೋಗ್ತಿರ್ಲಿಲ್ವಾ? ಆಲೋಚನೆ ಮಾಡು. ಏನು? ಮುನಿದು ನಿತ್ತಾರೆ ದೇವತೆಗಳಲ್ಲಾಗಲಿ, ಸುರರಲ್ಲಾಗಲಿ, ಪಾತಾಳವಾಸಿಗಳಲ್ಲಾಗಲಿ ನನ್ನ ವಿಕ್ರಮದ ಮುಂದೆ ನಿಲ್ಲುವ ಮಗ ಇವತ್ತಿಗಿದ್ದಾನೆ. ಇಲ್ಲ ಇಲ್ಲ. ಅಂತಹದ್ರಲ್ಲಿ ಸುಮ್ಮನೆ ನಾನು ಕೈ ಕಟ್ಟಿ ಕುಳಿತಿದ್ದೇನೆ ಅಂತ ಆದ್ರೆ ಏನರ್ಥ? ಅದಕ್ಕೆ ಯಾವುದೋ ಒಂದು ಪ್ರತಿಬಂಧಕಕ್ಕೆ ಒಳಗಾಗಿ ಕುಳಿತಿದ್ದೇನೆ ಅಂತ ಅರ್ಥ. ಇದರಲ್ಲಿ ಒಂದು ಅಕ್ಷರವೇ ತೊಡಕಾದ್ದೀಗ. ಏನು? ಪೌರುಷ ಇದ್ದಾರೆ, ಸಿಟ್ಟು ಬಂದರೆ ರೇ ಗುಡಿಸಬಾರದು. ತಿಳಿತಲ್ಲ? ಸಿಟ್ಟು ಬಂದರೆ ಸುರನರ ಭುಜಂಗ ಮರಿ ಇಡಲ್ಲ. ಸಿಟ್ಟು ಬರುವುದೇ ಇಲ್ಲ ಅಂದರೆ ಅದು ರೇ ಅಂತ. ಹಾಗಲ್ವೇ? ಮತ್ತೆ ಹೆಂಡತಿಯನ್ನು ಮತ್ತೆ ತುಳಿವಾಗ ಸಿಟ್ಟು ಬಾರದವ ಗಂಡುಸ ಪುರುಷನವ. ಏನು ಮಾಡುವ? ಷಂಡರು 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 ನಾನು ಮಾತ್ರ ಅಲ್ಲ, ನನ್ನೊಬ್ಬನನ್ನು ಯಾಕೆ ಹೇಳುದು ನೀವು?
ಮನಕ್ಕೆ ಬಂದು ಹೇಳು, ಬೇಕಾದನ್ನು ಹೇಳು. ಈ ಸಂದು ಈ ಸಂದು ಬೆದರಾದಿಗಿದೆ. ಪಂಚಾಲ ಓ ಕಣ್ಣ ಮುಂಭಾಗದಲ್ಲೇ ತನ್ನ ಹೆಂಡತಿಯನ್ನು ಒಬ್ಬ ಅನ್ಯಾಯವಾಗಿ ದಂಡಿಸುತ್ತಿದ್ದರು. ಅದನ್ನು ಕಂಡೂ ಕಾಣದಂತೆಯೇ ಇರಬೇಕಾದಂತಹ ಸ್ಥಿತಿ ಇದ್ದವ ಒಬ್ಬ ಗಂಡುಸ. ಈಗ ಅಲ್ಲ ಅಂತಾದ್ರೆ ಮೊದಲಿನ ಶಂಡ ಅವಲ್ವ ನಿನ್ನ ಮೊದಲಿನ ಗಂಡ? ನಾನಲ್ಲ. ಮತ್ತೆ ನನ್ನನ್ನೇ ಕೇಳುದು ನೀನು? ಅವರು ಶಂಡರು ಅಂತ ನಾನು ಮೊದಲು ಒಪ್ಪಿಕೊಂಡಿದ್ದೇನಲ್ಲ. ಹಾಗಿದ್ರು ಗಂಡ ಅಂತ ಕರೆಯುವುದು ಬಿಡ್ಲಿಲ್ಲಲ್ಲ? ಅದು ಆಗ್ತದೆ ಬಿಡ್ಲಿಕ್ಕೆ. ಶಂಡರಾದ ಗಂಡರು, ಶಂಡರಿಗೆ ನಾನು ಹೆಂಡತಿ. ಇದೊಂದು ಶಂಡ ಅಲ್ಲ ಅಂತ ಎಣಿಸಿದ್ದೆ, ಇದು ಶಂಡನೇ ಈಗ. ಹೌದೇ? ನೀನು ಆಲೋಚನೆ ಮಾಡು. ಒಂದೇ ವೃಕ್ಷದಲ್ಲಿ ಬಿಟ್ಟಂತಹ ಫಲದ ರುಚಿಯಲ್ಲಿ ವ್ಯತ್ಯಾಸ ಇಲ್ಲ, ದೊಡ್ಡ ಸಣ್ಣದು ಇರಬಹುದು ಕಾಣ್ಲಿಕ್ಕೆ. ಮಾವಿನ ಮರದಲ್ಲಿ ಹಲಸಿನ ಹಣ್ಣು ಬಿಡ್ತದೆ ಇಲ್ಲ, ಅದಷ್ಟೇ. ಧರ್ಮರಾಯನಿಂದ ತೊಡಗಿ ಎಲ್ಲ ಶಂಡರ ಹೌದು ಅಂತಾದ್ರೆ ಮತ್ತೆ ನಾನೊಬ್ಬ ಗಂಡು ಸಾಗಲಿಕ್ಕೆ ಹೇಗೆ ಸಾಧ್ಯ? ನೀನು ತಪ್ಪಾಗಿ ಕಲ್ಪಿಸಿಕೊಂಡಿದ್ದೀನಿ. ನೀನು ದೊಡ್ಡ ಗಾತ್ರದಲ್ಲಿರುವ ಮಾವಿನ ಹಣ್ಣನ್ನು ಹಲಸಿನ ಹಣ್ಣು ಅಂತ ತಿಳಿದಿದ್ದಿ, ಅದಕ್ಕೆ ನಾನು ಜನ ಆಗುವುದಿಲ್ಲ. ಈಗ ಏನು ಗಂಡಸುತನ ಕಂಡದ್ದೇ ಎಲ್ಲಿ ಗೊತ್ತುಂಟ ನಿನಗೆ? ಎಲ್ಲಿ? ಅಭಿಮಾನದ ಗೊಂಡೆ ಹಾಗೆ ಮುಖದಲ್ಲಿ ಒಂದು ದಪ್ಪದ ಮೀಸೆ ಉಂಟಾಕ ನನಗೆ. ಅದನ್ನು ಬೋಳಿಸುವುದು ಒಳ್ಳೇದು. ಯಾಕೆ? ಮೀಸೆ ಅಂದ್ರೆ ಪುರುಷತ್ವದ ಲಕ್ಷಣ. ಯಾರಲ್ಲಿ ಪುರುಷತ್ವ ಇಲ್ವೋ ಅವರು ಮೀಸೆ ಬೋಳಿಸುವುದು ಒಳ್ಳೇದು. ನಿನ್ನ ಕೈ ಹಿಡಿದದ್ದಕ್ಕೆ ಯಾರ್ಯಾರ ಕೂದಲು ಬೋಳಿಸುವಲ್ಲಿವರೆಗೆ ಮುಟ್ಟಿದೆ ನನ್ನ ಸ್ಥಿತಿ. ಇನ್ನೀಗ ಮೀಸೆ ತೆಗೆಯುವುದೊಂದು ಬಾಕಿ ಅಲ್ವಾ? ನಿಮಗೆ ಅದೇ ಒಂದು ಅಹಂಕಾರ. ಏನು? ಸಿಟ್ಟು ಬಂದಾಗ ಮೀಸೆ ಏನು ತಿರುಗುತ್ತೋ? ಸುಮ್ಮನೆ ತಿರುಸಲಿಕ್ಕೆ ಇರುವುದು, ಮತ್ತೆಂತದಕ್ಕೂ ಅಲ್ಲದು. ನಾನು ಹೇಳ ಬೇರೆಂತದ್ದು ತಿರುಗಿಸ್ಲಿಕ್ಕೆ ಆಗದಿದ್ದವ ಇದನ್ನು ತಿರುಗಿಸುದು, ಮತ್ತೆಂತ ಮಾಡುದು? ಅಷ್ಟೇ. ಗದೆ ಇರ್ಲಿಕ್ಕೆ ಗದೆಯೂ ಇಲ್ಲ, ತಿರುಸಲಿಕ್ಕೆ ಏನು ಇಲ್ಲ. ಅಲ್ಲಿಗೆ ಬಂದು ಮುಟ್ಟಿದೆ, ಆಲೋಚನೆ ಮಾಡು. ಮೀಸೆ ಹೆಣ್ಣು ಬೆಕ್ಕಿಗೂ ಬರ್ತದೆ ಅಷ್ಟೇ. ಗಂಡು ಅಂತ ಕರೀಲಿಕ್ಕೆ ಆಗ್ತದ? ನನ್ನದು ಹೆಣ್ಣು ಬೆಕ್ಕಿನ ಮೀಸೆ ಅಂತಲೇ ತಿಳಿ ನೀನು, ನನ್ನಿಂದ ಆಕ್ಷೇಪ ಇಲ್ಲ. ಯಾವಾಗ ಈ ಶಂಡರ ಮಧ್ಯದಲ್ಲಿ ನಾನು ಹುಟ್ಟಿದನೋ, ನಾನು ಗಂಡು ಅಂತ ಹೇಳಿದರೆ ಅದು ಗಂಡಸುತನಕ್ಕೆ ಮಾಡುವಂತಹ ಅಪಮಾನ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಆಗ ಒಂದು ಮಾತು ಹೇಳಿದೆಯಲ್ಲ, ಏನು? 1000 ಆನೆಗಳ ಬಲವನ್ನು ಹೊಂದಿದವರು. ಹೌದು. ನನಗೀಗ ಪಶ್ಚಾತ್ತಾಪ ಆಗುತ್ತದೆ. ಯಾಕೆ? ನನಗೆ 1000 ಆನೆಯ ಬಲ ಬರುವುದಕ್ಕಿಂತ ಮೊದಲು 1000 ಸಿಂಹದ ಬಲ ಬರ್ತಿದ್ರೆ ಒಳ್ಳೇದಿತ್ತು ಅಂತ. ಒಬ್ಬನಲ್ಲೇ ಆಗಲಿ 1000 ಆನೆಯ ಬಲ ಬಂದ್ರು ಆ ಆನೆಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿಕ್ಕೆ 1000 ಅಂಕುಶ ಬೇಡ, 1 ಅಂಕುಶ ಸಾಕಾಗುತ್ತದೆ. ನೆನಪಿರ್ಲಿ ನಿನಗೆ. ಹೌದೌದು. ನನ್ನಲ್ಲಿರುವುದು ಆನೆಯ ಬಲ. ಅಂಕುಶ ಹಿಡಿದವ ಅವ ಒಬ್ಬ ಇದ್ದಾನೆ, ಅವ ಹಾಕಿ ಎಳೀತಾನಲ್ಲ, ಎತ್ತದ್ದು ಮಾಡುದು ನಾನು. ಆದ್ದರಿಂದಲೇ ಮುಂದುವರಿಯುವುದಕ್ಕೆ ಸಾಧ್ಯವಾಗದೆ ಕೈ ಹಿಸುಕಿಕೊಳ್ಳಬೇಕಾದಂತಹ ಸ್ಥಿತಿ ನನಗೆ ಬಂದದ್ದು. ಆದ್ದರಿಂದ ಅವರೊಡನೆ ನಾನು ಹುಟ್ಟಿದ್ದರಿಂದ ನಿನ್ನ ಕಣ್ಣೀರಿಗಾಗಿ ಕರಗಿ ನಾನೀಗ ಕಾರ್ಯದಲ್ಲಿ ಮುಂದಾದರು ನಾಳೆ ಭವಿಷ್ಯತ್ತಿನಲ್ಲಿ ಒದಗಬಹುದಾದಂತಹ ಪರಿಣಾಮವನ್ನು ಅನುಭವಿಸಲಿಕ್ಕೆ ಅವರು ಮುಂದಾಗಬೇಕಾಗುತ್ತದೆ. ಸುಮ್ಮನೆ ನಾನು ಯಾಕೆ ನಿನಗೆ ಸುಖ ಕಾಣಿಸಲಿಕ್ಕೆ ಬೇಕಾಗಿ ಅವರನ್ನು ಕಷ್ಟದ ಜೀವನಕ್ಕೆ ನೂಕಬೇಕು? ಬಂದದ್ದನ್ನು ಅನುಭವಿಸೋಣ ಅಂತ ನಾನು ಸುಮ್ಮನೆ ಉಳಿದಿದ್ದೇನೆ. ನಿನಗೇನಾದ್ರೂ ವ್ಯವಸ್ಥೆ ಆಗಬೇಕೋ? ಇಲ್ಲಿ ಆಗುವುದಲ್ಲ. ಮಿಕ್ಕವರಿದ್ದಾರಲ್ಲ, ಮಿಕ್ಕ ಗಂಡರಿಗೂ ಸಿರು ನನ್ನ ಮುಂಭಾಗದಲ್ಲೇ ಕಣ್ಣೀರಿಸಬೇಕಾದಂತಹ ಅನಿವಾರ್ಯತೆಯೋ ಸಹಾಯಕತೆಯೋ ಇದ್ದ ಹೆಣ್ಣಲ್ಲವಲ್ಲ ನೀನು. ಆಲೋಚನೆ ಮಾಡು. ಮಿಕ್ಕ ಗಂಡರಿಗೂ ಸಿರು. ನಾನು ಹೇಗೂ ಒಬ್ಬ ಲೆಕ್ಕಕ್ಕೆ ಸಿಗದೆ ಇದ್ದವ, ಬಿಡು, ದೊಡ್ಡ ವಿಷಯ ಅಲ್ಲ. ಯಾಕೆ? ಯಾವ ಕಾರ್ಯದಲ್ಲಿ ನಾನು ಮುಂದಾದ್ರೂ ಅದಕ್ಕೊಂದು ಪ್ರತಿಬಂಧಕ ಉಂಟು, ಅದಕ್ಕೊಂದು ತಡೆ ಉಂಟು. ಬೇಡ, ಮೊನ್ನೆ ವಿರಾಟ ನಗರಿಯನ್ನು ಪ್ರವೇಶಿಸುವಂತಹ ಪ್ರಥಮದಲ್ಲೇ ನೀನು ನೋಡಿದೆಯಲ್ಲ ಪ್ರಕರಣವನ್ನು. ಆಯುಧಗಳನ್ನು ನಾವು ಬೈತಿಡುವಂತಹ ಕಾಲದಲ್ಲಿ ನಮ್ಮಣ್ಣನಾದಂತಹ ಧರ್ಮಜ ಮಾಡಿದ ಪ್ರಾರ್ಥನೆ ಕೇಳಲಿಲ್ವ ನಿನಗೆ? ಏನು? ಬೇರೆ ಯಾರಿಗೂ ಆಯುಧ ಕೊಡುವುದು ಬೇಡ, ಭೀಮಸೇನ ದುಡುಕಿಯಾನು, ಅರ್ಜುನ ಬಂದು ಕೇಳಿದ್ರೆ ಮಾತ್ರ ಕೈಗೆ ಆಯುಧ ಸಿಗಲಿ. ಹಾಗಿದ್ರೆ ಅರ್ಥ ಏನು? ನಾನೊಬ್ಬ ವಿವೇಕ ಇಲ್ಲದೆ ಇದ್ದವ, ನಾನೊಬ್ಬ ಆತುರಗಾರ.
ನಾನೊಬ್ಬ ಬುದ್ಧಿ ಕಡಿಮೆ ಅವ, ಕೇವಲ ರಟ್ಟೆಯ ಬಲವನ್ನಷ್ಟೇ ನಂಬಿ ವ್ಯವಹರಿಸುವವ. ಅವರು ಹಾಗೆಲ್ಲ ಬುದ್ಧಿವಂತರು. ಯಾವ ಕಾಲಕ್ಕೆ ಏನನ್ನ ಸಗಬೇಕು ಅನ್ನುವಂತಹ ನಿಯಂತ್ರಣವನ್ನು ನಿರ್ದೇಶನವನ್ನು ಹೊಂದಿದವರು. ಹೋಗಿ ಅವರ ಹತ್ರ ಹೇಳು, ಇದ್ದಾನಲ್ಲ ಕಂಕ ಸನ್ಯಾಸಿಯಾಗಿ ಕುಳಿತುಕೊಂಡು ಅವನ ಧರ್ಮಶಾಸ್ತ್ರದ ಹೊತ್ತಗೆ ಬಿಡಿಸಿಲಿ. ತನ್ನ ಹೆಂಡತಿಗೆ ಪರರು ಕಷ್ಟ ಕೊಟ್ಟರದಕ್ಕೆ ಏನು ಪ್ರಾಯಶ್ಚಿತ್ತ ಅಂತ ಆ ಪುಸ್ತಕದಲ್ಲಿ ಇರಬಹುದು, ಓದಿ ಹೇಳಿ ನಾವು ಬೇಡ. ಮತ್ಸ್ಯಾಂತ್ರವನ್ನು ಭೇದನ ಮಾಡಿ ನಮ್ಮ ಇವರಿಗೂ ನೀನು ಹೆಂಡತಿಯಾಗುವ ಹಾಗೆ ನಮಗೊಂದು ಭಿಕ್ಷೆ ಹಾಕಿದನಲ್ಲ ತ್ರಿಲೋಕ ವಿಜಯಿಯಾದಂತಹ ಧನುರ್ಧರನಾದ ಧನಂಜಯ, ಅಲ್ಲಿಗೆ ನಿನಗೆ ಹಗಲೊತ್ತಿಗೆ ಹೋಗಬಹುದು, ಅಪವಾದ ಬರ್ಲಿಕ್ಕಿಲ್ಲ. ಯಾಕೆಂದ್ರೆ ಅತ್ಲಾಗಿ ಗಂಡು ಅಲ್ಲ, ಇತ್ಲಾಗಿ ಹೆಣ್ಣು ಅಲ್ಲ. ಆದ್ದರಿಂದ ನೀನು ಹೋದದ್ದು ಲೋಕಕ್ಕೆ ವಿಸ್ಮಯ ಆಗುವುದಿಲ್ಲ. ಇಲ್ಲಿಗೆ ನೀನು ಕದ್ದು ಬಂದರೂ ಅಪವಾದ ಆಗುತ್ತದೆ, ಯಾಕೆಂದ್ರೆ ನಮ್ಮ ಗುಟ್ಟು ಗೊತ್ತಾಗುತ್ತದೆ. ಆದ್ದರಿಂದ ಆ ಅರ್ಜುನನನ್ನಾದ್ರೂ ಆಶ್ರಯಿಸು, ಅಲ್ಲ ನಕುಲ ಸಹದೇವರನ್ನು ಆಶ್ರಯಿಸು. ಯಾರನ್ನು ಆಶ್ರಯಿಸಿದ್ರು ಆದೀತು, ನನ್ನೊಬ್ಬನನ್ನು ಹೊರತುಪಡಿಸಿ. ಯಾಕೆ? ನಾನು ಒಬ್ಬ ಹೊಣೆಗೆ ಇಡಿಯಾದವ, ನಾನೊಬ್ಬ ನಾಚಿಗೆಗೆಟ್ಟವ, ನಾನೊಬ್ಬ ಮರ್ಯಾದೆ ಸತ್ತವ. ಸಮಾಧಾನ ಆಯ್ತಲ್ಲ ನಿನಗೆ? ಹೋಗಿ ಅವರ ಹತ್ರ ಹೇಳ್ಬಹುದಲ್ಲ. ಸ್ವಾಮಿ, ಅವರಲ್ಲಿ ಹೇಳ್ಬೇಕಾ? ಹೌದು. ನನಗೆ 5 ಜನ ಗಂಡನ್ ನೀರು ಗೊತ್ತಾ? ನೀವು ಸೇರೋದಿಲ್ವ ಅದರಲ್ಲಿ? ಇಂದಿನವರೆಗೆ ನನ್ನ ಗಮನದಿಂದ ನಂದುಗಾಗಿ ಬಿಟ್ಟೆ. ಎಂದಿಗೂ ಮುಂದೆ ನಾನು ಈ ಕ್ಷಣದಿಂದ ಇಂದಿನ ಆರೋಗ್ಯದಿಂದ ನಿನಗೆ ಗಂಡಂದಿರು 4 ಮಂದಿ ಅಂತಲೇ ನೀನು ಲೆಕ್ಕಕ್ಕೆ ತಕೊಂಡ್ರೆ ಸಾಕು. ನಾನೊಬ್ಬ ಅಲ್ಲ ಅಂತ ಬಿಟ್ಟು ಬಿಡು. ಇವತ್ತಿಗೆ ಅಂತಲ್ಲ, ಇನ್ನು ಮುಂದೆ ಎಂದೆಂದಿಗೂ ನಿನ್ನ ಯಾವುದೇ ಕಷ್ಟ ಸುಖಕ್ಕೆ ನಾನಿಲ್ಲ. ನಾನು ಆ ವ್ಯವಹಾರದಿಂದ ಹೊರಗಿದ್ದೇನೆ. ಮನಸ್ಸು ಬಂದಲ್ಲಿಗೆ ಹೋಗ್ಬೋದು. ಎರೆಯ ಕೇಳೈ ಎನ್ನ ಮರಣವು ಹರುಷವಾಯಿತೆ ನಿನಗೆ, ಹರುಷವಾಯಿತೆ ನಿನಗೆ. ನೀವಿನ್ನರಸನಾಜ್ಞೆಯ ಮೀರದಿಹು ದೈವರುಗಳೊಂದಾಗಿ. ಹರ 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 ನಾನೇಕೆ ನಿಮ್ಮಯ ಅರಸಿಯಾದೆನು ಭೀಮ, ಅರಸಿಯಾದೆನು ಭೀಮ. ಕೊಡಿಸೈ ಮರಣ, ಕೊಡಿಸೈ ಮರಣ ಕಪ್ಪಣೆ ಎನ್ನುತ್ತ ಎರಗಿದಳಾಗ ಕಮಲಾಕ್ಷಿ. ದೇವಾ, ಸರಿ, ಅಣ್ಣನ ಆಜ್ಞೆಯನ್ನು ನೀವು ಮೀರುವವರಲ್ಲ. ಮೀರ್ಲಿಕ್ಕೆ ಆಗುದಿಲ್ಲ. 5 ಗಂಡಂದಿರಲ್ಲಿ 4 ನಿನಗೆ ಗಂಡಂದಿರು, ಭೀಮಸೇನಲ್ಲ. ಪ್ರತಿ ಸಲವೂ ನಾನು ಉದ್ದಟ ಅಂತ ನಾನು ಯಾಕೆ ಮಾಡಿ ತೋರಿಸುವುದು? ಭೀಮಸೇನ ಗಂಡ ಅಲ್ಲ ಅಂತ ಇದ್ದರೆ ಭೀಮಸೇನ ಬಿಟ್ಟರೆ ಉಳಿದವರು ನನಗೆ ಗಂಡರಲ್ಲ. ಈ ಸಲ ಆದ್ರೂ ಒಂದು ಶುಭಗಾಗಿ ಇರುವಂತ ಉಂಟು ನನಗೆ. ಯಾವ ಕಾಲಕ್ಕೂ ಭೀಮಸೇನನೇ ಗಂಡ. ಯಾಕಂದ್ರೆ ವಾಯುವಿಗೂ ಅಗ್ನಿಗೂ ಸಂಬಂಧ. ಬೆಂಕಿಯನ್ನು ಉರಿಸುವನು ವಾಯುವೆ, ಆರಿಸುವನು ವಾಯುವೆ. ಹಾಗೆ ಈ ತಾತ್ವಿಕವಾದ ಸಂಬಂಧ ಇರುವುದು ನಮಗೆ. ನೀವು ವಾಯುವಿನ ಮಗ, ನಾನು ಬೆಂಕಿಯ ಮಗಳು. ಉಳಿದವರಿಗೆ ಆ ಸಂಬಂಧ ಇಲ್ಲ. ಆದ್ದರಿಂದ ಈ ಮೊದಲಾದರೂ ನನ್ನ ಕಷ್ಟವನ್ನು ಕಂಡು ಕಣ್ಣೀರಿಟ್ಟು ಕಷ್ಟ ಪರಿಹರಿಸಿ ನನ್ನ ಮಾನ ಉಳಿಸಿದ ಪುಣ್ಯಾತ್ಮ ನೀವು ಅಂತ ಭಾವಿಸಿ ಆತ್ಮವಿಶ್ವಾಸದಿಂದ ಬಂದು ಕಾಲ ಮೇಲೆ ಬಿದ್ದೆ. ನೀವೇ ತಿರಸ್ಕರಿಸಿದರೆ ಗಂಡನಲ್ಲ ಅಂದ್ರೆ ಒಳ್ಳೆಯದು. ಅಣ್ಣ ತಮ್ಮಂದಿರು ಬೇರೆ ಆಗುವುದಕ್ಕುಂಟೆ? ಅಣ್ಣ ತಮ್ಮಂದಿರು ಯಾವಾಗಲೂ ಒಂದೇ ರಕ್ತದವರು, ಒಂದಾಗಿ ಬಾಳುವರು. ನಿಮ್ಮ ಮಧ್ಯೆಯಲ್ಲಿ ನಾನು ಬಂದು ಅಣ್ಣ ತಮ್ಮಂದಿರಲ್ಲಿ ಭೇದ ಮಾಡಿದೆ, ಮನೆ ಬೇರೆ ಮಾಡಿದೆ ಅಂತ ನನಗೆ ಅಪವಾದ ಬೇಡ. ನೀವು ಅಣ್ಣ ತಮ್ಮಂದಿರು ಒಂದಾಗಿ ಬೇಕಾದ್ರೆ ಕೌರವರನ್ನು ಕೂಡಿಕೊಳ್ಳಿ, ಸಾಲದಿದ್ದಕ್ಕೆ. ಇಲ್ಲೆಲ್ಲ ಅಣ್ಣ ತಮ್ಮಂದಿರು ನೀವು ಅಲ್ಲಿ ಹೇಳಿ. ಅದನ್ನೆಲ್ಲ ಹೇಳಲಿಕ್ಕೆ ಯಾರು ಹೇಳಿದ್ದೀರಿ? ನೀವು ತಲೆ ಎತ್ತುವುದಾಗೆ ಕೌರವನ ಮುದ್ದಿ ತೆಗೆದುಕೊಳ್ಳಿ, ನಿಮ್ಗೆ ಏನಾಗ್ತದೆ? ಹೌದಾ? ಒಂದು ಮಾನ ಅಭಿಮಾನ ಅಂತ ಉಂಟಾ ಮನುಷ್ಯನಿಗೆ? ವಾಲಿ ವನವಾಸಲ್ಲಿ ಹೇಳಿದ್ದೇನೆ ಅವತ್ತು ಕೃಷ್ಣ ಒಂದು ಕೇಳುವಾಗ, ನಿಮ್ಮ ಸ್ವಭಾವ ಹೇಳಿ. ನನಗೆ ಯಾವುದು ಬೇಡ ಕೃಷ್ಣ, ನನಗೆ ಬೇಕಾದ್ದು ಮಾನ ಎಂತ ಎಂತ ಕರ್ಮಾರಿ ಬರುದಿಲ್ಲ ಅದು. ಇದೆಲ್ಲ ಅರ್ಜುನ ಬೇರೆ ಹೇಳಿ, ಧರ್ಮರಾಜ ಬೇರೆ, ಅದೆಲ್ಲ ನಿಮ್ಮ ಮಾತು ಬೇರೆ. ಈಗ ಮರಣವು
ದೈನ್ಯನ ಜೀವನ ಬಾಯಿ ಪಾಠದ ಮಂತ್ರ ಅದು ಅಲ್ಲ, ಬಾಯಿ ಪಾಠ ಮಾಡಿ ಹೇಳಿದ್ದಲ್ಲ, ಅದು ಅಂತರಂಗ ಹೇಳಿದ್ದು. ಮತ್ತೆ ಬಾಯಿ ಪಾಠ ಊರಿನವರು ಮಾಡಿದ್ದನ್ನು ನಾನು ಹೇಳಿದ್ದನ್ನು. ಹೇಳಿದ್ರೆ ಸಾಕು, ಹಾಗೆ ನಡಿಬೇಕು ಮನುಷ್ಯ. ಬಾಯಲ್ಲಿ ಕೊಚ್ಚಿಕೊಳ್ಳೋರು 1000 ಮಂದಿ ಇದ್ದಾರೆ ಲೋಕದಲ್ಲಿ. ಹೌದು, ಹೋಗ್ಲಿ. ಈಗ ನನಗೆ ದೈನ್ಯತೆಯನ್ನು ಬಂದಿದೆ. ನೀನು ಆಲೋಚನೆ ಮಾಡು, ರಾಜಯೋಗ್ಯವಾದ ಭೋಜನ 3 ಹೊತ್ತು ಸಿಗುತ್ತದೆ ಇಲ್ಲಿ. ಇನ್ನೊಬ್ರು ಬೇಯಿಸಿದ್ದು ಒಳ್ಳೇದು ಉಂಟೋ ಇಲ್ವೋ, ಅದು ಸರಿ ಉಂಟೋ ಇಲ್ವೋ ಅಂತ ಯೋಚನೆ ಇಲ್ಲ, ನಾನೇ ಬೇಯಿಸಿ ತಿನ್ನುವುದು. ನೀವು ಅನ್ನ ಇಲ್ಲದಕ್ಕೆ ಇಲ್ಲಿ ಬಂದು ಬಿದ್ದದ್ದ? 1000 ಮಂದಿಗೆ ಅನ್ನ ಹಾಕುವಷ್ಟು ಯೋಗ್ಯತೆಯಲ್ಲಿ ಇದ್ದೇನೆ ನಾನು. ನೀನು ಹೇಳ್ತಿ ದೈನ್ಯ ಜೀವನ ಅಂತ. ಎಂತದ್ದು ಒಳ್ಳೇದು, ನೀವು ದೈನ್ಯ ಹಾಗೆ ಬದುಕೊಳ್ಳಿಯಪ್ಪ. ನಿತ್ಯ ಸಂತರ್ಪಣೆ ಆಗುತ್ತದೆ ಇಲ್ಲಿ. ಅಲ್ಲ, ನಾನು ಬಂದದ್ದು ನಿಮ್ಮಿಂದ ಆದೀತು ಅಂತ. ಆಗುದಿಲ್ಲ ಅಂತಂದ್ರೆ ಬೇರೆ ಯಾರ ಕಾಲು ಬಿಡಕ್ಕೂ ನಾನು ಹೋಗುದಿಲ್ಲ. ನನ್ನ ಮಾನ ಹೇಗೆ ಉಳಿಸಿಕೊಳ್ಬೇಕು ಅಂತ ನನಗೆ ಗೊತ್ತಿದೆ. ಪ್ರಾಣ ಮಾನ ಇರುವುದು 2 ಹೆಂಗಸಿಗೆ. ಗಂಡನಾದವನು ಹೆಂಡತಿಯ ಮಾನ ಉಳಿಸುವುದಿಲ್ಲವೋ ಆ ಮಾನವನ್ನು ಅವಳಿ ಉಳಿಸಿಕೊಳ್ಬೇಕು. ಹೇಗೆ? ಪ್ರಾಣವನ್ನು ಕಳೆದುಕೊಂಡು ಮಾನವನ್ನು ಉಳಿಸಿಕೊಳ್ಳುವುದು. ಆದ್ದರಿಂದ ಗಂಡನಿದ್ದು ಅದರಲ್ಲಿ ನಿಮ್ಮಂತಹ ಗಂಡ ಇದ್ದು ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದು ಯಾಕೆಂತ ಇದು ಬಂದು ಹೇಳಿದ್ದು. ಆಗುದಿಲ್ಲ ಅಂತಾದ್ರೆ ನಾನು ಅದೇ ಗತಿ. ನನಗೆ ನಾನು ಹೇಳಿದನಲ್ಲ ಪರಿಹಾರ, ಇಂದಿನ ಆರಭ್ಯ ನಾನು ನಿನಗೆ ಗಂಡ ಬೇಡ, ನನಗೆ ಯಾರೂ ಬೇಡ. ನಾನು ಪಡೆದ ಪುಣ್ಯ ಇದು. ಆದ್ದರಿಂದ ಪ್ರಾಣ ಕಳೆದುಕೊಳ್ತೇನೆ. ವಿಷಪ್ರಾಶನದಿಂದಲೋ ನದಿಗಾರಿಯೋ ಪರ್ವತದಿಂದಲೋ ಯಾವ ವಿಷಯ ಬೇರೆ. ನನ್ನ ಮುಂದೆ ಬೇಡ, ಅದು ನಿನ್ನಷ್ಟೇ ಹೋಗಿ ಯೋಚನೆ ಮಾಡ. ಅದೇ ಮುಖ್ಯ. ಬೇರೆ ಕಡೆ ಹೋಗಿ ಸಾಯುವುದಿಲ್ಲ. ನಿಮ್ಮ ಕಾಲಬುಡದಲ್ಲೇ ನಾನು ಸಾಯುವುದು, ನಿಮ್ಮ ಕಾಲಬುಡದಲ್ಲೇ ಸಾಯುವುದು. ಆದ್ರೆ ಒಂದು ಮಾತು ಉಂಟು, ಗಂಡನಾದ ಮೇಲೆ ಹೆಂಡತಿಗೆ ಸಾಯುವುದಕ್ಕೂ ಸ್ವಾತಂತ್ರ್ಯ ಇಲ್ಲ. ಗಂಡನ ಅಪ್ಪಣೆ ಬೇಕು. ಸ್ವಾಮಿ ನಾನು ಸಾಯ್ತೇನೆ, ಸಾಯುವ ನಿರ್ಧಾರ ಮಾಡ್ಲಿಕ್ಕೆ ಹಾಕುಂಟ, ಸಾಯುವ ಹಾಕಿಲ್ಲ. ಆದ್ದರಿಂದ ಬೇಡದಿದ್ದದ್ದು ನಾನು ಹೇಳುದು ಅದೀಗ. ನನಗೊಂದು ಅಪ್ಪಣೆ ಬೇಕು. ನಿಮ್ಮ ಬಾಯಿಂದ ಸ್ಪಷ್ಟವಾಗಿ ಬರೀ ಮಾತಿನ ಹೇಳಿದ್ರೆ ಸಾಲದು, ಮನಪೂರ್ವಕವಾಗಿ ಹೇಳ್ಬೇಕು. ದ್ರೌಪದಿಯೇ ನೀನು ಸಾಯಿ ಅಂತ ಹೇಳಿದರೆ ನಿಮ್ಮ ಕಾಲು ಬುಡದಲ್ಲಿ ಈಗಲೇ ಪ್ರಾಣ. ನಾನು ಯಾಕೆ ಈಗ ನೀನು ಸಾಯಲಿಕ್ಕೆ ನಾನು ಯಾಕೆ ಹೇಳುದು? ನೀವೇ ಹೇಳಬೇಕು. ಮತ್ತೆ ಮತ್ತೆ ಹೇಳಬೇಕು. ಆದ್ದರಿಂದ ಸಾಯ್ಬೇಕೋ ನನ್ನ ಮಾನ ಉಳಿಸ್ತೀರೋ? ನಾನು ಕೇಳುತ್ತ ಭೀಮ ಮನ ಮಾರುವುತೈದೆ ಹೇಳಿ. ಕಂಬನಿ ತುಂಬಿ ಕರೆದಾನ ವನಜಾಲೋಚನೆಯ ಕರುಣಿಯಳ ಕಣ್ಣೀರ ಒರೆಸಿ ಮೊಗವನು ತನ್ನ ಕರದಿಂದ ತೊಡೆಸಿದನು ಕುರುಳನೆ ವರಿಸಿ. ಕಮಲಮುಖಿ ಪಾಂಚಾಲೆ ಪ್ರಭು, ಏನು ಕಾಲು ಬಿಸಿ ಬಿಸಿ ಆಗುತ್ತದೆ ಅಂತ ಕೆಳಗೆ ನೋಡಿದ್ದು ನಾನು. ಇನ್ನೂ ನಿನ್ನ ಕಣ್ಣೀರಿನ ಕೊಳ ಬತ್ತಿ ಹೋಗಲಿಲ್ಲಲ್ವ? ನನ್ನ ಮುಂಭಾಗದಲ್ಲಿ ದೇಹಿ ಅಂತ ಅನಾಥ ಸ್ಥಿತಿಯಿಂದ ಕಣ್ಣೀರಿಳಿಸಿ ಪ್ರಾಣ ಕಳ್ಕೊಳ್ಳುವುದಕ್ಕೆ ಅಪ್ಪಣೆ ಕೊಡಬೇಕು ಅಂತ ಯಾಚಿಸುವಂತಹ ಸ್ಥಿತಿ ಬಂದಿದೆ ನಿನಗೆ. ದ್ರೌಪದಿ, ಇದಕ್ಕಿಂತ ನಾನು ಕುತ್ತಿಗೆಗೆ ಹಗ್ಗ ತೆಕ್ಕೊಳ್ಳುವುದಲ್ಲ ಒಳ್ಳೇದು. ಯಾವಾಗ ಕೈ ಹಿಡಿದಂತಹ ಗಂಡನ ಮುಂಭಾಗದಲ್ಲೇ ಸತಿಯಾದವಳು ಬಂದು ನನಗೆ ನನ್ನ ಮಾನ ಉಳಿಸಿಕೊಳ್ಳಿಕ್ಕೆ ಆಗುವುದಿಲ್ಲ, ಸಾಯ್ಲಿಕ್ಕೆ ಅಪ್ಪಣೆ ಕೊಡಿ ಅನ್ನೋ ಹಾಗೆ ಕೇಳುವಂತಹ ಸ್ಥಿತಿ ಬರ್ತದೋ, ಹೆಂಡತಿಯಲ್ಲ ಆತ್ಮಹತ್ಯೆ ಮಾಡಿಕೊಳ್ಬೇಕಾದದ್ದು. ನಿಜವಾದ ಗಂಡ ಹೌದು ಅಂತಾದ್ರೆ ಅಮ್ಮ ಮೊದಲು ಆತ್ಮಹತ್ಯೆ ಮಾಡಿಕೊಳ್ಬೇಕು. ಕಣ್ಣೀರು ಹಾಕಬೇಡ, ಕಣ್ಣೀರು ಹಾಕಬೇಡ, ನಿನ್ನ ಕಣ್ಣೀರನ್ನು ಒರೆಸಿದ್ದೇನೆ. ಸಂತೋಷ ಮಾಡು. ನಿನ್ನೋಡ ಮಿರ್ಗೆ ಎಂದನ್ನ ಭಗ್ಯರು ಪಂಚಾಲ ಮೈಯ ತಾಳ ಕಡಿಮೆಯಾಗಿ ನಿನ್ನ ಕಣ್ಣೀರನ್ನು ನೋಡಿ ಸುಮ್ಮನುಳಿಯುವಂತಹ ಬಗೆಯಾದದ್ದಲ್ಲ ನಿನ್ನ ಗಂಡನದ್ದು. ಆಲೋಚನೆ ಮಾಡು. ನಮ್ಮಣ್ಣನ ಆಜ್ಞೆ ಅನ್ನುವಂತಹ ಒಂದು ಕಟ್ಟುಪಾಡಿನೊಳಗೆ ಸಿಕ್ಕಿ ಬೀಳದೇ ಇರುತ್ತಿದ್ದರೆ ಇದಕ್ಕಿಂತ ಮೊದಲೇ ನಿನ್ನ ಕಣ್ಣೀರಿಗೆ ಕಾರಣನಾದವನನ್ನು ಪರಿಹರಿಸಿ ನಿನ್ನ ಸಂತೋಷಕ್ಕೆ ನಾನು ಅವಕಾಶವನ್ನು ಒದಗಿಸಿಕೊಡ್ತಾ ಇದ್ದೆ. ಆದ್ರೂ ಯೋಚನೆ ಮಾಡಬೇಡ. ನನ್ನಂತವನನ್ನು ಕಟ್ಟಿಕೊಂಡ ಮೇಲೂ ಜೀವನ ಪೂರ್ತ ಕಣ್ಣೀರಿಳಿಸುವುದೇ ನನ್ನ ದುಸ್ಥಿತಿಯಾಗಿ ಹೋಯ್ತಲ್ಲ ಜೀವನದಲ್ಲಿ ಅನ್ನುವ ಹಾಗೆ ನೀನು ಹತಾಶಳಾಗಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾವಾಗ ನನ್ನ ಕೈಯಿಂದಲೇ ನಿನ್ನ ಕಣ್ಣಿಂದ ಇಳಿಯುವಂತಹ ನೀರನ್ನು ನಾನು ಒರೆಸಿ ನಿನ್ನ ಕೆನ್ನೆಯನ್ನು ನೇವರಿಸಿದನು, ಇನ್ನು ಶಾಶ್ವತವಾಗಿ ನಿನ್ನ ಕಣ್ಣಿನಿಂದ ನೀರಿಳಿಯುವುದಕ್ಕಿಲ್ಲ ಅನ್ನುವುದನ್ನು ನೀನು ನಿರ್ಣಯಿಸಿಕೊಳ್ಳಬೇಕು. ನಿನ್ನ ಕಣ್ಣೀರಿಗೆ ಕಾರಣವಾಗಬಹುದಾದಂತಹ ಯಾವುದೇ ಬಂಧನಗಳು ನನಗೆ ಪ್ರಪಂಚದಲ್ಲಿದ್ದರು
ಅದೆಲ್ಲವನ್ನು ಹರಿದೊಗೆದು ಸದಾಕಾಲ ನೀನು ಸಂತೋಷ ಚಿತ್ತಳಾಗಿಯ ಕಾಲವನ್ನು ಕಳೆಯುವುದಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಾಗ ಮಾತ್ರ ನಿಜವಾದಂತಹ ಗಂಡು ನಾನು ಅನ್ನುವಂತಹ ಅಭಿಮಾನ ನನ್ನಲ್ಲಿ ಜಾಗೃತ ಆಗಿದೆ. ಈ ತನಕ ನಾನು ಕಾದುಳಿದದ್ದು ಒಂದೇ ಒಂದು ಕಾರಣಕ್ಕಾಗಿ, ಅಣ್ಣನ ಆಜ್ಞೆ. ಎಲ್ಲಿ ಹೋದ್ರು ಅವ ಸೂಚನೆ ಕೊಡುವುದು. ಕೆಡಿಸಬೇಡ, ಮುಂದಾಗಬೇಡ, ಅತಿಕ್ರಮಿಸಬೇಡ, ಅನ್ಯಾಯ ಆಗುತ್ತದೆ, ಬೇಡ. ಅಣ್ಣನ ಆಜ್ಞೆಯನ್ನು ನಿನ್ನಾಣೆಯಾಗಿ ಮೀರಿದ ತುಂಬಿದ ಸಭಾಸಭೆಯ ಮಧ್ಯದಲ್ಲಿ ನಮ್ಮ ಇವರ ರಸಿಯಾದಂತಹ ಮಾನವತಿಯಾದಂತಹ ನಿನ್ನನ್ನು ಕೊಲ್ಲಿ ಸದೃಶನಾದಂತಹ ಕಾಮುಕನಾದಂತಹ ಕೀಚಕ ಎಡಗಾಲಿಂದ ತುಳಿದು ಭಂಗಿಸಿದನಲ್ಲ ಪಾಪಿ, ಅಂತಹ ಕೀಚಕನನ್ನೇನು ಕೀಚಕ ಕುಲವನ್ನೇ ಬಡಿವೆ. ಮಾತ್ರ ಅಲ್ಲ, ಇದನ್ನು ಆಕ್ಷೇಪಿಸುವುದಕ್ಕೆಲ್ಲಾದ್ರೂ ನಮಗೆ ವರ್ಷ ಕಾಲ ಆಶ್ರಯವಿತ್ತು ಕಾಪಾಡಿದಂತಹ ವಿರಾಟನೇ ಪಡೆ ಸಹಿತ ಬಂದರು. ಅವರೆಲ್ಲರನ್ನು ಒರೆಸಿ ನಿನ್ನ ಕಣ್ಣೀರನ್ನು ನಾನು ಪರಿಹರಿಸುವೆ. ಅಜ್ಞಾತರಾದಂತಹ ನಾವು ಜ್ಞಾತರಾಗುತ್ತೇವೆ ಅನ್ನುವುದಕ್ಕಾಗಿ ಇಷ್ಟರ ತನಕ ಬಂದಂತಹ ಕಷ್ಟಗಳನ್ನೆಲ್ಲ ನುಂಗಿ ಸಹಿಸಿಕೊಂಡಿದ್ದೆ. ಆದರೆ ಮಾಡದೇ ಇದ್ದ ಕೃತ್ಯಕ್ಕಾಗಿ ಪರಿಭವವನ್ನು ಅನುಭವಿಸುವಂತಹ ಸ್ಥಿತಿಗೆ ನಮ್ಮನ್ನು ನೂಕಿದವ ದುಷ್ಟನಾದಂತಹ ಸುಯೋಧನ ಕೌರವ ಬೀಡ ತಿಳಿಯಲಿ. ಅವನಿಗೆ ಅಂಜಿ ಕುಳಿತುಕೊಳ್ಳುವಂತಹ ಸ್ಥಿತಿ ಏನೂ ಇಲ್ಲ. ನಾವಿಲ್ಲಿರುವಂತಹ ಬಗೆಯನ್ನರಿತು ನಮ್ಮನ್ನು ಮತ್ತೆ ಕಾಡಿಗಟ್ಟುವಂತಹ ಉತ್ಸಾಹವನ್ನು ತೋರುತ್ತಾ ನಮ್ಮನ್ನು ಆಕ್ರಮಿಸುವಂತಹ ಉದ್ದೇಶದಿಂದ ಕೌರವಾದಿಗಳು ಬರಲಿ, ಅವರನ್ನು 100 ಮಂದಿಗಳನ್ನು ಬಡಿದು ಈ ಧರೆಗೆ ಕ್ಷೇಮವನ್ನು ಸಾಧಿಸಿಕೊಡ್ತೇನೆ. ಮಾತ್ರ ಅಲ್ಲ, ನನ್ನ ನಡೆಯನ್ನು ಆಕ್ಷೇಪಿಸುವಂತಹ ಸೂಚನೆಯನ್ನಲ್ಲಿ ಆದ್ರೂ ವಾಸ್ತವಾದಿಗಳು ತೋರಿಸಿದರು. ಆ ಅಮರರ ಮುಸುಡನ್ನು ಅಮರಾತ್ರಿಯಲ್ಲಿ ಸಿಕ್ಕಿ ತಿಳಿಯೇನು ಅಂತಹ ಸಾಮರ್ಥ್ಯ ನನ್ನಲ್ಲಿ ಉಂಟು. 3 ಲೋಕ ಮುನಿದು ನಿತ್ತರು ಅದನ್ನು ಲೆಕ್ಕಿಸದೆಯೇ ನಾಲ್ಕಾದರೂ ಕಿಚ್ಚನಿಡಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದವ ನಾನು. ಇಷ್ಟರ ತನಕ ನಾನು ಕಾಯ್ದು ಕುಳಿತದ್ದು ಒಂದೇ ಒಂದು ಕಾರಣಕ್ಕಾಗಿ, ಅಣ್ಣ ಹೇಳಿದಂತಹ ನೀತಿ ನಿನ್ನಾಣೆಯಾಗಿ ಹೇಳ್ತೇನೆ, ನಿನಗೆ ಬಂದ ಸಂಕಷ್ಟದಿಂದ ನಿನ್ನನ್ನು ಪಾರು ಮಾಡುವುದಕ್ಕಾಗಿ ಅಂತಹ ನೀತಿಯನ್ನು ಮೀರಿದೆ. ಆಹಾ ನನ್ನ ಗಂಡನೇ, ನರಿ ಕೆಣಕಿ ಬಾಳುವುದೇ ಕಣ್ಣೀರಿಳಿಸದಿರು. ಬಜೆಯ ಅಗ್ರಜನ ಧರ್ಮಗಿರ್ ಮಂಗವನ್ನು ನಿಜವಾದ ಅರ್ಥದಲ್ಲಿ ವನಿತೆಯಾಗಿಯ ನೀನು ಕಾಣಿಸಿಕೊಂಡವಳು. ಯಾಕೆ? ನನ್ನ ಗಂಡಸುತನಕ್ಕೆ ಭೂಷಣಪ್ರಾಯವಾಗಿ ನನ್ನ ಮುಂಭಾಗದಲ್ಲಿ ವ್ಯವಹರಿಸಿದವಳು. ವನಿತೆ ಸದಾಕಾಲ ಪರರಾಶ್ರಯದಲ್ಲೇ ಬದುಕಬೇಕು, ಇದನ್ನು ಲೋಕಶಾಸ್ತ್ರ ಸಾರುತ್ತದೆ. ಪರ ಆಶ್ರಯವಿಲ್ಲದೆ ಇದ್ದಂತಹ ವನಿತೆಗೆ ಈ ಲೋಕದಲ್ಲಿ ಬೆಳವಣಿಗೆ ಇಲ್ಲ, ಭದ್ರತೆ ಇಲ್ಲ. ಭವಿಷ್ಯದಲ್ಲಿ ನೀನು ವನಿತೆಯಾಗಿಯೇ ನನ್ನ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಂಡಿದ್ದಿ. ಅಲ್ಲದೆ ಹೋದ್ರೆ ಕಾಮುಕನಾದಂತಹ ಕೀಚಕನನ್ನು ನಿನ್ನ ಕೆಂಗಿಡಿಗಳಿಂದ ಸುಟ್ಟು ಬಿಡುವುದಕ್ಕೆ ನಿನಗೆ ಸಾಮರ್ಥ್ಯ ಇತ್ತು. ಅಗ್ನಿ ಸಂಭವೆ ನೀನು. ನಿನ್ನ ಮೈಯನ್ನು ಆಚ್ಛಾದಿಸಿದಂತಹ ಸೀರೆ ರಾಶಿಯಾಗಿ ಬಿದ್ದ ಕಾಲದಲ್ಲಿ
ದುಷ್ಟ ಸುಯೋಧನ ಭಂಡಾರಕ್ಕೆ ಸೇರಿಸಲಿಕ್ಕೆ ಹೊರಟ ಕಾಲಕ್ಕೆ ಅದನ್ನು ಅಗ್ನಿಗಾಹುತಿ ಮಾಡಲಿಕ್ಕೆ ನಿನ್ನ ದೃಷ್ಟಿಪಾತದ ಮೂಲಕವಾಗಿ ನಿನಗೆ ಸಾಧ್ಯವಾಗ್ತದಂತೆ. ಆ ಕುಂಡಿ ಸಮಾನರಾದಂತಹ ಕೀಚಕನ ಸಂಕಷ್ಟದಿಂದ ನಿನ್ನನ್ನು ನಿನಗೆ ಬದುಕಿಸಿಕೊಳ್ಳಿಕ್ಕೆ ಅಂತಹ ಉರಿಗಂಡು ಬೀರ್ಲಿಕ್ಕೆ ಆಗುವುದಿಲ್ಲ. ಹಾಗಿದ್ರೆ ಯಾಕೆ ಬೀರ್ಲಿಲ್ಲ? ನಿನ್ನ ಸಾಮರ್ಥ್ಯ ವಿಶೇಷದಿಂದ ನಿನ್ನನ್ನು ನೀನು ಉಳಿಸಿಕೊಂಡ್ರೆ ಮತ್ತೆ ನಮಗೆ ಬೇರೆ ಶ್ರದ್ಧ ಹಾಕುವುದು ಬೇಡ. ಆ ಕಾರಣಕ್ಕೆ ಬೇಕಾಗಿ ಪತಿಯ ಗೌರವವನ್ನು ಕಾಯಬೇಕು ಅನ್ನುವಂತಹ ಕಾರಣಕ್ಕಾಗಿ ಪತಿಯ ಆಶ್ರಯದಲ್ಲೇ ವನಿತೆಯಾದವಳು ಬಾಳಬೇಕು ಅನ್ನುವಂತಹ ನೀತಿಯನ್ನು ಒಪ್ಪಿದವಳಾಗಿ ನನ್ನ ಮುಂಭಾಗದಲ್ಲಿ ಬಂದು ನನ್ನನ್ನು ಜಾಗೃತಗೊಳಿಸುವುದಕ್ಕಾಗಿ ಈ ಕ್ಷಣ ತನಕ ಕಣ್ಣೀರಿಳಿಸಿದ್ದಿ. ಬಿಡ ಬಿಡ, ಮೃಗರಾಜನ ವನಿತೆಯನ್ನು ಎಂದಾದರೂ ನರಿ ಕೆಣಕಿದರೆ ಬದುಕುವುದಕ್ಕುಂಟ ಆಲೋಚನೆ ಮಾಡು. ಇಲ್ಲ ಇಲ್ಲ, ಮೃಗರಾಜ ಸದೃಶನಾದವನು ಗಂಡುಗಲಿಯಾದ ಭೀಮ ನನ್ನ ಹೆಂಡತಿಯನ್ನು ತುಂಬಿದ ಸಭೆಯಲ್ಲಿ ಅಪಮಾನ ಮಾಡಿದ ಆ ನರಿ ಸದೃಶನಾದಂತಹ ಕೀಚಕನನ್ನು ಅಥವಾ ಅವನನ್ನು ಅನುಸರಿಸಿಕೊಂಡು ಬಂದವರನ್ನು ನಾಶ ಮಾಡ್ತೇನೆ. ಎಲ್ಲಿಯವರೆಗೆ ನನ್ನ ದೃಢತೆ ಕೇಳು. ಈ ಕಾರ್ಯವನ್ನು ಆಕ್ಷೇಪಿಸುವುದಕ್ಕೆ ಸಾಕ್ಷಾತ್ ಅಣ್ಣ ಧರ್ಮಜನೇ ಮುಂದೆ ಬಂದರು. ಅವನನ್ನಾದರೂ ಗಾರುಗೆಡಿಸಿ ಅವನನ್ನಾದ್ರೂ ಬದಿಗೆ ಸರಿಸಿ ನಿನ್ನ ಕಣ್ಣೀರನ್ನು ನಾನು ಪರಿಹರಿಸ್ತೇನೆ. ಗಂಡಗಳು ಗಂಡ ಭೀಮ ಬರಾಬರಿ ಗಂಡಗಳು ಗಂಡ ಭೀಮ ಬರಾಬರಿ 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 ಗಂಡುತನ ಉಳ್ಳವನ ಸರಿ ಸರಿ ಗಂಡುತನ ಉಳ್ಳವನ ಸರಿ ಸರಿ ಪುಂಡು ಕೀಚಕಾದಿಗಳ ತರಿ ತರಿ ಪುಂಡು ಕೀಚಕಾದಿಗಳ ತರಿ ತರಿ ಕೀರ್ತಿಗೊಂದು ಲೋಕದಲ್ಲಿ ನೀನು ಮೆರಿ ಮೆರಿ ಕೀರ್ತಿಗೊಂಡು ಲೋಕದಲ್ಲಿ ನೀನು ಮೆರಿ ಮೆರಿ ಗಂಡರಳು ಗಂಡ ಭೀಮರಾರಿ. ಸ್ವಾಮಿಯೇ, ನನ್ನ ದುಃಖವೆಲ್ಲವೂ ದೂರವಾಯಿತು. ಆನಂದೋತ್ಸಾಹದಿಂದ ಇದೋ ನಿಮ್ಮನ್ನು ತಬ್ಬಿಕೊಳ್ಳುತ್ತಾ ಇದ್ದೇನೆ. ಗಂಡರೈವರಿದ್ದರು, ಗಂಡರಲ್ಲವರು. ಎಷ್ಟು ಸಮಯ ಆಯ್ತು ಇಂತಹ ತಬ್ಬುವಿಕೆ ಇಲ್ಲ. ಹೌದಲ್ಲ, ಗಂಡರೊಳು ಗಂಡ ಭೀಮ ಬರೋಬರಿ ಒಂದೇ ಸ್ವಾಮಿಯೇ. ಇದು ಸಾಮಾನ್ಯವಾದ ಮಾತಲ್ಲ. ಸಮುದ್ರದ ಆಳದಿಂದ ಮೇಲೆದ್ದು ಬರುವಂತಹ ಬಡವಾಗ್ನಿಯಂತೆ ಭೀಮಸೇನಿಗೆ ಬಂದ ಕೋಪ ಇದು. ಇದು ಪರಿಣಾಮ ಮಾಡದೇ ಇರುವಂತಹದ್ದಲ್ಲ. ಒಬ್ಬ ಕೀಚಕನು 100 ಮಂದಿ ಕೀಚಕರು ಇಂದಿಗೆ ಸತ್ರು ಮಣ್ಣು ಮುಕ್ಕಿದ್ರೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಅದರಿಂದ ಇದು ವಿಶ್ವಾಸ ಬಂತು ತಾನೆ, ಧೈರ್ಯವಾಯಿತು. ಆದ್ರೆ ಒಂದಿದೆ, ಏನು? ಕೇವಲ ದುಡುಕಿನಿಂದ ನಮ್ಮನ್ನ ಕಾರ್ಯವನ್ನು ನಾವೇ ಹಾಳು ಮಾಡಿಕೊಳ್ಳಕೂಡದು. ಉಪಾಯಾಂತರದಲ್ಲಿ ಸಾಧಿತವಾಗಬೇಕು. ಏನು ಉಪಾಯ? ಅಲ್ಲ, ಕೌರವಾದಿಗಳಿಗೆ ಹೆದರ್ತೇನೆ ಅಂತ ಅರ್ಥ ಅಲ್ಲ. ಜ್ಞಾತರಾದರೂ ನನಗೆ ಭಯ ಇಲ್ಲ. ಆದ್ರೂ ಯಾಕೆ ಅಜ್ಞಾತರಾಗಿಯೇ ಬದುಕನ್ನು ನಡೆಸುವುದಕ್ಕೆ ಸಿದ್ಧರಾದ ನಾವು ಜ್ಞಾತರಾಗಬೇಕು. ಒಂದು ವಿಧದ ವೈಫಲ್ಯ ಆದಾಗ ಆಗ್ತದೆ. ಅಜ್ಞಾತವನ್ನು ಒಪ್ಪಿಕೊಳ್ಳಲೇಬಾರದಿತ್ತು. ಒಪ್ಪಿಕೊಂಡ್ರೆ ಅವಧಿ ಪೂರ್ತಿ ಅಜ್ಞಾತರಾಗಿರಬೇಕು. ಇಲ್ಲದಿದ್ರೆ ಅದೊಂದು ನಮ್ಮ ದೌರ್ಬಲ್ಯಾಗಿ ಪರಿಣಮಿಸುವುದಿಲ್ಲ, ನಾವು ಸೋತಾಗುವುದಿಲ್ಲ. ಸೋಲು ಅನ್ನುವುದು ಭೀಮನ ಜೀವನದಲ್ಲಿ ಬರಕೂಡದು, ಇಲ್ಲವೇ ಇಲ್ಲ. ಆದ್ದರಿಂದ ಉಪಾಯಾಂತರದಲ್ಲಿ ಸಾಧ್ಯವಾಗಬೇಕಾದಂತಹ ಕಾರ್ಯ ಇದು. ಒಂದು ಕೆಲಸ ಮಾಡು, ಕೀಚಕ ಸಾಯ್ಬೇಕಾ? ಮತ್ತೆ ಪ್ರಶ್ನೆ ಉಂಟು ಅದರಲ್ಲಿ. ಬೆಳಗಾಗೋದ್ರೊಳಗೆ ಸೂರ್ಯೋದಯ ಆಗುದಕ್ಕೆ ಮೊದಲು ಅವನ ಹೆಳ ಬಿಡ್ಬೇಕು. ಹಾಗಿದ್ರೆ ನೀನೊಂದು ಕೆಲಸ ಮಾಡು. ಏನು? ನೀನು ಅವನಲ್ಲಿಗೆ ಹೋಗ್ಬೇಕು. ಇಷ್ಟು ಬಬ್ಬೆ ಹೊಡೆದದ್ದು ಯಾಕೆ ಕರ್ಮಕ್ಕ? ಎಲ್ಲಿ ಎಂತ ಮಾತಾಡ್ತೇನೆ ನೀವು? ಅಲ್ವೇ, ಕೀಚಕನ ಮನೆಗೆ ನಾನು ಹೋಗ್ಬೇಕಾ? ಹೌದು, ಅಡ್ಡಿಲ್ಲ, ಸಂತೋಷದಿಂದ ಹೋಗ್ತೀನಿ. ಹೋಗು. ಆದ್ರೆ ನಾನು ಹೋಗಿ ಏನೊಂದು ನನ್ನ ಮನಸ್ಸಲ್ಲಿ ಕಳಿಸೋರು ಯಾರು? ಗಂಡ. ಒಬ್ಬ ಗಂಡ ಹೆಂಡತಿಯನ್ನು ಮತ್ತೊಬ್ಬರೊಟ್ಟಿಗೆ ಹೋಗುವುದು ಅವಳಿಗೆ ನಾಟಕಮಾನ ಬರೀದ ಹೋಗುದಿಲ್ಲ. ಹೇಳಿ ಅವನ ಮರ್ಯಾದೆ ಹೋಗ್ತದೆ. ಮತ್ತೊಬ್ಬರು ಒಟ್ಟಿಗೆ ಹೋಗ್ಲಿಕ್ಕೆ ಹೇಳಿದ್ದೆ ನಾನು. ಮತ್ತೆ ಕೀಚಕನ ಮನೆಗೆ ಹೋಗುದ್ರೆ ಅರ್ಥ ಅದೇ ಅಲ್ವಾ? ಮನೆಗೆ ಹೋಗಬೇಕು. ಯಾಕೆ? ನಿನ್ನ ಕುರಿತು ಈಗಾಗಲೇ ಆಸಕ್ತಿಯನ್ನು ಹೊಂದಿದವ. ಆದ್ದರಿಂದ ನೀನೇ ಹೋಗಿ ಉಪಾಯಾಂತರದಿಂದ ಅವನನ್ನು ಏಕಾಂತ ಪ್ರದೇಶಕ್ಕೆ ಭರಿಸಬೇಕು. ಯಾಕೆ? ಮತ್ತೆ ಅವನ ಮನೆಗೆ ಹೋಗಿ ಗುದ್ದುದು ಅವನನ್ನು. ಯಾರಿಗೂ ಗೊತ್ತಾಗದ ಜಾಗದಲ್ಲಿ ಆಗಬೇಕು. ಅವನನ್ನು ಕೊಲ್ಲುವುದು. ಅದೇನು? ಮರು ದಿವಸ ಸುದ್ದಿ ಆಗುದಿಲ್ಲ. ನೀನು ಆಲೋಚನೆ ಮಾಡು. ಕೀಚಕನನ್ನು ಕೊಲ್ಲುವ ಬಲವಂತ ಯಾವನಿದ್ದಾನೆ ಪ್ರಪಂಚದಲ್ಲಿ? ಅದೌದು, ಲೋಕದಲ್ಲಿ ಇರುವುದೇ 4 ಮಂದಿಗಳಂತೆ. ಮತ್ತೆ ಅಲ್ಲಿ ಒಬ್ರು ನೀವು, ಒಬ್ಬ ಕೀಚಕ. ಕೀಚಕ ಸತ್ತ ಹೇಗೆ?
ಆ ಕೌರವ ಬುದ್ಧಿ ಅಂತ ಅರ್ಥ ಮಾಡ್ತಾನೆ. ಮರು ದಿವಸ ಗೊತ್ತಾಗ್ತದೆ ಅವನಿಗೆ, ಓ ಪಾಂಡವರು ಅಲ್ಲಿದ್ದಾರೆ, ಭೀಮ ಅಲ್ಲಿದ್ದಾನೆ ಅಂತ. ಹಾಗಾಗಿ ಕೀಚಕನ ಹೆಣ ಯಾರಿಂದ ಬಿದ್ದದ್ದು ಅಂತ ಊರಿಗೆ ಗೊತ್ತಾಗಬಾರ್ದು. ಪ್ರಚಾರ ಬೆಳಗಾದ ಮೇಲೆ ಬೇರೆ ಮಾಡುವ, ಅದು ಪ್ರಶ್ನೆ ಬೇರೆ. ಕೊಲ್ಲುದು ನಾವು ಕೊಲ್ಲುವ. ಆದ್ದರಿಂದ ಅವನನ್ನು ಹೋಗಿ ಒಂದು ಕೆಲಸ ಮಾಡು, ಏನು ಆ ನಾಟ್ಯ ಮಂದಿರಕ್ಕೆ ಬರ್ಲಿಕ್ಕೆ ಹೇಳು. ಹೌದು, ನಾನು ಹೇಳ್ತೇನೆ, ಅಲ್ಲಿ ನಾಟ್ಯ ಮಂದಿರಕ್ಕೆ ಬಾ, ನನ್ನ ಗಂಡ ನಿನ್ನನ್ನು ಕೊಲ್ತಾನೆ ಅಂತ ಹೇಳಿದಲ್ವ. ಈಗ ಏನು ಅವನೇ ಯಮನ ಮನೆಗೆ ಹೋಗ್ಲಿಕ್ಕೆ ದಾರಿ ಸಿಕ್ಕದೆ ನನ್ನ ಹತ್ರ ಬರುದು? ಅಲ್ಲ, ಅವನು ಹೇಳಿದ್ದಾನೆ ನಿನ್ನನ್ನು ಕೂಡಿ ನಾನು ಸತ್ರೂ ಅಡ್ಡಿಲ್ಲ ಅಂತ ಹೇಳಿದ್ದಾನೆ ಮೊದಲು. ಅಲ್ಲ, ಅವನನ್ನು ಕೂಡು ಸಾಯ್ಲಿಕ್ಕೆ ಕೂಡುದಂತೆ. ಅಲ್ಲ ಇರಬಹುದು, ಅವ ಏನೇ ಹೇಳಿ, ಆದ್ರೆ ಹಾಗಲ್ಲ. ಉಪಾಯಾಂತರದಿಂದ ಅಲ್ಲಿಗೆ ಬರಿಸಬೇಕು. ಅವನಿಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳು. ನಾವು ಒಂದು ಕೆಲಸ ಮಾಡುವುದಿದ್ರೆ ಸಾರಿ ಸಾರಿ ಮಾಡಬೇಕು. ಈಗ ಕೊಲ್ಲುವುದಾದ್ರೂ ಅವ ಬುದ್ಧಿ ತಿಳುವಳಿಕೆಯಿಂದ ಸರಿಯಾಗಿ ಇರ್ತಾನೆ ಅಂತಾದ್ರೂ ಒಂದು ಆಸ್ಪದ ಕೊಡೋಣ. ಹೇಳು, ನಾನು ಬೇಕು ಅಂತಾದ್ರೆ ನೀನು ಮೃತ್ಯು ಚುಂಬನವನ್ನೇ ಮಾಡಿದ ಹಾಗಾಗುತ್ತದೆ. ಯಮನ ಮನೆಗೆ ಹೋಗುವ ಸ್ಥಿತಿ ಬರ್ತದೆ ನನ್ನನ್ನು ಬಯಸಿದ್ರೆ. ಇಷ್ಟರ ಮೇಲೂ ನಿನಗೆ ನಾನು ಬೇಕು ಅಂತ ಇದ್ರೆ, ನಿನ್ನ ಇಷ್ಟ ಆದ್ರೆ ನಾಟ್ಯ ಮಂದಿರಕ್ಕೆ ಬಾ, ಅಲ್ಲಿ ನಾನು ಕಾದಿರ್ತೇನೆ ಅಂತ ಹೇಳು. ಯಾರು? ನಾನಲ್ಲ, ನೀನು ಕಾದಿರುವುದು. ನಾನು ಕಾದಿರ್ತೇನೆ ಅಂದ್ರೆ ಬರ್ಲಿಕ್ಕಿಲ್ಲ ಅವ ರಾತ್ರಿ ಬಿಟ್ಟು ಹಗಲು ಆ ಕಡೆಗೆ ಬರ್ಲಿಕ್ಕಿಲ್ಲ. ತಲೆ ಸರಿ ಉಂಟಾ ಇಲ್ವ ನಿಮಗೆ? ನೀವೆಂತ ಹೇಳುದಿತ್ತ ನೀವು? ಏನೇ ಹೋಗಿ ಬರ್ಲಿಕ್ಕೆ ಹೇಳುವ, ಹೋಗಿ ನೀನು ಕಾದಿರು. ಅವ ನನ್ನ ಮಾಲೆ ತೆಗೆಯುವುದಿಲ್ವಾ? ನಾನು ಎಲ್ಲಿ ಸಿಗ್ತಾನೆ ಕಾಲದಲ್ಲಿ ಎಲ್ಲ ಕಾಯ್ತಾ ಇರ್ತಾನೆ. ಎಂತ ಹೇಳಿಕೊಡುದು ನೀವು? ಏನು ನನ್ನ ತಲೆ ಕಂಕುಳ ಕೆಳಗಿರುವುದು ಅದಿದು. ಅವನ ಕಾಮುಕತನದ ಸರಿಯಾದಂತಹ ಪರಿಚಯ ಇದ್ದ ನಾನು ನಿನ್ನನ್ನು ಒಂಟಿಯಾಗಿ ಹೋಗ್ಲಿಕ್ಕೆ ಬಿಟ್ಟೇನೆ ಅಲ್ಲಿಗೆ. ಮತ್ತೆ ಹೇಳ್ತೀರಿ ಅವನ ಬಳಿ ಹೋಗ ಹಾಗಲ್ಲ, ಮತ್ತೆ ಅವನ ಹತ್ರ ಅಷ್ಟು ಹೇಳು, ಅಲ್ಲಿಗೆ ಹೋಗುದು ನಾನೇ ಹೋಗ್ತೇನೆ. ನೀನ್ ಇರ್ತಿ ಅನ್ನುವಂತಹ ನಿರ್ಣಯದಿಂದ ಅವ ಅಲ್ಲಿಗೆ ಬರ್ತಾನೆ. ನಾನು ಬರ್ತೇನೆ ಅಂತ ಹೇಳುದು, ಅಲ್ಲಿ ಹೋಗುದು ನೀವು. ಇಲ್ಲದಿದ್ರೆ ಈಗ ಹಗಲು ಬರ್ಲಿಕ್ಕೆ ಹೇಳಲಿಕ್ಕೆ ಆಗುದಿಲ್ವ? ಅಯ್ಯೋ, ನಾನು ಹೇಳಿದ್ರೆ ಅವ ಯಮನ ಪಟ್ಟಣಕ್ಕೆ ಬರ್ತಾನೆ. ಅಲ್ಲ, ಇದು ಹೇಳಿ ಕೇಳಿ ಅಮಾವಾಸ್ಯೆ ಬಂದಿದೆ. ರಾತ್ರಿ ಅಲ್ಲ, ಬೆಳದಿಂಗಳು ಇಲ್ಲ. ಇಲ್ಲ ಇಲ್ಲ, ಕತ್ತಲೆಯಲ್ಲಿ ಯಾರು ಅಂತ ಗೊತ್ತಾಗುದಿಲ್ಲ. ಒಟ್ಟು ಆಕೃತಿ ಕಂಡ್ರೆ ಸಾಕು. ಯಾರು ಅಂತ ಮುಖ ಪರಿಚಯ ಆಗುದಿಲ್ಲ. ಒಂದು ಸೀರೆ ಹೊತ್ತುಕೊಂಡ್ರೆ ಸಾಕು. ಸರಿ, ನಾನು ನಿನ್ನ ಹಾಗೆ ಅಲ್ಲಿ ಹೆಣ್ಣಿನಂತೆ ಇರುವುದು ಅಷ್ಟೇ ಅಷ್ಟೇ. ಅವನಿಗೆ ದ್ರೌಪದಿ ಅಂತ ಕನಸು ಈಗ ನನ್ನದೇ. ಅವ ಇದ್ದವರನ್ನೆಲ್ಲ ದ್ರೌಪದಿ ದ್ರೌಪದಿ ಸೈರಂದ್ರಿ ಅಂತ ಅಪ್ಪಿಕೊಳ್ತಾನೆ. ಅವನಿಗೆ ಅದು ಹುಚ್ಚಿಡುದು. ಹಾಗಾಗಿ ಅಷ್ಟು ಮಾಡಿ ನೀನು ಬಂದೆ ಅಂತ ಆದ್ರೆ ಮತ್ತೆ ಬಿಡು. ಸರಿ, ಹಾಗಾದ್ರೆ ಹೋಗಿ ಹೇಳ್ತೇನೆ. ಕೀಚಕ ವಧೆ ಆಗ್ತದೆ ಅಲ್ಲಿ. ಹಾಗಾದ್ರೆ ಹೋಗಿ ಹೇಳ್ತೇನೆ. ಹೋಗಿ ಬಂದು ಮಾತಾಡಿಸಿದ ಆಕೆಯನ್ನು ಮೈ ಮುಟ್ಟುವಷ್ಟು ಧೈರ್ಯ ಇಲ್ಲ. ಯಾಕೆಂದ್ರೆ ಪೆಟ್ಟು ಬಿದ್ದಿತ್ತಲ್ಲ. ಸಭಾಸ್ಥಾನದಲ್ಲಿ ಆಕೆಯ ಜಡೆ ಹಿಡಿದು ಜಗ್ಗಿ ನನ್ನ ಜೊತೆಯಲ್ಲಿ ಬಾರೆಂದು ಹೇಳುವಷ್ಟು ಮುಂದುವರಿದಿದ್ದೆ. ನೋಡಿ ಈಗ ಈಗ ಬಂದು ಹೇಳ್ತಾಳೆ, ನಾಟ್ಯಾಲಯಕ್ಕೆ ರಾತ್ರಿಯೇ ಹೊತ್ತು ಬಾ. ನನ್ನ ಮೇಲೂ ಮನಸ್ಸಾಗಿದೆ ಹೇಳಿ. ನನ್ನಂತಹ ಗಂಡು ಸಿಗುವುದಿಲ್ಲ ಅಂತಲೂ ಗೊತ್ತಾಗಿದೆ. ಏನೇ ಇರಲಿ, ಯಾರನ್ನು ಜೊತೆಯಲ್ಲಿ ಇಂತಹ ವ್ಯವಹಾರಕ್ಕೆ ಕರ್ಕೊಂಡು ಹೋಗಬಾರ್ದು, ಒಬ್ಬೊಬ್ಬನೇ ಹೋಗ್ಬೇಕು. ಆದುದರಿಂದ ನಾಟ್ಯ ಮಂದಿರವನ್ನು ಪ್ರವೇಶಿಸ್ತೇನೆ. ಪಾಂಚಾಲೆ, ನಿನ್ನ ಧ್ವನಿ ಕೇಳುವಾಗಲೇ ನಾನು ಸ್ವರ್ಗಕ್ಕೆ ಹತ್ತಿರ 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 ಏನು? ನೀನು ಸ್ವರ್ಗಕ್ಕೆ ಹೋಗಿ ನಾನು ಸ್ವರ್ಗ ಸುಖವನ್ನು ಅನುಭವಿಸುವುದಕ್ಕಾಗಿ ಇಲ್ಲಿ ಬಂದವ. ಹೆಣ್ಣು ಗಂಡು ಒಂದಾಗಿ ಅನುಭವಿಸುವಂತಹ ಸುಖವೆಂದರೆ ಅದನ್ನೇ ಬ್ರಹ್ಮಾನಂದ ಅಂತೇಳಿ ನಮಗಿನ್ನು ದೊರಕಬೇಕಾದ್ದು ಬ್ರಹ್ಮ. ನಿನ್ನ ಮೈಯನ್ನು ಸವರುವುದಕ್ಕೆ ಮುಂದೆ ಬಂದರೆ ಏನೇ ಇದು, ಕೋಮಲೆಯಾದಂತಹ ನಿನ್ನ ಕಾಯ ಇಷ್ಟು ಕಠಿಣವಾಗಿರುವುದಕ್ಕೆ ಸಾಧ್ಯವೇ? ಅದು ಕಾರಣ ಉಂಟು. ಎಲ್ಲ ಕೂಡಲೇ ಕೇಳ್ತಾರೆ ಸತಿಗಳು ಮಿದಪಾತಕ್ಕೆ ಗಂಗಾಮೃತವು ವಿಷಮಕ್ಕೂ ಬಲು ಕರ್ಕಶಮಕ್ಕೂ ಕೋಮಲತನು ಬೆದ್ದೊಡನೆ ತುಡುಕಿದ ಮುಂದಲೆಯೋ ಕೀಚಕ. ನೀನು ಎಲ್ಲಾದ್ರೂ ತಣ್ಣೀರು ಕುಡಿದಿದ್ದೆ? ಹೌದಪ್ಪ, ನಿನ್ನ ಧ್ವನಿ ಸ್ವಲ್ಪ ಒಗಟಾಗಿಯೇ ಕಾಣಿಸ್ತದೆ. ಕಾರಣ ಉಂಟದು. ಶುಂಠಿ ಕಷಾಯ ಕೊಡ್ತೇನೆ. ಬೇಡಪ್ಪ, ಕಷಾಯ ಎಲ್ಲ ನಾನೇ ಮಾಡಿದ್ದೇನೆ ನಿನಗೆ. ಹೌದೇ? ಹಾಗಿದ್ದರೆ ಚೆನ್ನಾಗಿ ಬೇಕಾದನ್ನು ಒದಗಿಸಿಕೊಡುವುದಕ್ಕೆ ನೀನು ಸಿದ್ಧರಾಗು. ಪಾಂಚಾಲೆ, ಶರೀರ ಯಾಕೆ ಕಠಿಣ? ನಿನ್ನ ಕಾಯ ಕೋಮಲವಾಗಿಲ್ಲ, ಈ ಕಾಠಿಣ್ಯವೇ
ದೊಡ್ಡದಲ್ಲ ಅಲ್ಲ, ಅದು ಕಾರಣ ಉಂಟು. ಗಂಡನ್ನು ಕೂಡಬೇಕೆಂದು ಬಯಸುವಂತಹ ಹೆಣ್ಣಿನ ದೇಹ ಕಠಿಣವಾಗಿರ್ತದೋ ಏನೋ. ಪರಸತಿಗೆ ಅಳುಪಿದವನಿಗೆ ಅಮೃತವಾದ್ರೂ ವಿಷವಾಗುತ್ತದೆ, ಕೋಮಲ ಇದ್ದದ್ದು ಕಠಿಣವಾಗುತ್ತದೆ. ನಿನ್ನನ್ನು ಪರಸತಿ ಎಂದು ತಿಳಿದರಲ್ವೇ? ನನ್ನವರು ನೀನು ಎಂದು ನಂಬಿ ಬಂದಿರುವ ನನಗೆ ಈ ರೀತಿಯಲ್ಲಿ ನೀನು ಒಗಟಾಗಿ ಈ ಮಾತುಗಳನ್ನಾಡಬೇಕಾದ ಮತ್ತೆ ದೂರವೇ ಯಾಕೆ ನಿಲ್ಲುವೆ? ಮುಂದಲೇ ಪಾಪಿ ಮಗನೇ. ನಿನಗೆ ಹೆಣ್ಣಿನ ಪಿತ್ತ ತಲೆಗೆ ಏರಿದ್ದು ಪಾಪಿ ಮಗನೇ. ಎಲ್ಲ ಅಡುಗೆ ಭಟ್ಟನೆ ಅಡುಗೆ ಭಟ್ಟ ಈಗ ಕೆಟ್ಟ ಎಂಬುದನ್ನು ಮಾಡಿತು. ಈಗ ಕೆಟ್ಟ ಅಲ್ಲ, ನನ್ನ ಮುಂದೆ ಇವ ಕೈಕಾಲು ಬಿಟ್ಟ. ನನಗೆ ಇಷ್ಟದವರೆಗೆ ಗೊತ್ತಿರಲಿಲ್ಲ. ಯಾರಿಗೆ ಭಟ್ಟ ಅರಮನೆಯಲ್ಲಿರುವ ಹೆಣ್ಣಿನ ಬಗ್ಗೆ ಆಸಕ್ತಿಯುಳ್ಳವನಾಗಿ ಇಂತಹ ದ್ರೋಹವನ್ನು ನಡೆಸ್ತಾನೆ ಎಂದಾದ ಮೇಲೆ ನಿನ್ನನ್ನಲ್ಲ, ನಿನಗೆ ಯಾವ ಅಡುಗೆ ಭಟ್ಟನ್ನು ಮನೆಯೊಳಗೆ ಬರುವುದಕ್ಕೆ ಬಿಡಬಾರದು. ನಿನಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಕೊಡದೆ ನಾನು ಬೇಯಿಸಿ ಹಾಕಿದ್ದನ್ನು ತಿಂದು ಹೊಟ್ಟೆ ಬೆಳೆಸಿ ಈಗ ಯಾರ ಹೆಣ್ಮಕ್ಕಳ ಮೇಲೆ ಕಣ್ಣು ಹಾಕುತ್ತೀಯ ಪಾಪಿ? ನೀನು ನಿನ್ನ ಎಂಜಲನ್ನೇ ಊರಿನವರಿಗೆ ತಿನ್ನಿಸಿದ್ದಲ್ಲದೆ ನೀನು ಅಡುಗೆ ಮಾಡಿದ್ದಕ್ಕುಂಟೇನು? ನಿನಗೆ ಅದಕ್ಕೆ ಇರುವುದಕ್ಕಾಗಿ ನೆಕ್ಕಿ ನೆಕ್ಕಿ ನೋಡುತ್ತಿದೆ. ನಿನಗೆ ಅದಕ್ಕೆ ಇರಬೇಕು, ಯಾರ್ಯಾರ ಎಂಜಲ್ನ ಮೇಲೆ ಜೊಲ್ಲು ಸುರಿಸುವ ಅಭ್ಯಾಸ ನನ್ನನ್ನು ಪಡೆದು ಈ ವಿರಾಟನ ಗಡಿಯಲ್ಲಿ ನಿನ್ನ ಹೆಣವನ್ನು ಹುಗಿದು ಅದರ ಮೇಲೊಂದು ಮರವನ್ನು ನೆಟ್ಟು, ಬೇಡ ಮರ ನೆಟ್ರೆ ಅಪಾಯ, ಆ ಮರದಲ್ಲಿ ಹುಟ್ಟುವ ಹಣ್ಣುಗಳು ಕೂಡ ಇಂತಹ ದುರ್ಬುದ್ಧಿಯನ್ನೇ ತೋರಿಸಿದೆ. ತಿಂದವರು ಏನಾಗಬೇಕು? ಅವರೆಲ್ಲ ಅಡುಗೆ ಭಟ್ರಾಗಿ ಯಾರ್ಯಾರಿಗೆ ಉಪದ್ರ ಕೊಡ್ತಾರೆ. ಆದ ಕಾರಣ ನಿನ್ನನ್ನು ಈ ಕ್ಷಣ ಮುಷ್ಟಿಯಿಂದ ಬಡಿಯುತ್ತೇವೆ. ಆಯ್ತಲ್ಲ, ಪಾಪಿ ಸತ್ತೇ ಹೋದ. ತರುಣಿಗೆ ತೋರಿಸಲು ಕರೆದು ತರುಣಿಗೆ ತೋರಿಸಲು ಪಾಂಚಾಲೆ ಬಂದಿರದೆ ಬಿಗಿ ತಪ್ಪಿದಳು ಕಾಂತನ ಹರುಷದಲ್ಲಿ ಕುಟ್ಟ ಮುಟ್ಟಾಡಿದಳು ಮುದ್ದಿಸುತ್ತ ಪಾಂಚಾಲೆ ಹೀಗೆ ಬಾ. ಬಂದೆ ಬಂದೆ. ನಾಟ್ಯ ಮಂದಿರದಿಂದ ಹೊರಗೆ ಕೌತುಕದ ಕಣ್ಣುಗಳಿಂದ ಕಾಯುತ್ತಾ ಇದ್ದವಳು ನೀನು. ನಾನು ಆಡಿದಂತೆಯೇ ಕೀಚಕನನ್ನು ಮಲ್ಲ ಯುದ್ಧದಲ್ಲಿ ಮಡುಹಿ ಅವನನ್ನು ಯಮಲೋಕಕ್ಕೆ ಅಟ್ಟಿದ್ದೇನೆ. ನೋಡು ಪಾಪಿಯ ಹೆಣ. ಹೇಳಿದೆಯಲ್ಲ, ಸೂರ್ಯೋದಯಕ್ಕಿಂತ ಮೊದಲು ಕೀಚಕನ ಹೆಣ ಕಾಣದೇ ಇದ್ರೆ ನಿಮ್ಮ ಹೆಂಡತಿ ಆದದ್ದಕ್ಕೆ ಸಾರ್ಥಕ ಇಲ್ಲ ಅಂತ. ಹೇಗೆ ನಿನ್ನ ಗಂಡ ಸಾರ್ಥಕ ಆಯ್ತು ಅಂತ ಕಾಣ್ತದ ನನಗೀಗ. ಸಂತೋಷವಾಯ್ತು ದೇವ. ಆದ್ರೆ ಒಂದು ಪ್ರಯತ್ನ ಉಪಾಯ ಮಾಡ್ಬೇಕು ನಾವಲ್ಲಿ. ಏನು? ನೋಡಿ, ಹಾಗೆ ಗೊಂದು ಹಾಕಿದ್ರೆ ಕಷ್ಟ. ಹೇಗೆ ಅವನಿಗೆ ಗುರುತು ಸಿಕ್ಕಬಾರದು ಯಾರಿಗೂ. ಆದ್ದರಿಂದ ಅವನ ಹೊಟ್ಟೆಯನ್ನು ಸೀಳಿ ಆ ತಲೆಯನ್ನೆಲ್ಲ ಅದರೊಳಗೆ ತುರುಕಿಸಿ ದೊಡ್ಡ ಒಂದು ಚೆಂಡಿನ ಆಕಾರ ಮಾಡಿ ಬಿಸಾಡಿ ಬಿಡಿ. ಹೌದು ಹೌದು, ಯಾಕೆಂದ್ರೆ ಮನುಷ್ಯರು ಕೊಂದದ್ದು ಗೊತ್ತಾಗಬಾರದು. ಎಲ್ಲಿಯಾದ್ರೂ ಆಚೀಚೆ ಸುದ್ದಿ ಬಂತು ಅಂತ ಆದ್ರೆ ನೀನೊಂದು ಪ್ರಚಾರ ಮಾಡಬೇಕು. ಏನು? ಹೇಗೂ ಹೇಳಿದ್ಯಲ್ಲ, ಗಂಧರ್ವರ ಇವರ ಪತ್ನಿ ನನಗೆ ಪತಿಯಂದಿರು ಅಂತ. ಹೌದೌದು. ಅವ ಕೆಣಕಲಿಕ್ಕೆ ಬಂದ, ನನ್ನ ಪತಿಯಂದ್ರು ಬಂದು ಅವನನ್ನು ಕೊಂದ್ರು ಅಂತ ಒಂದು ಪ್ರಚಾರ ಮಾಡಿ ಕೇಳಿದ್ರೆ ಹಾಗೆ ಹೇಳು. ಒಳ್ಳೇದು. ಪಾಪಿ ಆ ಊರಿಗೆ ಕ್ಷೇಮ ಆಯ್ತು. ಊರಿನ ಹೆಣ್ಮಕ್ಕಳಾದ್ರೂ ಸರಿಯಾಗಿ ಸೆರಗು ಹಾಕಿಕೊಂಡು ಹೋಗುವಾಗ ಆಯ್ತು. ಈಗ ಹಾಳಾಗಿ ಹೋಗ್ಲಿ. ಒಳ್ಳೇದು. ಲೋಕಕ್ಕೆ ಒಳಿತಾಯ್ತು. ಸಂತೋಷವಾಯ್ತು. ಒಳ್ಳೇದು. ಮಂಗಳ
ಸತಿ ಸಂರಕ್ಷಣೆ ಎಂಬ ಕೀಚಕವಧೆ ಪ್ರಸಂಗವನ್ನು ಎಲ್ಲರೂ ಕೇಳಿದ್ದೀರಿ. ಶಾಂತವಾಗಿ ಆಲಿಸಿದ್ದಕ್ಕೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಶಾಂತ ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಕ್ಕಾಗಿ ಎಲ್ಲರಿಗೂ ವಂದನೆ ಅರ್ಪಿಸ್ತಾ ಇದ್ದೇನೆ.